ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ದೌರ್ಭಿರ್ಯುಕ್ತಾ ಚತುರ್ಭ್ಯಸ್ಫಟಿಕಮಣಿಮಯೀಮಕ್ಷಮಾಲಾನ್ ದಧಾನಾ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದುಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಪೀತಾಂಬರಂ ಕರವಿರಾಜಿತಶಂಖಚಕ್ರಂ ಕೌಮೋದಕೀಂ ಸರಸಿಜಂ ಕರುಣಾಸಮುದ್ರಂ ರಾಧಾಸಹಾಯಮತಿಸುಂದರಮಂದಹಾಸಂ ವಾತಾಲಯೇಶಮನಿಶಂ ಹೃದಿ ಭಾವಯಾಮಿ. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣಬ್ರಹ್ಮಣೇ ನಮಃ. ಸರ್ವಾಂತರ್ಯಾಮಿ ರೂಪಿಯಾದ ಆರಾಧ್ಯ ದೈವವೂ ಆದ ಶ್ರೀಕೃಷ್ಣ ಸ್ವಾಮಿಯನ್ನು ಮನಸ ಅಭಿನಮಿಸುತ್ತಾ ಶ್ರೀಮದ್ಭಾಗವತ ಕಥಾಸುಧೆಯನ್ನು ಸವಿಯುತ್ತಾ ಸವಿಯಾದ ಜೀವನಾನುಭವವನ್ನು ಪಡೆಯುವಂತಹ ತುಡಿತದಿಂದ ಬಂದು ಕಥೆಯಲ್ಲಿ ನಮ್ಮೊಂದಿಗೆ ಸೇರುತ್ತಾ ಆನಂದಾನುಭವವನ್ನು ಅನುಭವಿಸುತ್ತಾ ಇರುವಂತಹ ಎಲ್ಲ ಸಜ್ಜನ ಬಂಧುಗಳನ್ನು ಸ್ವಾಗತಿಸಿ ನಮಿಸುತ್ತಾ ಇಂದಿನ ಕಥಾಭಾಗವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪಿಬತ ಭಾಗವತಂ ರಸಮಾಲಯಂ.
ಭಾಗವತ ರಸವನ್ನು ನಿರಂತರವಾಗಿ ನಿರಂತರಾಯವಾಗಿ ಕುಡಿಯುತ್ತಾ ಇರಬೇಕು. ಇದು ನಮ್ಮಂಥವರಿಗೆ ಭಾಗವತ ಕೊಡ್ತಾ ಇರುವಂತಹ ಒಂದು ಕರೆ. ನಿರಂತರವಾಗಿ ನಿರಂತರಾಯವಾಗಿ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕುಡಿತಾ ಇರುವಾಗ ಯಾವತ್ತೂ ಕೂಡ ಸಾಕೆನಿಸಕೂಡದು, ಬೇಕೆನಿಸಬೇಕು. ಯಾವತ್ತೂ ಕೂಡ ಕುಡಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಬೇಕೆನಿಸುತ್ತಾ ಪ್ರತಿದಿನವೂ ಕುಡಿಯುತ್ತಾ ಇರಬೇಕು. ಆವಾಗ ಕುಡಿಯುವುದರಲ್ಲಿ ಸಿಗುವಂತಹ ಸಂತೋಷ ಬೇರೆಲ್ಲೂ ನಮಗೆ ಸಿಗದು. ಇನ್ನೊಂದು, ನಿರಂತರಾಯವಾಗಿ ಕುಡಿಬೇಕು. ನೀವು ಕುಡಿಯುವುದಕ್ಕೆ ಹೊರಟಾಗ ಕೆಲವೊಂದಷ್ಟು ಅಡೆತಡೆಗಳು ವಿಘ್ನಗಳೆಲ್ಲ ಬರ್ಬೋದು. ಬೇರೆ ಉದ್ಯೋಗ ಇಲ್ವ, ಅದನ್ನೆಲ್ಲ ಕುಡಿಬಾರ್ದು. ಹಾಗೆ ಯಾವುದನ್ನು ಅದನ್ನೆಲ್ಲ ಕುಡಿಬಾರ್ದು. ಹಾಗೆ ಅಂತ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡುವಂತಹ ಒಂದಷ್ಟು ಮಹಾಪುರುಷರು ನಮ್ಮ ಸಮಾಜದಲ್ಲಿದ್ದಾರೆ. ಅದೆಲ್ಲ ಯಾರಿಗೆ? ಅದು ಒಂದು 70 ದಾಟಿದವರಿಗೆ ಇರುವುದು. ಯಾವುದು? ಭಾಗವತ. ಭಾಗವತ ಭಗವದ್ಗೀತೆ ಎಲ್ಲ ಹೇಗೆ ಅಂತ ಕೇಳಿದರೆ, ಒಂದು ಹಂತದ ವಯಸ್ಸು ದಾಟಬೇಕು, ಒಂದು ಷಷ್ಠ್ಯಬ್ದಿ ಎಲ್ಲ ಆಗಬೇಕು. ಅಂಥವರಿಗೆ ಭಾಗವತ ಭಗವದ್ಗೀತೆ ಎಲ್ಲ ಇರುವುದು. ಈಗೆಲ್ಲ ನಾರದ ದಾರಿ ತಪ್ಪಿಸ್ಲಿಕ್ಕೆ ನೋಡಿದರು ಧ್ರುವನನ್ನು. ನೀನು ಈಗೆಂತ ಮಾರೆ ಕೃಷ್ಣ ಪೂಜೆ ವಾಸುದೇವನನ್ನು ಒಲಿಸಲಿಕ್ಕೆ ಹೋಗುವುದು ಎಲ್ಲಿಯಾದರುಂಟ? ಹೊಯ್ಗೆಯಲ್ಲಿ ಆಟ ಆಡ್ಕೊಂಡಿರುವಂತಹ ವಯಸ್ಸಿದು, ಚೆಂಡಾಟ ಆಡುವಂತಹ ವಯಸ್ಸು. ಅವರನ್ನೇ ತಲೆ ತಿರುಗಿಸಿದ, ಇದು ಚೆಂಡಾಟ ಆಡುವ ವಯಸ್ಸಲ್ಲ, ಇದು ಚಂದದಾಟ ಆಡುವ ವಯಸ್ಸು ಅಂತ. ಅವನಿಂದ ನಾವು ಕಲಿಯುವುದಕ್ಕೆ ಸುಮಾರಷ್ಟಿದೆ. ಈ ರೀತಿ ತಲೆ ತಿರುಗಿಸುವವರು ಊರಿಡೀ ತಿರುಗಿಸ್ತಾ ಇರ್ತಾರೆ. ಹಾಗಾಗಿ ಅಂಥದ್ದೆಲ್ಲ ಅಂತರಾಯಗಳು ಇಂತಹ ಕೆಲಸಕ್ಕೆ ಹೊರಡುವಾಗ ನಮಗೆ ಬರುವಂಥದ್ದು ಸಹಜ. ನಮಗೆ ಸ್ಪಷ್ಟತೆ ಇರಬೇಕು, ಭಾಗವತ ಅನ್ನೋದು ಏನು ಅಂತ. ಇವತ್ತು ನನ್ನ ಜೀವ ಇದೆ ಅಂತ ಆದರೆ ಅದು ಭಾಗವತದಿಂದ. ಯಾವುದೋ ಒಂದು ಕಾಲದಲ್ಲಿ ಏನೂ ಅಲ್ಲದ ನಾನು ಇವತ್ತು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥನಿದ್ದೇನೆ ಅಂತಾದರೆ ಆ ಭಾಗವತ ನನಗೆ ಜೀವ ಕೊಟ್ಟಿದೆ. ಸುಮ್ಮನೆ ಸಮಯವನ್ನು ಹರಣ ಮಾಡುವುದಕ್ಕೆ ಪೂರ್ವಪೀಠಿಕೆ ಅಲ್ಲ ಇದು. ಈ ಭಾಗವತವೆಂಬುದು ಪ್ರಾರಂಭದ ದಿನ ಹೇಳಿದ ಹಾಗೆ ಜೀವ ಇರುವವರಿಗೆ ಜೀವ ಕೊಡುವಂತಹ ಒಂದು ಮಹಾಶಕ್ತಿ. ಆದ ಕಾರಣ ಎಷ್ಟೇ ಅಂತರಾಯಗಳು ವಿಘ್ನಗಳು ಬರಲಿ ಅದನ್ನೆಲ್ಲ ಮೆಟ್ಟಿ ನಿರಂತರಾಯವಾಗಿ ಭಾಗವತವನ್ನು ಕುಡಿಬೇಕು. ಕುಡಿದು ನೋಡಿ ನೀವು, ಪ್ರತಿನಿತ್ಯವೂ ಮತ್ತೆ ಅದು ಇಲ್ಲದಿದ್ದರೆ ಏನೋ ಒಂದು ಕೈ ಬಿಟ್ಟ ಹಾಗೆ ಅನುಭವಕ್ಕೆ ಬರ್ತದೆ. ಏನೋ ಒಂದು ಕೈ ಬಿಟ್ಟ ಹಾಗೆ. ಭಾಗವತ ತರಗತಿಗೆ ನಾವು ಕೆಲವರು ಬರ್ತಾ ಇದ್ದೇವೆ, ವಾರದಲ್ಲಿ ಒಂದು. ಆ ತರಗತಿ ಇಲ್ಲ ಅಂತ ಆದರೆ ಗತಿ ಇಲ್ಲದಾಗ ಆಗ್ತದೆ ಅಂತ. ನಿರಂತರ ದೂರವಾಣಿಯ ಮೂಲಕ ಭಾಗವತ ಕ್ಲಾಸು ನಡೀತದೆ ನಮ್ಮ ಮನೆಯಲ್ಲಿ.
ಅದು ಒಂದು ದಿವಸ ಏನಾದರೂ ಅವಳಿಗೆ ಸಮಸ್ಯೆ ಆದರೆ ನನಗೆ ತಲೆಬಿಸಿ ಆಗ್ತದೆ, ಇವತ್ತೆಂಥದೋ ಒಂದು ಬಿಟ್ಟು ಹೋಗಿದೆ ಅಂತ. ಅದು ಒಂಥರ ಸದ್ಯೋ ಹೃದಯವರುದ್ಧ್ಯತೆ ಅಂತ. ಸದ್ಯೋ ಹೃದಯವರುದ್ಧ್ಯತೆ. ಒಂದು ಸಲ ನೀವು ಅದಕ್ಕೆ ಪ್ರವೇಶ ಮಾಡಿದರೆ, ಹೇಗೆ ನಮಗೆ ಬಾಹ್ಯವಾದಂತಹ ಕೆಲವೊಂದಷ್ಟು ಸಂಗತಿಗಳಲ್ಲಿ ಒಂದು ಸಲ ನಾವು ಅದಕ್ಕೆ ನಮ್ಮನ್ನು ಮಾರಿಕೊಂಡ್ರೆ ಮತ್ತೆ ಅದುವೇ ನಮ್ಮನ್ನು ಮಾರುವುದಕ್ಕೆ ಹೊರಡುತ್ತದೋ, ಇದು ಬಾಹ್ಯವಾದ ವಿಷಯಕ್ಕೆ ಆ ಶಬ್ದ. ಅದೇ ರೀತಿಯಲ್ಲಿ ಯಾವಾಗ ಜೀವನ ಆರಿ ಹೋಗ್ತದೆ ಅಂತ ನಮಗೆ ಅನಿಸ್ತದೆ, ಆವಾಗ ನಾವು ಹಾರಿ ಬಂದು ಭಾಗವತದಲ್ಲಿ ಕೂತಾಗ ಮತ್ತೆ ನಮ್ಮನ್ನದು ಒಟ್ಟಿಗೆ ಕರ್ಕೊಂಡು ಹೋಗ್ತದೆ ಭಾಗವತ. ಹೃದಯವರುದ್ಧ್ಯತೆ, ನಮ್ಮ ಹೃದಯದೊಳಗಡೆ ತತ್ಕ್ಷಣದಲ್ಲಿಯೇ. ಅದನ್ನು ಮತ್ತೆ ಅಲಂಕಾರ ಮಾಡಿ ತತ್ಕ್ಷಣದಲ್ಲಿಯೇ ಅದು ನಮ್ಮನ್ನು ಒಳಗಡೆ ಸೇರಿಸಿಕೊಳ್ತದೆ, ನಮ್ಮ ಒಳಗಡೆ ಅದು ಸೇರ್ತದೆ. ಇದು ಭಾಗವತದ ವೈಶಿಷ್ಟ್ಯ. ಆದ ಕಾರಣ ಪಿಬತ ಭಾಗವತಂ ರಸಮಾಲಯಂ ಅಂತ ವ್ಯಾಸರ ಸಂದೇಶ ನಮಗೆ ಕರೆ. ಯಾರಿದರಿಂದ ನಾವು ವಂಚಿತರಾಗ್ತೇವೆ, ನಮ್ಮ ಜೀವನದಲ್ಲಿ ನಾವು ವಂಚಿತರಾದ ಹಾಗೆ ಎಷ್ಟೋ ನಾವು ನೋಡ್ತೇವೆ. ಎಲ್ಲಿಯೂ ಸುಖ ಸಿಗದೇ ಇದ್ದದ್ದು ಇಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ. ಎಲ್ಲಿಯೂ ದುಃಖ ನಿವೃತ್ತಿಯಾಗದೇ ಇದ್ದದ್ದು ಇಲ್ಲಿ ಆಗ್ತದೆ. ಇಲ್ಲಿ ಸೇರಿದವರಲ್ಲಿ ಕೆಲವು ಅನುಭವ ಇರ್ಬೋದು ಅಂಥದ್ದು. ಅದರ ಅರ್ಥ ಏನು ಅಂತ ಕೇಳಿದರೆ, ದುಃಖ ನಿವೃತ್ತಿಗೆ ಏಕೈಕ ಮಾರ್ಗ ಶ್ರೀಮದ್ಭಾಗವತ. ಓದಿ, ಮನೆಗಳಲ್ಲಿ ಪುಸ್ತಕವನ್ನು ತಂದು, ಇದು ನಿಮಗೆ ಬೇಕು ಅಂತಾದರೂ ಕೂಡ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಅಂತಹ ಒಂದು ವಿಶಿಷ್ಟತಮವಾದಂತಹ ಒಂದು ಗ್ರಂಥಾನುಸಂಧಾನದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಭಾಗ್ಯ. ಮೊದಲೇ ಹೇಳಿದ ಹಾಗೆ ಜನ್ಮಾಂತರೀಯವಾದಂತಹ ಯಾವುದೋ ಒಂದು ಪುಣ್ಯ ವಿಶೇಷ ಇದ್ದ ಕಾರಣ, ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಎಂತಹ ವಾಕ್ಯ ಇದು! ಋಷಿವಾಕ್ಯ, ವ್ಯಾಸವಾಕ್ಯ. ಅಂತಹ ಏನಾದರೂ ಪುಣ್ಯ ವಿಶೇಷ ಇಲ್ಲದೇ ಇದ್ದರೆ ಇದು ಸಿಗುವಂತಹ ಸಾಧ್ಯತೆಯೇ ಇಲ್ಲ. ಆ ಪುಣ್ಯ ಸಂಪಾದನೆಯನ್ನು ಮಾಡಬೇಕು. ಜನ್ಮಾಂತರವದ್ದು ಇಲ್ಲದಿದ್ದರೂ ಕೂಡ ಈ ಜನ್ಮದಲ್ಲಾದರೂ ಸಪ್ತಾಹ ಶ್ರವಣದ ಮೂಲಕವಾಗಿ ಆ ಪುಣ್ಯ ಸಂಪಾದನೆಯನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ನಾವೇ ಸಪ್ತಾಹ ಮಾಡುವ ಹಾಗಾಗ್ತದೆ. ಇನ್ನೊಬ್ಬ ಬಂದು ಆಗಬೇಕು ಅಂತಿಲ್ಲ, ಒಟ್ಟು ಆಗಬೇಕು ಸಶ್ರದ್ಧೆಯಿಂದ. ಈ ಹಿನ್ನೆಲೆಯಲ್ಲಿ ಮೊನ್ನೆಯಿಂದ ಕೇಳ್ತಾ 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 ನಿನ್ನೆ ಯಾರೋ ಹೇಳಿದರು ಮುಗಿತಾ ಉಂಟಲ್ವ ಅಂತ. ಅದು ಹಾಗಾದರೆ ಅವನಿಗೆ ತೃಪ್ತಿ. ನಮಗೆ ಭಾಗವತ ವಿಷಯದಲ್ಲಿ ತೃಪ್ತಿ ಆಗದಿದ್ದರೆ ಅವನಿಗೆ ತೃಪ್ತಿ ಅಂತ. ಅರ್ಥ ಆಯ್ತಾ? ಅವನಿಗೆ ತೃಪ್ತಿ ಆಗಬೇಕು ಅಂತಾದರೆ ನಮಗೆ ತೃಪ್ತಿ ಆಗಬಾರ್ದು. ಯಾವುದರಲ್ಲಿ? ಊಟ ತಿಂಡಿ ಮಾಡುವುದರಲ್ಲಿ ಅಲ್ಲ, ಭಾಗವತ ಶ್ರವಣದಲ್ಲಿ, ಭಾಗವತ ಪಾರಾಯಣದಲ್ಲಿ. ಅಂತಹ ಒಂದು ಸೆಳೆತ ಅದಕ್ಕೆ ಉಂಟು. ಅದನ್ನು ನಾವು ಮೊನ್ನೆಯಿಂದಲ್ಲ ಅನುಭವಿಸ್ತಾ ಇದ್ದೇವೆ. ಅಂತಹ ಕಥೆಗಳು ವಿಚಿತ್ರ ವಿಚಿತ್ರತರವಾದಂತಹ, ಭಗವಂತನ ಲೀಲೆಯನ್ನು ಕೊಂಡಾಡುವಂತಹ, ಕೇಳುತ್ತಾ ಕೇಳುತ್ತಾ ಕೌತುಕವನ್ನು ಕೊಡುವಂತಹ ಕಥೆಗಳೇ ಭಾಗವತದಲ್ಲಿರುವುದು. ಈ ಎಲ್ಲ ಕಥೆಗಳು ಏನು ಹೇಳ್ತವೆ ಅಂತಂದರೆ ವೇದಾರ್ಥಗಳನ್ನು ವಿವರಿಸ್ತವೆ. ಅಂಥದ್ದರಲ್ಲಿ ಇವತ್ತೊಂದು ಅತ್ಯಂತ ಪುಣ್ಯತಮವಾದಂತಹ ಕಥೆ. ಅದರ ಸಂದೇಶ ಏನು ಅಂತ ಕೇಳಿದರೆ, ಭಗವದಾರಾಧನೆಗೆ ಜಾತಿ ಬೇಡ ಅಂತ, ಭಗವದಾರಾಧನೆಗೆ ಆಕೃತಿ ಬೇಡ ಅಂತ. ಒಬ್ಬರು ಹೇಳ್ತಾರೆ ತಿಳಿದವರು, ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿರ್ವಿದುರಸ್ಯ ಯಾದವಪತೇಃ
ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾ ಕಮನೀಯ ರೂಪಮಧಿಕಂ ಕಿಂತತ್ ಸುಧಾಮ್ನೋ ಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಧನೈಃ ಭಕ್ತಿಪ್ರಿಯೋ ಮಾಧವಃ. ಧರ್ಮವ್ಯಾಧ ಅಂತ ಒಬ್ಬ ಬರ್ತಾನೆ ಮಹಾಭಾರತದಲ್ಲಿ, ಮಾಂಸ ವಿಕ್ರಯಿ. ಅವೊಬ್ಬ ಬ್ರಾಹ್ಮಣನಿಗೆ ಆತ್ಮೋಪದೇಶ ಮಾಡಿದ್ದು ಮಾರಾಯರೆ. ಬ್ರಾಹ್ಮಣನಿಗೆ ಆತ್ಮೋಪದೇಶ ಮಾಡಿದ್ದು ಎಲ್ಲಿಯಾದರೂ ಉಂಟ? ನಾವೆಲ್ಲೇನು ಮಾಡ್ತೇವೆ? ಪುಷ್ಪಾದಿಗಳನ್ನು ಕೊಡದೆ ಅವರ ಕೈಗೆ ಅಕ್ಷತೆಯನ್ನು ಕೊಡ್ತೇವೆ. ಅದು ಮಂತ್ರಾಕ್ಷತೆ ಅಲ್ಲ, ಅದು ಅಕ್ಷತೆ. ಅಂಥವನು ಒಂದು ಸಂದರ್ಭದಲ್ಲಿ, ಪ್ರಸಂಗದಲ್ಲಿ ಆತ್ಮೋಪದೇಶವನ್ನು ಮಾಡಿದ್ದ. ಧರ್ಮವ್ಯಾಧ ಅಂತ ಅವನಿಗೆ ಹೆಸರು, ಧರ್ಮವ್ಯಾಧ. ಮಾಂಸ ವಿಕ್ರಯಿ ಆದವನಿಗೆ ಆತ್ಮಜ್ಞಾನ ಬರುವುದು ಹೇಗಯ್ಯ? ಮಾಂಸ ವಿಕ್ರಯವಾದರೂ ಕೂಡ, ಮಾಂಸವನ್ನು ಮಾರಿ ಜೀವನ ಸಾಗಿಸುವುದಾದರೂ ಕೂಡ ಅದರಲ್ಲಿ ಅವ ದೇವರನ್ನು ಕಾಣ್ತಾ ಇದ್ದ, ಮಾಂಸದಲ್ಲಿ, ಪ್ರಾಣಿಗಳಲ್ಲಿ. ಆ ದಿವಸಕ್ಕೆ ಎಷ್ಟು ಬೇಕಷ್ಟೇ, ಫ್ರಿಜ್ಜಲ್ಲಿಡ್ಲಿಕ್ಕೆ ಅಂತ ಜಾಸ್ತಿ ಕೊಯ್ಲಿಕ್ಕಿಲ್ಲ. ತನ್ನ ಕರ್ತವ್ಯದಲ್ಲಿ ತಾನು ನಿಷ್ಠನಾಗಿ ಅದರಲ್ಲಿ ದೈವವನ್ನು ಕಂಡ ಕಾರಣ ಅವನಿಗೆ ಭಗವಂತನ ಅರಿವಾಯಿತು. ಈ ಬ್ರಾಹ್ಮಣ ಎಲ್ಲವನ್ನೂ ಓದಿದರೂ ಕೂಡ ಭಗವಂತನ ಅರಿವಾಗಲಿಲ್ಲ. ಅವನಿಗೆ ಮತ್ತೆ ಅರಿವಾಯಿತು, ಓ ಇದರಲ್ಲಿ ಉಂಟಲ್ವ ತತ್ವ ಅಂತ. ಧ್ರುವಸ್ಯ ಚ ವಯಃ, ನಿನ್ನೆ ನೋಡಿದೆವು ಧ್ರುವನಿಗೆ 5 ವರ್ಷದ ಬಾಲಕ 5 ತಿಂಗಳಿನಲ್ಲಿ ಭಗವಂತನನ್ನೈದಿದ. ನಮಗೆ ಎಷ್ಟು 5 ಸಿಕ್ಕಿದರೂ ಕೂಡ ಸಾಕಾಗುವುದಿಲ್ಲಲ್ಲ. ಇದು ನಮ್ಮ ಅಧೋಗತಿ. ವಯಸ್ಸು ಬೇಡ ಅಂತ ಸಾಬೀತುಪಡಿಸಿದರು. ಸಾಧನೆ ಮಾಡಿದ. ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ, ವಿದ್ಯೆ ಬೇಕೋ? ಒಂದಷ್ಟು ಸರ್ಟಿಫಿಕೇಟು ಅಟ್ಟಿ ಕಪಾಟಿನಲ್ಲಿ. ಅವನ ಮನೆಯಲ್ಲಿ ದೇವರ ಹಣೆ ಕೂತ್ಕೊಳ್ಳಿಕ್ಕಿಲ್ಲ. ಸರ್ಟಿಫಿಕೇಟ್. PhD ಮಾಡಿದ. ಏನು PhD? ಯಾವ PhDಯಲ್ಲಿ ಭಗವಂತನ ಕೀರ್ತನೆ, ಭಗವಂತನ ಕುರಿತಾಗಿ ವಿಚಾರಗಳು ಇಲ್ವೋ ಅದು PhD ಅಲ್ಲ ಅಂತ ಮೊನ್ನೆ ಹೇಳಿದ್ದಲ್ವ ವ್ಯಾಸರು. ಹೌದು, ವ್ಯಾಸರು ಭಾಗವತವನ್ನು ರಚನೆ ಮಾಡಿದ್ದೇ ಅದಕ್ಕೆ. ಅವರು ಈ ಹಿಂದೆ ಮಾಡಿದಂತಹ PhD ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಮಹಾಭಾರತ ಹೇಳುವಂತಹ ದೊಡ್ಡ PhDಯನ್ನೇ ಮಾಡಿದರು, ಸಂಶೋಧನೆ. ಬ್ರಹ್ಮಸೂತ್ರಾದಿಗಳನ್ನು ಕೊಟ್ಟರು ಪ್ರಪಂಚಕ್ಕೆ, ಎಲ್ಲವೂ ಕೂಡ ವ್ಯರ್ಥ ಆಯಿತು ಅವರ ಲೆಕ್ಕಕ್ಕೆ. ನಮಗೆ ದೊಡ್ಡ ಲಾಭ ಆಯಿತು ಬಿಡಿ, ಅವರ ಲೆಕ್ಕಕ್ಕೆ ವ್ಯರ್ಥ ಆಯಿತು. ಯಾಕೆ? ಸಮಾಧಾನ ಆಗಲಿಲ್ಲಲ್ಲ, ಒಂದು ರೀತಿಯ ಅತೃಪ್ತತೆ ಅವರ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಹಾಗಾಗಿ ಭಾಗವತವನ್ನು ರಚನೆ ಮಾಡಿದರು. ಹಾಗಿದ್ದಾಗ ವಯಸ್ಸಿನ ಪರಿಮಿತಿ ಇಲ್ಲ. ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ವಯಸ್ಸಿನ ಪರಿಮಿತಿ ಇಲ್ಲ, ಜಾತಿಯ ಪರಿಮಿತಿಯೂ ಇಲ್ಲ. ಇಂತಹ ಜಾತಿಗೆ ಭಗವಂತ ಒಲಿಯುವುದು ಎಲ್ಲಿ ಉಂಟು ಅಂತ ಕೇಳಿದ್ನಲ್ಲ ನಿನ್ನೆ ಪ್ರಹ್ಲಾದ. ನಾನೊಬ್ಬ ನಿಕೃಷ್ಟ ಜಾತಿ, ನನ್ನ ಈ 2 ಕೈ ಮುಗಿಯುವುದಕ್ಕೆ ನೀನು ಕೋಪವನ್ನು ಬಿಟ್ಟಿಯಲ್ಲ ಸ್ವಾಮಿ ಅಂತ ಕೇಳಿದ್ನಲ್ಲ. ಕಾ ಜಾತಿರುವಿದು ವಿದ್ಯಾ ಗಜೇಂದ್ರಸ್ಯ ಕಾ, ವಿದ್ಯೆ ಬೇಕು ಅಂತಿಲ್ಲ. ಅನಕ್ಷರಸ್ಥರಿಗೂ ಅಕ್ಷರದ ಜ್ಞಾನ ಆಗ್ತದೆ. ನೆನಪಿಟ್ಟುಕೊಳ್ಳಿ, ಅನಕ್ಷರಸ್ಥರಿಗೂ ಅಕ್ಷರದ ಜ್ಞಾನ ಆಗ್ತದೆ. ಅಕ್ಷರ ಅಂದರೆ ಯಾರು? ಇವನೇ ಅಲ್ವ. ನಾವೆಲ್ಲ ಕ್ಷರರು, ದಿನ ಹೋದಾಗೆ ಕ್ಷಯಿಸ್ತಾ ಹೋಗ್ತೇವೆ. ಅನಕ್ಷರಸ್ಥರಿಗೂ ಅಕ್ಷರದ ಜ್ಞಾನ ಆಗ್ತದೆ. ಅಕ್ಷರದ ಕುರಿತಾಗಿ ಮಾತಾಡ್ತಾರೆ. ಕಾ ಜಾತಿ, ಜಾತಿಯ ಭೇದ ಇಲ್ಲ. ಅವೆಲ್ಲ ದೊಡ್ಡ ದೊಡ್ಡ ಜಾತಿಯವರಿದ್ರಲ್ಲ ಅಲ್ಲಿ, ಎಲ್ಲರನ್ನು ಬಿಟ್ಟು ಇವ ಹೋಗಿ ಹಾಲು ಕುಡಿದದ್ದು ವಿದುರನ ಮನೆಯಲ್ಲಿ ಅಲ್ವಾ, ಒಬ್ಬ ದಾಸಿ ಪುತ್ರ. ಅದೊಂದುಂಟ. ನಾವೆಲ್ಲ ಹಾಗೇನಾದ್ರು ಮಾಡ್ತಿದ್ರೆ ಇಡೀ ಊರಿನಿಂದ ನಮ್ಮನ್ನು ಬಹಿಷ್ಕಾರ ಮಾಡ್ತಿದ್ರು.
ಜಾತಿ ಇಲ್ಲದವನಲ್ಲಿ ಹೋಗಿ ಹಾಲು ಕುಡಿದದ್ದಲ್ವ ನೀನು ಅಂತ. ನಮ್ಮ ಜಾತಿಯಿಂದ ನೀವು ಹೊರಗೆ. ಆದರೆ ಆ ಭಗವಂತ ಅವನಿಗೆ ಅದೇ ಬೇಕಾಯಿತು. ಭಗವಂತನನ್ನು ನಂಬುವಂತಹ, ಭಗವಂತನ ಮೇಲೆ ವಿಶ್ವಾಸ ಇಡುವಂತಹ ಒಂದು ಜಾತಿ ಉಂಟಲ್ಲ, ಅದುವೇ ಶ್ರೇಷ್ಠ ಆಗಿ ಹೋಯ್ತಲ್ಲ. ಇವರು ಹಸರು ಪಾಯಸ ಮಾಡಿದ್ದೆಲ್ಲ ಮನೆಗಳಲ್ಲಿ ಕೃಷ್ಣನಿಗೆ ಬೇಕಾದ್ದು. ಒಂದು ಕಡೆಯಲ್ಲಿ ಹಸರು ಪಾಯಸ, ಇನ್ನೊಂದು ಕಡೆಯಲ್ಲಿ ಸೇಮೆ ಪಾಯಸ, ಮತ್ತೊಂದು ಕಡೆಯಲ್ಲಿ ಗೋಧಿ ಪಾಯಸ. ಮತ್ತು ಕೌರವ ದುಶ್ಯಾಸನಾದಿಗಳಲ್ಲಿ ಈಗಿನ ಹೊಸ ಹೊಸ ಥರದ ಪಾಯಸ. ಅವರು ಹೊಸತನವನ್ನು ಬಯಸಿದವರು ನೋಡಿ. ಯಾವ ಪಾಯಸವೂ ಬೇಕಾಗಲಿಲ್ಲ, ಪಯಸ್ಸು ಮಾತ್ರ ಬೇಕಾಯಿತು ಕೃಷ್ಣನಿಗೆ. ಅದು ಪಯಸ್ಸು ಪಾಯಸದಾಗೆ ಹರಿದು ಹೋಯಿತು. ಇದರಲ್ಲಿ ಒಂದು ಪಾಯಸ ಮಾಡಲಿಕ್ಕೆ ಆಗ್ತದೆ ಅಂತ ಆವಾಗ ಅರ್ಥ ಆಯ್ತು ಅವರಿಗೆ. ಹಾಗಾದರೆ ಜಾತಿ ಬೇಡ ಅಂತ. ಕಾಜಾತಿರ್ ವಿದುರಸ್ಯ ಯಾದವ ಪತೆ ರುಗ್ರಸ್ಯ ಕಿಂಪೌರುಷಂ. ಉಗ್ರಸೇನ ಮಹಾರಾಜ, ಏನು ತ್ರಾಣ ಇತ್ತು ಅವನಿಗೆ ಶರೀರದಲ್ಲಿ? ರಟ್ಟೆ, ತ್ರಾಣ ಇರಲಿಲ್ಲ. ಆದರೂ ಕೂಡ ಕೃಷ್ಣಾನುಗ್ರಹ ಆಯ್ತಲ್ಲ ಅವನಿಗೆ. ಅವನು ನಂಬಿದ್ದು ಕೃಷ್ಣನನ್ನು. ಕಂಸನಿಗೆ ಎಷ್ಟೇ ತ್ರಾಣ ಇರಲಿ, ಅವನಿಗೆ ನಿಗ್ರಹ ಆಯ್ತಲ್ಲ, ಶಿಕ್ಷೆ ಆಯ್ತಲ್ಲ. ಉಗ್ರಸ್ಯ ಕಿಂ ಪೌರುಷಂ. ಪೌರುಷ ಬೇಡ, ಒಳ್ಳೆ ಗಟ್ಟಿಮುಟ್ಟಿದ್ದವರಿಗೆ ಮಾತ್ರ ಕೃಷ್ಣ ಬರುವುದು, ಒಲಿಯುವುದು ಅಂತ ಏನಿಲ್ಲ. ಪೌರುಷವೂ ಅಗತ್ಯ ಇಲ್ಲ. ಕುಬ್ಜಾಯ ಕಮನೀಯ ರೂಪಂ ಅಧಿಕಂ. ಆ ಕುಬ್ಜೆ ಹೇಳಿ ಕೇಳಿ ಶರೀರದಲ್ಲಿ 3 ವಕ್ರತೆಗಳು. ಅವಳಿಗೆ ತ್ರಿವಕ್ರ ಅಂತ ಹೆಸರು. 3 ವಕ್ರತೆಗಳು. ಅವಳ ಮುಸುಡು ನೋಡಿದರೆ, ಮುಸುಡು ಅಂದರೆ ಶುದ್ಧ ಕನ್ನಡ ಶಬ್ದ ಅದು. ಮುಸುಡು ನೋಡಿದರೆ ನಮ್ಮ ಮುಸುಡು ಸುಟ್ಟು ಹೋದಿತ್ತು. ಆ ರೀತಿಯ ಒಂದು ರೂಪ ಅದು. ಅಂಥವರನ್ನು ಕಂಸ ಕೆಲಸಕ್ಕೆ ಇಟ್ಟುಕೊಂಡಿದ್ದ. ಅವಳಿಗೆ ಒಲಿದ್ನಲ್ಲ. ಯಾಕೆ ಒಲಿದ? ಆ ರೂಪ ಇಲ್ಲದವಳಿಗೂ ಕೃಷ್ಣನನ್ನು ನೋಡುವಾಗ ಎಂಥದ್ದೋ ಒಂದು ರೂಪ ಕಂಡಾಗ ಆಯಿತು, ನನಗೆ ಬೇಕಾದ ರೂಪ ಇದು ಅಂತ. ಸರ್ವ ಸಮರ್ಪಣೆ ಮಾಡಿಬಿಟ್ಲು ತನ್ನನ್ನು. ಅಷ್ಟೊತ್ತಿಗೆ ಕೃಷ್ಣನಿಗೆ ಅನಿಸಿದಂತೆ ಇವಳನ್ನು ಸರಿ ಮಾಡಿದರೆ ಹೇಗೆ ಅಂತ. ಸರಿ ಮಾಡಿದ. ಇವತ್ತು ಅವಳಷ್ಟು ಸೌಂದರ್ಯವತಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ವಿಶ್ವಸುಂದರಿಯಾಗಿ ಹೋದ್ಲವಳು. ಅನುಗ್ರಹ ಆಯ್ತಲ್ಲ. ಹಾಗಾದರೆ ಕುರೂಪಿ ಹೇಳುವಂತಹ ರೂಪ ಇಲ್ಲದ್ದು ಕೂಡ ಭಗವಂತನ ಆರಾಧನೆಗೆ ತಡೆಯಲ್ಲ. ರೂಪ ಇಲ್ಲದವರೂ ಭಗವಂತನನ್ನು ಒಲಿಸಿಕೊಂಡದ್ದುಂಟು ನಮ್ಮಲ್ಲಿ. ಕುಬ್ಜಾಯಾಹ ಕಮನಿ, ಎಂತಹ ರೂಪ ಅದು ಕುಬ್ಜೆಯದ್ದು. ಆಮೇಲೆ ಕೃಷ್ಣ ಮುಟ್ಟಿದ ಮೇಲೆ ಕಿಂತತ್ ಸುಧಾಮ್ನೋಧನಂ. ಕೋಟಿಗಟ್ಟಲೆ ಇದ್ದರೆ ಮಾತ್ರವ ಸಪ್ತಾಹ ಮಾಡಲಿಕ್ಕಾಗೋದು? ನೋಡ ಮಾಡಿ, ಸಾಧ್ಯವೇ ಇಲ್ಲ. ಮಾಡಿದರೂ ಕೂಡ ಅದು ದಕ್ಕಲಿಕ್ಕಿಲ್ಲ ಅಂತ ಇದ್ದಾರಲ್ಲ ಸಮಾಜದಲ್ಲಿ, ದಕ್ಕದವರು ಕೂಡ. ಸಪ್ತಾಹ ನಾನು ಮಾಡ್ತೇನೆ ಅಂತ ಹೊರಟು. ಹಾಗಾದರೆ ಏನು? ನಿಮ್ಮ ಧನ ಅವನಿಗೆ ಬೇಡ. ನಿಮ್ಮಲ್ಲಿ ಧನ ಉಂಟೋ ಅದೇ ಅವನಿಗೆ ಪ್ರಿಯ ಆಗೋದು. ಅಂದರೆ ಮನಸ್ಸಿನ ಮುಗ್ಧತೆ. ದನಕ್ಕಿರುವುದೇ ಅಲ್ವ, ಮುಗ್ಧತೆ ಅಲ್ವ. ನಮ್ಮ ಮನಸ್ಸಿನಲ್ಲಿ ಆ ದನದ ಭಾವ ಇದ್ದರೆ, ಮುಗ್ಧತೆ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ, ಆವಾಗ ನಮಗೆ ಅವನ ಅನುಗ್ರಹ ಆಗ್ತದೆ. ಹಾಗಾಗಿ ಧನದ ಅಗತ್ಯ ಇಲ್ಲ. ಸುಧಾಮನಲ್ಲಿ ಏನಿತ್ತು? ಏನೂ ಇರಲಿಲ್ಲ, ಮುಗ್ಧತೆ ಮಾತ್ರ ಇದ್ದದ್ದು ನೋಡಿ. ಅವನಿಗೆ ಒಲಿದ. ಹಾಗಿದ್ದಾಗ ಅದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಈ ಕಥೆಗಳಲ್ಲೆಲ್ಲ ವಿಚಿತ್ರತರವಾದಂತಹ ಕೌತುಕವನ್ನೆರಸುವಂತಹ ಈ ಕಥೆಗಳಲ್ಲೆಲ್ಲ ಸಂಗತಿಗಳೇನು ಅಂತ ಕೇಳಿದರೆ, ಭಕ್ತಿಯ ತುಷ್ಯತಿ ಕೇವಲಂ ನತು ಧನೈ. ಯಾವ ಸಂಪತ್ತು ಕೂಡ ಅವನಿಗೆ ಅಗತ್ಯ ಇಲ್ಲ. ನಿಮ್ಮಲ್ಲಿ ಆ ಸಂಪತ್ತನ್ನೂ ಮೀರಿಸುವಂತಹ ಭಕ್ತಿ ಉಂಟೋ, ನಿಷ್ಠೆ ಉಂಟೋ, ನಂಬಿಕೆ ಉಂಟೋ, ವಿಶ್ವಾಸ ಉಂಟೋ, ಅಲ್ಲಿಗೆ ನಾ ಬರ್ತೇನೆ. ಅದನ್ನೇ ನಾರದನ ಹತ್ರ ಹೇಳಿದ ಒಂದು ಕಾಲದಲ್ಲಿ ಕೃಷ್ಣ. ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ. ನನ್ನ ಭಕ್ತರು ಎಲ್ಲಿ ಗಾಯನ ಮಾಡ್ತಾರೆ ಅಲ್ಲಿ ನಾನಿದ್ದೇನೆ ಅಂತ. ನಾನು ದೇವಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ತಾನೆ, ನಾನು ಮಂದಿರದಲ್ಲಿ ಇಲ್ಲ ಅಂತ ಹೇಳ್ತಾನೆ, ನಾನು ಆದಿತ್ಯ ಮಂಡಲದಲ್ಲಿ ಇಲ್ಲ ಅಂತ ಹೇಳ್ತಾನೆ.
ಮತ್ತೆಲ್ಲಿರುವುದು? ನನ್ನ ಭಕ್ತರು ಎಲ್ಲಿ ಗಾಯನ ಮಾಡ್ತಾರೆ, ಎಲ್ಲಿ ಹಾಡ್ತಾರೆ, ನನ್ನನ್ನು ಹಾಡಿ ಹೊಗಳ್ತಾರೆ, ಅಲ್ಲಿ ನಾ ಇದ್ದೇನೆ ಅಂತ. ಹಾಗಾಗಿ ದೇವಸ್ಥಾನದಲ್ಲಿಯೂ ಕೂಡ ಧಾರ್ಮಿಕ ಪ್ರಕ್ರಿಯೆಗಳಾಗದಿದ್ದರೆ ಅಲ್ಲಿ ದೇವರು ಖಂಡಿತವಾಗಿಯೂ ಇಲ್ಲ. ಘಂಟಾಘೋಷವಾಗಿ ಹೇಳ್ತೇನೆ, ಬಿಂಬದ ಹಾಗೆ ಖಂಡಿತಷ್ಟೇ, ಬಿಂಬದ ಒಳಗಡೆ ಅವ ತನ್ನನ್ನು ತಾನು ಲೀನಗೊಳಿಸಿರ್ತಾನೆ, ನೆನಪಿಟ್ಟುಕೊಳ್ಳಿ. ಯಾವ ದೇವಸ್ಥಾನವಾದರೂ ಅಷ್ಟೇ, ಆಯಾಯ ತತ್ತದ್ದೇವತಾ ಪ್ರೀತ್ಯರ್ಥವಾಗಿ ಪುರುಷ ಸೂಕ್ತವೋ ರುದ್ರಾಭಿಷೇಕವೋ ಆಗದೇ ಇದ್ದರೆ ಅಲ್ಲಿ ದೇವರು ಇಲ್ಲವೇ ಇಲ್ಲ. ಯಾಕೆ ಅಂತೆ? ಅದನ್ನು ದೇವರ ತಲೆಗೆ ನೀರು ಹೊಯ್ಯುವುದು, ಅದಕ್ಕೆ ಹಾಗೆ ಪ್ರಯೋಗ. ಮನೆಯಲ್ಲಿ ದೇವರ ಪೂಜೆ ಮಾಡ್ತೇವೆ, ದೇವರ ತಲೆಗೆ ನೀರು ಹೊಯ್ದು ಬರುವುದು, ಮತ್ತೆ ಪುರುಸೊತ್ತಿಲ್ಲ. ಇಂತಹ ಒಂದು ಕುತ್ಸಿತ ಮನೋವೃತ್ತಿಯವರಾಗಿ ಹೋಗಿದ್ದೇವೆ ನಾವು. ನಾನಲ್ಲಿ ವಾಸ ಮಾಡುವುದಿಲ್ಲ, ಯತ್ರ ಗಾಯಂತಿ, ಎಲ್ಲಿ ಹಾಡಿ ಹೊಗಳ್ತಾರೆ, ಸ್ತುತಿ ಮಾಡ್ತಾರೆ, ಅಲ್ಲಿ ನಾನಿದ್ದೇನೆ. ಹಾಗಾಗಿ ಭಕ್ತಿಯೊಂದೇ ಪರಮಪದ ಪ್ರಾಪ್ತಿಗೆ ಮಾರ್ಗ. ವಿದ್ಯೆ ಇರಲಿ, ಧನ ಇರಲಿ, ಯಾವುದೂ ಇರಲಿ, ಅದು ಇರಬಾರದು ಅಂತ ಇದರ ತಾತ್ಪರ್ಯ ಅಲ್ಲ. ಅದೆಲ್ಲವೂ ಇದ್ದರೂ ಕೂಡ ಅದಕ್ಕಿಂತಲೂ ಮೀರಿಸುವಂತಹ ಒಂದು ವಿಧೇಯತೆ, ವಿನಯತೆ, ಆ ರೀತಿಯ ಶ್ರದ್ಧೆ, ನಿಷ್ಠೆ, ಭಕ್ತಿಗಳು ನಮ್ಮಲ್ಲಿ ಇದೆ ಅಂತ ಆದರೆ ಎಂತಹ ಕೋಟ್ಯಧೀಶನ ಮನೆಗೂ ಕೃಷ್ಣ ಬಂದು ನೆಲೆಸ್ಬೋದು. ಅದಿಲ್ಲ ಅಂತಾದರೆ ಕೋಟಿಗೆ ಬೆಲೆ ಇಲ್ಲ ಅಂತಾಗಿ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ಗಜೇಂದ್ರೋಪಾಖ್ಯಾನವನ್ನು ನಾವು ಶ್ರವಣ ಮಾಡಬೇಕು. ಸುತ್ತಲೂ ಆವರಿಸಿದಂತಹ ಕ್ಷೀರಸಾಗರ, ಆ ಕ್ಷೀರಸಾಗರದ ನಡುವೆ ಒಂದು ತ್ರಿಕೂಟ ಪರ್ವತ. ಎಷ್ಟು ಚಂದ ಉಂಟು ಗೊತ್ತುಂಟು ಅದು. ಒಂದು ಸಲ ಅದಕ್ಕೆ ಏರಬೇಕದನ್ನು. ಎಷ್ಟು? 10,000 ಯೋಜನೆ ಎತ್ತರವೂ 10,000 ಯೋಜನೆ ವಿಸ್ತಾರವೂ ಆದಂತಹ ಒಂದು ತ್ರಿಕೂಟ ಪರ್ವತ. ಬೇಕಾದಂತಹ ರತ್ನಾದಿಗಳು, ಖನಿಜಾದಿಗಳು ಲಭ್ಯ. ನೋಡಿ, ಅಲ್ಲಿ ಹೋಗುದಿದ್ರೆ ಹೋಗಿ, ಎಲ್ಲ ಸಿಗ್ತದೆ. ಅಂತಹ ಒಂದು ಅತ್ಯದ್ಭುತವಾದಂತಹ, ಆಶ್ಚರ್ಯಗೊಳ್ಳುವಂತಹ ತ್ರಿಕೂಟ ಪರ್ವತ, ಅದರ ತಪ್ಪಲಿನಲ್ಲಿ ನಾನಾ ಪ್ರಕಾರದ ಗುಹೆಗಳು. ಆ ಗುಹೆಗಳಲ್ಲಿ ನಿತ್ಯವೂ ಕೂಡ ದೇವಲೋಕದ ಗಂಧರ್ವರು, ಸಿದ್ಧರು, ಸಾಧ್ಯರು, ಚಾರಣರು, ಕಿಂಪುರುಷರು, ಕಿನ್ನರರು, ಅಪ್ಸರೆಯರು, ಊರ್ವಶಿಯರು ಎಲ್ಲರೂ ಕೂಡ ಬಂದು ಹೋಗುವುದು. ಋಷಿಮುನಿಗಳು ಎಲ್ಲ ತಪಸ್ಸು ಮಾಡ್ತಾ ಇರುವಂತಹ ಒಂದು ಪರಮ ಪವಿತ್ರವೆನಿಸಿದಂತಹ ಒಂದು ಸ್ಥಳ. ಆ ಸ್ಥಳದಲ್ಲಿ ಒಂದು ವಿಶಿಷ್ಟತಮವಾದಂತಹ ಉದ್ಯಾನವನ, ಪಾರ್ಕ್. ಅದು ಹೇಗಿದ್ದ ಪಾರ್ಕ್ ಅಂತ ಕೇಳಿದರೆ ಸ್ಪಾರ್ಕ್ ಆಗುವಂತಹ ಪಾರ್ಕ್. ಈಗಿನ ಪಾರ್ಕಲ್ಲಿ ಎಂತ ಉಂಟು, ಇದ್ದ ಸ್ಪಾರ್ಕು ಕೂಡ ಹೋಗುವುದೇ. ಅದು ಹಾಗಲ್ಲ, ಅದು ಸ್ಪಾರ್ಕ್ ಆಗುವಂತಹ ಪಾರ್ಕ್. ಯಾವುದು? ವರುಣನ ಉದ್ಯಾನವನ, ಋತುಮಾನ್ ಅಂತ ಅದಕ್ಕೆ ಹೆಸರು. ಅದು ಅತ್ಯದ್ಭುತವಾದಂತಹ ವಿಶೇಷ ಜಾತಿಯ ಮರಗಿಡಗಳು, ನಾನಾ ಪ್ರಕಾರದ ವಲ್ಲಿಗಳು ಎಲ್ಲವೂ ಕೂಡ ಆ ತ್ರಿಕೂಟ ಪರ್ವತಕ್ಕೆ ಒಂದು ವಿಶೇಷವಾದಂತಹ ಅಲಂಕಾರಪ್ರಾಯವಾಗಿ ಇತ್ತಂತೆ. ಆ ಉದ್ಯಾನವನದಲ್ಲಿ ಒಂದು ವಿಸ್ತಾರವಾದಂತಹ ಸರೋವರ. ಆ ಸರೋವರ ಎಷ್ಟು ಶುದ್ಧ ಅಂತ ಕೇಳಿದರೆ ಸಜ್ಜನರ ಮನಸ್ಸಿನ ಹಾಗೆ. ಅಷ್ಟೇ, ಸಜ್ಜನರ ಮನಸ್ಸು ಹೇಗೆ ಅಂತ ಹೋಗಿ ನೋಡಿ. ಅಷ್ಟು ನಿಷ್ಕಲಂಕವಾಗಿ ಪ್ರಫುಲ್ಲವಾದಂತಹ ಒಂದು ಸರೋವರ. ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ಪಂಪಾ ಸರೋವರ ಹೇಗಿತ್ತು ಅಂತ ಕೇಳಿದರೆ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಅಂತ ವಾಲ್ಮೀಕಿಗಳ ಪ್ರಯೋಗ.
ರಮಣೀಯವಾಗಿಯೂ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಸಜ್ಜನರ ಮನಸ್ಸಿನ ಹಾಗಿತ್ತು ಅಂತ ಪಂಪಾ ಸರೋವರ. ಅಂತಹ ಒಂದು ಸರೋವರ, ಯಾರಿಗೂ ಉಪದ್ರ ಆಗದೇ ಇರುವಂತಹ, ಯಾರಿಗೂ ಸಮಸ್ಯೆ ಆಗದೇ ಇರುವಂತಹ ಒಂದು ವಿಶಿಷ್ಟತಮವಾದಂತಹ ಸರೋವರ. ನೈದಿಲೆ, ತಾವರೆ, ಕಮಲ ಇತ್ಯಾದಿ ಪುಷ್ಪ ವಿಶೇಷಗಳೆಲ್ಲ ಸರೋವರದಲ್ಲಿದ್ದವು. ನಾನಾ ಜಾತಿಯ ಪ್ರಾಣಿಗಳು ಬಂದು ತಮ್ಮ ಬಾಯಾರಿಕೆಯನ್ನು ನೀಗಿಸುತ್ತಾ ಇದ್ದಂತಹ ಒಂದು ಸರೋವರ. ಅದರ ಸುತ್ತಮುತ್ತಲೂ ಕೂಡ ಪರಿಮಳವನ್ನು ಬೀಸುತ್ತಾ ಇರುವಂತಹ ನಾನಾ ಜಾತಿಯ ಪುಷ್ಪ ವಿಶೇಷಗಳು, ಪುಷ್ಪ ಜಾತಿಯ ವೃಕ್ಷಗಳು ಎಲ್ಲವೂ ಇತ್ತು. ಆ ಉದ್ಯಾನವನದ ಘೋರಾರಣ್ಯದಲ್ಲಿ ನಾನಾ ಜಾತಿಯ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು, ಅಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳು ಎಲ್ಲವೂ ಕೂಡ ಇದ್ದವು. ಅದರಲ್ಲಿ ಒಂದಷ್ಟು ಆನೆಗಳ ಹಿಂಡು. ಆ ಆನೆಗಳನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಅಂತ ಒಬ್ಬ ಆನೆ ಯಜಮಾನ. ಹೇಗೆ? ಆನೆ ಯಜಮಾನ. ಹವ್ಯಕ ಭಾಷೆಯಲ್ಲಿ ಆನೆ, ಆನೆ ಯಜಮಾನ. ನಿಜವಾಗಿ ಆನೆ ಯಜಮಾನ ನಮಗೆ ಅದು ಅರ್ಥ ಆಗದೆ ಹೋಗುವುದು ಕೆಲವು ಸಲ. ಆನೆಯ ಯಜಮಾನ ಗಜೇಂದ್ರ ಅವ ಇದ್ದ ಅಲ್ಲಿ. ಆ ಗಜೇಂದ್ರ ಉಳಿದ ಸಿಂಹ, ಹುಲಿ ಇತ್ಯಾದಿ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಹೆದರಿ ಬಾಲ ಮಾಡಿಸಿಕೊಂಡು ಹೋಗ್ತಾ ಇದ್ದು ಅಂತೆ. ಇಲ್ಲದಿದ್ದರೆ ಹುಲಿ ಬಾಲ ಮಾಡಿಸಿದ್ದು ಉಂಟಲ್ಲಿ. ಅದು ಸಾಧು ಪ್ರಾಣಿಗಳು ಈ ಗಜೇಂದ್ರನ ಒಂದು ಅಭಯ ರಕ್ಷೆಯಲ್ಲಿ ನಿರಾತಂಕವಾಗಿ ಸಂಚಾರ ಮಾಡ್ತಾ ಇದ್ದು. ಭಯಂಕರ ಬಿಸಿಲು ಮಾರಾಯರೆ. ಲಲಾಟಂತಪೆ ಆತಪೆ ಅಂತ ಸಂಸ್ಕೃತ ಕವಿಗಳು ಪ್ರಯೋಗ ಮಾಡ್ತಾರೆ. ನಮ್ಮ ಹಾಗೆ ಹೆಚ್ಚು ಕೂದಲಲ್ಲಿ ಇದ್ದರೆ ಲಲಾಟಂತಪೆ ಆತಪೆ, ಬಿಸಿ, ಮತ್ತೆ ತಲೆ ಬಿಸಿ ಅಂತ ಅಲ್ವ, ತಲೆ ಬಿಸಿ. ಬಿಸಿಲು ಹೆಚ್ಚಾದ ಹಾಗೆ ತಲೆ ಬಿಸಿಯಾಗುವುದು. ಆಟಿ ತಿಂಗಳಿನಲ್ಲಿ ಆಟಿಯ ಬೆನ್ನಾದರೂ ಕೂಡ ಒಡೆದೋದಿತು ಅಂತ, ಆಟಿ ತಿಂಗಳಿನ ಬಿಸಿಲಲ್ಲಿ. ಅಂತಹ ಒಂದು ವಿಚಿತ್ರತಮವಾದಂತಹ ಬಿಸಿಲು ಕಾಡಿನ ಒಳಗೂ ಕೂಡ. ಈ ಗಜೇಂದ್ರನಿಗೆ ಬಾಯಾರಿಕೆ. ಈ ನಿತ್ಯ ತಿರುಗಾಟ ಮಾಡಿ 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 ಮತ್ತೆ ಬಾಯಾರಿಕೆ ಆಗುವುದು ನೋಡಿ. ಮತ್ತೆ ಇಲ್ಲಾದರೂ ಒಂದು ಕಡೆ ಕುಡಿಲಿಕ್ಕೆ ಸಿಕ್ಕಿದ್ರೆ ಆಯಿತು ಅಂತ ಅನಿಸುವುದು. ಎಲ್ಲಿಯೂ ಕಾಣುವುದಿಲ್ಲ. ಆಲೋಚನೆ ಮಾಡಿ ಎಲ್ಲಿಗೆ ಹೋಗುವುದು ಅಂತ ಈ ಗಜೇಂದ್ರ ತನ್ನ ಮರಿಯಾನೆ, ಹೆಣ್ಣಾನೆ, ಗಂಡಾನೆ ಎಲ್ಲ ಇದ್ದು ಒಟ್ಟೊಟ್ಟಿಗೆ ಎಲ್ಲರಿಗೂ ಬಾಯಾರಿಕೆ. ಹೀಗೆ ಹುಡುಕಿಕೊಂಡು ಹೋಗ್ತಾ ಇರುವಾಗ ಒಂದು ಸುವಾಸಿತವಾದಂತಹ ಹೂವಿನ ಪರಿಮಳ ಗಾಳಿಯಲ್ಲಿ ಬಂತಂತೆ. ಓ, ಇಲ್ಲೆಲ್ಲಿಯೋ ಇರ್ಬೋದು ಸರೋವರ, ಜಲಾಶಯ ಇರ್ಬೋದು ಅಂತ ಹೇಳಿಕೊಂಡು ಆ ಹೂವಿನ ಪರಿಮಳ ಬಂದಲ್ಲಿಗೆ ಅದನ್ನೇ ಅರಸುತ್ತಾ ಹೋಗ್ತದೆ. ಹೋಗುವಾಗ ಅಲ್ಲಿ ಒಂದು ಕಡೆ ಸರೋವರ ಕಾಣ್ತದೆ, ಅದೇ ವಠಾರದಲ್ಲಿ. ಬಾಯಾರಿಕೆಯನ್ನು ನೀಗಿಸುವುದಕ್ಕೆ ಒಂದು ಯೋಗ್ಯವಾದಂತಹ ಸರೋವರ ಸಿಕ್ಕಿದೆ ಅಂತ ಹೇಳಿಕೊಂಡು ತಾನು ಇಳಿತದೆ. ಅದಕ್ಕೆ ಇಳಿದು ಬೇಕಾದಷ್ಟು ತನ್ನ ಬಾಯಾರಿಕೆಯನ್ನು ನೀಗಿಸುವುದಕ್ಕೆ ಬೇಕಾದಷ್ಟು ನೀರನ್ನು ಕುಡಿಯಿತು, ತನ್ನವರಿಗೂ ಕುಡಿಸಿತು. ಆಮೇಲೆ ಸ್ವಲ್ಪ ಜಲಕೇಳಿ ಆಡುವ ಅಂತ ಅನಿಸಿತು. ಆನೆಗಳು ನೀರಿಗಿಳಿದ್ರೆ ಹಾಗೆ ಅಲ್ಲ, ಪಕ್ಕ ಮೇಲೆ ಬರುವುದಿಲ್ಲ. ಕೆಲವರು ಸ್ನಾನ ಮಾಡುವ ಹಾಗೆ ಒಳಗೆ ಹೋದರೆ ಮತ್ತೆ ಅರ್ಧ ಮುಕ್ಕಾಲು ಗಂಟೆಗೆ ಬರುವುದಿಲ್ಲ ಅವರು. ಇವ ಇಲ್ಲಿ ನಿಂತವನೇ ಬಾಕಿ. ಗಜಸ್ನಾನ ಅಂತ ಪ್ರಯೋಗ ಬಂದದ್ದು ಹಾಗೆ. ಗಜಸ್ನಾನ ಅಂತ ಗಂಟೆಗಟ್ಟಲು ಆದರೂ ಕೂಡ ಇವ ಎಲ್ಲಿ ಗೋಡೆಗೆ ಹಾಕ್ತಾ ಇದ್ದಾನೋ ನೀರು ಅಂತ ಅನಿಸ್ತದೆ ನಮಗೆಲ್ಲ. ಕ್ಯೂರಿಂಗ್ ಆಗದಿದ್ದರೆ ಗಜಸ್ನಾನ. ಸರೋವರದಲ್ಲಿ ಇಳಿದು ಈ ರೀತಿಯ ಕೆಲಸ. ತನ್ನ ಸೊಂಡಿಲಿನಿಂದ ನೀರನ್ನೆತ್ತಿ ಮರಿಯಾನೆಗಳ, ಹೆಣ್ಣಾನೆಗಳ ಮೇಲೆ ಹಾಕುವುದು. ಅವುಗಳೂ ಹಾಗೆ ಅದೇ ರೀತಿಯ ಆಟ.
ತಾನೇ ತನ್ನ ಸೊಂಡಿಲಿನ ತೆಗೆದು ತನ್ನ ಮೇಲೆ ನೀರನ್ನು ಹೊಯ್ಕೊಳ್ಳುವುದು. ಈ ರೀತಿ ಜಲಕೇಳಿ ಆಡ್ತಾ 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 ತಾನೆಲ್ಲಿದ್ದೇನೆ ಅಂತ ತನ್ನ ಇರುವಿಕೆಯನ್ನೇ ಮರೆಯುವಂತಹ ಒಂದು ಹಂತಕ್ಕೆ ಬಂದು ಬಿಟ್ಟಿತು ಗಜೇಂದ್ರ. ತನ್ನ ಇರುವಿಕೆಯನ್ನೇ ಮರೆತು ವ್ಯವಹರಿಸತೊಡಗ್ತಾ ಉಂಟು. ಆತ್ಮವಿಸ್ಮೃತಿ ಉಂಟಾಯಿತು, ಮೈಮರೆವು. ಆ ಕಾಲಕ್ಕೆ ದೈವಯೋಗದ ಪ್ರಕಾರ ಒಂದು ಕರಾಳವಾದ ಹರಿತವಾದ ಕತ್ತಿ ಅದರ ತಲೆ ಮೇಲೆ ನೇಲ್ತಾ ಇದ್ದದ್ದು ಗೊತ್ತಾಗಲಿಲ್ಲ. ಹಾಗೆ ಅಲ್ಲ, ಮೃತ್ಯು ಜುಟ್ಟು ಹಿಡಿದಿದ್ದಾನೆ ಅಂತ ಭಾವಿಸಿಕೊಂಡೇ ಧರ್ಮಾಚರಣೆ ಮಾಡಬೇಕಂತೆ. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ತಲೆ ಮೇಲೆ ಕತ್ತಿ ತೂಗಾಡ್ತಾ ಇದೆ ಅಂತ ಅಂದುಕೊಂಡೇ ಧರ್ಮಾಚರಣೆ ಮಾಡಬೇಕು ಅಂತ, ಮೈಮರಿಬಾರದು ಅಂತ ಹೇಳೋದು ತಾತ್ಪರ್ಯ. ಈ ಗಜೇಂದ್ರ ತನ್ನನ್ನು ತಾನು ಮರೆತು ನೀರಿನಲ್ಲಿ ನೀರಾಟವಾಡ್ತಾ ಉಂಟು. ಆ ಕಾಲಕ್ಕೆ ಯಾವುದೋ ಒಂದು ದೈವ ಪ್ರೇರಣೆಯಿಂದ ಒಂದು ಮಾಯೆ ಬಂದು ಆವರಿಸಿದ್ದು ಗೊತ್ತಾಗಲಿಲ್ಲ. ನಾಚಷ್ಟ ಕೃಚ್ಛ್ರಂ ಕೃಪಣಃ ಅಜಮಾಯಯ. ಭಗವಂತನ ಮಾಯೆ ಯಾರಿಗೆ ಮೀರುವುದಕ್ಕೆ ಸಾಧ್ಯ? ಯಾರೂ ಕೂಡ ಪ್ರಪಂಚದಲ್ಲಿ ಭಗವಂತನ ಮಾಯೆಯನ್ನು ಮೀರಿ ಹೋದವರು ಸಾಮಾನ್ಯರು ಯಾರೂ ಇಲ್ಲ. ಸಾಮಾನ್ಯರೇನು ಅಸಾಮಾನ್ಯರಿಗೂ ಸಾಧ್ಯ ಆಗಲಿಲ್ಲಲ್ಲ. ಯಾರನ್ನೂ ಬಿಡಲಿಲ್ಲ ಭಗವನ್ಮಾಯೆ. ಏನಾಯಿತಂತೆ? ತಂತತ್ರ ಕಶ್ಚಿನ್ನೃಪ ದೈವಚೋದಿತೋ ಗ್ರಾಹ. ದೈವ ಪ್ರೇರಣೆಯಿಂದ ಪ್ರೇರಿತವಾಗಿ ಒಂದು ಮೊಸಳೆ ನೀರಿನಡಿಯಲ್ಲಿ ಬಂತಂತೆ. ಹೀಗೆ ಬಂದದ್ದೇ ಯದೃಚ್ಛಯೈವಂ ವ್ಯಸನಂಗತೋ ಗಜಃ. ಸಾಂಸಾರಿಕವಾದಂತಹ ಆನಂದದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ತೊಳಲಾಡ್ತಾ ಉಂಟು. ಅದುವೇ ಶ್ರೇಷ್ಠ ಅಂತ. ಹೆಂಡತಿ ಮಕ್ಕಳನ್ನು ಸಂತೋಷಗೊಳಿಸುವುದೇ ಸಂಸಾರದ ಆತ್ಯಂತಿಕವಾದಂತಹ ಲಕ್ಷ್ಯ ಅಂತ ತಿಳ್ಕೊಂಡು ಈ ಗಜೇಂದ್ರ ತನ್ನನ್ನು ತಾನು ಮರೆತು ವ್ಯವಹರಿಸ್ತಾ ಇದ್ದ ಕಾಲಕ್ಕೆ ದೈವ ಪ್ರೇರಿತವಾದಂತಹ ಒಂದು ಮೊಸಳೆ ಬಂದು ಅದರ ಕಾಲನ್ನು ಗಟ್ಟಿ ಹಿಡ್ಕೊಳ್ತು. ಸೋತಿಬಲೋ ವಿಚಕ್ರಮೆ. ಆವಾಗ ಒಂದು ಗೀಳಿಡುವುದಕ್ಕೆ ಪ್ರಾರಂಭ ಮಾಡಿತು. ಆ ಗೀಳಿಡುವಂತಹ ಸ್ವರ ಉಳಿದ ಮರಿಯಾನೆಗಳಿಗೆ, ಹೆಣ್ಣಾನೆಗಳಿಗೆ, ಗಂಡಾನೆಗಳಿಗೆಲ್ಲ ಕೇಳಿತು. ತಥಾತುರಂ ಯೂಥ ಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸ ವಿಚುಕ್ರುಷು. ಆ ಗಜೇಂದ್ರನನ್ನು ಎಳೆದು ಮೇಲೆ ತರುವುದಕ್ಕೆ ಯತ್ನಶೀಲರಾಗ್ತಾ ಇದ್ದಾವೆ ಆ ಆನೆಗಳೆಲ್ಲ. ಆದರೂ ಕೂಡ ಸಾಧ್ಯ ಆಗುವುದಿಲ್ಲ. ವಿಚುಕ್ರುಷು ದೀನಧಿಯ. ನಮ್ಮ ಯಜಮಾನನನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಹೇಳಿಕೊಂಡು ಕೈಕಾಲು ಬಿಟ್ಟು ದೀನ ಸ್ವರದಲ್ಲಿ ಅಳ್ತಾ ಇವೆ. ಯಾಕೆ? ಇದು ಎಳಿತಾ ಉಂಟು ನೀರಿಗೆ ಮೊಸಳೆ. ಇತ್ಲಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂತ ಗಜೇಂದ್ರನೂ ಹೋರಾಟ ಮಾಡ್ತಾ ಉಂಟು. ಒಂದು ನೀರಿನ ಮೇಲೆ ಎಳೆಯುವುದು, ಇನ್ನೊಂದು ನೀರಿಗೆ ಎಳೆಯುವುದು. ನಮ್ಮಲ್ಲಿ ಒಂದು ಪ್ರಯೋಗ ಉಂಟಲ್ಲ, ಒಬ್ಬ ನೀರಿಗೆ ಎಳೆದು ಒಬ್ಬ. ಹೀಗೆ ಹೋರಾಟ ಮಾಡುತ್ತಾ 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 1000 ವರ್ಷಗಳು ಸಂದು ಹೋದವು. ತಾರಯಿತುಂ ನಚಾಶಕಂ ಸಮಾ ಸಹಸ್ರಂ ವ್ಯಗಮನ್ ಮಹೀಪತೆ. ಏನು ಮಾಡುವುದು? ಒಂದು ಸಲ ಆನೆ ಮೊಸಳೆಯನ್ನು ಮೇಲಕ್ಕೆಳೆದರೆ ಅದಕ್ಕಿಂತ ಪ್ರಬಲವಾಗಿ ಮೊಸಳೆ ನೀರಿಗೆ ಎಳೆಯುವುದು ಆನೆಯನ್ನು. ನೀರಿನಲ್ಲಿ ಮೊಸಳೆಗಳಿಗೆ ಬಲ ಜಾಸ್ತಿ. ಹೀಗೆ ಹೋರಾಡುತ್ತಾ 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 ಸಾಂಸಾರಿಕವಾದಂತಹ ಕ್ಲೇಶಗಳನ್ನು ಅನುಭವಿಸುತ್ತಾ 1000 ವರ್ಷಗಳು ಕಳೆದು ಹೋದ ಕಾಲಕ್ಕೆ ಮನಃಶಕ್ತಿ ಕುಂಠಿತವಾಯಿತು.
ಶಾರೀರಿಕವಾದಂತಹ ತ್ರಾಣವು ಸಹಜವಾಗಿಯೇ ಕುಂಠಿತವಾಗುತ್ತಾ ಹೋಯಿತು. ತಥೋ ಗಜೇಂದ್ರಸ್ಯ ಮನೋಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನ್ ಅಭೂತ್ ವ್ಯಯ. ವ್ಯಯ ಆಗ್ತಾ ಬಂತು. ಇನ್ನೇನು ಮಾಡುವುದು ಅಲ್ವಾ? ಸಾಂಸಾರಿಕವಾದಂತಹ ಅದೇ ಆಸೆ ಕಾಮನೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ತಾ ಹೋದ ಹಾಗೆ ಏನಾಗ್ತದೆ ಅಂತ ಕೇಳಿದರೆ, ಸಹಜವಾಗಿಯೇ ಮಾನಸಿಕವಾದಂತಹ ಕ್ಲೇಶಗಳಿಗೆ ನಾವು ಒಳಗಾಗ್ತೇವೆ. ಹೌದಾ ಅಂತ ನಿಮ್ಮಷ್ಟಕ್ಕೇ ನೀವು ಪ್ರಶ್ನೆ ಮಾಡಿ ನಿಮಗೇ ನೀವು ಉತ್ತರವನ್ನು ಕಂಡುಕೊಳ್ಳಿ. ಶಾರೀರಿಕವಾದಂತಹ ಕ್ಷೀಣತೆಗೆ ನಾವು ಒಳಗಾಗ್ತೇವೆ, ನಮ್ಮನ್ನು ಒಡ್ಡಿಸಿಕೊಳ್ತೇವೆ, ವಿವೇಕವನ್ನು ಕಳ್ಕೊಳ್ತೇವೆ. ಬುದ್ಧಿ ಪಕ್ವವಾಗಬೇಕಿತ್ತು, ಬುದ್ಧಿ ಅಪಕ್ವವಾದ ಕಾರಣವೇ ಇಷ್ಟೆಲ್ಲ ಸಂಸಾರದಲ್ಲಿ ನಾವು ನಾವಾಗಿಯೇ ನಮ್ಮನ್ನು ಮರೆತು ಇರ್ತೇವೆ. ಗೊತ್ತೇ ಆಗೋದಿಲ್ಲ. ದೀರ್ಘಕಾಲದ ಸಂಸಾರ ಅಲ್ವಾ? ಆ ಸಂಸಾರದಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂತಹ ವಿವೇಕ ನಮಗಿಲ್ಲದೆ ಹೋದರೆ ಈ ಗಜೇಂದ್ರನ ಹಾಗೆ ಆಗುವುದು, ಎಲ್ಲವನ್ನೂ ಕಳ್ಕೊಳ್ಳುವುದು. ಮತ್ತೆ ಇನ್ನೇನು ಮಾಡುವುದು? ಇತ್ತಂ ಗಜೇಂದ್ರ ಸಹಿಸಲಾಗದಂತಹ ಸಂಕಟವನ್ನು ಅನುಭವಿಸ್ತಾ ಇದೆ. ತನ್ನ ಅನುಚರರೆಲ್ಲರೂ ಕೂಡ ಕೈ ಚೆಲ್ಲಿದ್ದಾರೆ, ರಕ್ಷಣೆ ಮಾಡುವುದಕ್ಕೆ ಅಸಮರ್ಥರಾಗಿ. ಏನು ಒಂದು ನೆನಪಾಗ್ತದೆ. ಓ, ಸಮಗ್ರ ಪ್ರಪಂಚ ನೋಡಿ, ಕೊನೆಗೆ ಅದಕ್ಕೆ ನೆನಪಾಗುವುದು. ಈ ಸಂಸಾರದಲ್ಲಿ ತೊಳಾಟ ಮಾಡಿ 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 ಕಷ್ಟ ಬಂದು ನಷ್ಟಗಳಾಗಿ ಭ್ರಷ್ಟತೆಗಳು ಬಂದಾಗುವಾಗ ಒಬ್ಬ ಇದ್ದಾನೆ ಅಂತ ನೆನಪಾಗುವುದು ನೋಡಿ. ಈ ಸಾಂಪತ್ತಿಕವಾದಂತಹ ನೆಮ್ಮದಿ ಇರುವಲ್ಲಿಯವರೆಗೆ ನಮಗೆ ದೇವರ ನೆನಪಾಗುವುದಿಲ್ಲ. ಸಂಪತ್ತು ಜಾಸ್ತಿ ಆದ ಹಾಗೆ ನಾವು ವಿಪತ್ತನ್ನು ಬಾಬಾ ಬಾಬಾ ಅಂತ ಹೇಳುವುದು. ಕೊನೆಗೆ ಆ ಸಂಪತ್ತುಗಳೆಲ್ಲವೂ ಕೂಡ ನಷ್ಟವಾದ ಕಾಲಕ್ಕೆ ಮತ್ತೆ ನಿಜವಾದ ಸಂಪತ್ತಿನ ಬಗ್ಗೆ ನೆನಪಾಗ್ತದೆ. ಯಾವುದು ನಿಜವಾದ ಸಂಪತ್ತು? ನಿಜವಾದ ವಿಪತ್ತು ಯಾವುದು? ನಮ್ಮ ಜೀವನದಲ್ಲಿ ಬರುವಂಥದ್ದು ವಿಪತ್ತೇ ಅಲ್ಲ ಸ್ವಾಮಿ. ನಾವು ಜೀವನದಲ್ಲಿ ಸಂಪಾದನೆ ಮಾಡುವುದು ಸಂಪತ್ತೇ ಅಲ್ಲ ಸ್ವಾಮಿ. ಯಾವುದಾಗಾದ್ರೆ ವಿಪದೋ ನೈವ ವಿಪದ. ನಮ್ಮ ಕಣ್ಣೆದುರು ಕಾಣುವಂಥದ್ದು ವಿಪತ್ತಲ್ಲ ಅಂತ ಹೇಳ್ತಾರೆ. ವಿಪದೋ ನೈವ ವಿಪದ. ಸಂಪಾದನೆ ಮಾಡುವುದು ಸಂಪತ್ತು ಅಂತ ಕೇಳಿದರೆ ಸಂಪದೋ ನೈವ ಸಂಪದ. ಮತ್ತೆ ಅದು ವಿಪದ್ ವಿಸ್ಮರಣಂ ವಿಷ್ಣೋ. ಭಗವಂತನಿಂದ ವಿಮುಖರಾಗುವುದೇ ವಿಪತ್ತು. ವಿಪದ್ ವಿಸ್ಮರಣಂ ವಿಷ್ಣು. ದೇವರನ್ನು ಮರೆಯುವುದು. ವಿಪತ್ತು ಬರಬೇಕಾ? ಹೆಚ್ಚು ಕಷ್ಟ ಇಲ್ಲ ಸ್ವಾಮಿ, ದೇವರನ್ನು ಮರೆತರೆ ಆಯಿತು. ಇವತ್ತಿನವರೆಗೆ ದೇವರ ಪೂಜೆ ಮಾಡಿದ, ಮತ್ತೆ ವಿಪತ್ತು ಬರಬೇಕು ಅಂತ ಸಂಪುಟ ಮುಚ್ಚಿಡುವುದು ಅತ್ಲಾಗಿ. ಕೆಲವರು ಹಾಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಕೊಡುವುದು ಸಾಲಿಗ್ರಾಮವನ್ನು, ದೇವರನ್ನು. ಇಲ್ಲದ್ರೆ ಹೊಳೆಗೆ ತಕೊಂಡಾಗೆ ಹಾಕೋದು. ಜಲ ವಿಸರ್ಜನೆ ಅಂತ ಒಂದು ಉಂಟಲ್ಲ, ಹೇಗದು ತೆಗೆದು ಬಿಸಾಡುವುದು ಅತ್ಲಾಗಿ ಹೇಳುವುದು ಜಲ ವಿಸರ್ಜನೆ ಅಂತ. ಹಾಗಾದರೆ ಭಗವಂತನಿಂದ ವಿಮುಖಗೊಳ್ಳುವುದೇ ವಿಪತ್ತು. ಸಂಪತ್ತು ಯಾವುದ್ರಿ? ಸಂಪನ್ನಾರಾಯಣ ಸ್ಮೃತಿ. ಸಂಪತ್ತು ಅಂತಂದರೆ ನಿಜವಾದ ಸಂಪತ್ತು ಏನು ಅಂತ ಕೇಳಿದರೆ ಪದೇ 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 ನಾರಾಯಣನ ಸ್ಮರಣೆ ಮಾಡುವುದೇ ಸಂಪತ್ತು. ಅದನ್ನು ನಾವು ಬಯಸಬೇಕು. ಆವಾಗ ಈ ದೇಹದಲ್ಲಿ ಉಸಿರು ಇರುವಲ್ಲಿಯವರೆಗೆ ಆ ಉಸಿರು ಹಸಿರಾಗಿಯೇ ಇರ್ತದೆ. ಇಲ್ಲದಿದ್ದರೆ ಬಣ್ಣ ಬದಲಾವಣೆ ಆಗ್ತದೆ. ಬಣ್ಣ ಬದಲಾವಣೆ ಆದ ಕೂಡಲೇ ಮತ್ತೆ ಒಂದೊಂದೇ ಸಮಸ್ಯೆಗಳು ಶುರುವಾಗುವುದು ಮನುಷ್ಯನಿಗೆ. ಪುಣ್ಯಕ್ಕೆ ಈ ಪುಣ್ಯಾತ್ಮನಿಗೆ ಗಜೇಂದ್ರನಿಗೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುತ್ತಾ ಮುಂದೆ ಸಾಗಿದ ಕಾಲಕ್ಕೆ ಯಾವುದೋ ಒಂದು ನೆನಪಾಯಿತು, ಅವ ಭಗವಂತ ದೇವರು ಅಂತ ಒಬ್ಬ ಇದ್ದಾನೆ ಅಂತ ಗೊತ್ತಾಯ್ತಲ್ಲ. ಕೊನೆಯ ಕಾಲಕ್ಕಾದರೂ ಕೂಡ
ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ ಅಪಾರಯನ್ ಆತ್ಮವಿಮೋಕ್ಷಣೆ ಚಿರಂ. ಒಂದು ಯಾವುದೋ ಒಂದು 6ನೇ ಇಂದ್ರಿಯ ಎದ್ದು ನಿಂತು ಹೋಯಿತು. 6ನೇ ಇಂದ್ರಿಯ ಅದು ನಿಂತುಕೊಂಡು. ಅದು ಯಾವುದು 6ನೇ ಇಂದ್ರಿಯ? ಒಟ್ಟಿರುವುದು 5 ಅಲ್ವ ಇಂದ್ರಿಯಗಳು, ಹೊರಗೈದು ಒಳಗೈದು 10. ಈ 5ರಲ್ಲಿ ಮತ್ತೊಂದು 6ನೇ ಇಂದ್ರಿಯ ಅಂತ ಉಂಟು. ಏನದು? ಅದಕ್ಕೆ ನಮ್ಮವರು ಹೇಳಿದರು ಯೋಗಶಾಸ್ತ್ರದಲ್ಲಿ ಋತಂಭರ ಪ್ರಜ್ಞಾ ಅಂತ. ಅದನ್ನು ಈಗಿನವರು ಹೇಳಿದರು ಇಂಟ್ಯೂಷನ್ ಅಂತ. ಈ ಇಂಟ್ಯೂಷನ್ ಇದು ಎಲ್ಲರಿಗೂ ಇದೆ. ಇದು ಎಲ್ಲರಿಗೂ ಇದೆ. ಇಲ್ಲಿ ಕೂತವರಿಗೆ ಎಲ್ಲರಿಗೂ ಉಂಟದು ಇಂಟ್ಯೂಷನ್. ಇಂಟ್ಯೂಷನ್ ಇಲ್ಲದಿದ್ದರೆ ಮನುಷ್ಯ ಜನ್ಮ ಸಿಗುವುದಿಲ್ಲಲ್ಲ. ಆ 6ನೇ ಇಂದ್ರಿಯ ಅಪರೂಪದಲ್ಲಿ ಕೆಲಸ ಮಾಡುವುದು. ಅದು ಯಾವಾಗಲೂ ಎದ್ದು ನಿಲ್ಲುವುದಿಲ್ಲ. ಅದು ಕೆಲವರಿಗೆ ಯೋಗ ಇದ್ದರೆ ಎದ್ದು ನಿಲ್ತದೆ. ಇಂಟ್ಯೂಷನ್. ಆ ಇಂಟ್ಯೂಷನ್ ಕೆಲಸ ಮಾಡಲಿಕ್ಕೆ ಶುರು ಮಾಡಿತು ಈ ಗಜೇಂದ್ರನಲ್ಲಿ. ಏನಂತೆ? ಇಮಾಂ ಬುದ್ಧಿಂ ಅಥ ಅಭ್ಯಪದ್ಯತ. ಇಮಾಂ ಬುದ್ಧಿಂ. ಯಾವ ಬುದ್ಧಿ? ಆ ಬುದ್ಧಿ ಯಾವುದಕ್ಕೆ ಗಜೇಂದ್ರನಿಗೆ ಅಂತ ಕೇಳಿದರೆ ಇದೇ ಇಂಟ್ಯೂಷನ್, ಬೇರೆ ಯಾವುದೂ ಅಲ್ಲ. 6ನೇ ಇಂದ್ರಿಯ. ಏನಂತೆ? ಆ 6ನೇ ಇಂದ್ರಿಯ ಜಾಗೃತವಾದ ಕಾಲಕ್ಕೆ ಅದು ಅಂದುಕೊಳ್ಳುತ್ತದೆ ನಮಾಮಿಮೇ ಜ್ಞಾತಯ ಆತುರಂಗಜಾಹ. ಈ ಎಲ್ಲ ಸಂಬಂಧಿಕರು ಇವರು ಕೊನೆ ಕಾಲಕ್ಕೆ ಯಾರೂ ಇಲ್ಲ. ದುಡ್ಡುಂಟ ನಿಮ್ಮಲ್ಲಿ? ಎಲ್ಲ ಸಂಬಂಧಿಕರೊಟ್ಟಿಗಿದ್ದಾರೆ. ಎಲ್ಲ ಕೈ ಖಾಲಿ ಆಯ್ತಾ? ಒಂದೊಂದೇ ಸಂಬಂಧಿಕರು ಬಿಡ್ತಾ ಬರ್ತಾರೆ. ನಿಜವಾಗಿ ಅದು ಒಳ್ಳೆಯದು. ಈ ಬಂಧ ಬಿಡಬೇಕಲ್ಲ ಹೋಗಬೇಕಿದ್ರೆ. ಬಂಧ ಬಿಡದೇ ಇದ್ದರೆ ಹೋಗುವುದೆಲ್ಲಿಗೆ? ಅದು ಬಂಧದ ಹಾಗೆ ಅಂಟಿಕೊಳ್ತದೆ. ಅದು ಬಂಧ ಅಂತಂದರೆ ತುಳು ಭಾಷೆ ಅಂತ ಕಾಣ್ತದೆ. ಅದು ಹಿಟ್ಟು ಮೆತ್ತಿಕೊಳ್ಳೋದು ಅಂತ, ಲೇಪನ ಮಾಡಿಕೊಳ್ಳೋದು ಮೈಗೆ. ಬಂಧ. ಆ ಬಂಧ ಬಿಡಬೇಕು ಅಂತಾದರೆ ಬಂಧವನ್ನು ಬಿಡಬೇಕಾಗ್ತದೆ. ಆ ಬಂಧ ಬಿಟ್ಟಾಗ ಮಾತ್ರ ಅವ ಅರ್ಥ ಆಗುವುದು. ಬಂಧವನ್ನು ನಾವು ಬಿಡಬೇಕು. ಬಂಧದಿಂದ ನಾವು ಬಿಡುಗಡೆಯಾಗಬೇಕು. ಇವರು ಯಾರೂ ಕೂಡ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಅಸಮರ್ಥರಾಗಿ ಕೈ ಚೆಲ್ಲಿದ್ದಾರೆ. ಯಾರಾದರೂ ಬರ್ತಾರೆ ಹಾಸಿಗೆ ಹಿಡಿದ ಕಾಲಕ್ಕೆ? ಎಲ್ಲ ದೂರ ದೂರ ನಿಲ್ಲುವುದು. ದೂರ ದೂರ ನಿಲ್ಲುವುದು. ನಮ ಎಷ್ಟು ಸ್ಪಷ್ಟ ನೋಡಿ. ನಮಾಮಿಮೇ ಜ್ಞಾತಯ ಆತುರಂಗಜಾಹ ಕುತಃ ಕರಿಣ್ಯಃ. ಈ ಯಾವ ಆನೆಗಳು ಕೂಡ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಅಸಮರ್ಥರಾಗಿದ್ದಾವೆ. ಮತ್ತು ಈ ಹೆಣ್ಣಾನೆಗಳೆಲ್ಲ ಹೇಗೆ ರಕ್ಷಣೆ ಮಾಡಿಯಾರು? ಆದ ಕಾರಣ ನಾನು ಅವನಿಗೆ ಶರಣಾಗ್ತೇನೆ. ಬೇರೊಬ್ಬ ಇದ್ದನಲ್ಲಿ ಪಕ್ಕದಲ್ಲಿ, ಸರೋವರದ ಪಕ್ಕದಲ್ಲಿ, ಅವನಿಗೆ ಶರಣಾಗ್ತೇನೆ ಅಂತ. ಯಾರಂತೆ? ಯಃ ಕಶ್ಚನೇಶೋ ಬಲಿನೋಂತ ಉರಗಾತ್ ಪ್ರಚಂಡ ವೇಗಾದಭಿಧಾವತೋ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರಧಾವತ್ಯರಣಂತಮೀಮಹಿ. ಯಾರಂತೆ ಅವನು? ಯಾರ ಭಯದಿಂದ ಅಗ್ನಿ ಸುಡ್ತದೋ, ಗಾಳಿ ಬೀಸ್ತದೋ, ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಏನರ್ಥ? ಯಾರ ಭಯದಿಂದ ವಾತಃ ಪವತೆ ಗಾಳಿ ಬೀಸ್ತದೆಯೋ, ಯಾರ ಭಯದಿಂದ ಅಗ್ನಿ ಸುಡ್ತದೋ, ಯಾರ ಭಯದಿಂದ ಸೂರ್ಯ ಉದಯಿಸ್ತಾನೋ. ಎಲ್ಲಿಯಾದರೂ ಅವ ಟೈಮ್ ವೇಸ್ಟು ಅಥವಾ ಟೈಮ್ ಪಾಸ್ ಮಾಡಿದ್ದುಂಟ? ಸ್ವಲ್ಪ ನಿನ್ನೆ ಮಲಗುವಾಗ ತಡ ಆಯಿತು, ಹಾಗಾಗಿ ಸ್ವಲ್ಪ ಇವತ್ತು ಲೇಟಾಗಿ ಉದಯಿಸುವ ಅಂತ. ನಿನ್ನೆ ಎಲ್ಲಿಯೋ ಬೇರೆ ಹೋಗಿದ್ದೆ, ಹಾಗಾಗಿ ಇವತ್ತು ಸ್ವಲ್ಪ ಬೀಸುವುದು ತಡ ಆಯಿತು. ನಿನ್ನೆ ಬೇರೊಂದೆಲ್ಲಿಯೋ ಹೋಮ ಇತ್ತು, ಹಾಗಾಗಿ ಇವತ್ತು ಸ್ವಲ್ಪ ಅದು ತಂಪಾಗಿದೆ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕಳೀಲಿ, ಆಮೇಲೆ ಸುಡುವ ಅಂತ ಎಲ್ಲಾರು ಅಗ್ನಿ ಹಾಗೆ ಎಲ್ಲಾರು ಹೇಳಲಿಕ್ಕುಂಟ. ಇಂದ್ರ ಮಳೆಗರಿತಾನೆ ಕಾಲಕಾಲಕ್ಕೆ.
ಯಾವನ ಭಯದಿಂದ ಮಳೆ ನಮಗೆ ಬರ್ತದೋ ಇಂದ್ರನಿಂದ, ಯಾವ ಮೃತ್ಯು ಭಯದಿಂದ ಕಾಲಕ್ಕೆ ಸಕಾಲಕ್ಕೆ ಬಂದು ಕೊರಳಿಡಿಯುವುದಿಲ್ವ, ಅಂತಹ ಎಲ್ಲರಿಗೂ ಭಯ ಹುಟ್ಟಿಸುವ, ಭಯಕ್ಕೂ ಭಯ ಹುಟ್ಟಿಸುವ ಒಬ್ಬ ಇದ್ದಾನೆ. ಭಯಪ್ರದನೂ ಅಭಯಪ್ರದನೂ ಆದಂತಹ ಭಗವಂತ. ಅವನಿಗೆ ನಾನು ಶರಣಾಗ್ತೇನೆ. ಯಾಕೆ? ನಾನು ಅಂತಹ ಒಂದು ಭಯದಲ್ಲಿದ್ದೇನೆ, ಅಭಯವನ್ನು ಯಾಚಿಸ್ತಾ ಇದ್ದೇನೆ. ನನಗೆ ಅಭಯವನ್ನು ಕೊಡುವವರು, ರಕ್ಷಣೆ ಕೊಡುವವರು ಯಾರೂ ಇಲ್ಲ. ಶರಣ್ಯನಾಗಿದ್ದಾನೆ. ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ ವಿಷಯ. ಶರಣ್ಯ ಯಾರು? ಕೃಷ್ಣ. ಶರಣರನ್ನು ರಕ್ಷಿಸುವುದರಲ್ಲಿ ನಿರಂತರವಾದಂತಹ ಪ್ರೀತಿ. ಅಂತಹ ಲೋಕೇಶನಾದಂತಹ ಕೃಷ್ಣ ನನ್ನ ಕಣ್ಣೆದುರಿಗೆ ಬರಲಿ ಅಂತ ಕೃಷ್ಣಾಷ್ಟಕ, ಆಚಾರ್ಯ ಶಂಕರರಿಂದ ರಚಿತವಾದ ಕೃಷ್ಣಾಷ್ಟಕ. ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ. ಎಷ್ಟು ಆನಂದ ಆಗ್ತದೆ ಆ 8 ಶ್ಲೋಕಗಳನ್ನು ಹೇಳುವಾಗ. ಶ್ರಿಯಾಶ್ಲಿಷ್ಟೋ ವಿಷ್ಣು ಸ್ಥಿರಚರ ಗುರುರ್ವೇದ ವಿಷಯೋ. ಅದ್ಭುತವಾದಂತಹ ವೇದಾಂತವನ್ನು ಹೇಳುತ್ತದೆ. ನಾವು ಅದನ್ನು ಸಪ್ತಾಹ ಯಜ್ಞದಲ್ಲಿ ಪ್ರಯೋಗ ಮಾಡ್ತೇವೆ 7 ದಿವಸ. ಬಹಳ ಆನಂದ. ಹೇಳಿದಷ್ಟು ಸಾಕಾಗುವುದಿಲ್ಲ, ಮತ್ತೆ ಮತ್ತೆ ಹೇಳಬೇಕು ಅಂತ ಅನಿಸ್ತದೆ. ಯದಾ ಧರ್ಮಗ್ಲಾನಿರ್ಭವತಿ ಜಗತಾಂಕ್ಷೋಭಕರಣಿ. ಆಚಾರ್ಯರು ರಚಿಸುವಂತಹ ಶ್ಲೋಕಗಳೇ ಹಾಗೆ ಅತ್ಯದ್ಭುತವಾದಂತಹ ಶ್ರೀಮದ್ ಗಾಂಭೀರ್ಯವನ್ನು ಹೊಂದಿದ. ಇನ್ನೊಂದು ಶಬ್ದ ಇಲ್ಲಿಗೆ ಆದೀತು ಅಂತ ಆಲೋಚನೆ ಮಾಡದೇ ಇರುವ ಒಂದು ಶಬ್ದ ವಿಶೇಷಗಳು. ಅಷ್ಟೇ ಸೌಂದರ್ಯದಿಂದ ಕೂಡಿದಂತಹ ಶಬ್ದಗಳು, ಅಷ್ಟೇ ಗಂಭೀರವಾದಂತಹ ಅರ್ಥಗಳನ್ನು ಹೊಂದಿರುವಂತಹ ಶಬ್ದಗಳು. ಅಂತಹ ಶರಣ್ಯೋ ಲೋಕೇಶನಾದಂತಹ ಶ್ರೀಕೃಷ್ಣ ನನ್ನ ಕಣ್ಣಿಗೆ, ದೃಷ್ಟಿಗೆ ವಿಷಯವಾಗಲಿ ಅಂತ. ಈ ಕಣ್ಣಾಗಿರುವುದು ಯಾವಾಗ ಅಂತ ಕೇಳಿದರೆ, ಈ ಕಣ್ಣಿಗೆ ಅವ ವಿಷಯನಾದಾಗ. ಈ ಕಣ್ಣು ಯಾವುದನ್ನು ನೋಡ್ತದೆ? ರೂಪವನ್ನಲ್ವ. ಕಣ್ಣು ರೂಪವನ್ನು ನೋಡುವುದು, ಕಿವಿ ಶಬ್ದವನ್ನು ಕೇಳುವುದು, ಮೂಗು ವಾಸನೆಯನ್ನು ಪರಿಗ್ರಹಿಸುವುದು, ನಾಲಿಗೆ ರುಚಿಯನ್ನು ನೋಡುವುದು, ಚರ್ಮ ಸ್ಪರ್ಶವನ್ನು ಅನುಭವಿಸುವುದು. ಕಣ್ಣಿಗೆ ವಿಷಯ ಯಾವತ್ತೂ ಕೃಷ್ಣನಾಗಬೇಕು, ರೂಪ. ಕಿವಿಗೆ ಯಾವತ್ತೂ ಕೂಡ ಶಬ್ದ, ಕೃಷ್ಣನ ನಾಮ ಸಂಕೀರ್ತನೆಯಾಗಬೇಕು. ಮೂಗಿಗೆ ಯಾವತ್ತೂ ಕೂಡ ವಾಸನೆ ಪರಿಗ್ರಹಿಸುವಂಥದ್ದು ಅದು ಅವನ ಶ್ರೀಪಾದದಲ್ಲಿ ಸಮರ್ಚಿತವಾದಂತಹ ತುಳಸೀದಲದ ಪರಿಮಳವಾಗಬೇಕು. ನಾಲಿಗೆ ಯಾವತ್ತೂ ಕೂಡ ಯಾವುದನ್ನು ರುಚಿಯನ್ನು ಗ್ರಹಿಸ್ತದೆ, ಆ ರುಚಿ ದಿವ್ಯವಾದಂತಹ ಆ ಭಗವಂತನಿಗೆ ನಿವೇದಿಸಲ್ಪಟ್ಟಂತಹ ಪ್ರಸಾದದ ರುಚಿಯಾಗಬೇಕು. ಈ ಚರ್ಮ ಸ್ಪರ್ಶ ಸುಖವನ್ನು ಅನುಭವಿಸ್ತದೆ, ಅದಕ್ಕೆ ಅದುವೇ ವಿಷಯ. ಯಾವ ಸ್ಪರ್ಶದ ಸುಖ ಅಂತ ಕೇಳಿದರೆ, ಯಾವನನ್ನು ಮುಟ್ಟಿದರೆ ನಮಗೆ ಜೀವನವಿಡೀ ಆ ಸ್ಪರ್ಶ ಸುಖದ ಅನುಭವ ಇರ್ತದೆ, ಅಂಥ ಶ್ರೀಪಾದವನ್ನು ಮುಟ್ಟಬೇಕು. ಹೊರಗಿನ ಪಂಚ ಜ್ಞಾನೇಂದ್ರಿಯಗಳ ಸ್ವಾಸ್ಥ್ಯ ರಕ್ಷಣೆಗೆ ಇರುವಂತಹ ಉಪಾಯ ಇದು. ಇದಕ್ಕೆ ಆಚಾರ ಅಂತ ಹೇಳ್ತಾರೆ. ಪಂಚಾಂಗದ ಶುದ್ಧಿ, ಒಳಗಿನ ಪಂಚಾಂಗ, ಹೊರಗಿನ ಪಂಚಾಂಗ, ಈ ದಶಾಂಗಗಳ ಶುದ್ಧಿಗೆ ಆಚಾರ ಅಂತ ಹೆಸರು. ಆಚಾರ ಶುದ್ಧಿರಾಚಾರ ಇಷ್ಯತೆ ಅಂತ. ಪಂಚೇಂದ್ರಿಯಸ್ಯ ದೇಹಸ್ಯ ಬುದ್ಧೇಶ್ಚ ಮನಸಸ್ತಥ, ಇದರದ್ದೆಲ್ಲ ಶುದ್ಧಿಯಾಗುವುದೇ ಆಚಾರ ಅಂತ. ಹಾಗಾಗಿ ಯಾವುದೋ ಒಂದು ವಿಶಿಷ್ಟತಮವಾದಂತಹ ಒಂದು ಆಚಾರ, ಒಂದು ಬುದ್ಧಿ ಇದರಲ್ಲಿ ಕೆಲಸ ಮಾಡಿತು, ಎಲ್ಲರನ್ನೂ ರಕ್ಷಣೆ ಮಾಡುವಂತಹ, ಯಾವಾಗ ಶರಣಾದ ಕಾಲಕ್ಕೆ ಶರಣ್ಯನಾಗಿಯೇ ಅವ ನಮ್ಮನ್ನು ಅನುಗ್ರಹಿಸ್ತಾನೆ, ಅಂತಹ ಭಗವಂತನನ್ನು ನಾನು ಶರಣಾಗ್ತೇನೆ ಅಂತ ಹೊರಟು ಗಜೇಂದ್ರ ಏವಂ ವ್ಯವಸಿತೋ ಬುದ್ಧ್ಯಾ ಸಮಾಧಾಯ ಮನೋಹೃದಿ, ಅತ್ಯಂತ ಶ್ರದ್ಧೆಯಿಂದ ಅಂತರ್ಮುಖಿಯಾಗಿ ಆ ಭಗವಂತನನ್ನು, ಸಕಲ ದೇವತಾತ್ಮಕನಾದ ಭಗವಂತನನ್ನು ಸ್ತುತಿ ಮಾಡುವುದಕ್ಕೆ ಪ್ರಾರಂಭಿಸ್ತದೆ. ಎಂಥ ಅದ್ಭುತವಾದ ಸ್ತುತಿ, ಗಜೇಂದ್ರ ಸ್ತುತಿ, ಗಜೇಂದ್ರ ಮೋಕ್ಷ. ಹೇಳ್ತದೆ, ಸಂಸಾರದಲ್ಲಿ ತೊಳಲಾಟ ಮಾಡಿ 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 ಏಳೋದಕ್ಕೆ ಸಾಧ್ಯ ಆಗಲಿಲ್ಲ ದೇವರೇ, ನನ್ನನ್ನು ಈ ಸಂಸಾರದಿಂದ ಒಂದು ಸಲ ಬಿಡುಗಡೆ ಮಾಡು. ಯಾವ ಭಗವಂತನ ಅನುಗ್ರಹದಿಂದ ಜೀವನದಲ್ಲಿ ಸೌಖ್ಯ, ಶಾಶ್ವತವಾದಂತಹ ಆತ್ಯಂತಿಕವಾದಂತಹ ಸೌಖ್ಯ ಸಿಗ್ತದೆ, ಅಂತಹ ಸೌಖ್ಯವನ್ನು ನನಗೆ ಕೊಡು ಸ್ವಾಮಿ. ಹೀಗೆ ನಾನಾ ಪ್ರಕಾರವಾಗಿ ಸ್ತುತಿಯನ್ನು ಮಾಡಿ ಆ ಕಾಲಕ್ಕೆ ಎಲ್ಲವನ್ನು ಬಿಟ್ಟು, ಉಳಿಸುವುದಿದ್ರೂ ನೀನೇ, ಅಳಿಸುವುದಿದ್ರೂ ನೀನೇ, ಯಥೇಚ್ಛಸಿ ತಥಾ ಕುರು.
ಅನ್ನುವ ಭಾವದಿಂದ, ಶರಣಾಗತಿ ಭಾವದಿಂದ, ಮತ್ತು ರಕ್ಷಿಷ್ಯತೀತ್ಯೇವ ವಿಶ್ವಾಸ, ಶರಣಾಗತಿಯ ಲಕ್ಷಣವೇ ಅದು. ತ್ರಿಪುರಾ ರಹಸ್ಯ ಅಂತ ಹೇಳುವ ಗ್ರಂಥದಲ್ಲಿ ಬರುವ ಮಾತಿದು. ರಕ್ಷಿಷ್ಯತೀತ್ಯೇವ ವಿಶ್ವಾಸ, ಶರಣಾಗತಿ ಒಂದನೇ ಲಕ್ಷಣ. ಅವ ರಕ್ಷಣೆ ಮಾಡಿಯೇ ಮಾಡ್ತಾನೆ ಹೇಳುವಂತಹ ಅಮಿತ ವಿಶ್ವಾಸ. 4 ದಿವಸ ನಂಬುವುದು, ಮತ್ತೆ ಎಂತ ಹಂದುತ್ತಿಲ್ಲ ಬಾವಯ್ಯ. ಹಂದುವುದು ಹೇಗೆ? ಆ ಹಂದಿಯ ರೂಪದಲ್ಲಿ ಬಂದಂತಹ ಭಗವಂತನನ್ನು ಸಶ್ರದ್ಧೆಯಿಂದ ಆರಾಧನೆ ಮಾಡಿ, ಆವಾಗ ಹಂದದಲ್ಲಿ ಹೋಗ್ತದೆ. ಬರೇ ಹಂದೆಯ ಹಾಗೆ ಜೀವನ ಮಾಡಬಾರ್ದು. ಆ ಶರಣಾಗತಿ ಆ ಭಾವದಲ್ಲಿ ಈ ಗಜೇಂದ್ರ ಸ್ತುತಿ ಮಾಡಿದ ಕಾಲಕ್ಕೆ ಅವನಿಗೆ ಕೇಳಿಸಿತದು. ಎಷ್ಟು ದೂರ ಉಂಟು ವೈಕುಂಠ, ಇಲ್ಲಿ ಹತ್ತಿರವ, ಆದರೂ ಅವನಿಗೆ ಕೇಳಿಸಿತು ನೋಡಿ. ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ, ಸಕಲ ಶರಣಾಗತ ಭಾವದಿಂದ ಸ್ತುತಿ ಮಾಡಿದವಾಗ ಕೇಳಿಸಿದಂತಹ ಭಗವಂತ ವೇದಮಯನಾದಂತಹ ಗರುಡನನ್ನೇರಿ ಎಲ್ಲಿ ಗಜೇಂದ್ರ ಸ್ತುತಿ ಮಾಡಿದಂತಹ ಸರೋವರ ಅಲ್ಲಿಗೆ ಬರ್ತಾನೆ. ತತ್ರ ಅಖಿಲಾಮರವಯೋ ಹರಿರಾವಿರಾಸೀತ್, ಅತ್ಯಂತ ಆರ್ತನಾಗಿ ಗಜೇಂದ್ರ ಸ್ತುತಿ ಮಾಡ್ತಾ ಇದ್ದಾನೆ. ಸ್ತೋತ್ರನ್ನಿಶಮ್ಯ, ಅದನ್ನು ಕೇಳಿದಂತಹ ಭಗವಂತ ಸಕಲ ದೇವತೆಗಳ ಸ್ತೋಮವನ್ನೇ ಸೇರಿಸಿಕೊಂಡು ಆ ಸರೋವರದ ಸಮೀಪಕ್ಕೆ ಬಂದಿದ್ದಾನೆ, ದಿಗಂತದಲ್ಲಿ ನಿಂದಿದ್ದಾನೆ. ಗಜೇಂದ್ರನಿಗೆ ಕಾಣ್ತದೆ ಅಲ್ಲಿ ಬರ್ತಾ ಇದ್ದಾನೆ ಭಗವಂತ, ನನ್ನ ಈ ದೀನ ಭಾವದ ಶರಣಾಗತಿಗೆ ಸ್ತುತಿಗೆ ಬರ್ತಾ ಇದ್ದಾನೆ ಅಂತಂದುಕೊಂಡು ಅವನನ್ನು ನಾನು ಹೇಗೆ ಆರಾಧಿಸಲಿ, ಅವನನ್ನು ನಾನು ಹೇಗೆ ಉಪಚರಿಸಲಿ? ಅದು ಕಮಲ ತಾನೆ ನೀರಿನಲ್ಲಿ ಕಾಲನ್ನು ಎಳಿತದೆ, ಇದು ಹಿಡ್ಕೊಂಡು ಮೊಸಳೆ ಎಳಿತಾ ಉಂಟು. ಆದರೂ ಕೂಡ ಕಷ್ಟಪಟ್ಟು ತನ್ನ ಸೊಂಡಿಲನ್ನು ಉದ್ದಕ್ಕೆ ಎದುರು ಹಾಕಿ ಆ ಕಮಲವನ್ನು ಎಳಿತದೆ. ಅದು ಸೊಂಡಿಲಿನಲ್ಲಿ ಎಳೆದು ಸೋಂತ ಸರಸ್ಯುರು ಬಲೇನ ಗೃಹೀತ ಆರ್ತ ಕಾಣ್ತಾನೆ. ಸುದರ್ಶನ ಚಕ್ರಧಾರಿಯಾಗಿ ಗರುಡನನ್ನು ಏರಿ ಬರ್ತಾ ಇರುವಂತಹ ಭಗವಂತ ಕಮಲನಾಭನೇ ಬರ್ತಾ ಇದ್ದಾನೆ. ಕಮಲನಾಭ ಬರುವ ಕಾಲಕ್ಕೆ ಆ ಸರಸ್ಸಿನಲ್ಲಿದ್ದಂತಹ ಆ ಕಮಲವನ್ನು ನಾನು ಎತ್ತಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಬೇರೆ ಏನು ಕಾಣ್ತಾ ಇಲ್ಲ, ಬೇರೆ ಏನು ನನ್ನಿಂದ ಸಾಧ್ಯ ಇಲ್ಲ. ಉತ್ಕ್ಷಿಪ್ಯ ಸಾಂಬುಜಕರಂ, ಅಲ್ಲಿಂದ ತೆಗಿತದೆ ಕಮಲವನ್ನು ಸೊಂಡಿಲಿನಲ್ಲಿ ಹಿಡಿದು ಅತ್ಯಂತ ಕಷ್ಟದಿಂದ, ಶಬ್ದ ಮಾಡುವುದಕ್ಕೂ ಅಸಾಧ್ಯವಾದ ಸ್ಥಿತಿ, ಮಾತಾಡುವುದಕ್ಕೆ ಅಸಾಧ್ಯವಾದ ಸ್ಥಿತಿ, ಆದರೂ ಕಷ್ಟಪಟ್ಟು ವೇದನೆಯನ್ನು, ಅಸಹ್ಯವಾದ ವೇದನೆಯನ್ನು ಸಹಿಸುತ್ತಾ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳಿ ಆ ಶ್ರೀಹರಿಗೆ ಸೊಂಡಿಲನ್ನು ಎತ್ತಿ ಕಮಲನಾಭನಿಗೆ ಕಮಲವನ್ನು ಅರ್ಚನೆ ಮಾಡ್ತಾರೆ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೆ ನಮಃ ಪಂಕಜನೇತ್ರಾಯ, ಕಮಲದಂತೆ ಕಣ್ಣುಳ್ಳವನು ಆ ಕಮಲಾಕ್ಷ ಬರುತ್ತಾ ಇರುವಂತಹ ಕಮಲಾಕ್ಷನ ದಿವ್ಯ ಚರಣಕ್ಕೆ ತಾನೊಂದು ಕಮಲಾರ್ಚನೆಯನ್ನು ಮಾಡಬೇಕು. ತಾನೇ ಕಮಲಾಕ್ಷನ ಚರಣಕ್ಕೆ ಕಮಲಾರ್ಚನೆಯನ್ನು ಮಾಡಿದವ ಜೀವನದಲ್ಲಿ ದಿವ್ಯತೆಯನ್ನು ಅನುಭವಿಸ್ತಾನೆ. ಆದ ಕಾರಣ ನಾರಾಯಣಾಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿ ಅವನ ಶ್ರೀಪಾದಕ್ಕೆ ಅರ್ಚನೆ ಮಾಡಿದ್ದಾನೆ ಗಜೇಂದ್ರ. ನೋಡಿದ ಭಗವಂತ ಕೂಡಲೇ ಅಲ್ಲಿಂದ ಇಳಿದ, ಗರುಡನಿಂದ ಇಳಿದು ಆನೆಯನ್ನು ಮೇಲಕ್ಕೆ ಎಳೆದ, ಮೊಸಳೆಯನ್ನು ಎಳೆದ ಅಲ್ಲಿಗೆ ತನ್ನ ಸುದರ್ಶನ ಚಕ್ರಕ್ಕೆ ಆಜ್ಞೆಯನ್ನು ಮಾಡ್ತಾನೆ. ಆಜ್ಞೆ ಮಾಡಿದಲ್ಲಿಗೆ ಅದು ಹೋಗಿ ಆ ಮೊಸಳೆಯ ಬಾಯನ್ನು ಸೀಳಿ ಬಿಡುತ್ತದೆ. ಸೀಳಿ ಬಿಟ್ಟಲ್ಲಿಗೆ
ಮೊಸಳೆಯ ಆ ಸ್ವರೂಪ ಹೋಯಿತು. ಅಲ್ಲಿ ಯಾವುದೋ ಒಂದು ದಿವ್ಯವಾದ ಪುರುಷ ಎದ್ದು ನಿಂತು. ಎಂತೆಲ್ಲ ಉಂಟು ಅಂತ ಯಾರಿಗೆ ಗೊತ್ತಯ್ಯ. ನಮ್ಮಲ್ಲಿ ನಾವು ಬಂದು ಮುಟ್ಟಿದ್ರೆ ಯಾರು ಎದ್ದು ನಿಲ್ತಾರೆ ಅಂತ ಯಾರಿಗೆ ಗೊತ್ತು. ನಾವು ಬಯಸುವುದ ನಾವು ಒಂದು ಸಲ ಬಂದು ಮುಟ್ಟಲಿ, ಮತ್ತು ಜೀವನದಲ್ಲಿ ಯಾರೂ ಮುಟ್ಟುವುದು ಬೇಡ. ಅವ ಮುಟ್ಟಿದರೆ ಮುಟ್ಟಿದ ಉತ್ತರ ಕ್ಷಣದಲ್ಲಿ ಈ ಉಸಿರು ನಿಂತು ಹೋದರೂ ಕೂಡ ಅಷ್ಟೇ ತೃಪ್ತಿ ಮನಸ್ಸಿಗೆ. ಬಯಸಿದವನು ಬಂದು ಮುಟ್ಟಿದ್ನಲ್ಲ. ವಿಷ್ಣುವಿನ ಚಕ್ರ ಸ್ಪರ್ಶ ಆಗದಾದಲ್ಲಿಗೆ ಅಲ್ಲಿ ಒಬ್ಬ ದಿವ್ಯ ಪುರುಷ. ಅವ ಯಾರು ಅಂತ ಕೇಳುವಾಗ ಮತ್ತೆ ನೋಡುವಾಗ ಒಬ್ಬ ಗಂಧರ್ವ ಅಂತೆ. ಅವ ಒಬ್ಬ ದೇವಲ ಹೇಳುವಂತಹ ಮಹರ್ಷಿಯ ಶಾಪದಿಂದ ಈ ಗಂಧರ್ವನಿಗೆ ಮೊಸಳೆಯ ಜನ್ಮ ಬಂದದ್ದು. ಅಲ್ಲಿ ಗಂಧರ್ವರು ಬೇರೆ ಬೇರೆ ಹೆಸರಿನಲ್ಲಿದ್ದಾರೆ. ಆ ಹೆಸರಿರುವಂತಹ ಗಂಧರ್ವರಲ್ಲಿ ಇವ ಹೂ ಗಂಧರ್ವ ಅಂತ ಅವನಿಗೆ ಹೆಸರು. ಹಾ ಅಂತ ಇನ್ನೊಬ್ಬ ಇದ್ದಾನೆ, ಅವ ಬರಲಿಲ್ಲ. ಹಾ ಹೂ ದೇವ ಗಂಧರ್ವ ಅಂತ ಅಮರಕೋಶದಲ್ಲಿ ಕೋಶಕಾರರು ಹೇಳ್ತಾರೆ. ಗಂಧರ್ವರು ಯಾವ ಯಾವ ಸ್ವರೂಪ ಯಾವ ಯಾವ ಹೆಸರಿನವರಿದ್ದಾರೆ. ಹಾ ಅಂತ ಒಬ್ಬ ಗಂಧರ್ವ, ಹೂ ಅಂತ ಇನ್ನೊಬ್ಬ. ವೇದದಲ್ಲೆಲ್ಲ ಉಂಟು ಆ ಶಬ್ದಗಳು. ನಮಗೆ ಅದು ತಮಾಷೆ ಕಾಣ್ತದೆ, ಹಾಗಾಗಿ ನಾವು ತಮಾಷೆ ಮಾಡ್ತೇವೆ ಆ ವೇದ ಶಬ್ದವನ್ನು ಹಿಡ್ಕೊಂಡು. ಆ ಗಂಧರ್ವ ಎದ್ದು ನಿಂತ. ಶಾಪ ವಿಮೋಚನೆ ಆಯಿತು ನೋಡಿ. ವಿಷ್ಣು ಬಂದು ಮುಟ್ಟಿದ ಕೂಡಲೇ ಶಾಪ ವಿಮೋಚನೆ ಆಗ್ತದೆ ಅಂತ ಆಯ್ತಲ್ಲ, ಸತ್ಯ ಆಯ್ತಲ್ಲ. ಅವ ಆ ದೇವರಿಗೆ 3 ಸುತ್ತು ಬಂದ, ಅವ ಹೋದ ಅವನ ಲೋಕಕ್ಕೆ. ಆನೆಯನ್ನು ಹಿಡ್ಕೊಂಡು ಕಚ್ಚಿದ್ದೆಷ್ಟು ಒಳ್ಳೇದಾಯ್ತು ನೋಡಿ. ಇನ್ನು ನಾವಿನ್ನು ಶಾಪ ಅಂತ ಹೇಳ್ಕೊಂಡು ಇನ್ನು ಯಾರಿಗೂ ಹಚ್ಚಲಿಕ್ಕೆ ಹೋಗೋದು ಬೇಡ. ಇನ್ನು ಈ ಗಜೇಂದ್ರ ಅವ ಇದ್ದಕ್ಕಿದ್ದಾಗೆ ಗಜೇಂದ್ರ ಭಗವತ್ ಪಾರ್ಶ್ವಾತ್ ವಿಮುಕ್ತ ಅಜ್ಞಾನ ಬಂಧನಾತ್. ಇವನಿಗೂ ಒಂದೆಂಥದೋ ಒಂದು ಶಾಪ ಇತ್ತು, ಅವ ಮುಕ್ತನಾದ. ಅವನಿಗೊಂದು ದಿವ್ಯತೆ ಬಂತು, ದಿವ್ಯ ಪುರುಷತ್ವ ಸಿದ್ಧಿಯಾಯಿತು. ಅವ ಮತ್ತೆ ಯಾರು ಅಂತ ನೋಡುವಾಗ ಒಬ್ಬ ದ್ರವಿಡ ದೇಶದ ಪಾಂಡ್ಯ ದೇಶದ ಒಬ್ಬ ರಾಜ, ಇಂದ್ರದ್ಯುಮ್ನ ಅಂತ. ಮೊದಲಿಗೆ ಇಂದ್ರದ್ಯುಮ್ನ ರಾಜ, ಅವನಿಗೆ ಈ ಆನೆಯ ಶರೀರ ಬಂದದ್ದು. ಯಾಕೆ? ಅವ ಅತ್ಯಂತ ಪರಮ ವಿಷ್ಣು ಭಕ್ತ. ವಿಷ್ಣುವನ್ನು ಪೂಜೆ ಮಾಡದೆ ಅವ ನೀರು ಕೂಡ ಕುಡಿತಾ ಇರಲಿಲ್ಲ. ಪರಮ ಭಕ್ತಿಯಿಂದ ವಿಷ್ಣು ಪೂಜೆಯನ್ನು ಮಾಡುತ್ತಾ ಕೊನೆಗೆ ವಿಷ್ಣುವನ್ನೇ ಸೇರಬೇಕು ಅಂತ ಅನಿಸಿತವನ ಮನಸ್ಸಿಗೆ. ಆ ಕಾಲಕ್ಕೆ ಎಲ್ಲವನ್ನು ಬಿಟ್ಟು, ಕ್ಷತ್ರಿಯ ಅವ ಹೇಳಿ ಕೇಳಿ, ಎಲ್ಲವನ್ನು ಬಿಟ್ಟು ಜಟೆಯನ್ನು ಧರಿಸಿ ಋಷಿವೇಷವನ್ನು ಹಾಕಿ ಒಂದು ಮರದ ಬುಡದಲ್ಲಿ ತಪಸ್ಸಿಗೆ ಅಂತ ಕುಳಿತಿದ್ದ. ಯಾವ? ಈ ಇಂದ್ರದ್ಯುಮ್ನ ರಾಜ. ಆ ಕಾಲಕ್ಕೆ ಎಲ್ಲಿಗೋ ಹೋಗುವವರು ಅಗಸ್ತ್ಯರು ಬಂದರು ತಮ್ಮವರೊಟ್ಟಿಗೆ ಸೇರಿಕೊಂಡು. ಇವನನ್ನು ನೋಡುವಾಗ ಎಲ ಕ್ಷತ್ರಿಯ ಇವ, ರಾಜ್ಯವನ್ನು ನೋಡಿಕೊಂಡು ಪ್ರಜೆಗಳನ್ನು ನೋಡಿಕೊಳ್ಳಬೇಕಾದವನು ಇವತ್ತು ಬ್ರಾಹ್ಮಣ ವೇಷ ಹಾಕಿಕೊಂಡು ತಪಸ್ವಿಗಳ ಹಾಗೆ ವೇಷ ಹಾಕಿಕೊಂಡು ಇಲ್ಲಿ ಅವಮಾನ ಮಾಡ್ತಾ ಇದ್ದಾನೆ ಅಂತ ಅವರಿಗೆ ತಲೆಗೋಯ್ತು. ಎಲ್ಲ ಕ್ಷತ್ರಿಯನಾಗಿದ್ದುಕೊಂಡು ಬ್ರಾಹ್ಮಣ ವೇಷಧಾರಿಯಾಗಿ ಬ್ರಾಹ್ಮಣರನ್ನೇ ಋಷಿಮುನಿಗಳನ್ನೇ ಅವಮಾನಿಸುತ್ತಾ ಇದ್ದೀಯಲ್ಲ, ಇದಕ್ಕಿಂತ ದೊಡ್ಡ ಅಜ್ಞಾನ ಎಂಥದ್ದುಂಟು? ಅವರವರ ವರ್ಣದಲ್ಲಿ ಅವರವರಿಗೆ ಶ್ರೇಯಸ್ಸನ್ನು ಕಾಣಲಿಕ್ಕೆ ಮಾರ್ಗಗಳು ಹಲವಾರು ತಾನೆ. ಅಂಥದ್ದರಲ್ಲಿ ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣತ್ವಕ್ಕೆ ಏರುವುದು ಅಂತಂದರೆ ಇಷ್ಟು ವೇಷ ಹಾಕಿದ ಕೂಡಲೇ ಏರುವುದ? ಸಾಧ್ಯ ಇಲ್ಲ. ಇದು ಕೇವಲ ಅಜ್ಞಾನವಾದಂತಹ ಒಂದು ಬುದ್ಧಿ. ಆದ ಕಾರಣ ಅಜ್ಞಾನ ಪ್ರಧಾನವಾದಂತಹ ಆನೆಯ ಜನ್ಮ ಬರಲಿ ಅಂತ ಅಗಸ್ತ್ಯರು ಶಾಪ ಕೊಟ್ಟರು. ಹಾಗಾಗಿ ಏನಂತೆ, ದೈವಯೋಗ ಅಂತ ಭಾವಿಸಿಕೊಂಡು ಆ ಶಾಪವನ್ನು ಸ್ವೀಕಾರ ಮಾಡ್ತಾನೆ ಇಂದ್ರದ್ಯುಮ್ನ. ಆಪನ್ನಃ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ. ಈ ಆನೆ ಅನ್ನುವುದೇ ತನ್ನನ್ನು ತಾನು ಮರೆಯುವಿಕೆಗೆ ಇದ್ದಂತಹ ಒಂದು ಸಾಧನ.
ಆನೆ ಅನ್ನುವುದೇ ಮರೆಯುವಿಕೆಗಿರುವ ಸಾಧನ ಅಂತ. ಆನೆ ಅಂತ ಹೇಳುವುದು ಬೇರೆ ಅಲ್ಲ, ಆ ಆನೆ ಬೇರೆ ಅಲ್ಲ. ಯಾವಾಗ ಆನೆ ಹೋಗ್ತದೆ ಆವಾಗ ಆತ್ಮಸ್ಮೃತಿ ವರ್ಧನೆಯಾಗ್ತದೆ. ಆನೆ ಹೋಗದಿದ್ದರೆ ಆತ್ಮಸ್ಮೃತಿ ನಾಶವಾಗ್ತದೆ. ಆತ್ಮಸ್ಮೃತಿ ವಿನಾಶಿನಿ. ಹಾಗಾಗಿ ಆನೆ ಹೋಗಬೇಕು ನಮ್ಮ ಜೀವನದಲ್ಲಿ. ಎಲ್ಲ ಹಾಳಾಗೂಡ ಆನೆಯಿಂದಲೇ ಅಲ್ವಾ? ಆನೆ 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 ಎನ್ನದು, ಆನೆ ಎನ್ನದು, ಆನೆ ಎನ್ನದು, ಹಾಗೆ ಎಲ್ಲವೂ ಹಾಗೆ. ದೊಡ್ಡ ದೊಡ್ಡ ವಸ್ತುಗಳೆಲ್ಲ ನನ್ನದು ಅಂತ. ಆನೆ ಆನೆ ಎನ್ನದು. ಸಣ್ಣದೆಲ್ಲ ಕಣ್ಣಿಗೆ ಕಾಣೋದಿಲ್ಲಲ್ಲ. ಆನೆ ಆನೆ ಹಾಗಿರುವ ಎಲ್ಲ ಸಂಪತ್ತುಗಳು ನನ್ನದು ಅಂತ. ಹಾಗೆ ಆನೆ ಎನ್ನದು. ಇನ್ನೊಂದು ಅಹಂ ಮಮಾಭಿಮಾನ. ಆನೆ ಎನ್ನದು. ಎಲ್ಲ ಆನೆ ಎಲ್ಲ ಎನ್ನದು. ಈ ಭಾಷೆಯಲ್ಲಿ ಈ ಶಬ್ದ ಸುಮ್ಮನೆ ಬರಲಿಲ್ಲ ಆನೆ ಅಂತ. ಆನೆ ಬಂದರೆ ಹಾಳಾಗದ ಅಂತ ಲೆಕ್ಕ ಮನುಷ್ಯ. ಇದು ಹಾಳಾದ್ದಾಗೆ ನೋಡಿ ಕೊನೆಗೆ. ಇದಕ್ಕೇನೋ ಪೂರ್ವಜನ್ಮದ ಒಂದು ಸುಕೃತ ಇದ್ದ ಕಾರಣ ನೆನಪಾಯಿತು ದೇವರನ್ನು. ನಮಗೆ ನೆನಪಾಗುವುದಿಲ್ಲ. ಎಷ್ಟು ನೆನಪು ಮಾಡಿದರೂ ಕೂಡ ನೆನಪಾಗುವುದಿಲ್ಲ. ಇಲ್ಲಾದ್ರೆ ಇನ್ನು ಮೆಮೊರಿ ಕಾರ್ಡಲ್ಲಿ ಪೆನ್ಡ್ರೈವಲ್ಲಿ ಹಾಕಿಟ್ಟಿದ್ದೇವೆ ಅಂತ ನೋಡಿದರೆ ಅದು ಸಿಗುವುದಿಲ್ಲ ಗ್ರಾಚಾರಕ್ಕೆ. ಹಿಂದಿದ್ದೇನಾದರೂ ನೆನಪಾಗ್ತದಂತ ಪೆನ್ಡ್ರೈವಲ್ಲಿ ಹಾಕಿಟ್ಟಿದ್ರೆ ಎಲ್ಲಿಯಾದರೂ ಸಿಗುವುದಿಲ್ಲ. ಅದು ಎಲ್ಲಿಯೋ ಹೋಗಿದೆ. ಅದು ಔಟ್ ಆಫ್ ಆರ್ಡರ್. ಅದೀಗ ವರ್ಕ್ ಆಗುವುದಿಲ್ಲ. ಅದು ವರ್ಕ್ ಆಗಬೇಕು ಅಂತ ಆದರೆ ಏನು, ಆತ್ಮಸ್ಮೃತಿ ನಾಶವಾಗದ ಹಾಗೆ ನಮ್ಮನ್ನು ನಾವು ಕಾಪಿಟ್ಟುಕೊಳ್ಳಬೇಕಾಗ್ತದೆ. ಆನೆ ಹೋಗಬೇಕು. ಇವನಿಗೆ ಆನೆ ಹೋಯ್ತು. ಆನೆ ಹೋದಲ್ಲಿಗೆ ದಿವ್ಯತೆ ಬಂತು ನೋಡಿ. ದಿವ್ಯತೆ ಬಂತು. ಆನೆ ಇರುವಾಗಲೂ ಕೂಡ ಒಂದು ವೇಳೆ ನಮಗೆ ಹರಿಸ್ಮೃತಿ ಉಂಟು ಅಂತ ಆದರೆ ಹರಿಯರ್ಚನ ಅನುಭಾವೇನ, ಅದು ಪೂರ್ವಜನ್ಮದ ಸುಕೃತ. ಪೂರ್ವಜನ್ಮದಲ್ಲಿ ಆ ಹರಿಯರ್ಚನೆಯನ್ನು ಮಾಡಿದ ಫಲವಾಗಿಯೇ ಈ ಜನ್ಮದಲ್ಲಿ ಅದಕ್ಕೆ ಅದರ ನೆನಪು. ಹೇಗೆ ಭರತನಿಗೆ ಜಿಂಕೆಯ ಜನ್ಮದಲ್ಲಿಯೂ ಒಂದು ಸ್ಮೃತಿ ಇತ್ತು ನೋಡಿ. ತಾನು ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೂ ಅವನಿಗೆ ಆ ಸ್ಮೃತಿ ಇತ್ತು, ಪೂರ್ವಸ್ಮೃತಿ. ಆ ಪೂರ್ವಸ್ಮೃತಿ ಇರಬೇಕು. ಅದು ಯೋಗದಿಂದ ಸಾಧ್ಯ. ನಿನ್ನೆ ಹೇಳಿದ ಹಾಗೆ ಜನ್ಮಕಥಂತ ಸಂಬೋಧ, ಪತಂಜಲಿ ಮಹರ್ಷಿಗಳು ಅದಾಗಬೇಕು. ಜನ್ಮಕಥಂತ ಸಂಬೋಧ, ಜಾತಿಸ್ಮರರು ಅಂತ. ಈ ಅಷ್ಟಾಂಗ ಯೋಗವನ್ನು ನಿರಂತರ ಸಾಧನೆ ಮಾಡ್ತಾ 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 ಹೋದ ಹಾಗೆ ನಮಗೆ ಆ ಬೋಧ ಆಗ್ತದೆ ಅಂತ. ಬೋಧ ಇಲ್ವಾ ಅಂತ ಕೇಳಿದರೆ ಒಳ್ಳೆ ಶಬ್ದ, ಅದು ಪ್ರಯೋಗ. ಅದನ್ನು ನಾವು ಬೇಸರ ಮಾಡಲಿಕ್ಕಿಲ್ಲ. ನಿನಗೆ ಬೋಧ ಇಲ್ವಾ ಅಂತ ಕೇಳಿದರೆ ಬೋಧ ಕೇಳಿದವನಿಗೂ ಇಲ್ಲ ಅಂತ. ಬೋಧ ಅದುವೇ ನೋಡಿ, ಆ ಜನ್ಮಕಥಂತ ಸಂಬೋಧ. ಜಾತಿಸ್ಮರರು ನಾವು ಆಗಬೇಕು ಅಂತಾದರೆ ಈ ರೀತಿಯ ಕೃಷ್ಣಾರಾಧನೆ ನಿರಂತರವಾಗಿ ಬೇಕು. ಇದು ಸಪ್ತಾಹದಲ್ಲಿ ಮಾತ್ರ ಅಲ್ಲ, ಕೃಷ್ಣಣ್ಣ ನಿರಂತರವಾಗಿ ಬೇಕಿದು. ಮತ್ತು ನಿರಂತರಾಯತೆಯಿಂದ ಕೂಡಿರಬೇಕು. ಪದೇ 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 ಏಳುವಾಗ, ಕೂರುವಾಗ, ಹೋಗುವಾಗ, ಬರುವಾಗ ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಅರ್ಜುನನ ರಥದಲ್ಲಿ ಕೂತಂತಹ ಕೃಷ್ಣನ ನೆನಪಾಗಬೇಕು. ಯಾಕೆ? ಜಗದ್ರಣಾಂಗಣದಲ್ಲಿರುವವನು. ನಾವೆಲ್ಲ ಸಂಸಾರವೆಂಬಂತಹ ರಣಾಂಗಣದಲ್ಲಿ ಹೋರಾಟ ಮಾಡ್ತಾ ದೇವಾಸುರ ಸಂಗ್ರಾಮ, ಸಮುದ್ರ ಮಥನ, ಎಷ್ಟು ಮಥನ ಮಾಡಿದರೂ ಕೂಡ ಅಮೃತ ಬರ್ತಾನೆ ಇಲ್ವಲ್ಲ. ಅದಕ್ಕೆ ನೆನಪು ಮಾಡಬೇಕು. ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಇದನ್ನು ಪದೇ 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 ಹೇಳಿದರೆ ಒಂದು ಆನಂದವೇ ಬೇರೆ. ಇವನಿಗೆ ಅದು ಪ್ರಾಪ್ತಿಯಾಯಿತು. ತನ್ನ ಗಜತ್ವ ಹೇಳುವಂತಹ ಆ ಮೂಢತ್ವ, ಮೌಢ್ಯ ಅದು ನಿವೃತ್ತಿಯಾಯಿತು. ಆನೆ ಹೋಯಿತು. ತತ್ವಮಸಿ ಹೇಳುವಂತಹ ಭಾವ ಬಂತು. ಮಹಾವಾಕ್ಯ ಛಾಂದೋಗ್ಯೋಪನಿಷತ್ತು. ತತ್ ತತ್ ತ್ವಂ ಅಸಿ. ಗುರು ಉಪದೇಶ ಮಾಡೋದು, ಅದು ನೀನಾಗಿದ್ದಿ, ಅದು ನೀನಾಗಿದ್ದಿ ಹೇಳುವಂತಹ ಭಾವ, ಅದು ನಾನಾಗಿದ್ದೇನೆ ಅನ್ನುವ ಭಾವ ಬಂದರೆ ಜೀವನ ಸಾರ್ಥಕವಾಗ್ತದೆ. ಅದು ಇವನಿಗೆ ಬಂತು. ಹಾಗಾಗಿ ಯದ್ಗಜತ್ವೇಪ್ಯನುಸ್ಮೃತಿ. ಹೀಗೆ ಆ ಶಾಪ ನಿವೃತ್ತಿಯಾಯಿತು. ಅವನಿಗೆ ಕೃಷ್ಣಾನುಗ್ರಹ ಆಯಿತು. ಕೃಷ್ಣಾನುಗ್ರಹ ಆದಲ್ಲಿಗೆ
ಅವ ಹರಿಪಾರ್ಷದನಾಗಿ ವಿಮಾನದಲ್ಲಿ ಮುಂದೆ ಹೋಗ್ತಾನೆ. ಇಂತಹ ಒಂದು ಗಜೇಂದ್ರೋಪಾಖ್ಯಾನವನ್ನು ಮಾಂ ಸ್ತುವನ್ ಭಗವಂತ ಅನುಗ್ರಹ ಮಾಡ್ತಾನೆ ನಮಗೆ. ಅವನಿಗಾಯ್ತಲ್ಲ, ಗಜೇಂದ್ರನಿಗೆ ಅನುಗ್ರಹ ಆಯಿತು, ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧ್ಯ ನಿಶಾತ್ಯಯೇ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುದ್ಧನಾಗಿ ಈ ಗಜೇಂದ್ರ ಮೋಕ್ಷ ನೀ ಮಾಡಿದಂತಹ ಸ್ತುತಿಯನ್ನು ಯಾರು ಹೇಳ್ತಾರೆ ಅಂಥವರಿಗೆ ಪ್ರಾಣ ಹೋಗುವ ಕಾಲಕ್ಕೆ ನಾನು ಶುದ್ಧ ಬುದ್ಧಿಯನ್ನು ಕೊಡ್ತೇನೆ ಅಂತ. ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ. ಎಷ್ಟು ಶಕ್ತಿ ಇರ್ಬೋದಾಗಾದರೆ ಆ ಗಜೇಂದ್ರ ಮೋಕ್ಷಕ್ಕೆ, ಗಜೇಂದ್ರೋಪಾಖ್ಯಾನಕ್ಕೆ. ಇದನ್ನು ಬೆಳಿಗ್ಗೆ ಓದಬೇಕಂತ. ಸಾಯುವ ಕಾಲಕ್ಕೆ ಬುದ್ಧಿಯನ್ನು ಕೊಡ್ತೇನೆ. ಯಾಕೆಂದ್ರೆ ಮೊದಲೇ ಕೊಡಲಿಕ್ಕಿಲ್ವ? ಸಾಯುವಲ್ಲಿವರೆಗೆ ಆ ಬುದ್ಧಿ ಬರಲಿಕ್ಕಿಲ್ಲ. ಹಾಗಾದರೆ ಹಾಗಲ್ಲ ಅದು. ಇದು ಪ್ರಶ್ನೆ ನೆನಪಿಟ್ಕೊಳ್ಬೇಕು ನೀವು ಯಾವತ್ತೂ ಕೂಡ. ಆ ಸುರುವಿಗೆ ಕೇಳಿದ ಪ್ರಶ್ನೆ ನಮಗೆ ಸದಾ ನೆನಪಿರಬೇಕು. ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಏನು ಮಾಡಬೇಕು ಅಂತ ಪರೀಕ್ಷಿತನ ಪ್ರಶ್ನೆ ಮರಿಬಾರ್ದು. ಈ ಕಥೆ ಕೇಳ್ತಾ 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 ಪರೀಕ್ಷಿತನನ್ನು ಮರೀಲಿಕ್ಕಿಲ್ಲ ನಾವು. ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಏನು ಮಾಡಬೇಕು, ಸಾಯುವ ಕಾಲಕ್ಕೆ ಏನು ಮಾಡಬೇಕು, ಅದಕ್ಕೆ ಅಲ್ಲ ಒಂದೊಂದು ಕಥಾನಕಗಳು. ಇಲ್ಲಿ ಅದನ್ನೇ ಪ್ರಾಣಾತ್ಯಯ, ಪ್ರಾಣ ಹೋಗುವ ಕಾಲಕ್ಕೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತೇನೆ ಅಂದರೆ, ಪ್ರಾಣ ಹೋಗುವ ಕಾಲಕ್ಕೆ ಒಳ್ಳೆ ಬುದ್ಧಿ ಬರಬೇಕು ಅಂತಂದರೆ ಪ್ರಾಣ ಹೋಗುವಲ್ಲಿವರೆಗೆ ಒಳ್ಳೆ ಬುದ್ಧಿ ಇರಬೇಕಲ್ಲ. ಅದು ಸಿಗ್ತದೆ ಅಂತ ಅದರ ಅರ್ಥ, ತಾತ್ಪರ್ಯ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. 2ನೇ ಸ್ಕಂಧದ 1ನೇ ಅಧ್ಯಾಯದ 5, 6, 7ನೇ ಶ್ಲೋಕಗಳಲ್ಲಿ ಇದನ್ನೇ ಹೇಳಿದ್ದು. ಅಂತೆ ನಾರಾಯಣ ಸ್ಮೃತಿ, ಕೊನೆ ಕಾಲಕ್ಕೆ ನಾರಾಯಣ ಸ್ಮೃತಿ ಬರಬೇಕು ಅಂತಾದರೆ ಇದು ನಿರಂತರ ಸಾಕ್ತಾನೆ ಇರಬೇಕು ಅಂತ. ಬೆಂಕಿ ಬಿದ್ದ ಮೇಲೆ ಮತ್ತೆ ಬಾವಿ ತೋಡಲಿಕ್ಕೆ ಹೊರಟರಾಗುವುದಿಲ್ಲ. ಆದ ಕಾರಣ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ ಅಂತಂದರೆ ಪ್ರಾಣ ಹೋಗುವಲ್ಲಿವರೆಗೂ ಅದು ಸಿಗ್ತದೆ. ನಿರಂತರವಾದ ನೋಡಿ, ನೀವು ಅದನ್ನು ಪಾರಾಯಣ ಮಾಡಿ, ಟೆಸ್ಟ್ ಮಾಡಿ ನೋಡಿ, ಪಾರಾಯಣ ಮಾಡಿ ನಿರಂತರ. ನಾಳೆಯಿಂದ ಓದಿ ಅದನ್ನು, ಅಷ್ಟೊತ್ತಿಗೆ ಗೊತ್ತಾಗ್ತದೆ. ಪ್ರಾಣ ಹೋಗುವಲ್ಲಿವರೆಗೆ ಕಾಯಬೇಕು ಅಂತಿಲ್ಲ ವಿಮಲ ಬುದ್ಧಿಗೆ, ಮೊದಲೇ ಬಂದು ಬಿಡ್ತದೆ ಅದು. ಆ ಶರಣಾಗತಿಯಿಂದ ಹೇಗೆ ಗಜೇಂದ್ರ ಮಾಡಿದ್ನೋ ಅದೇ ರೀತಿಯಲ್ಲಿ ಸರ್ವ ಶರಣಾಗತಿಯಿಂದ ನೀವು ಇದನ್ನು ಓದಿದಿರಿ ಅಂತ ಆದರೆ, ಇನ್ನೊಂದು ಸಪ್ತಾಹಕ್ಕಾಗುವಾಗ ಅಂದರೆ ಈಗ ಈ ವಾರಕ್ಕೆ ಈ ಸಪ್ತಾಹ ಮುಗೀತದೆ, ಬರುವ ವಾರಕ್ಕೆ ಮತ್ತೊಂದು ಸಪ್ತಾಹ ಅಂತ, 2ನೇ ವಾರ ಅಂತ ಅರ್ಥ. ಅದಕ್ಕೆ ಸಪ್ತಾಹ ಭಾಗವತವೇ ಆಗಬೇಕು ಅಂತಿಲ್ಲ. 2ನೇ ಸಪ್ತಾಹ, 2ನೇ ವಾರ, 2ನೇ ಸಪ್ತಾಹಕ್ಕಾಗುವಾಗ ವಿಮಲ ಬುದ್ಧಿ ಬರ್ತದೆ ನಮಗೆ. ಹಾಗೆ ಸಪ್ತಾಹ ನಿರಂತರವಾಗಿ ನಡೀತಾನೆ ಇರಬೇಕು. ಸಪ್ತಾಹ 7 ಆವರಣಗಳು, ಸಪ್ತಾವರಣಗಳು, ಅದರಿಂದ ಆಚೆ ಇರುವುದು ನೋಡಿ ಅವ. ಹಾಗಾಗಿ ಆ 7 ದಾಟಬೇಕು ಅಂತಾದರೆ 7 ದಾಟುವುದಕ್ಕೆ ಯತ್ನಶೀಲರಾಗಬೇಕು ನಾವು. ಆ ಸಪ್ತಾವರಣವನ್ನು ದಾಟಿ ಮತ್ತೆ 8ನೇಯವನು ಸಿಕ್ಕುವುದು. 7 ದಾಟಿದ ಅನಂತರ 8ನೇಯವನು ಸಿಗುವುದು. ಕೃಷ್ಣ 8ನೇವ ಅಲ್ವ? 7 ದಾಟದೆ ಅವನನ್ನು ಕಾಣಲಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ದಶಮಸ್ಕಂಧ ಅನ್ನುವುದೇ ಆ 8ನೇಯವನ ಚರಿತ್ರೆ. ಅದು ಆ 8 ಆಗಬೇಕು, 8ನೇಯವನ ಪರಿಚಯ ಆಗಬೇಕು ಅಂತಂದರೆ ಮೊದಲಿದ್ದೆಲ್ಲ ಗೊತ್ತಾಗಬೇಕಲ್ವ. ಆದ ಕಾರಣ ಆ 7 ದಾಟಬೇಕು, ಸಪ್ತಾಹವನ್ನು ದಾಟಬೇಕು 8ನೇದಕ್ಕೆ ಕಾಲಿಡಬೇಕಿದ್ದರೆ. ಆ 8 ಅಷ್ಟಮ ಅಂದ ತಕ್ಷಣ ನಮಗೆ ನೆನಪಾಗುವುದು ಅವನನ್ನೇ. ಅಂತಹ ಬುದ್ಧಿಯನ್ನು ಭಗವಂತ ಕೊಡ್ತಾನೆ ಅಂತ ನಮಗೆ ಅನುಗ್ರಹ ಮಾಡಿ, ಅಲ್ಲಿಂದ ಮತ್ತೆ ಅವನಿಗೆ ಮುಕ್ತಿಯಾಗ್ತದೆ ಗಜೇಂದ್ರನಿಗೆ. ಮುಂದೆ ಬೇರೆ ಬೇರೆ 14 ಮನ್ವಂತರಗಳ ಕಥೆಯನ್ನು ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾನೆ. ಶುಗ ಮಹರ್ಷಿಗಳು ಕೊಡ್ತಾ ಇದ್ದಾರೆ. ತದನಂತರ ಸಮುದ್ರ ಮಥನದ ಕಥೆ. ಈ ಕಥೆ ಮುಗಿಲಿಕ್ಕೆ ಅಂತ ಇಲ್ಲ. ಸಮುದ್ರ ಮಥನ ನಿತ್ಯವೂ ಮಥನವೇ ನಮಗೆ. ಸಮುದ್ರ ಮಥನ ನಮ್ಮ ಜೀವನದಲ್ಲಿ ಯಾವಾಗ ಸಮುದ್ರ ಮಥನ ಮುಗಿಯುವುದು? ವೇದದಲ್ಲಿಯೂ ಸಮುದ್ರ ಮಥನದ ಕಥೆ ಉಂಟು, ಪುರಾಣಗಳಲ್ಲಿ ಉಂಟು. ಎಲ್ಲ ಪುರಾಣಗಳಲ್ಲಿಯೂ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಸಮುದ್ರ ಮಥನ ಉಂಟು. ಅದರ ಅರ್ಥ ಏನು? ಜೀವನದಲ್ಲಿ ಸಮುದ್ರ ಮಥನ ಮುಗಿಯುವುದು ಕೊನೆಗೆ ಅಂತ. ಅಷ್ಟು ಪಕ್ಕದ ಮುಗಿಯುವುದಿಲ್ಲ ಅದು. ಸಮುದ್ರ ಮಥನದ ಕಥೆಯನ್ನು ನಾವು ಕೇಳುವ. ಏನಂತೆ?
ಅನ್ನುವುದೇ ದೀರ್ಘವಾದ ಸಂಸಾರವೇ ಸಮುದ್ರ ಅಲ್ವ. ಕಡಿಲಿಕ್ಕೆ ಎಷ್ಟು ಉಂಟಿಲ್ಲಿ, ಯಾವಾಗ ಕಡಿಯುವುದು ಅಲ್ವಾ? ಅದಕ್ಕೆ ಇದು ನಮಗೆ ಸಂದೇಶ ಕೊಡ್ತದೆ ಸಮುದ್ರ ಮಥನ. ಈ ಸಮುದ್ರ ಮಥನ ಅಂತಂದರೆ ಇದು ತಾಮಸ ಮನ್ವಂತರದ ಒಂದು ಕಥಾಭಾಗ. ದೇವತೆಗಳಿಗೆ ಸಂಪತ್ತು ಬರುವುದು ಹೋಗುವುದು ಇದ್ದದ್ದೇ ಅಲ್ಲ, ಸುಲಭದಲ್ಲಿ ಒಂದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದನ್ನು ಒಳ್ಳೆ ಕೆಲಸ ಮಾಡಿ ಸಾಧನೆ ಮಾಡುವುದಕ್ಕೆ ಎಷ್ಟು ಅಡೆತಡೆಗಳು. ವಿಶ್ವಾಮಿತ್ರ ಎಷ್ಟು ಸಲ ಬಿದ್ದ, ವಿಶ್ವಾಮಿತ್ರ ಬಿದ್ದದಕ್ಕೆ ಲೆಕ್ಕ ಉಂಟ. ಆದರೂ ಅವ ಬಿದ್ದಲ್ಲಿಂದ ಏಳುವುದೊಂದೇ ಕೆಲಸ ಅವನಿಗೆ, ಬ್ರಹ್ಮತ್ವ ಸಿದ್ಧಿಯವರೆಗೆ. ಆ ಬಿದ್ದದ್ದಲ್ಲಿಂದ ಏಳುತ್ತಾ 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 ಇದ್ದು ವಿಶ್ವಾಮಿತ್ರನಾದಂತಹ ಆ ಚೈತನ್ಯದಿಂದಲೇ ನಾವು ಇವತ್ತು ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಗಾಯತ್ರಿ ಜಪವನ್ನು ಮಾಡೋದು. ಅವ ಹೇಳದಿದ್ದರೆ ನಾವು ಗಾಯತ್ರಿ ಜಪ ಮಾಡಲಿಕ್ಕಿತ್ತ, ವಿಶ್ವಾಮಿತ್ರ ಋಷಿ. ಹಾಗಿದ್ದಾಗ ನಿರಂತರವಾದಂತಹ ಮಥನ. ಯಾಕೆ? ಸಂಪತ್ತು ಬರಬೇಕು ಅಂತ. ಸಂಪತ್ತು ಅಂದರೆ ಇದೆ ಪ್ರಧಾನವಾದ ನಾರಾಯಣ ಸ್ಮೃತಿ. ಹಾಗಾಗಿ ದೇವತೆಗಳಿಗೆ ರಾಕ್ಷಸರಿಗೆ ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತವೆ. ಈ ದೇವಾಸುರ ಸಂಗ್ರಾಮ ಅನ್ನೋದಕ್ಕೆ ನಮ್ಮ ಜೀವನವೇ ಒಂದು ನಿದರ್ಶನ. ನಮ್ಮ ದೇಹದಲ್ಲಿಯೇ, ನಮ್ಮ ನಿತ್ಯ ಜೀವನದಲ್ಲಿಯೇ ದೇವಾಸುರರಿದ್ದಾರೆ, ಹೋರಾಟ ಮಾಡ್ತಾ ಇರ್ತಾರೆ. ನಾವು ಉದ್ಧಾರ ಆಗಬೇಕು ಅಂತಲೇ ಅಲ್ವ ಹೋರಾಟ ನಡು. ಪ್ರತಿಯೊಬ್ಬನದ್ದು ನಾನು ಪತನ ಹೊಂದಬೇಕು ಅಂತ ಯಾರಾದರೂ ಬಯಸ್ತಾರ? ಯಾರೂ ಬಯಸುವುದಿಲ್ಲ. ನಾವು ಉದ್ಧಾರ ಆಗಬೇಕು ಅಂತಲೇ ಬಯಸುವುದು. ಆ ಉದ್ಧಾರ ಆಗಬೇಕು ಅಂತ ಬಯಸುವವರೇ ದೇವತೆಗಳು ಅಂತ. ನಿನ್ನನ್ನು ಉದ್ಧಾರ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ನಮಗೆ ಬಡಿಯುವಂಥವರೇ ರಾಕ್ಷಸರು ನಮ್ಮೊಳಗಡೆ. ಹೊರಗಿನವರು ಯಾರು ಬಡಲಿಕ್ಕೆ ಬರೋದಿಲ್ಲ. ಯಾಕೆ? ಅವನಿಗೂ ಉದ್ಧಾರ ಆಗಬೇಕು ಅಂತ ಮನಸ್ಸಿನಲ್ಲಿರ್ತದೆ, ಮತ್ತು ಅವನು ನಿಮಗೆ ಯಾಕೆ ಬಡಲಿಕ್ಕೆ ಬರ್ತಾನೆ? ಈ ಒಳಗಡೆ ಬಿಡದೇ ಇರುವಂತಹ, ಅಡ್ಡಗಾಲು ಹಾಕುವಂತಹ 8 ಜನ ಇದ್ದಾರೆ. ಆ 8 ಕೋಟಿಯೂ ಆದೀತದು. ಯಾರಲ್ಲ? ಅವರು ಅಸುರರು. ನಾವು ಉದ್ಧಾರ ಆಗಬೇಕು ಅಂತ ಬಯಸಿದಂತಹ ಕೆಲವೊಂದಷ್ಟು ಚೈತನ್ಯಗಳು ದೇವತೆಗಳು. ಈ ದೇವತೆಗಳಿಗೂ ರಾಕ್ಷಸರಿಗೂ ನಿರಂತರ ಹೋರಾಟ, ದೇವಾಸುರ ಸಂಗ್ರಾಮ. ದೇವಾಸುರ ಸಂಯತ್ತ ಆಸನ್ ಎಂಥದ್ದಿದ್ದು. ಎಲ್ಲಿಯೋ ಒಂದು ಕಡೆ ಮಾತ್ರ ದೇವತೆಗಳು ಸೋತದ್ದು, ನೆನಪಿಟ್ಟುಕೊಳ್ಳಿ. ಅದನ್ನು ಸಣ್ಣಕ್ಕೆ ಹೇಳಬೇಕು ಅಂತ ಇಲ್ವಾ ಗಣೇಶಣ್ಣ? ಎಲ್ಲಿಯೂ ನಾವು ಸೋಲಿಲ್ಲ, ಎಲ್ಲಿಯೋ ಒಂದು ಕಡೆ ಸೋತದ್ದು, ಮತ್ತೆ ಗೆದ್ದೆವು, ಮತ್ತೆ ಅದನ್ನು ದೊಡ್ಡ ಕೇಳುದು. ಸೋತರೂ ಕೂಡ ಏಳಲಿಕ್ಕೆ ಆಗ್ತದೆ. ಯಾಕೆ? ವಿಶ್ವಾಮಿತ್ರ ಕೊಟ್ಟ ಗಾಯತ್ರಿಯನ್ನೇ ಅಲ್ವ ಹೇಳುದು ನಾವು. ಮತ್ತೆ ಹೇಳದೆ ಅಲ್ಲಿಗೆ. ಈ ನಿರಂತರವಾದ ಹೋರಾಟಗಳು. ಆ 8 ಜನ ಇದ್ದಾರಲ್ಲ, ಅವರನ್ನು ಬಿಡಬಾರ್ದು. ಯಾರದು 8 ಜನ? ಯಾರದು ಇದ್ದಾರ ನಿನ್ನಲ್ಲಿ? ಕಾಮಕ್ರೋಧಾದಿಗಳು 6. ಕಾಮಕ್ರೋಧಾದಿ 6. ಅದರ ಒಟ್ಟಿಗೆ 2 ಸೇರಿಸ್ತೇವೆ ನಾವು, ಭಯ ಮತ್ತು ಶೋಕ. ಅರಿಯಷ್ಟಕ ಅಂತ, ಅರಿಷಡ್ವರ್ಗ ಅಂತ ಇರೋದು ನೋಡಿ ಪ್ರಸಿದ್ಧ. ಅದರೊಟ್ಟಿಗೆ 2 ಬೇಕು, ಅರಿಯಷ್ಟಕ. ನಿನ್ನೆ ಹೇಳಿದ್ದು ಪುರಿಯಷ್ಟಕ, ಇವತ್ತು ಅರಿಯಷ್ಟಕ. ಈ ಪುರಿಯಷ್ಟಕವನ್ನು ಸರಿಯಾಗಿ ಏಳಲಿಕ್ಕೆ ಬಿಡದೆ ಇರುವುದೇ ಆ ಅರಿಯಷ್ಟಕಗಳು. ಇದು ದೇವಪುರಿ. ದೇವಾನಾಂ ಪೂರಯೋಧ್ಯ. ಈ ಅಯೋಧ್ಯೆ ಯಾರಿಗೂ ಗೊತ್ತಿಲ್ಲಲ್ಲ ಮಾರಾಯರೆ. ಈ ಅಯೋಧ್ಯೆಯ ಒಳಗಡೆ, ಅಯೋಧ್ಯೆಯ ಗರ್ಭಗುಡಿಯಲ್ಲಿರುವಂತಹ ಹಿರಣ್ಮಯ ಕೋಶದಿಂದ ಆವೃತನಾದಂತಹ ಆ ರಾಮನನ್ನು ನಮಗೆ ಅರ್ಥ ಮಾಡಲಿಕ್ಕಾಗೋದಿಲ್ಲ. ತಸ್ಯಾಗಂ ಹಿರಣ್ಮಯ ಕೋಶಃ ಸ್ವರ್ಗೋ ಲೋಕೋ ಜ್ಯೋತಿಷಾವೃತಃ. ಆ ಜ್ಯೋತಿಯನ್ನು ಬೆಳಗಲಿಕ್ಕೆ ಬಿಡುವುದಿಲ್ಲ ಅಂತ.
8 ದ್ವಾರಗಳಿಂದ ಕೂಡಿದಂತಹ ಅಯೋಧ್ಯೆ, ಪುರಿಯಷ್ಟಕದಿಂದ ಕೂಡಿದಂತಹ ಅಯೋಧ್ಯೆಯ ಗರ್ಭಗುಡಿಯೊಳಗಡೆ ಇರುವಂತಹ ಹಿರಣ್ಮಯ ಕೋಶದಿಂದ ಆವೃತವಾದಂತಹ ಆ ಜ್ಯೋತಿಯನ್ನು ಬೆಳಗಲಿಕ್ಕೆ ಬಿಡುವುದಿಲ್ಲ ಈ ಅರಿಯಷ್ಟಕಗಳು. ನಮ್ಮದೇ ಕಥೆ ಇದು. ಸಮುದ್ರ ಮಥನ, ಆ ಒಳಗಿರುವಂತಹ ಪುರಿಯಷ್ಟಕಗಳಲ್ಲಿರುವಂತಹ ಅಷ್ಟೂ ಜನ ವಾಗಾದಿ ಪಂಚ, ಶ್ರವಣಾದಿ ಪಂಚ, ಪ್ರಾಣಾದಿ ಪಂಚ, ಅಭ್ರಮುಖಾನಿ ಪಂಚ 20 ಅಲ್ಲಿಗೆ. ಬುದ್ಧಿಯಾದಿ 24, ಅವಿದ್ಯಾ ಕಾಮ ಕರ್ಮ 27. 27 ಶಕ್ತಿಗಳು ಒಳಗಿರುವಂತಹ ಹಿರಣ್ಮಯ ಕೋಶದಿಂದ ಆವೃತವಾದಂತಹ ಜ್ಯೋತಿಯನ್ನು ನೋಡ್ತಾ ಇದ್ದಾವೆ. ಅವುಗಳೇ ದೇವತೆಗಳು. ಆ ದೇವತೆಗಳನ್ನು ಸರಿಯಾಗಿರಲಿಕ್ಕೆ ಬಿಡುವುದಿಲ್ಲ ಪುರಿಯಷ್ಟಕದಲ್ಲಿ. ಯಾಕೆ ಬಂದು ಈ ಪುರಕ್ಕೆ ಆಕ್ರಮಣ ಮಾಡುವುದು ಅಂತ. ಈ ಪುರಕ್ಕೆ 8 ನಗರಗಳಿಂದ ಕೂಡಿದಂತಹ ಪುರಕ್ಕೆ ಬಂದು ಆಕ್ರಮಣ ಮಾಡೋದು, ಕಲ್ಲೊಡೆಯುವುದು. ಈಗಿನವರು ಕಲ್ಲೊಡೆದಾಗೆ. ಯಾರು? ಆ 8 ಜನ ಏನೇನೋ ಮಾಡ್ಯಾರು, ಏನಕ್ಕೇನೋ ಮಾಡ್ಯಾರು. ಆ 8 ಜನ ಈ 27 ಜನಗಳಿಗೆ ಕಲ್ಲೊಡೆಯುವುದು. ಇದುವೇ ದೇವಾಸುರ ಸಂಗ್ರಾಮ. ಇದನ್ನು ಅರ್ಥ ಮಾಡದೇ ಇರುವ ಕಾರಣ ಕೆಲವೊಂದು ಸಾಲ ಏನಾಗ್ತದೆ, ಸಂಪತ್ತನ್ನೆಲ್ಲ ಕಳ್ಕೊಳ್ಬೇಕಾಗ್ತದೆ. ಈ ಸ್ವರ್ಗಲೋಕದವರಿಗೆ ಹಾಗಾಯಿತು. ಸ್ವರ್ಗಲೋಕದವರಿಗೆ ಸಂಪತ್ತೆಲ್ಲ ಹೋಯಿತು. ಯಾಕೆ? ಕೈಯಲ್ಲಿ ದುಡ್ಡಿದ್ದಾಗ ದೊಡ್ಡವರನ್ನು ಗೊತ್ತಾಗುವುದಿಲ್ಲ. ಇಲ್ಲಿರುವ ಕಣ್ಣು ಇಲ್ಲಿಗೆ ಏರ್ತದೆ, ಆವಾಗ ಕೆಳಗಡೆ ಏನಿದೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಈ ದೊಡ್ಡವರೆಲ್ಲ ಬರುವುದು ಕೆಳಗಡೆ ಅಲ್ವ. ಒಗಟಿನ ಹಾಗೆ ಕಾಣ್ಬೋದು. ಇದು ದೊಡ್ಡವರೆಲ್ಲ ಬರುವುದು ಸದ್ದಿಲ್ಲದಾಗೆ. ಸದ್ದು ಮಾಡುವುದೇ ಏನೂ ಇಲ್ಲದವರು. ಆ ಏನೂ ಇಲ್ಲದಾಗು ಯಾವಾಗ ಅಂತ ಕೇಳಿದರೆ ಕೈಯಲ್ಲಿ ಬಂದಾಗ, ಕೈಯಲ್ಲಿ ಬೇಕಾದಷ್ಟು ಬಂದಾಗ ಏನೂ ಇಲ್ಲದಾಗ ಆಗುವುದು. ಏನೂ ಇಲ್ಲದಾಗೆ ಆದಾಗ ಏನೋ ಆದವರ ಬಗ್ಗೆ ಒಂದು ರೀತಿಯ ಕುತ್ಸಿತ ಭಾವನೆ. ಏನೂ ಇಲ್ಲದಾದ ಪರಿಸ್ಥಿತಿ ಬಂದಾಗ, ಏನೋ ಆದವರು ಎದುರು ಬಂದಾಗ ಏನಕ್ಕೇನೋ ಮಾಡಿಬಿಡ್ತಾರೆ ಏನೂ ಇಲ್ಲದವರು. ಒಂದು ರೀತಿಯ ಕಾವ್ಯದ ಕಾಣ್ಬೋದು. ಇದು ತುಂಬ ಅರ್ಥ ಇದೆ ಇದರಲ್ಲಿ. ಈ ದೇವತೆಗಳಿಗೆ ಹಾಗಾಯಿತು. ದುರ್ವಾಸರು ಬಂದರು. ಎಲ್ಲಿಂದ? ವೈಕುಂಠ ಲೋಕದಿಂದ. ಅವರು ವೈಕುಂಠಕ್ಕಾಗ ಹೋಗ್ತಾ ಇದ್ದಾರೆ. ಒಂದು ದಿವಸ ಹೋದಾಗ ದೇವರು ಒಂದು ಒಳ್ಳೆಯ ಪರಿಮಳದ ಮಾಲೆಯನ್ನು, ಹೂಮಾಲೆಯನ್ನು ಕೊಟ್ಟರು. ಇದು ನಿನಗಾಯಿತು. ಈ ದುರ್ವಾಸರಿಗೆ ಹೂವಿನ ಮಾಲೆ ಹಿಡ್ಕೊಂಡು ಎಂಥದ್ದು? ಅವರು ನಿರ್ಮುಕ್ತರು, ಅವರಿಗೆ ಯಾವ ಬಂಧವೂ ಇಲ್ಲ, ಎಲ್ಲವನ್ನು ಬಿಟ್ಟವರು. ಅವರಿಗೆ ಹೂವಿನ ಮಾಲೆ ಯಾಕೆ ಅಂತೂ ದೇವರು ಕೊಟ್ಟದ್ದು ನಾವು ಬಿಡಲಿಕ್ಕೆ ಆಗ್ತದ? ಕೃಷ್ಣ ಪ್ರಸಾದ, ವಿಷ್ಣು ಪ್ರಸಾದ, ಗೋವಿಂದ ಪ್ರಸಾದ, ಯಾವುದನ್ನು ತ್ಯಾಜ್ಯ ಮಾಡಲಿಕ್ಕೆ ಆಗೋದಿಲ್ಲ. ನಾರಾಯಣ ಪ್ರಸಾದ ನೋಡ ಹಿಡ್ಕೊಂಡು ಬಂದರು. ಬರುವಾಗ ಮಾರ್ಗ ಹಾಗೆ ವಯಾ ಸ್ವರ್ಗಲೋಕ, ವಯಾ ಸ್ವರ್ಗ, ಆ ಸ್ವರ್ಗ ಅಲ್ಲ, ವಯಾ ಸ್ವರ್ಗ. ಹಾಗೆ ಬರಬೇಕು. ಒಂದು ಸುತ್ತಾಗ್ತದೆ, ಆದರೂ ಕೂಡ ಬೇರೆ ಒಳದಾರಿ ಇಲ್ಲ ಅಂತಲ್ಲಿ ಹಾಗೆ ಬರಬೇಕು. ವೈಕುಂಠದಿಂದ ಬರುವಾಗ ಸ್ವರ್ಗಕ್ಕೆ ಬಂದಾಗ ಈ ದೇವೇಂದ್ರ ಐರಾವತದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದ. ನೋಡಿ, ಸ್ವರ್ಗದಲ್ಲಿ ಐರಾವತ ಉಂಟು. ಐರಾವತದಲ್ಲಿ ಹೋಗಬೇಕೋ? ಸ್ವರ್ಗಕ್ಕೆ ಹೋಗಿ ನೋಡು. ಐರಾವತ ಅದು ಕೂಡ ಏನು? ಆನೆ. ಹಾಗಾಗಿ ಯಾರೂ ಕೂಡ ಕೃಷ್ಣ ಭಕ್ತರು ಆನೆಯನ್ನು ಬಯಸುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಸ್ವರ್ಗಲೋಕವನ್ನು ಬಯಸುವುದಿಲ್ಲ. ಅತಸ್ತ್ವಾಂ ಸಂಯಾಚೆ ಜನನಿ ಜನನಯ್ಯಾತು ಮಮ ವೈ ಭವಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ನನಗೆ ಮೋಕ್ಷವೂ ಬೇಡ, ಎಂಥದ್ದು ಬೇಡ, ಶಶಿಮುಖಿಗಳ ಸುಖವೂ ಬೇಡ,
ಶಶಿಮುಖಿಗಳು ಅಂದರೆ ಸ್ತ್ರೀಯರು. ಅವರ ಸುಖವೂ ಬೇಡ, ಏನೂ ಬೇಡ, ಮೋಕ್ಷ ಬೇಡ, ಭವಾನಿ ಶಿವಾನಿ ದುರ್ಗೆ ಚಂಡಿ ನಾರಾಯಣಿ ಅಂತ ಹೇಳುವ ಭಾಗ್ಯ ಕೊಟ್ಟರೆ ಸಾಕು ಅಂತ. ಸ್ವರ್ಗ ಅವರು ಬಯಸುವುದಿಲ್ಲ. ನನಗೆ ಸ್ವರ್ಗ ಬೇಡ ಅಂತ ಹೇಳುವುದು ಈ ಕೃಷ್ಣ ಭಕ್ತರು. ಹಾಗಾಗಿ ಈ ಸ್ವರ್ಗದಲ್ಲಿ ಸ್ವರ್ಗ ಮಾರ್ಗವಾಗಿ ಬರುವಾಗ ದೇವೇಂದ್ರ ಐರಾವತವನ್ನು ಹತ್ತಿ ತಿರುಗಾಡ್ತಾ ಇದ್ದ. ಓಹ್, ಸ್ವರ್ಗಾಧಿಪತಿ ದೇವೇಂದ್ರ ಅಂತ ಹೇಳಿಕೊಂಡು ದೇವರು ಕೊಟ್ಟಂತಹ ಈ ಮಾಲೆಯನ್ನು ದೇವೇಂದ್ರನಿಗೆ ಕೊಟ್ಟ ದುರ್ವಾಸ. ದೇವೇಂದ್ರ ಅದನ್ನು ತೆಗೆದು ಐರಾವತದ ಕೊರಳಿಗೆ ಹಾಕಿದ. ಆನೆಗೆ ಅರ್ಥ ಆಗ್ತದ? ಆನೆ ಸಪ್ತಾಹದ ಅರಿವಾಗುವುದಿಲ್ಲ. ಆನೆ ಹೋದರೆ ಸಪ್ತಾಹ ಅರಿವಾಗ್ತದೆ. ಇದೇನು ಮಾಡಿತು? ಈ ಪುಷ್ಪಮಾಲೆಯನ್ನು ಅದಕ್ಕೆಂತ ಕಿರಿಕಿರಿ ಆಯಿತು. ನಮ್ಮ ಶರೀರದಲ್ಲಿ ಇರುವ ಹರಿದಾಗ ಏನಾಗ್ತದೆ, ಒಂದು ರೀತಿ ಎಂಥದೋ ಕಿರಿಕಿರಿ ಆಗ್ತದೆ. ಹಾಗೆ ಅದು ಅಲ್ಲಿಂದ ಸೊಂಡಿಲಿಂದ ತೆಗೆದು ಅದನ್ನು ನೆಲಕ್ಕೆ ಎಸೆಯಿತು. ಕೋಪದಲ್ಲಿ ಎಸೆದು ಕೆಳಕ್ಕೆ ಬಿದ್ದಂತಹ ಆ ಮಾಲೆಯನ್ನು ತನ್ನ ಕಾಲಿನಿಂದ ಒದ್ದು ಅದನ್ನು ಪುಡಿ ಪುಡಿ ಮಾಡಿ ಹಾಕಿ. ಈ ಏನೋ ಆದವರಿಗೆ ಸಿಟ್ಟು ಬಾರದಿರ್ತದ? ಮೊದಲೇ ಅವರಿಗೆ ಮೂಗಿನ ಮೇಲೆ ಸಿಟ್ಟು. ದುರ್ವಾಸರು ಸಿಟ್ಟಾದರೂ ಕೂಡ ಅಂತರಂಗ ಶುದ್ಧ ಅವರದ್ದು. ನಾವು ಅವರಿಂದ ಕಲಿಯುವುದಕ್ಕೆ ಸುಮಾರುಂಟು. ಜೀವನ ಇಡೀ ಅವರು ಅವನನ್ನು ಕಂಡ್ರೆ ಆಗೋದಿಲ್ಲ, ಕಂಡ ತಕ್ಷಣ ಮೋರೆ ತಿರುಗಿಸುವುದು. ಏನು ಅಂತ ಕೇಳಿದರೆ ಒಳ್ಳೆಯದಷ್ಟೇ, ಮುಗೀತು. ನಾವು ಇರುವಲ್ಲಿಗೆ ಅವರು ಬರುವುದಿಲ್ಲ. ಅದು ದುರ್ವಾಸರ ಲಕ್ಷಣ ಅಲ್ಲ, ಅದು ದುರ್ವಾಸನೆ ಬರುವವರ ಲಕ್ಷಣ. ಅದು ದುರ್ವಾಸರು ಹಾಗಲ್ಲ. ಹೊರಗಡೆ ಎಂಥದ್ದೇ ಇರಲಿ, ಅವರ ವಾಸ ಬಟ್ಟೆ ಅದು ಕೆಟ್ಟದ್ದೇ ಆಗಿರಲಿ, ಮಲಿನಾಂಬರರೇ ಆಗಿರಲಿ, ಅವರು ಒಳಗಡೆ ಅಷ್ಟೇ ಶುದ್ಧ ಅವರದ್ದು. ಹಾಗೆ ಒಂದು ಸಲ ಸಿಟ್ಟು ಬರ್ತದೆ, ಆದರೆ ಆ ಸಿಟ್ಟು ಇದ್ದಕ್ಕಿದ್ದಾಗೆ ಮಾಯ ಆಗಿ ಹೋಗ್ತದೆ. ಇದು ಮಹಾತ್ಮರ ಲಕ್ಷಣ. ಇದು ಅವರಿಗೆ ಸಿಟ್ಟು ಬಂತು ಕ್ಷಣಾರ್ಧದಲ್ಲಿ. ಸಂಪತ್ತು ಸರ್ವವೂ ಕೂಡ ನೀರು ಪಾಲಾಗಿ ಹೋಗಲಿ, ಭ್ರಷ್ಟನಾಗಿ ಹೋಗು ಅಂತ ಶಾಪ ಕೊಟ್ಟರು ದೇವೇಂದ್ರನಿಗೆ. ಇಡೀ ನೀರು ಪಾಲು, ಎಲ್ಲ ಸಂಪತ್ತು ಹೀನವಾಗಿ ಹೋಯಿತು, ಯಾವುದೂ ಇಲ್ಲ. ಏನು ಮಾಡುವುದು ಅಂತ ಹೇಳಿಕೊಂಡು ಬ್ರಹ್ಮನ ಹತ್ರ ಬಂದರು. ಬ್ರಹ್ಮ, ನಿಮಗೆಲ್ಲ ಅಧಿಕ ಪ್ರಸಂಗ, ದೊಡ್ಡವರು ಬಂದಾಗ ಹೇಗಿರಬೇಕು ಅಂತ ಗೊತ್ತಿಲ್ವ? ಅವರು ಕೊಟ್ಟದ್ದನ್ನು ಹಾಗೆಲ್ಲ ಹೀನಾಯವಾಗಿ ನೀವು ಅದನ್ನು ವ್ಯರ್ಥ ಮಾಡುವುದು ಅಂತ ಸ್ವಲ್ಪ ಹೇಳಿದ. ಆದರೆ ಈಗ ನೀವಲ್ಲಿ ಇಲ್ಲದೆ ಇದ್ದರೆ ಕೆಳಗಿನ ಲೋಕಕ್ಕೂ ಅಪಾಯವೇ. ಹಾಗಾದರೆ ಒಂದು ಕೆಲಸ ಮಾಡುವ, ಏನು, ನಾವೆಲ್ಲ ಸೇರಿಕೊಂಡು ಅಲ್ಲಿಗೆ ಹೋಗಬೇಕು. ಎಲ್ಲಿಗೆ? ವೈಕುಂಠ ಲೋಕಕ್ಕೆ, ಕ್ಷೀರಸಾಗರಕ್ಕೆ. ಅಲ್ಲಿ ಹೋಗಿ ಅಮಿತವಾದಂತಹ ಭಕ್ತಿಯಿಂದ ಶ್ರೀಹರಿಯನ್ನು ಆರಾಧಿಸಬೇಕು. ಹೋದ್ರೆಲ್ಲ ಹೋಗಿ ನಿರಂತರವಾಗಿ ಅವನನ್ನು ಸ್ತುತಿ ಮಾಡಿ ಒಲಿಸಿಕೊಂಡ್ರು. ಅವ ಬಂದ, ತೇಷಾಮಾವಿರಭೂತ್, ಅವರ ಎದುರು ಪ್ರತ್ಯಕ್ಷನಾಗ್ತಾನೆ ಮಹಾವಿಷ್ಣು. ಏನು ಹೀಗೀಗೆ ಆಯಿತು. ದೇವತೆಗಳೆಲ್ಲ ದುರ್ವಾಸರ ಶಾಪಕ್ಕೆ ಒಳಗಾಗಿ ಸರ್ವವನ್ನು ಕಳ್ಕೊಂಡ್ರು. ಎಂತ ಮಾಡುವುದು? ಹಾಗಾದರೆ ಸಂಪತ್ತನ್ನು ಪಡಿಬೇಕು. ನೀವೀಗ ಕೆಲಸ ಮಾಡಬೇಕಾದ್ದೇನೋ ಬುದ್ಧಿವಂತಿಕೆ, ಜಾಣ್ಮೆಯನ್ನು ತೋರಬೇಕು. ಏನು ಜಾಣ್ಮೆ ಅದು? ಸಂಪತ್ತೆಲ್ಲ ನೀರು ಪಾಲಾಗಿದೆ, ಅಲ್ಲಿಂದ ಸಂಪತ್ತನ್ನು ಪಡಿಬೇಕು ಪುನಃ. ಹಾಗಿದ್ದಾಗ ನೀವು ಸಮುದ್ರ ಮಥನವನ್ನು ಮಾಡಬೇಕು. ಸಂಪತ್ತು ನಾಶ ಆಗಿದೆ, ಮಥಿಸಬೇಕು. ಸಮುದ್ರವನ್ನು ಮಥಿಸಬೇಕು ಅಂದರೆ ನಿಮ್ಮಿಂದ ಮಾತ್ರ ಸಾಧ್ಯ ಆಗುವುದಿಲ್ಲ. ದಾನವರ ಸಹಾಯವನ್ನು ಪಡ್ಕೊಳ್ಬೇಕು. ಅವರಿಗೂ ನಿಮಗೂ ಷಷ್ಠಾಷ್ಟಮ ಅಂತ ಕಂಡ್ರೆ ಆಗೋದಿಲ್ಲ ಅಂತ, ಅದಕ್ಕೆ ಹೆಸರು ಷಷ್ಠಾಷ್ಟಮ. ಜ್ಯೋತಿಷ್ಯದಲ್ಲಿ ಬೇಜಾರಾಗಲಿಕ್ಕಿಲ್ಲಲ್ಲ. ಷಷ್ಠಾಷ್ಟಮ ಆದರೂ ಕೂಡ ಸಂಧಿ ಮಾಡಿಕೊಳ್ಬೇಕು. ಒಂದು ಹೀಗೆ ಮಾತಾಡಿ ನಿಮ್ಮ ಕೆಲಸ ಆಗುವಲ್ಲಿವರೆಗೆ ಆದರೂ ಕೂಡ ಅವರನ್ನು ಇಟ್ಟುಕೊಳ್ಬೇಕು ಪಕ್ಕದಲ್ಲಿ. ಶತ್ರುಗಳನ್ನು ನಾವು ಯಾವತ್ತೂ ದೂರ ಮಾಡಲಿಕ್ಕಿಲ್ಲ ಅಂತ. ಅವರಿಂದಲೂ ಕೆಲವು ಸಲ ಕೆಲಸ ಅನಿವಾರ್ಯವಾಗಿ ಆಗಬೇಕಾದ ಸಂದರ್ಭ ಇರ್ತದೆ. ಹಾಗಾಗಿ ನೀವೀಗ ಅಹಿಮೂಷಕ ನ್ಯಾಯದ ಹಾಗೆ ವ್ಯವಹರಿಸಬೇಕು. ಅದೆಂಥದ್ದೊಂದು ನ್ಯಾಯ? ಈ ಎಲ್ಲ ನ್ಯಾಯದ ಎಡೆಯಲ್ಲಿ ಅದನ್ನು ಬರುವುದು ಅಹಿಮೂಷಕ ನ್ಯಾಯ.
ಒಂದು ಹಾವಾಡಿಗನ ಬುಟ್ಟಿಯಲ್ಲಿ ಒಂದು ಹಾವು ಆ ಹಾವಿರುವಂತಹ ಒಂದು ಜಾಗ, ಸ್ಥಳ, ಈ ಹಾವಾಡಿಗ ಅದನ್ನು ಬಂಧಿಸಿಟ್ಟಿದ್ದ. ಅದರ ಒಳಗಡೆ ಹೇಗೋ ಒಂದು ಇಲಿ ಹೋಗಿ ಕೂತಿದೆ. ಆ ಇಲಿಗೂ ಹೊರಗೆ ಬರಬೇಕು, ಹಾವಿಗೂ ಹೊರಗೆ ಹೋಗಬೇಕು. ಬಂಧನ ಎಷ್ಟು ಸಮಯ? ಬೇಗ ಮುಗಿಬೇಕು ಬಂಧನ. ಹಾಗಾಗಿ ಇದನ್ನು ಬಿಡಿಸ್ಲಿಕ್ಕೆ ಆಗುವುದಿಲ್ಲ ಹಾವಿಗೆ. ಹಾವು ಬುದ್ಧಿವಂತಿಕೆ ಮಾಡ್ತು, ಇಲಿ ಹೇಗೂ ಉಂಟಲ್ಲ, ಇಲ್ಲದಿದ್ದರೆ ಇಲಿಯನ್ನು ಬಿಡ್ತದ ಹಾವು ಒಟ್ಟಿಗಿದ್ದರೆ. ಈಕೆಗೆ ಬದುಕಬೇಕು, ಬದುಕಿದ್ರೆ 4 ದಿವಸ ಬೇಡಿ ಆದರೂ ತಿಂದೇನು ಅಂತ. ಹಾಗಾಗಿ ಇಲಿ ಹತ್ರ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಹೊರಟಿತ್ತದು. ಈಕೋ ಬಾಯಿಲಿ, ನಮ್ಮ ಹಿಂದಿನ ಎಂಥದ್ದೇ ಇರಲಿ ದ್ವೇಷ, ಅದನ್ನೆಲ್ಲ ಇವತ್ತಿಗೆ ಬಿಡುವ, ನೆನಪು ಮಾಡೋದು ಬೇಡ. ಇಲ್ಲಿಗೆ ಡೌಟ್ ಇತ್ತು, ಇದು ಅಂಥದ್ದೋ ಒಂದು ಸಂಗತಿ ಬೇರೆ ಉಂಟು ಅಂತ. ನೀ ಆಲೋಚನೆ ಮಾಡೋದು ಬೇಡ, ಅದನ್ನೆಲ್ಲ ನಾನು ಬಿಟ್ಟಿದ್ದೇನೆ. ಈಗ ನಾವು ಹಿಂದಿನದನ್ನು ಮಾತಾಡಲಿಕ್ಕೆ ಇಲ್ಲ, ಇನ್ನು ಮುಂದೆ ಹೇಗೆ ಅಂತ. ಆ ಮುಂದೆ ನಾವು ಹೀಗಿರಬೇಕು, ಇನ್ನು ನಾವು ಸ್ನೇಹಿತರಾಗಿ ಇರಬೇಕು. ಈ ಹೊರಗಿನವರದ್ದನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊತ್ತಿಗೆ ಅವರು ನಮ್ಮನ್ನು ಹಿಡಿಯುವುದು, ಒಳಗೆ ಹಾಕುವುದು, ನಿನ್ನನ್ನು ನಮಗೆ ಕೊಡುವುದು, ಹೀಗೆಲ್ಲ ಮಾಡ್ತಾರೆ. ಅದೆಲ್ಲ ನಾವು ಉಪಾಯ ಮಾಡಬೇಕು. ಇಂಥವರಿಗೆ ನಾವು ಬುದ್ಧಿ ಕಲಿಸಿದ್ರೆ ಆಗಲಿಕ್ಕಿಲ್ಲ. ಹಾಗಾಗಿ ನಾವು ಇಲ್ಲಿಂದ ಮೊದಲು ತಪ್ಪಿಸಿಕೊಂಡು ಹೋಗಬೇಕು. ಹೇಗೆ ಮಾರ್ರೆ ತಪ್ಪಿಸಿಕೊಂಡು ಹೋಗುವುದು? ಇದು ಬಾಗಿಲು ಹಾಕ್ಕೊಂಡು ಉಂಟಲ್ಲ ಈ ಪೆಟ್ಟಿಗೆ, ಅಲ್ಲ, ಅದಕ್ಕೆ ನಾನು ನಿನ್ನ ಹತ್ರ ಮಾತಾಡಿದ್ದೆ. ಈಗ ಏನು, ನನಗೆ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಹಾವು ಹೇಳೋದು, ನನಗೆ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಸಮರ್ಥ ನೀನೇ. ನೀನು ಎಂಥೆಂಥ ಕಬ್ಬಿಣದ ಬಲೆಯನ್ನೆಲ್ಲ ತುಂಡು ಮಾಡುವುದಿಲ್ವ, ಸಮರ್ಥ ಅಲ್ವ ನೀನು? ಕುರುಕುರೆ ಅದನ್ನೆಲ್ಲ ತೆಗಿಲಿಕ್ಕೆ ನೀನು ಸಮರ್ಥ ಅಲ್ಲ, ಶಬ್ದ ಮಾಡಿಕೊಂಡು. ಹಾಗಾಗಿ ಈ ಪೆಟ್ಟಿಗೆಯನ್ನು ನೀನು ತೂತು ಕೊರಿಬೇಕು. ಹೇಗೆ? ನಾನು ಮತ್ತು ನೀನು ಒಟ್ಟಿಗೆ ಹೊರಗೆ ಹೋಗುವ ಹಾಗೆ ತೂತು ಕೊರೆದ ಮೇಲೆ ಮತ್ತೆ ನಾವು ಹೊರಗೆ ಹೋಗುವ. ಹೊರಗೆ ಹೋಗಿ ಮತ್ತೆ ನೀನು ನಿನ್ನ ಪಾಡಿಗೆ ಹೋಗು, ನಾನು ನಿನ್ನ ಸುದ್ದಿಗೆ ಬರುವುದಿಲ್ಲ. ನಾನು ನನ್ನ ಪಾಡಿಗೆ ಹೋಗ್ತೇನೆ, ನನ್ನ ಕೆಲಸ ನನಗೆ ಸುಮಾರುಂಟು. ನನ್ನನ್ನು ತಿನ್ನಲಿಕ್ಕಿಲ್ಲಲ್ಲ ನೀನು? ಇಲ್ಲ ಮಾರಾಯ, ನಾನು ಹೇಳಿದ್ನಲ್ಲ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವಾ? ನಾನೀಗ ತಿನ್ನೋದಿದ್ರೆ ಈ ಮೊದಲೇ ನಿನ್ನನ್ನು ಇಲ್ಲಿರುವಾಗ ತಿಂದಾಗ್ತಿತ್ತಲ್ವ? ಇಲ್ಲಪ್ಪ, ನಾವು ಅದನ್ನು ಬಿಡುವುದೇ. ನಮಗೆ ನೀನು ಇಷ್ಟು ಉಪಕಾರ ಮಾಡಿದ ಮೇಲೆ ನಮ್ಮತ್ತ ತಿನ್ನುವುದು ಅಂತಂದರೆ ಒಂದು ಉಪಕಾರ ಪ್ರಜ್ಞೆ ಇಲ್ವಾ? ಹೌದಾ? ಆಯಿತು, ಹಾಗಾದರೆ ನಾನು ಕೊರಿತೇನೆ, ಮತ್ತು ನಾನು ತಿನ್ನಬಾರ್ದು. ಆಯ್ತಪ್ಪ, ನಾವೀಗ ಮೊದಲೀಗ ಅವಲ್ಲಿ ಬರಲಿಕ್ಕೆ ಆಯ್ತು. ಈಗ ಹಾವಾಡಿಗ ಮೊದಲಿಂದ ಬೇಗ ಹೊರಡಬೇಕು. ಪೆಟ್ಟಿಗೆಯನ್ನು ಕೊರೆಯುವುದಕ್ಕೆ ಶುರು ಮಾಡ್ತು. ಕೊರೆದು ಹೋಗುವಷ್ಟು ತೂತಾಯಿತು, ದೊಡ್ಡದು ರಂಧ್ರ. ಇದು ಮೆಲ್ಲ ಇಲಿಯೂ ಕೂಡ ಹೊರಗೆ ಬಂತು. ಹೇಗೂ ನಾವು ಫ್ರೆಂಡುಗಳಲ್ವ, ನೋಡ ಅವನು ಬರಲಿ, ಒಳಗಿನವನು ಕೂಡ. ಈ ಹಾವು ಮೆಲ್ಲ ಹೊರಗೆ ಬಂತು. ಹೊರಗೆ ಬಂದ ತಕ್ಷಣ ಎಲ್ಲ ಹೊರಗಾಯಿತು. ಅದು ಪೆಟ್ಟಿಗೆ ಅದರಷ್ಟಕ್ಕೆ, ಇದು ಮೇಲೆ ಕೆಳಗೆ ನೋಡ್ತಾ ಇತ್ತು, ಹೇಗೂ ಸ್ನೇಹಿತರು ಅಂತ ಆಗುವಾಗ ಒಟ್ಟಿಗೆ ಇನ್ನು ಇಲ್ಲಾದರೂ ಹೋಗುವ ಅಂತ. ಇದು ಹಾವು ಪೆಟ್ಟಿಗೆಯಿಂದ ಹೊರಗೆ ಬಂದದ್ದೇ ತಡ, ನೇರ ಬಾಯಿ ಹಾಕಿದ್ದೆ ಇಲಿಗೆ. ಇಲಿಯನ್ನು ನುಂಗಿತು, ಅದು ಹೋಯಿತು. ಹೀಗೆ ಮಾಡಬೇಕು. ಇದಕ್ಕೆ ಅಹಿಮೂಷಕ ನ್ಯಾಯ ಅಂತ ಹೆಸರು. ಇಂಥದ್ದು ನೂರಾರು ನ್ಯಾಯಗಳುಂಟು ಮಂಗ ಮಾಡಲಿಕ್ಕೆ. ಇದೆಲ್ಲ ಅರ್ಥಶಾಸ್ತ್ರದಲ್ಲಿರುವುದು. ಶತ್ರುಗಳನ್ನು ಮಣಿಸಬೇಕು ಅಂತಾದರೆ ಇಂಥದ್ದೆಲ್ಲ ಕೆಲವು ಉಪಾಯಗಳನ್ನು ನಾವು ಮಾಡಬೇಕಾಗ್ತದೆ. ಎಲ್ಲ ಪ್ರತಿ ಸಲವೂ ಕೂಡ ನಾವು ಬೃಹಸ್ಪತಿ ನೀತಿಯನ್ನು ಹಿಡ್ಕೊಂಡ್ರೆ ಆಗೋದಿಲ್ಲ, ಬದುಕಬೇಕಲ್ವ ಸ್ವಾಮಿ. ಹಾಗಾಗಿ ಶುಕ್ರ ನೀತಿಯೂ ಬೇಕಾಗ್ತದೆ ಅರ್ಥಶಾಸ್ತ್ರ. ಹಾಗೆ ಅರ್ಥಶಾಸ್ತ್ರ ನೀವು ಓದದೇ ಇದ್ದರೆ ಉಂಟಲ್ಲ, ಆಗಲಿಕ್ಕಿಲ್ಲ. ಅದು ಅರ್ಥಶಾಸ್ತ್ರ ಬೇಕು. ಯಾವುದು? ಭಾರತೀಯ ಅರ್ಥಶಾಸ್ತ್ರ ಅಲ್ಲ, ಭಾರತೀಯ ಅರ್ಥಶಾಸ್ತ್ರ, ಬದುಕುವ ಅರ್ಥಶಾಸ್ತ್ರ. ನೀವು ಇದನ್ನು ಮಾಡಬೇಕು. ಹೇಗೆ? ಹೀಗೆ ಮಾಡಿ ದೈತ್ಯರ ಜೊತೆಗೆ ಸಂಧಿಯನ್ನು ಮಾಡಬೇಕು. ಆಮೇಲೆ
ಅವರನ್ನೂ ಕರ್ಕೊಂಡು ಸಮುದ್ರ ಮಥನಕ್ಕೆ ಹೊರಡಬೇಕು. ಹೇಗೆ ಸಮುದ್ರ ಮಥನ? ಮಂದರ ಪರ್ವತವನ್ನು ತಂದು ನೀರಿನಲ್ಲಿ ಇಡಿ. ಆಮೇಲೆ ವಾಸುಕಿಯನ್ನು ಕರ್ಕೊಂಡು ಬಂದು ಆ ಮಂದರ ಪರ್ವತಕ್ಕೆ ಸುಂದು ಹಾಕಿ. ಅದಾಗಬೇಕಿದ್ರೆ ಇಡೀ ಕ್ಷೀರಸಾಗರಕ್ಕೆ, ಸಮುದ್ರಕ್ಕೆ ಬೇರೆ ಬೇರೆ ರೀತಿಯ ಜಾತಿಯ ಔಷಧಿ ಸಸ್ಯಗಳನ್ನು, ಬೇರೆ ಬೇರೆ ಕಾಯಿಗಳನ್ನು ಕ್ಷಿಪ್ತ್ವ ಕ್ಷೀರೋದಧವು ಸರ್ವಾಹ, ಬಳ್ಳಿಗಳನ್ನೆಲ್ಲ ತುಂಬಿಸಬೇಕು ಸಮುದ್ರಕ್ಕೆ. ತುಂಬಿಸಿದ ನಂತರ ಈ ಪರ್ವತವನ್ನು ತಂದಿಟ್ಟು ಅದಕ್ಕೆ ವಾಸುಕಿಯನ್ನು ಸುಂದಿ ಮಥನ ಮಾಡಬೇಕು. ಅದರಲ್ಲಿ ಬೇರೆ ಬೇರೆ ಸಂಗತಿಗಳು, ವಸ್ತುಗಳೆಲ್ಲ ಬರ್ತದೆ. ಮಾತಾಡಬಾರ್ದು ನೀವು ಅಲ್ಲಿ. ಮತ್ತೆ ನಿಮ್ಮ ದುರ್ಬುದ್ಧಿಯನ್ನು ತೋರಿಸಬಾರ್ದು. ದೈತ್ಯರಿಗೆ ಯಾವುದೆಲ್ಲ ಬೇಕು ಅದನ್ನೆಲ್ಲ ಅವರು ತೆಕ್ಕೊಳ್ಳಿ. ನೀವು ಅವರು ಯಾವುದನ್ನು ಮುಟ್ಟಿದರೂ ನೀವು ಮಾತಾಡಲಿಕ್ಕಿಲ್ಲ. ನಿಮ್ಮ ಕೆಲಸ ಆಗಬೇಕು, ಅದಾಗ್ತದೆ. ಅವರು ಬೇಕಾದವರು ತೆಕ್ಕೊಳ್ಳಿ, ಹೋಗಿ. ಸರಿ ಅಂತ ಹೇಳಿ ನೇರ ಹೋದದ್ದೇ ಅಲ್ವಾ. ಬಲಿ ಹತ್ರ ಹೋಗಿ ಇವರು ನಿರಾಯುಧರಾಗಿ ಹೋದರು. ದೇವತೆಗಳೆಲ್ಲ ಏನೋ ಬುದ್ಧಿವಂತಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಬಲಿಯ ಸೇನಾಪತಿಗಳಿಗೆಲ್ಲ ಅನಿಸಿತು. ಅವರನ್ನು ಬಂಧಿಸುವುದಕ್ಕೆ ಹೊರಟರು. ಅಷ್ಟೊತ್ತಿಗೆ ಬಲಿ ಚಕ್ರವರ್ತಿಯೇ, ಮಹಾಭಕ್ತ ಅಲ್ವಾ ಬಲಿ ಚಕ್ರವರ್ತಿ, ಅವರನ್ನು ಮುಟ್ಟಬೇಡಿ, ಏನೋ ಮಾತಾಡಲಿಕ್ಕಿದೆ, ಬರ್ತಾರೆ ಅವರು, ಮಾತಾಡಲಿ, ನೋಡುವ ಏನು ಅಂತ ಬಂದರು. ಸಂಗತಿಗಳನ್ನೆಲ್ಲ ಹೇಳಿದರು. ವಿಷಯ ಹೌದು ಅಂತ ಬಲಿ ಚಕ್ರವರ್ತಿಗೆ ಅನಿಸಿತು. ಹಾಗಾದರೆ ಒಂದು ಸಂಧಿ ಮಾಡಿಕೊಳ್ಳುವ ಈ ಸಲ. ಹೇಗೂ ನಮಗೂ ಒಂದಷ್ಟು ಸಿಗ್ತದೆ, ನಿಮಗೂ ಸಿಗ್ತದೆ ಅಂತ ಆಗುವಾಗ ನಾವು ಬೇಡ ಅಂತ ಯಾಕೆ ಹೇಳೋದು? ಹಾಗಾಗಿ ನಾವು ಸೇರುವ ಅದಕ್ಕೆ ಅಂತ ಹೇಳಿಕೊಂಡು ಸರಿ ಅಂತ ಹೇಳಿ ಹಾಗಾದರೆ ಮಂದರ ಪರ್ವತ ಸಮುದ್ರಕ್ಕೆ ಎಲ್ಲ ಔಷಧಿ ಸಸ್ಯಗಳನ್ನು, ಬಳ್ಳಿಗಳನ್ನೆಲ್ಲ ತುಂಬಿಸಿದರು. ಆಮೇಲೆ ಮಂದರ ಪರ್ವತವನ್ನು ತರಲಿಕ್ಕೆ ಹೋದರು. ಅದನ್ನು ಹಿಡ್ಕೊಂಡು ತಂದರು. ತರುವಾಗ ಅಷ್ಟು ಸುಲಭದಲ್ಲಿ ತರಲಿಕ್ಕೆ ಆಗ್ತದಾ? ತರುವ ಗೌಜಿಯಲ್ಲಿ ಅದು ಬಿದ್ದು ಹೋಯಿತು. ಆ ಪರ್ವತದ ಅಡಿಗೆ ಕೆಲವರು, ಈ ದೇವತೆಗಳು, ದೈತ್ಯರೆಲ್ಲ ಬಿದ್ದು ನುಚ್ಚು ನೂರಾದರು. ಮಹಾವಿಷ್ಣುವಿಗೆ ಗೊತ್ತಾಯಿತು ಇದು ಕೆಲಸ ಕೆಡ್ತದೆ ಅಂತ. ಅವನೇ ಸ್ವಯಂ ಆ ಪರ್ವತವನ್ನು ಎತ್ತಿ ಗರುಡನ ಮೇಲೆ ಕೂತ್ಕೊಂಡು ಸಮುದ್ರ ಬದಿಗೆ ಬಂದ. ಗರುಡ ಆ ಪರ್ವತವನ್ನು ತೆಕ್ಕೊಂಡು ಹೋಗಿ ಸಮುದ್ರ ಮಧ್ಯದಲ್ಲಿ ಇಡ್ತದೆ. ಸರಿ, ಇನ್ನೀಗ ಅದಕ್ಕೆ ಕಡೆಗೋಲಾಗಬೇಕಲ್ಲ, ಬಳ್ಳಿ, ಹಗ್ಗ. ವಾಸುಕಿ ಹತ್ರ ಹೋದರು. ವಾಸುಕಿ ನಿದ್ದೆ ಮಾಡ್ತಾ ಇದ್ದ, ಅವನನ್ನು ಏಳಿಸಿದರು. ಸಮುದ್ರ ಮಥನ ಮಾಡಬೇಕು ಅಂತ ಮಾಡಿದ್ದೇವೆ. ಹಾಗೆ ದೇವರು ಸೂಚಿಸಿದ್ದು, ನೀನೇ ಮಂದರ ಪರ್ವತಕ್ಕೆ ಬಳ್ಳಿ ಆಗಬೇಕು. ಬಳ್ಳಿ ಇದಾಗಲಿಕ್ಕಿಲ್ಲ, ನನ್ನಿಂದ ಆಗಲಿಕ್ಕಿಲ್ಲ ಈ ಕೆಲಸ. ದೇವರು ಸೂಚಿಸಿದ್ದು. ನಾವು ಹೀಗೊಂದು ಒಪ್ಪಂದ ಮಾಡಿಕೊಳ್ಳುವ. ಸಮುದ್ರ ಮಥನ ಮಾಡ್ತಾ ಮುಂದೆ ಅಮೃತ ಸಿಗ್ತದೆ. ಆ ಅಮೃತದಲ್ಲಿ ನಿಮಗೆ ಸ್ವಲ್ಪ ಕೊಡ್ತೇವೆ, ನಾವು ಅಮೃತವನ್ನು ಕೊಡ್ತೇವೆ. ಆಮೇಲೆ ಹೌದಾ, ಹಾಗಾದರೆ ಬರ್ತೇನೆ, ಅದಕ್ಕೇನುಂಟು, ಸರಿ ಅಂತ ಹೇಳಿ ವಾಸುಕಿಯನ್ನು ಕರ್ಕೊಂಡು ಬಂದರು ಸಮುದ್ರಕ್ಕೆ. ಬಂದು ಈ ನಾಗರಾಜ ಮಾಮಂತ್ರಿಯ ಫಲಭಾಗೇನ ವಾಸುಕಿ ಕಟ್ಟಿದ್ರು. ಸಮುದ್ರ ಮಥನ ಶುರು ಆಗಬೇಕಲ್ಲ. ಈ ವಿಷ್ಣು ಭಗವಂತ ನೇರವಾಗಿ ವಾಸುಕಿಯ ತಲೆಭಾಗದಲ್ಲಿ ಹಿಡ್ಕೊಂಡ. ಅವನನ್ನು ಅನುಸರಿಸಿ ದೇವತೆಗಳೆಲ್ಲ ತಲೆಭಾಗವನ್ನು ಹಿಡ್ಕೊಂಡ್ರು. ಈ ರಾಕ್ಷಸರು ಸುಮ್ಮನೆ ನಿಂತರು. ಏನು ನಮ್ಮನ್ನಷ್ಟು ಕೆಳಗೆ ಮಾಡುವುದ ನೀವು? ಕೆಳಗೆ ಮಾಡುವುದ ನೀವು? ನಮ್ಮ ಯೋಗ್ಯತೆ ಏನು? ಎಷ್ಟೋ ವರ್ಷ ವೇದಾಧ್ಯಯನ ಮಾಡಿ, ಶಾಸ್ತ್ರಾಧ್ಯಯನ ಮಾಡಿ, ಎಲ್ಲವನ್ನು ಕಂಠಸ್ಥ ಮಾಡೋದು ಅಂತ. ಇನ್ನು ಹೊರಗೆ ಬರಲಿಕ್ಕಿಲ್ಲ, ಅದು ಇಲ್ಲೇ ನಿಲ್ಲುವುದು. ಕಂಠದಲ್ಲಿಯೇ ನಿಲ್ಲುವುದು, ಕಂಠಸ್ಥ, ಹೊರಗೆ ಬರಲಿಕ್ಕಿಲ್ಲ. ಅದು ನಾವೆಲ್ಲ ವೇದಾಧ್ಯಯನ ಮಾಡಿದವರು, ನಮಗೆ ಹಾವಿನ ಬಾಲವ, ಛೀ, ಅದು ಅಪಶಕುನ. ಅದು ಹಾವಿನ ಬಾಲವನ್ನು ಹಿಡ್ಕೊಳ್ಳೋದು. ಹಾಗಾಗಿ ಹಾವು ಹಿಡಿಯೋರು ನೋಡಿ ಬಾಲದಲ್ಲಿ ಹಿಡ್ಕೊಳ್ತಾರ. ನೀವೆಂತ ಹೇಗೆ ಹಿಡಿಯುವುದು? ಬಾಲದಲ್ಲಿಯೇ ತಲೆಯಲ್ಲಿಯ? ತಲೆಯಲ್ಲಿ ಅಲ್ವಾ, ಬಾಲದಲ್ಲಿ ಹಿಟ್ಟರೆ ತಲೆಯಿಂದ ಹೀಗೆದ್ದು ಕಡಿದಿತ್ತದು. ರಾಕ್ಷಸರಿಗೆ ಅದು ಗೊತ್ತಿತ್ತು. ಅವರು ಹೇಸಿ ಅದು ಅಪಶಕುನ ಭಾಗ, ನೀಚ ಭಾಗ. ಅದು ಆ ನೀಚ ಭಾಗವನ್ನು ನಾವು ಮುಟ್ಟುವುದಿಲ್ಲ. ನಮ್ಮ ಯೋಗ್ಯತೆ ಸ್ಟೇಟಸ್ ಏನು? ಈಗಿನ ಒಂದು ಟ್ರೆಂಡ್ ಅದು ಆವಾಗಲೇ ಇತ್ತು ನೋಡಿ. ಅದು ನಮ್ಮ ಸ್ಟೇಟಸ್ ಎಂತದಯ್ಯ, ನಾವು ಬರುವುದಿಲ್ಲ, ಇದು ಕೆಲಸ ಕೆಡ್ತದೆ ಅಂತ ಮಹಾವಿಷ್ಣುವಿಗೆ ಆಯಿತು. ಸರಿ, ನೀವಿಲ್ಲಿ ಬನ್ನಿ, ನಮಗೆ ಯಾವುದಾದ್ರೆ ಅಂತ. ನಾವು ಮತ್ತೆ ಸ್ನಾನ ಮಾಡಿಕೊಂಡೆವು ಮನೆಯಲ್ಲಿ ಹೋಗಿ.
ನಮಗೆ ಬಾಲವೂ ಆಗ್ತದೆ ಬೀಲವೂ ಆಗ್ತದೆ ಅಲ್ವಾ. ನಾವು ಹೋಗಿ ಸ್ನಾನ ಮಾಡಿಕೊಂಡೆ. ಇವರು ಬಂದರು, ದೇವತೆಗಳು ವಿಷ್ಣು ಎಲ್ಲ ಬಂದು ಬಾಲದ ಭಾಗವನ್ನು ಹಿಡ್ಕೊಂಡ್ರು, ಇವರು ತಲೆ ಭಾಗವನ್ನು ಹಿಡ್ಕೊಂಡ್ರು. ಶುರುವಾಯಿತು. ಅಷ್ಟೊತ್ತಿಗೆ ಇವನಿಗೆ ನಿದ್ದೆ ಬಿಡ್ತು ವಾಸುಕಿಗೆ. ಈ ಕಡೆಯುವ ಭರದಿಂದ ಅವನ ಶ್ವಾಸ ವಿಷಜ್ವಾಲೆಯ ರೂಪದಲ್ಲಿ ಹೊರಹೊಮ್ಮಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಏನು ಮಾಡುವುದು ಅಂತ ಎಲ್ಲ ಕಂಗಾಲಾದರು. ಕಂಗಾಲಾಗಿ ವಿಷ್ಣು ಆಲೋಚನೆ ಮಾಡಿದ, ಇದು ಹೀಗಿದ್ರೆ ಆಗಲಿಕ್ಕಿಲ್ಲ ಅಂತ. ಇವನೇ ಸ್ವಯಂ ಆ ಪರ್ವತವನ್ನು ಹಿಡ್ಕೊಂಡ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಾಗೆ ಅದು ಪರ್ವತ ಮುಳುಗಿ ಹೋಯಿತು. ಕೆಲಸ ಕೆಟ್ಟಿತು ಅಂತ ಆಯಿತು. ಏನು ಮಾಡುವುದು. ಅಷ್ಟೊತ್ತಿಗೆ ಇದ್ದಕ್ಕಿದ್ದಾಗೆ ಭಗವಂತ ಸ್ವಯಂ ಅಲ್ಲಿಯೇ ಕೂರ್ಮಾವತಾರವನ್ನು ತಾಳಿ ಸಮುದ್ರದ ಅಡಿಗೆ ಹೋಗಿ ಪರ್ವತವನ್ನು ಎತ್ತಿ ಹಿಡಿದ. ಅಸುರರ ಗುಂಪಿನಲ್ಲಿ ತಾನು ಅಸುರಭಾವದಿಂದ ಅವರೊಳಗಡೆ ಪ್ರವೇಶ ಮಾಡಿದ. ದೇವತೆಗಳ ಗುಂಪಿನಲ್ಲಿ ತಾನು ದೇವಭಾವವನ್ನು ಸೇರಿಸಿಕೊಂಡು ಅವರೊಳಗಡೆ ಪ್ರವೇಶ ಮಾಡಿದ. ವಿಸ್ತಾರವಾದಂತಹ ತನ್ನ 1,00,000 ಯೋಜನೆಯುಳ್ಳಂತಹ ಬೆನ್ನು, ಅದರಿಂದ ಆ ಪರ್ವತವನ್ನು ಎತ್ತಿ ಹಿಡಿದ ಕೂರ್ಮಾವತಾರಿಯಾಗಿ. ತನ್ನ ಅಪ್ರಮೇಯವಾದಂತಹ ಹಸ್ತದಿಂದ, ಇದು ಆಗಬೇಕಲ್ಲ, ಒಂದ್ಸಲ ಕಡಿಲಿಕ್ಕೆ ನೋಡಿದ್ರಂತೆ. ಅಷ್ಟೊತ್ತಿಗೆ ಇವನಿಗೆ ಎಂಥದೋ ತುರಿಕೆಲ್ಲ ಉಂಟಾಯ್ತಂತೆ. ಇದು ತಿರುಗುವಾಗ ಪರ್ವತ ಕೂರ್ಮದ ಬೆನ್ನಲ್ಲಿ ಕಂಡೂಯನ ಶುರುವಾಯ್ತಂತೆ. ಇವ ಮತ್ತೆ ತನ್ನ ವಿಶಾಲವಾದ ಕೈಯಿಂದ ಕೆಲಸ ಆಗಬೇಕಲ್ಲ, ಅದಕ್ಕೋಸ್ಕರ ಮಂದರ ಪರ್ವತದ ತುದಿಯನ್ನು ಒತ್ತಿ ಹಿಡಿದ. ಹೀಗೆ ಒತ್ತಿ ಮೇಲಿಂದಲೂ ಅಡಿಯಿಂದಲೂ ಹೀಗೆ ಮೇಲಿಂದಲೂ ಹೀಗೆ ಅವರಲ್ಲಿ ಅವರಾಗಿ ಇವರಲ್ಲಿ ಇವರಾಗಿ. ನೋಡಿ, ದೇವರು ಅಂತಂದರೆ ಹಾಗೆ, ಅದಕ್ಕೆ ದೇವರು ಅಂತ ಹೇಳೋದು. ಶುರುವಾದಾಗ ಮೊದಲಿಗೆ ಹಾಲಾಹಲ ವಿಷ ಬಂತು. ಹಾಲಾಹಲ ವಿಷ ಬಂದಾಗ ಅಲ್ಲೋಲ ಕಲ್ಲೋಲ ಆಯಿತು. ಎಲ್ಲರೂ ಅಲ್ಲಿ ಬಿದ್ದರು. ಏನು ಮಾಡೋದು, ಇದಕ್ಕೆ ಉಪಾಯ ಕೈಲಾಸಕ್ಕೆ ಹೋಗಿ ಶಿವನನ್ನು ಸಂತೋಷಪಡಿಸಬೇಕು. ಇವರು ಉಪಾಯ ಇಲ್ಲ. ಹೋದರು ಎಲ್ಲ ಸೇರಿಕೊಂಡು. ಹೋಗಿ ಶಿವನಲ್ಲಿ ಸ್ತುತಿ ಮಾಡಿ, ಶಿವ ಬರಬೇಕು ಸ್ವಾಮಿ ಅಂತ ಹೇಳಿಕೊಂಡಾಗುವಾಗ ಹೆಂಡತಿ ಹತ್ರ ಕೇಳೋದಾಗ್ತದ ಇಂಥದ್ದಕ್ಕೆಲ್ಲ ಹೋಗುವಾಗ? ಮತ್ತೆ ಪುನಃ ಬರಬೇಕಾದ್ದಲ್ಲಿಗೆ ಅಲ್ವ ಹೆಂಡತಿಯ ಮನೆ ನೋಡಲಿಕ್ಕೆ ಅಲ್ವ. ಹೆಂಡತಿ ಹತ್ರ ಕೇಳಿದ, ಪಾರ್ವತಿ ಹತ್ರ, ಹೇಗೆ ಹೀಗೊಂದು ಸಂಗತಿಯಾಗಿದೆ, ಒಂದು ಘಟನೆ, ವಿಷ ಉಕ್ತ ಉಂಟು ಸಮುದ್ರದಲ್ಲಿ, ನನ್ನನ್ನೆಲ್ಲ ಕರೆದಿದ್ದಾರೆ, ವಿಷವನ್ನು ಕುಡಿದು ನೀನು ನಮಗೆ ರಕ್ಷಣೆ ಕೊಡಬೇಕು ಅಂತ. ನಿಮ್ಮ ಸಂಗತಿ ನನಗೆ ಗೊತ್ತಿಲ್ವಾ ಸ್ವಾಮಿ, ನೀವು ಹೋಗಿ, ನನಗೆ ಗೊತ್ತು ನೀವು ಹೇಗೆ ಮಾಡ್ತೀರಿ ಅಂತ. ಗಂಡನ ವಿಷಯ ಹೆಂಡತಿಗೆ ಗೊತ್ತಿತ್ತು. ಪಾರ್ವತಿ ಆಯಿತು ಅಂತ ಹೇಳಿ ಕಳಿಸಿದ್ರು. ಶಿವನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ನೋಡಿದಾಗ ವಿಷ. ಆ ವಿಷವನ್ನು ಹಾಗೆ ಕೈಯಲ್ಲಿ ತೆಗೆದು ಕುಡಿಯುವುದಕ್ಕೆ ಶುರು ಮಾಡಿದ ಶಿವ. ಅದು ಇಲ್ಲಿಂದ ಕೆಳಗೆ ಹೋಗಲಿಲ್ಲ ಅಂತ, ಕೊರಳಿನಿಂದ ಕೆಳಗೆ ಇಳಿಲಿಲ್ಲ ಅಂತ ವಿಷ. ಇಲ್ಲಿ ನಿಂತಾಗ ಅದು ನೀಲ ಆಯಿತು. ಹಾಗಾಗಿ ನೀಲಕಂಠನಾಗಿ ಹೋದ. ಆ ಸಮುದ್ರದಲ್ಲಿ ಬಂದಂತಹ ನಂಜನ್ನು ಉಂಡ ಕಾರಣ ನಂಜುಂಡಾಗಿ ಹೋದ. ನಂಜುಂಡ ಅಂದರೆ ಹಾಗೆ, ಅದು ನಂಜನ್ನು ಉಣ್ಣುವುದು ಅಂತ. ಅದು ಶಿವನಿಗೆ ಅಲಂಕಾರ ಆಯಿತು. ಯಾವುದು? ಆ ನಂಜು ಶಿವನಿಗೆ ಅಲಂಕಾರ ಆಯಿತು. ಯಾಕೆ? ಆತ್ಮಾರಾಮ ಅಲ್ಲ. ಆತ್ಮಾರಾಮರಿಗೆ ಇನ್ನೊಬ್ಬರ ನಂಜು, ಬೇರೆ ಕಡೆಯಲ್ಲಿ ಹುಟ್ಟಿದ ನಂಜು ಅಲಂಕಾರ ಆಗ್ತದೆ. ಬಾಹ್ಯಾರಾಮರಿಗೆ ಹಾಗಿಲ್ಲಲ್ಲ, ಅವರು ಕೇವಲ ನಂಜುಂಡರಾಗಿರ್ತಾರೆ ಬಾಹ್ಯಾರಾಮರು. ಆತ್ಮಾರಾಮರಿಗೆ ಇನ್ನೊಬ್ಬರಿಗೆ ಅದನ್ನು ಹೇಳ್ತಾರೆ ನೋಡಿ, ಏನು? ತಸ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂ ಜಲಕಲ್ಮಷಃ ಯಚ್ಚಕಾರ ಗಲೇ ನೀಲಂ ತಚ್ಚ ಸಾಧೋರ್ವಿಭೂಷಣಂ. ಇದು ಲೋಕಕ್ಕೆ ಒಳ್ಳೆಯದಾಗಬೇಕು ಅಂತ ಹೊರಗಿನ ನಂಜನ್ನು ಉಂಡದ್ದು. ಹಾಗೆ ನಂಜುಂಡ ಲೋಕಕ್ಕೆ ಕಂಟಕವನ್ನು ಕೊಡಬೇಕು, ಸಮಾಜವನ್ನು ಹಾಳು ಮಾಡಬೇಕು ಅಂತ ಕೆಲವು ನಂಜುಂಡ ಸ್ವಾಮಿಗಳಿದ್ದಾರೆ ನೋಡಿ. ಅವರಿಗೆ ಬಾಹ್ಯಾರಾಮರು. ಈ ಆತ್ಮಾರಾಮರಿಗೆ ಲೋಕಕ್ಷೇಮವನ್ನು ಮಾಡುವುದೇ ಪ್ರಧಾನವಾದ ಲಕ್ಷ್ಯವಾಗಿರ್ತದೆ. ಹಾಗಾಗಿ ಪರರ ನಂಜನ್ನು ಅವರು ಉಂಡು ಸಹಿಸಿಕೊಳ್ಳುತ್ತಾರೆ. ಅದು ಶಿವನಿಗೆ ಮಾತ್ರ ಸಾಧ್ಯ.
ನಾನು ನಂಜುಂಡನಾಗ್ತೇನೆ ಅಂತ ಹೊರಟ್ರೆ ಆಗಲಿಕ್ಕಿಲ್ಲ. ತಚ್ಚ ಸಾಧೋರು ವಿಭೂಷಣಂ, ಅದು ಇಲ್ಲಿ ಬಂದು ನೀಲ ಬಣ್ಣಕ್ಕೆ ತಿರುಗಿತು, ಅದುವೇ ಅವನಿಗೆ ಅಲಂಕಾರ ಆಯಿತು. ಆ ರೀತಿಯಲ್ಲಿ ಅವನನ್ನು ನೀಲಕಂಠಾಯ ಶಂಭವೇ ಅಂತ ಸ್ತುತಿ ಮಾಡುವುದಕ್ಕೆ ತೊಡಗಿ. ಅದನ್ನು ಎಲ್ಲ ನೋಡ್ತಾ ಇದ್ದಾರೆ ದೇವತೆಗಳೆಲ್ಲ. ಯಬ್ಬಬ್ಬಬ್ಬಬ್ಬ ಏನಿದು ಅಂತ. ಈ ಕುಡಿಯುವ ಭರಕ್ಕೆ ಸ್ವಲ್ಪ ಕೆಳಗೆ ಬಿದ್ದೋಯ್ತಂತೆ ವಿಷ. ಆ ವಿಷ ಬಿದ್ದೋದಾಗ ಅದನ್ನು ಕೆಲವು ಸಸ್ಯಗಳು ಸ್ವೀಕಾರ ಮಾಡಿದವು, ಹಾವು ಚೇಳುಗಳು ಸ್ವೀಕಾರ ಮಾಡಿದವು. ಆದ ಕಾರಣ ಈ ಹಾವುಗಳಿಗೆ ವಿಷ ಬಂತು, ಚೇಳುಗಳಿಗೆ ವಿಷ ಬಂತು. ಅವುಗಳು ಹಾವು ಕಚ್ಚಿದ ಕೂಡಲೇ ಚಿಕಿತ್ಸೆ ಆದರೆ ಆಗ್ತದೆ, ಇಲ್ಲದಿದ್ದರೆ ಅವ ಹೋಗ್ತಾನೆ. ಚೇಳು ಕಚ್ಚಿದ್ರೆ ಒಂದು 2-3 ದಿವಸ ಇರುವುದಿಲ್ಲ. ಒಂದು ಚೇಳು ಕಚ್ಚಿದರೆ 2-3 ದಿವಸ ಇರ್ತದೆ ನೋವು. ಈ ಸಾಯುವ ಕಾಲಕ್ಕೆ 100 ಚೇಳು ಕಚ್ಚಿದರೆ ಎಷ್ಟು ನೋವಾಗ್ತದೆ ಅಷ್ಟು ನೋವಾಗ್ತದಂತೆ. 100 ಶತವೃಶ್ಚಿಕ ಒಂದೇ ಸಲಕ್ಕೆ ಕಚ್ಚಿದ್ರೆ, ಯಾಕೆ ಅಷ್ಟು ವಿಷ ಅಂತದು. ಇವ ಕುಡಿಯುವ ಭರದಲ್ಲಿ ಕೆಳಗೆ ಚೆಲ್ಲಿದ ವಿಷವನ್ನು ಅವುಗಳು ಸ್ವೀಕಾರ ಮಾಡಿದ್ದು. ಮತ್ತು ಕೆಲವೊಂದಷ್ಟು ಸಸ್ಯಗಳು ನೋಡಿ ವಿಷ, ಅವುಗಳನ್ನು ಮುಟ್ಟಿದರೆ ನಾವಲ್ಲೇ ಬಾಕಿ. ಸೀತಾನ್ವೇಷಣೆ ಮಾಡುವ ಕಾಲಕ್ಕೆ ಈ ಅಂಗದನ ನೇತೃತ್ವದಲ್ಲಿ ಹನುಮಂತಾದಿಗಳು ಹೋಗ್ತಾರೆ ನೋಡಿ. ರಾಮಾಯಣ ಓದಿದವರಿಗೆ ಗೊತ್ತು. ಸುಂದರಕಾಂಡದಲ್ಲಿ ಎಲ್ಲಿಯೋ ಒಂದು ಕಡೆಯಲ್ಲಿ ಹೋಗುವಾಗ ಹೊರಗೆ ಬರಲಿಕ್ಕೆ ದಾರಿಯೇ ಕಾಣಲಿಲ್ಲ ಮಾರ್ಯಾರೆ, ಒಳಗೆ ಬಾಕಿ. ಯಾವುದೋ ಒಂದು ಸಸ್ಯ ಅದನ್ನು ಹೀಗೆ ಮುಟ್ಟಿದ್ದು. ಕೆಲವು ಕಡೆ ನಮ್ಮ ಊರಲ್ಲಿ ಉಂಟು ನೋಡಿ. ಅಲ್ಲಿ ಒಂದು ಪರ್ವತಕ್ಕೆ ಹೋದರೆ ಅಲ್ಲಿ ಯಾವುದೋ ಒಂದು ಸಸ್ಯ ಉಂಟು, ಅದು ಮುಟ್ಟಿದರೆ ಹೋಯ್ತು, ಮತ್ತೆ ಮರು ದಿವಸ ಬರುವುದೇ, ಆ ದಿವಸ ಕ್ಯಾನ್ಸಲ್, ದಾರಿ ತಪ್ಪಿಸುವುದು. ಇಂಥದ್ದೆಲ್ಲ ನಮ್ಮ ಭರತಖಂಡದಲ್ಲಿ ಬೇಕಾದಷ್ಟುಂಟು. ವಿಷ ಸಸ್ಯಗಳು ಅಂತ ಅದನ್ನ ಬೇರೆ ಬೇರೆ ಥರದಲ್ಲಿ ಇರ್ಬೋದು. ಅಂತೂ ಮತ್ತೆ ಶುರುವಾಯಿತು. ಶುರುವಾಗಿ ಸಮುದ್ರ ಮಥನ ಆದ ಕೂಡಲೇ ನೋಡಿ, ಇಂಥದ್ದು ಈ ಹೋರಾಟ ಮಾಡುವಾಗ ನಿರಂತರವಾಗಿ ಕಷ್ಟವೇ ಬರುವುದು, ನೆನಪಿಟ್ಟುಕೊಳ್ಳಿ. ಸೋಲಬಾರದು, ಹಿಂದಡಿ ಇಡಬಾರದು. ಇದಕ್ಕೆ ಅಡ್ಡಗಾಲ ಹಾಕೋರು ಸುಮಾರು ಜನ ಇರ್ತಾರೆ ನಮ್ಮ ನಿತ್ಯ ಜೀವನದಲ್ಲಿ ಸಮುದ್ರ ಮಥನ ಮಾಡುವ ಕಾಲಕ್ಕೆ. ಆವಾಗ ದೇವತೆಗಳಿಗೆ ಜಯವಾಗಬೇಕು ಅಂತ ಹೇಳುವ ಉದ್ದೇಶ ನಮಗೆ ಸ್ಪಷ್ಟವಾಗಿರಬೇಕು, ನನಗೆ ಜಯವಾಗಬೇಕು ಅಂತ. ಆಮೇಲೆ ನೋಡಿ ಮತ್ತೆ ಕಡದಾಗ ಮೊದಲು ಕ್ಷೀರಸಾಗರದಲ್ಲಿ ಕಾಮಧೇನು ಎದ್ದು ಬಂದು ಅದನ್ನು ಋಷಿಮುನಿಗಳು ಸ್ವೀಕಾರ ಮಾಡಿದರು. ಆಮೇಲೆ ಯಾಕೆ ಲೋಕಕ್ಕೆ ಕ್ಷೇಮ ಆಗಬೇಕಿದ್ದರೆ ಋಷಿಮುನಿಗಳು ಹೋಮಾದಿಗಳನ್ನು ಮಾಡಬೇಕು, ಅದಕ್ಕೆ ಬೇಕಾದ ಸಮಿಧಾದಿಗಳನ್ನು ಕೊಡಬೇಕು, ಬೇಕಾದ ವ್ಯವಸ್ಥೆ ಮಾಡಬೇಕು. ಕಾಮಧೇನು ಇಲ್ಲದೆ ಹೋಮ ಆಗುವುದಿಲ್ಲ, ಹೋಮಧೇನು ಬೇಕಾಗ್ತದೆ. ತದನಂತರ ತತ ಉಚ್ಚೈಶ್ರವಾನಾಮ ಹಯಃ, ಉಚ್ಚೈಶ್ರವಸ್ಸು ಅಂತ ಹೇಳುವಂತಹ ಕುದುರೆ ಹುಟ್ಟಿಕೊಂಡಿತು. ಅದನ್ನು ಬಲಿಚಕ್ರವರ್ತಿ ತೆಕ್ಕೊಂಡ. ಮಾತಾಡಲಿಲ್ಲ ಇವರು, ಅದು ಮೊದಲೇ ಹೇಳಿದ್ದಾನೆ, ನೀವು ಅವರು ಮುಟ್ಟಿದ್ದಕ್ಕೆ ನೀವು ಮಾತಾಡಲಿಕ್ಕಿಲ್ಲ ಅಂತ. ಆಮೇಲೆ ತಸ್ಮಿನ್ ಬಲಿಹಿ ಸ್ಪೃಹಾಂಚಕ್ರ, ನನಗೆ ಬೇಕು ಅಂತ ಅವ ಅದನ್ನು ತೆಕ್ಕೊಂಡ. ಆಯಿತು. ತತಃ ಐರಾವತೋ ನಾಮ, ಐರಾವತ ಬಂತು ಎದ್ದುಕೊಂಡು ಕಡಿತಾ ಇರುವಾಗ. ಐರಾವತ, ಆ ಐರಾವತವನ್ನು ದೇವೇಂದ್ರ ತೆಕ್ಕೊಂಡ, ನನಗೆ ಹೋಗ್ಲಿಕ್ಕೆ ಆಯಿತು ಅಂತ. ತದನಂತರ ಕೌಸ್ತುಭಾಖ್ಯಂ ಅಭೂದ್ರತ್ನಂ, ಒಂದು ಅತ್ಯದ್ಭುತವಾದಂತಹ ಮಣಿ, ಕೌಸ್ತುಭ ಅಂತ ಹೇಳುವ ಮಣಿ, ಅದು ಬಂದ ಹಾಗೆ ಅದನ್ನು ಶ್ರೀಹರಿ ಸ್ವೀಕಾರ ಮಾಡಿದ. ಆಮೇಲೆ ಲಕ್ಷ್ಮೀದೇವಿಯ ಆವಿರ್ಭಾವ ಆಗ್ತದೆ. ಎಲ್ಲ ನೋಡಿಯೇ ಬಾಕಿ, ಇದು ಯಾರು ಅಂತ. ಈವರೆಗೆ ಪ್ರಪಂಚದಲ್ಲಿ ಇಂತಹ ಒಂದು ಸುಂದರತೆಯನ್ನು ಹೊಂದಿದಂತಹ ಸೌಂದರ್ಯ ನಿಧಿ ಯಾರೂ ಇರಲಿಲ್ಲ. ಹಾಗಾಗಿ ರಾಕ್ಷಸರೆಲ್ಲ ಅವಳನ್ನೇ ನೋಡುವುದು, ಇದು ಯಾರು. ಕೆಲವರು ಭಾವಿಸಿದ್ರಂತೆ ನನಗೆ ಬೇಕು ನನಗೆ ಬೇಕು ಅಂತ. ಯಾರು ಮಾತಾಡಲಿಲ್ಲ. ಇವಳು ವರ್ಣಮಾಲಿಕೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾಳೆ, ಎಲ್ಲರ ಮೇಲೆ ಕಡೆಗಣ್ಣು ನೋಟವನ್ನು ಬೀರ್ತಾ ಇದ್ದಾಳೆ ಲಕ್ಷ್ಮೀದೇವಿ, ಯಾರ ಕೈ ಹಿಡೀಲಿ ಅಂತ. ಯಾರೂ ಸಿಟ್ಟಾಗುವುದಿಲ್ಲ ಅಂತ. ಯಾರನ್ನು ನೋಡಿದ್ರು ಒಪ್ಪುವುದಿಲ್ಲ ಇವಳು. ಎಲ್ಲ ಕತೆ. ಲಕ್ಷ್ಮೀ ಸ್ವಯಂವರ ಸರಿಯಾಗಿ ಓದಬೇಕು ಈಗಿನವರು. ಯಾರ ನೋಡಿ ನೋಡ್ತಾ 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 ಕೆಲವರು ತಪಸ್ವಿಗಳು ಸಿಕ್ಕಿದ್ರು. ಆ ತಪಸ್ವಿಗಳು ಆಗ್ಬೋದಿತ್ತು,
ಸಡನ್ ಕೋಪ ಬಂದು ಬಿಡ್ತದೆ ತಪಸ್ವಿಗಳಿಗೆ. ಕೋಪ ಬಂದರೆ ಸಂಸಾರ ಹಾಳಾಯ್ತಲ್ಲ. ತಪಸ್ಸು ಜಪ ಮಾಡುವವರಾಗಲಿ. ಜಪ ಮಾಡುವವರನ್ನು ಮದುವೆ ಆದರೆ ಹೊದ್ದಿ. ಈ ಜಪ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಶಬ್ದ, ಅಡಿಗೆ ಮನೆಯಲ್ಲಿ ಒಂದು ಪಾತ್ರ ಬಿತ್ತು ಅಂತಂದರೆ ಇವನಿಗೆ ಏರ್ಲಿ ಶುರು ಆಯಿತು ನೋಡಿ. ಜಪ ಮಾಡುವವನಿಗೆ ಹರಟೆ ಆಯಿತು ಅಂತ ಹೇಳಿಕೊಂಡು ಕೋಪ. ಈ ಕೋಪದಿಂದ ಸಂಸಾರ ಆಗ್ತದ? ಇಲ್ಲ. ಆದರೆ ಅದಾಗಲಿ, ಅದು ರಿಜೆಕ್ಟೆಡ್. ಮುಂದೆ ಬಂದು ಹಿಡ್ಕೊಂಡು ಮುಂದೆ ಬರುವಾಗ ವಿದ್ವಾಂಸರು ಸಿಕ್ಕಿದ್ರು, ಎಲ್ಲ ಕಲ್ತವರು. ಆಗ್ಬೋದಾ ಅಂತಂದ್ರೆ ನಖ ಶಿಖಾಂತದವರೆಗೆ ನೋಡಿದ್ದು ವಿಷಯ. ಹೌದು, ಆಗ್ಬೋದು. ಆದರೆ ಯಾವಾಗ ನೋಡಿದರೂ ಬೇರೆಯವರ ವಿಷಯದಲ್ಲಿ ಆಸಕ್ತಿ. ವಿದ್ವಾಂಸರಿಗೆ ಹಾಗೆ. ಗುರು, ಚಂದ್ರ ಇವರೆಲ್ಲ ದೊಡ್ಡ ವಿದ್ವಾಂಸರು ನೋಡಿ. ನೂನಂ ಜ್ಞಾನಂಚ ಕ್ವಚಿತ್ ತಚ್ಚ ನ ಸಂಘವರ್ಜಿತಂ. ಅವರಿಗೆ ಬಾಕಿದ್ದವರೇ ಬೇಕು ಅಂತ ಅನಿಸುವುದು ಅಂತ. ಸಂಘವರ್ಜನೆ ಇಲ್ಲ ಈ ವಿದ್ವಾಂಸರಿಗೆ, ಬಾಕಿದ್ದವರೇ ಬೇಕು ಅಂತ ಅನಿಸುವುದು. ಇದನ್ನು ಹಿಡ್ಕೊಂಡು ನಾನಿಲ್ಲಿ ಇವರ ಕೊರಳಿಗೆ ಮಾಲೆ ಹಾಕಿದರೆ ನನ್ನ ಗತಿ ಏನು ನಾಳೆ? ಇದಾಗಲಿಕ್ಕಿಲ್ಲ, ವಿದ್ವಾಂಸರಾಗಲಿಕ್ಕಿಲ್ಲ. ರಿಜೆಕ್ಟೆಡ್. ಆಮೇಲೆ ಕೆಲವರು ಇದ್ದಾರಪ್ಪ, ಮಹಾತ್ಮರೆಲ್ಲ ಇದ್ದಾರೆ. ಕಶ್ಚಿನ್ ಮಹಾಂ ತಸ್ಯನ ಕಾಮ ನಿರ್ಜಯ. ಅವರಿಗೆ ಅವರನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಮಹಾತ್ಮರಿಗೆ ಅವರನ್ನೇ ಕಂಟ್ರೋಲ್ ಮಾಡದಿದ್ದರೆ ಮತ್ತೆ ನನ್ನನ್ನು ಕಂಟ್ರೋಲ್ ಮಾಡೋದು ಯಾರು? ಇವಳು ಭಾವಿಸೋದು ಕಾಮನಿರ್ಜಯ. ಅವರಲ್ಲಿ ಕಾಮನಿರ್ಜಯ ಇಲ್ಲ. ಕಾಮನಿರ್ಜಯ ಇಲ್ಲದಿದ್ದರೆ ಏನು? ಇನ್ನೊಬ್ಬರದ್ದೇ ಬೇಕು ಅಂತ ಅನಿಸುವುದು. ಅದಿದ್ದರೆ ಆಗಲಿಕ್ಕಿಲ್ಲ. ಅದೇ. ಹಾಗಾದರೆ ಇನ್ಯಾರು? ಕೆಲವರಲ್ಲಿ ಬೇಕಾದಷ್ಟು ಸಂಪತ್ತುಂಟು ಅಂತ, ಕೋಟಿಗಟ್ಟಲೆ ಉಂಟು. ಕೋಟ್ಯಧೀಶರಾಗ್ಬೋದೋ? ನೆಮ್ಮದಿಯಿಂದ ಜೀವನ ಮಾಡ್ಬೋದಲ್ಲ ಮದುವೆಯಾಗಿ. ಕೋಟ್ಯಧೀಶರಾಗ್ಬೋದೋ? ನೂನಂ ಸ ಈಶ್ವರ ಕಿಂ ಪರತೋವ್ಯಭಾಶ್ರಯ. ಸಂಪತ್ತೆಲ್ಲ ಉಂಟಪ್ಪ, ಶ್ರೀಮಂತರೇ. ಆದರೆ ನಿತ್ಯ ಜೀವನಕ್ಕೆ ಬಾಕಿದವರು ಕೊಟ್ಟೆ ಆಗಬೇಕಷ್ಟೆ. ಒಬ್ಬನ ಹೆಸರು ಕ್ಷೀರಸಾಗರ ಭಟ್ಟ ಅಂತ ಇತ್ತಂತೆ. ಯಾರೋ ಒಬ್ಬರು ಹೋದರು ಪಾಪ ಮನೆಗೆ. ಒಂದು ಕಾಫಿ ಅದಿತ್ತು, ಹಾಲಿಲ್ಲ. ಇವರು ಹಾಲಲ್ಲಿದ್ದಾರೆ, ಅವರು ಹಾಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷೀರಸಾಗರ ಭಟ್ಟನ ಮನೆಯಲ್ಲಿ ಒಂದು ಕೊರತೆ, ಹಾಲಿಗೂ ಗತಿ ಇಲ್ಲದ ಪರಿಸ್ಥಿತಿ. ಇದ್ದು ಬಂದರೆ ಬಂದವರು, ಆ ಮನೆಯಲ್ಲಿ ಅದೊಂದು ಅವನ ಹೆಂಡತಿ ಇತ್ತು, ಏನು ಅಡಿಗೆ ಕೆಡ್ತಿಲ್ಲ, ಒಂದು ಗ್ಲಾಸ್ ನೀರು ಕೆಡ್ತಿಲ್ಲ. ಇಂಥವ್ರನ್ನು ಮದುವೆ ಆದರೆ ನನ್ನ ಮರ್ಯಾದೆ ಓದಿತ್ತು. ಇದಾಗಲಿಕ್ಕಿಲ್ಲ. ಹಾಗಾದರೆ ಏನು? ಧರ್ಮ ಉಂಟು, ಮಹಾಧರ್ಮಿಷ್ಠ. ಇವನನ್ನು ಮದುವೆ ಆಗೋದಾ? ಧರ್ಮಿಷ್ಠ ಎಂಥದ್ದು? ಧರ್ಮ ಎಲ್ಲ ಹೌದು, ಪ್ರಾಣಿಗಳ ಮೇಲೆ ದಯೆ ಇಲ್ಲ ಅಂತ ಹಿಡ್ಕೊಂಡು ಬಡಿಯುವುದೇ ಇದ್ದ ಪ್ರಾಣಿಗಳಿಗೆಲ್ಲ. ಯಮ ಅವ ಮಹಾಧರ್ಮಿಷ್ಠ, ಧರ್ಮ ರಾಯ, ಅವ ಧರ್ಮಕ್ಕೆ ರಾಯ. ಅವನಲ್ಲಿ ಸ್ವಲ್ಪವೂ ಕರುಣೆ ಉಂಟ? ಅವನ ಟೈಮ್ ಟೇಬಲ್ನ ಪ್ರಕಾರ ಅವ ಇಂಥ ಸಮಯಕ್ಕೆ ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದೇ ಬರ್ತಾನೆ, ಪಾಶ ಹಾಕ್ತಾನೆ. ಇಂಥವ್ರನ್ನು ಮದುವೆ ಆದರೆ ಕತೆ ಆದೀತ? ಊರಲ್ಲಿ ಏನಾದರೂ ಪ್ರಚಾರ ಆದೀತು? ಅದಾಗಲಿಕ್ಕಿಲ್ಲ. ಹೀಗೆ ಸುಮಾರುಂಟು. ಅಂತೂ ಇದು ಯಾವುದೂ ಆಗಲಿಕ್ಕಿಲ್ಲ ಅಂತ ಆಯಿತು. ಬಂದ ಜಾತಕೆಲ್ಲ ರಿಜೆಕ್ಟೆಡ್. ಎಂತ ಮಾಡೋದು? ಯಾವುದು ಅಮಾವಾಸ್ಯೆಗೆ ಹುಟ್ಟಿದ್ರು ಆಗುವುದಿಲ್ಲ, ಹುಣ್ಣಿಮೆಗೆ ಹುಟ್ಟಿದ್ರು ಆಗುವುದಿಲ್ಲ. ಕೊನೆ ಮದುವೆ ಆಗದೆ ಕೂತ್ಕೊಳ್ಳೋದು? ಅರ್ಥ ಮಾಡಿಕೊಳ್ಳಿ. ನಮ್ಮ ಸಂಸಾರದಲ್ಲಿ ಇಂಥದ್ದು ಅನೇಕ ಜೀವನದಲ್ಲಿ ತೊಳಲಾಟ, ದ್ವಂದ್ವಗಳು ಬರ್ತದೆ. ಆಗ್ಬೋದಾ ಬೇಡ. ಈಗ ಮದುವೆ ವಿಷಯದಲ್ಲಿ ಹೇಳುವುದಲ್ಲ ನಾನು, ಒಟ್ಟು ಸಮಷ್ಟಿಯ ಸಂಸಾರದಲ್ಲಿ. ಇದು ಸಮುದ್ರ ಮಥನದ ಕಥೆ. ಇದು ಇಂಥದ್ದು ಆಗ್ತದೆ. ಲಕ್ಷ್ಮಿ ಬಂದಾಗ ಏನು ಮಾಡಬೇಕು ಅಂತ ಆಗುವುದಿಲ್ಲ.
ಲೇಟೆಸ್ಟ್ ವರ್ಷನ್ ಮೊಬೈಲ್ ಅದು ಯಾವುದೊಂದು ಬಂದಿದೆಯಲ್ಲ, ಹೊಸ ವರ್ಷನ್, ಅದಕ್ಕೆ ಹೋಯ್ತು ಅಂಗಡಿಗೆ. ಹೇಗೋ ನಿನ್ನೆ ಸಿಕ್ಕಿದ್ದು ಲಾಟ್ರಿಯಲ್ಲಿ ಮಗುಚಿದ್ದಿತ್ತು. ಇವನ್ ತಲೆಯಲ್ಲಿದೆ ಲಾಟ್ರಿ ಮಗುಚಿದೆ, ನಾಳೆ ಇವನೇ ಮಗುತ್ತಾನೆ ಅಂತ ಅವನಿಗೆ ತಲೆಯಲ್ಲಿಲ್ಲ. ಹೌದಾ? ಲಕ್ಷ್ಮೀ ದ್ವಂದ್ವ, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲಿಗೆ ಯಾರೋ ವಂತಿಗೆಯವರು ಬಂದರು, ಭಜನೆ ಹೊಂದಿರೋದು, ಕೊಡ್ಲೋ ಬೇಡ ಅಂತ. ವಾರ್ಷಿಕ ಜಾತ್ರೆ, ಗ್ರಾಮ ದೇವಸ್ಥಾನ, ಇಂತಿಷ್ಟು ಕೊಡಬೇಕು ಅಂತ ಉಂಟಲ್ಲಿ ಇನ್ವಿಟೇಷನ್ನಲ್ಲಿ. ಹಿಡುವಳಿದಾರರಿಗಿಷ್ಟು, ಹಿಡಿಯದೇ ಇರುವ ದಾರರಿಗಿಷ್ಟು, ಹೀಗೆಲ್ಲ ಉಂಟು ನೋಡಿ. ಅದು ಇಂತಿಷ್ಟು ಕೊಡು, ಇದಿಷ್ಟು ಈ ಸರ್ತಿ ಜಾಸ್ತಿ ಮಾಡಿದ್ದೆವು, ನಮಗೆಂತ ಇದೆಯಲ್ಲ ರೋಗಲ್ಲಿ ಹೋತಿಲ್ಲೇ ಭಾವ, ಯಾರಿಗೆ ಕೊಡು? ಈ ಲಕ್ಷ್ಮಿ ಬಂದಾಗ ಇಂಥದ್ದೆಲ್ಲ ದ್ವಂದ್ವಗಳು ಬರ್ತವೆ. ಆದರೆ ಲಕ್ಷ್ಮಿ ಬಂದರೂ ಕೂಡ ನಿರ್ಣಯ ಬೇಕು. ಏನಂತೆ? ಸರ್ವ ಲಕ್ಷಣದಿಂದ ಲಕ್ಷಿತನಾದವನನ್ನೇ ನಾನು ವರಿಸುವುದು ಅಂತ ಹೇಳುವ ನಿರ್ಣಯ ಬೇಕು. ಆ ಲಕ್ಷ್ಮಿ ಎಲ್ಲಿ ವಿನಿಯೋಗ ಆಗಬೇಕು ತನ್ನ ಜೀವನದಲ್ಲಿ, ಅಲ್ಲಿಯೇ ವಿನಿಯೋಗ ಆಗತಕ್ಕದ್ದು. ಏವಂ ವಿಮೃಶ್ಯ, ಎಲ್ಲಿಯೂ ಕೂಡ ಅದು ಸೆಟ್ ಆಗಲಿಲ್ಲ ಅವಳಿಗೆ. ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣೈ, ಈ ಗುಣಗಳು ಅವ್ಯಭಿಚಾರಿಯಾಗಿರಬೇಕು ಅಂತ. ಬಂದದ್ದು ಹೋಗಬಾರ್ದು, ಸ್ಥಿರವಾಗಬೇಕು. ವ್ಯಭಿಚಾರ ಅಂತಂದರೆ ಬಂದು ಹೋಗುವುದಕ್ಕೆ ವ್ಯಭಿಚಾರ. ನಮ್ಮ ಹೊರಗಿನ ಭಾಷೆಯ ವ್ಯಭಿಚಾರ ಅಲ್ಲ, ಇದು ಸಂಸ್ಕೃತ ಶಬ್ದ. ಇದು ವ್ಯಭಿಚಾರ ಅಂತಂದರೆ ಶಾಶ್ವತವಾಗಿ ನಿಲ್ಲದೇ ಇರುವುದು. ಅವ್ಯಭಿಚಾರ ಸದ್ಗುಣಗಳಿರಬೇಕು ಒಬ್ಬನಲ್ಲಿ. ಈಗ ಒಬ್ಬನಲ್ಲಿ ಕ್ಷಮೆ ಅದು ಇದೆಲ್ಲ ಅವನ ನಿರಂತರವಾದ ಗುಣ ನಿಧಿಯೇ ಆಗಿದ್ದಾನೆ. ಅದು 1 ವರ್ಷದವರೆಗೆ ಮಾತ್ರ ಅಲ್ಲ, ಬರುವ ವರ್ಷ ಇವನ ಗುಣ ಇವ ಅಂದ್ರಣ ಜನವೇ ಅಲ್ಲ ಅಂತ ಆಗಬಾರ್ದು. ನಿರಂತರ ನಿಷ್ಠೆ ಬೇಕು ಆ ಗುಣದ ಸದ್ಗುಣ. ಅಂತಹ ಅವ್ಯಭಿಚಾರಿ ಸದ್ಗುಣಗಳು ಯಾರಲ್ಲಿವೆ? ಒಬ್ಬರಲ್ಲಿ ಒಂದಿದ್ರೆ ಇನ್ನೊಂದಿಲ್ಲ, ಇದಾಗಲಿಕ್ಕಿಲ್ಲ. ಎಲ್ಲರದ ಎಲ್ಲ ಗುಣಗಳು ಒಬ್ಬನಲ್ಲಿಯೇ ಇರುವುದು ಯಾರು ಅಂತ ಆಲೋಚನೆ ಮಾಡಿದಾಗ ವೌವ್ರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದನ್ ನಿರಪೇಕ್ಷಮೀಪ್ಸಿತ. ಇದಕ್ಕೆ ಅವ ಒಬ್ಬನೇ ವೈಕುಂಠವಾಸಿಯಾದಂತಹ ರಮಣ ಶ್ರೀಹರಿ, ಅವನನ್ನೇ ನಾನು ಮದುವೆ ಆಗಬೇಕು. ಯಾಕೆ? ಸರ್ವ ಗುಣದಿಂದಲೂ ಭೂಯಿಷ್ಠನಾದಂತಹ ಗುಣಾಕರವ. ಯಾವುದೇ ಅಪೇಕ್ಷೆ ಇಲ್ಲ, ನಿರಪೇಕ್ಷ, ಯಾವುದೇ ಕಳಂಕ ಇಲ್ಲ, ನಿಷ್ಕಳಂಕ, ನಿರವದ್ಯ ಅಂದರೆ ನಿತ್ಯಶುದ್ಧ, ನಿತ್ಯಬುದ್ಧ. ಇವನೇ ನನಗೆ ಪತಿಯಾಗುವಂತಹ ಯೋಗ್ಯತೆ ಉಳ್ಳವನು. ಹಾಗಾಗಿ ವರ್ಣಮಾಲಿಕೆಯನ್ನು ಶ್ರೀಹರಿಗೆ ಹಾಕಿ. ಲಕ್ಷ್ಮೀ ಸ್ವಯಂವರ ಸಮುದ್ರ ತೀರದಲ್ಲಿ ವೈಭವೋಪೇತವಾಗಿ ಏರ್ಪಡುತ್ತದೆ. ಲಕ್ಷ್ಮೀ ಸ್ವಯಂವರ ಆಯಿತು. ಎಲ್ಲರೂ ಕೂಡ ಆ ಲಕ್ಷ್ಮಿಗೆ ಬೇಕಾದಂತಹ ಎಲ್ಲ ಬೇರೆ ಬೇರೆ ದೇವತೆಗಳು ಅವುಗಳು ಇವುಗಳು ಎಲ್ಲ ಬಂದು ಉಡುಗೊರೆ ಕೊಟ್ಟರು. ಎಂಥ ಉಡುಗೊರೆ ಗೊತ್ತುಂಟು ಆವತ್ತು, ತೆಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಡುಗೊರೆ. ಉಡುಗೊರೆಯೇ ಆಶೀರ್ವಾದ ಅಂತ ಕೆಲವು ಕಡೆ ಅಲ್ಲ, ಆಶೀರ್ವಾದವೇ ಉಡುಗೊರೆ. ಈ ಉಡುಗೊರೆಯನ್ನೇ ಬಯಸಿದವರು ಉಡುಗೊರೆಯೇ ಆಶೀರ್ವಾದ ಅಂತ. ನಿರಪೇಕ್ಷ ಶ್ರೀಹರಿಯ ಹಾಗಿದ್ದವರು ನಿರಪೇಕ್ಷಿಗಳು ಆಶೀರ್ವಾದವೇ ಉಡುಗೊರೆ ಅಂತ ಹಾಸ್ಯಕ್ಕೆ ಹೇಳಿದೆ. ಸರಿ, ಎಲ್ಲ ಚಂದ ಆಯಿತು ಕಾರ್ಯಕ್ರಮ. ಆಮೇಲೆ ಮತ್ತೆ ಪುನಃ ಇವ್ರು ಬೇಕಾದ್ದು ಸಿಕ್ಕಲಿಲ್ಲ. ಮದುವೆಯಲ್ಲಿ ನಾವು ಹೋಗ್ತೇವೆ, ಊಟ ಮಾಡ್ತೇವೆ, ಬರ್ತೇವೆ. ಮತ್ತಿದು ಹೇಗೆ ಅಂತ ಇರುವುದು. ಮತ್ತೆ ಮಥನ ಆಗಬಾರ್ದಲ್ಲ. ಮದುವೆ ಮರುದಿವಸದಿಂದ ಮಥನ ಆಗ ಕೂಡದು. ಮಥನ ಆಯ್ತು. ಇಲ್ಲಿ ಮಥನ ಆಗುವಾಗ ಒಂದು ಮದ್ಯವನ್ನು ತೆಗೆದುಕೊಂಡು ವಾರುಣಿ ಒಂದು ಸ್ತ್ರೀ, ಅದನ್ನು ಈ ದೈತ್ಯರು ತೆಕ್ಕೊಂಡ್ರು. ನಮಗೆ ನಿತ್ಯ ಬೇಕಾಗ್ತದೆ ಕೆಲಸ ಮಾಡಲಿಕ್ಕೆ ಅದಿಲ್ಲದೆ ಆಗುವುದಿಲ್ಲ ಅಂತ. ಇಲ್ಲದ್ರೆ ನಮ್ಮನ್ನೇ ಆಳಿಯಾರವರು. ಅದು ಬೇಕಾಗ್ತದೆ. ಅದು ಇದ್ದರೆ ಮಾತ್ರ ನಮ್ಮ ಕೆಲಸ ಆದೀತು. ಇಲ್ಲ, ನಮ್ಮಲ್ಲಿ ಕೆಲಸ ಮಾಡಿಸ್ತಾರೆ.
ಹಾಗಾಗಿ ವಾರುಣಿ ಬಂತು, ಅದನ್ನು ದೈತ್ಯರು ತೆಕ್ಕೊಂಡ್ರು, ಸರಿ. ಆಮೇಲೆ ಕಡಿದ್ರು. ಆವಾಗ ನೋಡಿ, ಒಬ್ಬ ಎದ್ದು ಬಂದ, 4 ಕೈಗಳಂತೆ, ಕೈಗಳಲ್ಲಿ ಬೇರೆ ಬೇರೆ ಆಯುಧಗಳು, ಎಂಥ ಸುಂದರ ಮುಖ, ಕಿರೀಟ, ಅತ್ಯದ್ಭುತವಾದ ಸ್ವರೂಪ, ಪೀತಾಂಬರವನ್ನು ಧರಿಸಿದ್ದಾನೆ. ಅವನ ಕೈಯಲ್ಲಿ ನೋಡುವಾಗ ಒಂದು ಚಿನ್ನದ ಕುಂಭದಲ್ಲಿ ಅಮೃತವನ್ನು ಹಿಡ್ಕೊಂಡು ಬಂದಿದ್ದಾನೆ. ಎಲ್ಲ ದೇವತೆಗಳು ರಾಕ್ಷಸರ ನೋಡಿದರು. ನೋಡಿ ಈ ದೇವತೆಗಳು ಎಲ್ಲಿ ಆಲೋಚನೆ ಮಾಡ್ತಾ ಇದ್ರು ಕಾಣ್ತದೆ. ಅವನ ಕೈಯಿಂದ ಈ ಅಮೃತ ಕುಂಭವನ್ನು ಸೆಳ್ಕೊಂಡ್ರು ಈ ರಾಕ್ಷಸರು. ಸೆಳ್ಕೊಂಡು ಸೀದತ್ಲಾಗೋದ್ರು. ದೇವತೆಗಳಿಗೆ ತಲೆಬಿಸಿ ಆಯಿತು, ವಿಷಾದ ಆಯಿತು. ಏನು ಮಾಡೋದು? ತಲೆಬಿಸಿ ಮಾಡಬೇಡಿ. ಮಾ ಖಿದ್ಯತ ಮಿಥೋರ್ಥಂ ವಹ ಸಾಧಯಿಷ್ಯೆ. ನಾನು ನನ್ನ ಮಾಯೆಯಿಂದ ನಿಮಗೆ ಅಮೃತವನ್ನು ಕೊಡಿಸ್ತೇನೆ, ಚಿಂತೆ ಮಾಡುವುದು ಬೇಡ ನೀವು. ಇತ್ಲಾಗಿ ಇವರು ಈ ಅಮೃತ ಕುಂಭವನ್ನು ಕಸಿದುಕೊಂಡು ಮುಂದೆ ಹೋಗಿ ಅವರು ನನಗೆ ಬೇಕು ಅಂತ ಅವರವರು ಹುಡ್ಕೊಳ್ಳೋದು. ಅವರವರು ತರುಣಿಯನ್ನು ನೋಡಿ ಸುಂದೋಪಸುಂದರ ಅಣ್ಣ ತಮ್ಮಂದರು ಬಡ್ಕೊಂಡು ಸತ್ತಾಗಿ ಇವರು ಹೊಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಅಮೃತ ಬರೋದು ಸುಲಭ, ಬಂದ ಅಮೃತವನ್ನು ಹೇಗೆ ನಾವು ಸ್ವೀಕಾರ ಮಾಡಬೇಕು? ಮತ್ತೆ ನಮ್ಮೊಳಗಡೆ ಅದು ಏರ್ಪಾಡಾಗಬಾರ್ದಲ್ಲ, ಮಥನ ಅದಾಗದಾಗೆ ಜಾಗತ್ತೆ. ನಮಗೆ ಅಮೃತ ಬರ್ತದೆ, ಏನು ಮಾಡಬೇಕು ಅಂತ ವಿವೇಕ ಬೇಕು. ಇವರು ಅಷ್ಟೊತ್ತಿಗೆ ಇದು ಒಳ್ಳೆಯದಾಯಿತು ಅಂತ ಹೇಳಿಕೊಂಡು ಈ ಮಹಾವಿಷ್ಣು ಶ್ರೀಹರಿ ಭಗವಂತ ಮೋಹಿನಿ ಅವತಾರವನ್ನು ತಾಳ್ತಾನೆ. ಎಂಥ ಚೆಂದದ ಒಂದು ಹೆಣ್ಣು ಗೊತ್ತುಂಟ, ಮೋಹಿನಿ. ಈ ರಾಕ್ಷಸರೆಲ್ಲ ನೋಡಿಯೇ ಬಾಗ, ಇವಳನ್ನು ನಾನು ಮದುವೆ ಆಗಬೇಕು, ಒಬ್ಬೊಬ್ಬ ಹೇಳುವುದು. ಕೈಯಲ್ಲಿ ಅಮೃತ ಕುಂಭದ ಸಂಗತಿಯೇ ಇಲ್ಲ, ಈಗ ಮರ್ತೋಯ್ತದು. ಇವಳನ್ನು ನೋಡಿದ್ದರಲ್ಲಿ ಕೈಯಲ್ಲಿ ಅಮೃತ ಉಂಟು ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅವರ ಮೇಲೆಲ್ಲ ಮೋಹವನ್ನು ಬೀರುತ್ತಾ ಈ ಮೋಹಿನಿ ಅವಳ ರಾಕ್ಷಸರ ಹತ್ರ ಹೋಗ್ತಾಳೆ. ಹೋಗಿದಾಗ, ಯಾರು ನೀನು, ಇಲ್ಲೇಕೆ ಬಂದೆ, ಯಾರು ನಿನ್ನನ್ನು ಹೆತ್ತವರು, ಹೀಗೆಲ್ಲ ಅವರು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದರು. ಎಲ್ಲ ಹೌದು ಹೇಳ್ತೇನೆ, ನಿಮಗೆ ಅಮೃತ ಬೇಕಲ್ಲ. ಹೌದು ಅಮೃತ ಬೇಕು, ನಾವು ನಮ್ಮಲ್ಲೇ ಹೊಡ್ಕೊಳ್ತಾ ಇದ್ದಾರೆ. ನೀನು ಏನೋ ಬಂದಿದ್ದೀಯ ಅಯಾಚಿತವಾಗಿ, ನಮಗೆ ನೋಡು ನೀನು ಯಾವುದೇ ತಾರತಮ್ಯ ಮಾಡದೆ ಈ ಅಮೃತವನ್ನು ಹಂಚಬೇಕು. ಈಗೋ ಸರಿ, ನಾನು ಹೇಳಿದಾಗ ಕೇಳಬೇಕು. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೂ ಮಾತಾಡಲಿಕ್ಕಿಲ್ಲ. ಇಲ್ಲ, ಈ ಇವರಿಗೆಲ್ಲ ತಲೆಯಲ್ಲಿ ಇವಳನ್ನು ಮದುವೆ ಆಗಬೇಕು ಅಂತ. ಸರಿ ಆಯಿತು, ಒಂದು ಸಾಲು ಮಾಡಿ. ದೇವತೆಗಳಿಗೆ ಇನ್ನೊಂದು ಸಾಲು, ರಾಕ್ಷಸರು 2 ಸಾಲು ಮಾಡಿದರು. ಸರಿ, ಎಲ್ಲ ಕಣ್ಣು ಮುಚ್ಚಿ ಕೊಡ್ತೇನೆ, ಯಾರಿಗೂ ವ್ಯತ್ಯಾಸ ಮಾಡಲಿಕ್ಕಿಲ್ಲ, ಎಲ್ಲ ಕೂತ್ಕೊಳ್ಬೇಕು, ಬೇಕಾದಾಗ ಕೊಡ್ತೇನೆ. ಅವರೆಲ್ಲ ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿ ಮನಸ್ಸಿನಲ್ಲಿದೆ, ಈ ಸಲ ನಾನು ಮದುವೆ ಆಗೋದು ಅಂತ. ಇನ್ನೊಬ್ಬ ಹೇಳುವುದಾಗಿ, ಈ ಸಲ ನಾನು ಮದುವೆ ಆಗೋದು ಅಂತ. ಇವಳು ಮೆಲ್ಲ ಇತ್ಲಾಗಿ ಬಂದರು ದೇವತೆಗಳ ಸಾಲಿಗೆ. ದೇವತೆಗಳಲ್ಲಿ ಕೂತಿದ್ದಾರೆ. ದೇವತೆಗಳಿಗೆ ಕೊಡ್ತಾ ಬಂದು ಆ ಅಮೃತವನ್ನು ಹಂಚುತ್ತಾ. ಅದು ಆ ರಾಕ್ಷಸ ಸಾಲಿನಲ್ಲಿರೋ ಒಬ್ಬನಿಗೆ ಗೊತ್ತಾಯಿತು ಮಾರ್ಯಾರೆ. ಈ ಇನ್ನೊಂದು ಪರಪಕ್ಷದಲ್ಲಿ ಕೆಲವರು ಗೊತ್ತಾಗದಾಗಿರ್ತಾರೆ ಅಂತ, ನಮಗೆ ಗೊತ್ತಾಗೋದಿಲ್ಲ. ಅವ ಸ್ವರ್ಭಾನು ಅಂತ ಹೇಳುವವ, ಅವ ಬಂದು ಮೆಲ್ಲ ದೇವತೆಗಳ ವೇಷ ಹಾಕಿ ಬಂದು ಇಲ್ಲಿ ಕೂತ. ಇಲ್ಲಿ ಕೂತಾಗ ಅಮೃತ ಕೊಟ್ಟಾಗಿದೆ ಅಂತ ಅದು ಸೂರ್ಯಚಂದ್ರರಿಗೆ ಗೊತ್ತಾಯಿತು. ಇಲ್ಲಿ ಮೋಸ ಹೋಯಿತು, ದೇವತೆ ವೇಷ ಹಾಕಿ ಬಂದು ಕೂತಿದ್ದಾನೆ. ಮಹಾವಿಷ್ಣುಗೆ ಗೊತ್ತಾಯಿತು, ಎಚ್ಚರ ಆಯಿತು. ತನ್ನ ಚಕ್ರದಿಂದ ಅವನ ತಲೆಯನ್ನು ತೆಗೆದ. ಅಷ್ಟೊತ್ತಿಗೆ ಅಮೃತ ಕೊಟ್ಟಾಗಿದೆ ಅಂತ ಅದು ಇಲ್ಲಿವರೆಗೆ ಇಳಿದಿದೆ. ಇಲ್ಲಿಂದ ಕೆಳಗೆ ಪುಣ್ಯ ಕಿಳಿಲಿಲ್ಲ. ಹಾಗಾಗಿ ಇಲ್ಲಿಂದ ಕೆಳಗಡೆ ಆ ದೇಹ ಬಿದ್ದು ಹೋಯಿತು. ಇದು ಅಮರ ಆಯಿತು. ಇನ್ನೆಂತಾರೊಂದು ಜಾಗ ಕೊಡೋದಾಗ್ತದ? ಅಂಗವಿಕಲರು ಒಂದು ಸರಿ, ಅವನಿಗೊಂದು ಗ್ರಹದ ಸ್ಥಾನವನ್ನು ಕೊಟ್ಟ ಬ್ರಹ್ಮ, ರಾಹು ಅಂತ. ಆ ರಾಹುವಿಗೆ ಇವತ್ತು ಕೂಡ ದ್ವೇಷ ಹೋಗಲಿಲ್ಲ ಅಂತ. ಇವತ್ತು ಕೂಡ ದ್ವೇಷ ಹೋಗಲಿಲ್ಲ. ಸೂರ್ಯಚಂದ್ರರ ಯಾವತ್ತೇ ದ್ವೇಷ ಬಿಟ್ಟಾಗಿದೆ. ಮಹಾವಿಷ್ಣು ರಕ್ಷಣೆ ಮಾಡ್ತಾನೆ ಅಂತ ನಿರ್ಣಯ ಉಂಟು ನೋಡಿ. ಕೆಲವಲ್ಲ ಸಣ್ಣ ವಿಷಯಗಳಿಗೆ ಜೀವನ ಇಡೀ ನಾವು ಅಜ್ಜನ ಕಾಲದ ತೆಂಗಿನ ಮರ ಮಾರಾರೆ, ಅದು ಕಟ್ಟಪುಣಿಯಲ್ಲಿ ಅತ್ಲಾಗುಂಟು ಇತ್ಲಾಗುಂಟು ಹೇಳುವ ವಿಷಯದಲ್ಲಿ ಚರ್ಚೆ ಆಗಿ ನಿಷ್ಠೂರ.
ಆ ಅಜ್ಜ ಸತ್ತು ಅವಂದು ಎಷ್ಟೋ ತಿಥಿ ಆಯಿತು, ಆ ತೆಂಗಿನ ಮರ ಸತ್ತು ಇವತ್ತು ಆ ತೆಂಗಿನ ಮರ ಇರುವ ಜಾಗವೇ ಗೊತ್ತಾಗೋದಿಲ್ಲ. ಇವರು ದ್ವೇಷ ನಿರಂತರ ವೃದ್ಧಿ. ಅವರಲ್ಲಿಗೆ ನಾನು ಹೋಗುವುದಿಲ್ಲ. ಬಾಕಿಯೆಲ್ಲ ಆಗ್ತದಂತೆ, ನೀರು ಕುಡಿಲಿಕ್ಕೆ ಆಗ್ತದಂತೆ, ಊಟ ಮಾಡಲಿಕ್ಕೆ ಆಗೋದಿಲ್ಲ. ದ್ವೇಷ. ಹಾಂ, ಕೋರ್ಟಲ್ಲಿ ಹಳಸಿ ನಾರಿ ಹೋಗಿದೆ ಆ ವಿಷಯ. ಯಾವುದು? ತೆಂಗಿನ ಮರದ ವಿಷಯ. ತೆಂಗಿನ ಮರ ಯಾವತ್ತೇ ಹೋಗಿದೆ, ಅಲ್ಲಿ ಇಲ್ಲ ಅದು. ಇವರು ಅದು ಅಜ್ಜ ಹೋಗಬೇಡ ಅಂತ ಹೇಳಿದ್ದಾರೆ ಅಂತ. ಇವನಿಗೆ ಬುದ್ಧಿ ಇಲ್ವ ಹಾಗಾದರೆ? ಸಮುದ್ರ ಮಥನ ಇದು. ಇವತ್ತು ಕೂಡ ತಿನ್ನಲಿಕ್ಕೆ ಬರ್ತಾನೆ ಅವ. ಯಾರು? ರಾಹು, ಸೂರ್ಯಚಂದ್ರರನ್ನು. ಆವತ್ತಿಗೆ ಅದನ್ನು ಬಿಟ್ಟು ಜೀವ ಹೇಗಾದರೂ ಉಳಿಯಿತು, ಒಂದು ಜಾಗ ಕೊಟ್ಟ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಪ್ರತಿ ಪರ್ವಕಾಲದಲ್ಲಿ ನೀವು ತಿನ್ನಲಿಕ್ಕೆ ಬರುವುದಂತೆ. ಆವಾಗ ಗ್ರಾಚಾರಕ್ಕೆ ನಮಗೆ ಕತ್ತಲೆ ಆಗುವುದು. ನಾವು ಜಪ ಮಾಡಬೇಕು ನೋಡಿ, ಗ್ರಹಣ ದೋಷ. ಸಮುದ್ರ ಮಥನದಲ್ಲಿ ಬಹಳ 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 ಜಾಗೃತರಾಗಬೇಕು. ಕೊನೆಗೆ ದೇವತೆಗಳಿಗೆಲ್ಲ ಅಮೃತವನ್ನು ಹಂಚಿ ಆಯಿತು, ಅವರೆಲ್ಲ ಅಮರರಾದರು. ಇಷ್ಟೊತ್ತಿಗೆ ನಮಗೆ ಮೋಸ ಆಯಿತು ಅಂತ ಹೇಳಿಕೊಂಡು ರಾಕ್ಷಸರೆದ್ದು ನಿಂತರು. ದೇವಾಸುರ ಸಂಗ್ರಾಮ, ಮತ್ತೆ ಪುನಃ ಹೋರಾಟ ಆಗಿ ಅದರಲ್ಲಿ ರಾಕ್ಷಸರು, ಬಲಿಯೂ ಕೂಡ ಸೋತ. ಎಲ್ಲ ರಾಕ್ಷಸರು ಸೋತರು. ಕೊನೆಗೆ ಅವರು ಸೋಲುವುದೇ ಅಲ್ವಾ. ಈ ಕಾಮಕ್ರೋಧಾದಿ ಷಡ್ವರ್ಗ ಮಾತ್ರ ಅಲ್ಲ, ಅರಿಯಷ್ಟಕ ಅವೆಲ್ಲ ಸೋಲ್ಲೇಬೇಕು. ತಾನು ಗಟ್ಟಿದ್ದರೆ ಮಾತ್ರ. ಇದೇ ಈ ದ್ವೇಷಾದಿಗಳನ್ನು ಇಟ್ಟುಕೊಂಡ್ರೆ ಎಂಥ ಗಟ್ಟಿಯಾಗುವುದಿಲ್ಲ. ಈ ರಾಹು, ಈ ಸ್ವರ್ಭಾನುವಿನ ಹಾಗೆ ನಾವು ಮಾಡ್ತಾ ಹೋದರೆ ಸಮುದ್ರ ಮಥನದಲ್ಲಿ ಇದೆಲ್ಲ ಆಗ್ತಾ ಇರ್ತದೆ. ಅದನ್ನು ಆಯಾ ಕ್ಷಣಕ್ಕೆ ಬಿಟ್ಟು ಬಿಡಬೇಕದು, ಮುಗೀತು. ಮತ್ತು ಅದನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದರೆ ಅಸುರರೇ ಗೆಲ್ಲುವುದು, ನೆನಪಿಟ್ಟುಕೊಳ್ಳಿ. ದೇವತೆಗಳಿಗೆ ಜಯವೇ ಇಲ್ಲ. ಆದರೆ ಇಲ್ಲಿ ಸ್ಪಷ್ಟತೆ ಇದ್ದ ಕಾರಣ ದೇವತೆಗಳಿಗೆ ಜಯ ಆಯಿತು. ದೇವತೆಗಳಿಗೆ ಜಯ ಆದಂತಹ ಕಾಲಕ್ಕೆ ಬಲಿ ಚಕ್ರವರ್ತಿ ಆಯಿತು, ನೋಡುವ ಮುಂದೆ ಒಂದು ದಿವಸ ಬರ್ತದಲ್ಲ ನಮಗೆ, ಆವಾಗ ನೋಡ್ತೇವೆ ಒಂದು ಕೈ ಅಂತ ಅವರು ಹೋದರು. ಈ ದೇವಾಸುರ ಸಂಗ್ರಾಮ ನಿಂತಿತು. ಶಿವನಿಗೆ ಈ ಮೋಹಿನಿಯನ್ನು ನೋಡಿ ಮೋಹ ಆಯಿತು. ಮೋಹ ಆಗಿ ಕೊನೆಗೆ ಗೊತ್ತಾಯಿತು, ಇದು ಸಾಕ್ಷಾತ್ ಶ್ರೀಹರಿ, ಅವನ ಮಾಯೆ. ಯಾರು ಬಲ್ಲರು? ನೀ ಮಾಯೆಯೋ ಅಥವಾ ಮಾಯೆ ಒಳಗಡೆ ನೀನು? ಇದು ವಿಚಿತ್ರ. ಆದರೂ ಕೂಡ ಅವನ ತೇಜಸ್ಸು ಈ ಮೋಹಿನಿ ರೂಪವನ್ನು ನೋಡಿ ಕೆಳಗೆ ಬಿತ್ತಂತೆ. ಭೂಮಿಗೆ ಬಿದ್ದದ್ದೇ ಇವತ್ತು ನಮ್ಮ ಕಿವಿ ಕೊರಳಿಗೆ ಬಂತು ನೋಡಿ. ಶಿವನ ಆ ತೇಜಸ್ಸು, ಶಕ್ತಿ, ವೀರ್ಯ ಭೂಮಿಗೆ ಬಿದ್ದದ್ದರಿಂದಲೇ ಚಿನ್ನ, ಬೆಳ್ಳಿ, ಕಬ್ಬಿಣ ಇತ್ಯಾದಿಗಳು ಸೃಷ್ಟಿಯಾದವು. ಹಾಗಾಗಿ ಹೇಳಿದ್ದು ಕೊರಳಿಗೆ ಬಂತು ಅಂತ. ಕೊರಳಿಗೆ, ಬೆರಳಿಗೆ. ಇವತ್ತು 5 ಬೆರಳಿಗೂ ಹಾಕಿದರೂ ಸಾಕಾಗೋದಿಲ್ಲಲ್ಲ. 5 ಬೆರಳಿಗೆ ಹಾಕಿ ಆಗಾಗ ಕೈ ಮೇಲೆ ಎತ್ತುವುದು, ಕಾಣ್ತದೆ ನೋಡಿ ಕೂತವರಿಗೆ. ರಾಕ್ಷಸರು ಅಮೃತಕ್ಕೆ ಕೂತಾಗೆ. ಸಮುದ್ರ ಮಥನ ಬಹಳ ಅತ್ಯದ್ಭುತವಾದಂತಹ ಒಳಹರಿವು ಇರುವಂತಹ ಕಥೆ ಇದು. ಇದು ಕೇವಲ ಕಥೆ ಅಲ್ಲ, ಇದು ಒಳಹರಿವು ಇರುವಂತಹ ಕಥೆ. ಅಂತಹ ಕಥೆಯನ್ನು ನಾವು ಕೇಳಿದ್ದೇವೆ. ಮುಂದೆ ವಾಮನ ಚರಿತ್ರೆ. ಶುಕ್ರಾಚಾರ್ಯರನ್ನು ನಾನಾ ಪ್ರಕಾರವಾಗಿ ಆರಾಧನೆ ಮಾಡಿದರು. ಎಲ್ಲ ಹೋಯ್ತಲ್ಲ ಸಂಪತ್ತು. ಅದಕ್ಕೋಸ್ಕರ ಪುರೋಹಿತರನ್ನು, ಅದಕ್ಕೆ ಮತ್ತೆ ಸಂಪತ್ತು ಖಾಲಿ ಆದ ಕೂಡಲೇ ಮತ್ತೆಂಥದ್ದು, ಪುರೋಹಿತರ ಮನೆಗೆ ಹೋಗುವುದು, ಆ ಪೂಜೆಯನ್ನು ಈ ಪೂಜೆಯನ್ನು ಮಾಡಿಸುವುದು. ಶುಕ್ರಾಚಾರ್ಯರಲ್ಲಿಗೆ ಹೋಗಿ ಹೀಗೆಲ್ಲ ಆಯಿತು, ನಾವು ಅನುಗ್ರಹ ಮಾಡಬೇಕು. ಈ ಶುಕ್ರಾಚಾರ್ಯರೇನು ಮಾಡಿದರು, ಬಲಿಗೆ ವಿಶೇಷವಾದ ಸಂಜೀವಿನಿ ರುದ್ರ ಮಂತ್ರವನ್ನು ಹೇಳಿ ಅವರನ್ನು, ಆ ಬಲಿಯನ್ನು ಬದುಕಿಸಿದರು. ಉಳಿದವರನ್ನು ಕೂಡ ಬದುಕಿಸಿದರು. ಆಮೇಲೆ ಅತ್ಯದ್ಭುತವಾದಂತಹ ಒಂದು ಶಕ್ತಿ ಅವರಿಗೆ ಬಂತು. ಬಂದಲ್ಲಿಗೆ ಏನಾಯಿತು, ಮತ್ತೆ ಸ್ವರ್ಗಕ್ಕೆ ಆಕ್ರಮಣ ಮಾಡಿ ಅವರ ಸಂಪತ್ತನ್ನೆಲ್ಲ ಮತ್ತೆ ಇವರು ಕಸಿದುಕೊಂಡ್ರು. ನೋಡಿ, ಇದು ನಿರಂತರ ಇದು ಹೋರಾಟ ಅಂತ. ಅಷ್ಟೊತ್ತಿಗೆ ಈ ದೇವತೆಗಳು ಏನು ಮಾಡುವುದು, ನೀವೆಲ್ಲ
ಬ್ರಹ್ಮ ಹೇಳಿದ, ನೀವೆಲ್ಲ ಬೇರೆ ಬೇರೆ ಸ್ವರೂಪದಲ್ಲಿ ಹೋಗಿ ಅಡಗಿಕೊಳ್ಳಿ ಅಂತ. ಅಡಗಿಕೊಂಡ್ರು, ಸಂಪತ್ತು ಹೋಯಿತು, ಇನ್ನೇನು ಮಾಡುವುದು? ಅದಿತಿ ದೇವಿಗೆ ಬಹಳ ದುಃಖ ಆಯಿತು. ದೇವತೆಗಳ ತಾಯಿ ಅದಿತಿ ದುಃಖಿಸ್ತಾ ಇದ್ಲು. ಆ ಕಾಲಕ್ಕೆ ಗಂಡನಾದಂತಹ ಕಶ್ಯಪರು ಸಮಾಧಿಸ್ಥರಾಗಿದ್ದವರು ಅಲ್ಲಿಂದ ಎಚ್ಚೆತ್ತು ಆಶ್ರಮಕ್ಕೆ ಬರುವಾಗ ಅದಿತಿ ದೇವಿ ದುಃಖಿತಳಾಗಿದ್ದಾಳೆ. ಏನಾಯಿತು? ಏನಾದರೂ ಅಪಚಾರ ಮಾಡಿದರೆ ಅಥವಾ ದೇವತಾದಿಗಳನ್ನೆಲ್ಲ ಆರಾಧನೆ ಮಾಡುವುದರಲ್ಲಿ ಏನಾದರೂ ಏರುಪೇರಾಯಿತೆ, ವೈಕಲ್ಯಗಳಾಯಿತೆ? ಏನಾಯಿತು? ಏನು ಸಂಗತಿ? ತಾವು ಗೊತ್ತಿರುವವರು, ತಮಗೆಲ್ಲವೂ ಕೂಡ ಅಪರೋಕ್ಷವಾದಂತಹ ಜ್ಞಾನ ಇದೆ, ಪರೋಕ್ಷವಾದಂತಹ ಜ್ಞಾನವನ್ನೂ ಹೊಂದಿದವರು ತಾವು. ಹಾಗಿದ್ದಾಗ ನೋಡಿ ಎಲ್ಲ ಬೇಕಾದ ರೀತಿಯಲ್ಲಿ ನಾನು ಬಂದವರನ್ನೆಲ್ಲ ಸತ್ಕಾರವನ್ನು ಮಾಡಿ ಕಾಲಕ್ಕೆ ದೇವತಾರ್ಚನೆಯನ್ನು ಮಾಡಿ ಸಕಲ ಪುಣ್ಯಗಳನ್ನೂ ಸಂಪಾದನೆ ಮಾಡಿದ್ದೇನೆ. ಆದರೂ ನಮ್ಮ ಮಕ್ಕಳು ಸರ್ವ ಸಂಪತ್ತನ್ನು ಕಳ್ಕೊಂಡ್ರು. ಆ ಕಳೆದು ಹೋದಂತಹ ಸಂಪತ್ತು ನಮ್ಮ ಮಕ್ಕಳಿಗೆ ಮತ್ತೆ ಬರುವ ಹಾಗೆ ತಾವು ಅನುಗ್ರಹಿಸಬೇಕು. ಅದಿತೆ, ಇದನ್ನೆಲ್ಲ ಕೊಡಬೇಕು ಅಂತಾದರೆ ಆ ಭಗವಂತನೇ ಆಗಬೇಕಷ್ಟೇ. ಹಾಗಾಗಿ ಭಜಸ್ವ ಪುರುಷಂ, ವಾಸುದೇವನನ್ನು ನಿತ್ಯವಾಗಿ ಭಜಿಸು. ಅವನನ್ನು ಭಜಿಸಬೇಕು ಅಂತಾದರೆ ಒಂದು ಕ್ರಮ ಉಂಟು, ಆ ಕ್ರಮವನ್ನು ನಾನು ಹೇಳ್ತೇನೆ ಅಂತ ಹೇಳಿ ಕಶ್ಯಪರು ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಪಯೋವ್ರತ, ಹಾಲನ್ನು ಕುಡಿದು ಶ್ರೀಹರಿಯನ್ನು ಆರಾಧನೆ ಮಾಡುವುದು. ಆ ಪಯೋವ್ರತ ಹೇಗೆ? ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು ಕಾಡು ಹಂದಿ ಕುಟ್ಟಿ ತೆಗೆದಂತಹ ಮಣ್ಣಿನಿಂದ ಸ್ನಾನ ಮಾಡಬೇಕು. ಮೃತ್ತಿಕಾ ಸ್ನಾನ ಅದು ಅದೇ ಆಗಬೇಕು. ಹಂದಿ ಒಕ್ಕಿದ ಮಣ್ಣಾಗಬೇಕು. ಒಟ್ರಾಸಿಯಲ್ಲಿ ರಸ್ತೆ ಮಾಡುವಾಗ ತೆಗೆದ ಬದಿಗೆ ಹಾಕಿದ ಮಣ್ಣಲ್ಲ, ಹಂದಿ ಒಕ್ಕಿದ ಮಣ್ಣಾಗಬೇಕು ಅಂತ ಮೃತ್ತಿಕಾ ಸ್ನಾನಕ್ಕೆ. ಮಾರ್ಗಶಿರ ಅಮಾವಾಸ್ಯೆ, ಕೃಷ್ಣ ಪಕ್ಷ ಅಮಾವಾಸ್ಯೆ ಎಂದು ಮೃತ್ತಿಕಾ ಸ್ನಾನ ಮಾಡಬೇಕು. ಮರುದಿವಸ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಪ್ರಾರಂಭಿಸಿ ದ್ವಾದಶಿವರೆಗೆ, ಅಂದರೆ ಇವತ್ತಿನವರೆಗೆ, ಇವತ್ತು ದ್ವಾದಶಿ ಅಲ್ಲ, ಇವತ್ತಿನವರೆಗೆ ಪಯೋವ್ರತವನ್ನು ಮಾಡಬೇಕು. ಪಯೋವ್ರತ 12 ದಿವಸ ಪಯೋವ್ರತವನ್ನು ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಹೇಳುವಂತಹ ದ್ವಾದಶಾಕ್ಷರಿ ಮಂತ್ರದಿಂದ ಆರಾಧನೆ ಮಾಡಬೇಕು ಶ್ರೀಹರಿಯನ್ನು. ಆರಾಧನೆ ಮಾಡಿದ ನಂತರ ಪ್ರತಿನಿತ್ಯ ಕೂಡ ಬ್ರಾಹ್ಮಣ ಭೋಜನ ಆಗಬೇಕು. ಅದೊಂದು ಮಹಾರಾಧನೆ, ವಿಷ್ಣುವಿನ ಆರಾಧನೆ. ಆಮೇಲೆ 13ನೇ ದಿವಸ ತ್ರಯೋದಶಿ ದಿವಸ ವಿಧಿವತ್ತಾಗಿ ಹೋಮಾದಿಗಳನ್ನು ಮಾಡಿಕೊಂಡು ಶ್ರೀಹರಿಯನ್ನು ಭಜಿಸಬೇಕು, ಬ್ರಾಹ್ಮಣ ಸಂತರ್ಪಣೆ ಆಗಬೇಕು. ಆ ಹೊತ್ತಿಗೆ ಭಗವಂತ ನಿನಗೆ ಅನುಗ್ರಹ ಮಾಡ್ತಾನೆ. ಆ ಉಪದೇಶವನ್ನು ತೆಕ್ಕೊಂಡಂತಹ ಅದಿತಿ ದೇವಿ ಶ್ರದ್ಧಾಭಕ್ತಿಯಿಂದ ಮಾಡ್ತಾಳೆ. ಮಾಡಿದ ಅನಂತರ ಅನ್ವತಿಷ್ಠದ್ ವ್ರತಮಿದಂ 12 ದಿವಸ ಮಾಡ್ತಾಳೆ. ಆ ಕಾಲಕ್ಕೆ ಅತ್ಯಂತ ಏಕಾಗ್ರ ಮನಸ್ಸಿನಿಂದ ಶ್ರೀಹರಿಯನ್ನು ಧ್ಯಾನಿಸ್ತಾಳೆ. ಶ್ರೀಹರಿಯನ್ನು ಧ್ಯಾನಿಸಿದ ಕಾಲಕ್ಕೆ ಈ ವ್ರತಕ್ಕೆ ಒಲಿದಂತಹ ಭಗವಂತ ಅವಳ ಕನಸಿನಲ್ಲಿ ಬರ್ತಾನೆ. ಎಂತಹ ಭಾಗ್ಯವಂತೆ ನಾವು. ತಸ್ಯಾಃ ಪ್ರಾದುರಭೂತಾತ, ಹೇಗೆ ಬಂದನಂತೆ? ಶಂಖಚಕ್ರ ಗದಾಧಾರಿಯಾಗಿ, ಚತುರ್ಭುಜಧಾರಿಯಾಗಿ, ಕೌಸ್ತುಭಧಾರನಾಗಿ, ಶ್ರೀವತ್ಸಾಂಕಿತ ವಕ್ಷಸನಾಗಿ, ಪೀತಾಂಬರಧಾರಿಯಾಗಿ, ಸಕಲಾಂಗಗಳಿಂದ ಅಲಂಕೃತನಾದಂತಹ ಮಹಾವಿಷ್ಣು ಅವಳ ಎದುರಿನಲ್ಲಿ ಪ್ರಕಟನಾಗಿದ್ದಾನೆ. ಕಣ್ಣಿಗೆ ಕಾಣ್ತಾ ಉಂಟು. ತನ್ನೇತ್ರ ಗೋಚರಂ ವೀಕ್ಷ್ಯ, ಕಣ್ಣಿನಿಂದಲೇ ಶ್ರೀಹರಿಯನ್ನು ಕುಡಿದು ಬಿಡುತ್ತೇನೋ ಎಂಬಂತೆ ಕಾಣ್ತಾ ಇತ್ತಂತೆ. ಕೂಡಲೇ ಅಲ್ಲಿಂದ ಎದ್ದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾಳೆ. ದಂಡವತ್ ಸೋತ್ಥ 2 ಕೈಯನ್ನು ಸೇರಿಸಿದ್ದಾಳೆ. ಸ್ತುತಿ ಮಾಡಬೇಕು ಅಂತ ಆಗ್ತದೆ, ಕಂಠ ಗದ್ಗದಿತವಾಗಿದೆ, ಮಾತುಗಳು ಹೊರಗೆ ಬರ್ತಾ ಇಲ್ಲ. ಆದರೆ ಮತ್ತೆ ಆ ಶ್ರೀಹರಿಯನ್ನೇ ನೋಡ್ತಾ ಸ್ತುತಿ ಮಾಡ್ತಾಳೆ ಅದಿತಿ ದೇವಿ. ಆ ಸ್ತುತಿಗೆ ಭಗವಂತ ಸಂತುಷ್ಟನಾಗಿದ್ದಾನೆ.
ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸಿನಲ್ಲಿರುವಂತಹ ಕಾಮನೆ ನನಗೆ ಅರ್ಥ ಆಗಿದೆ ಅಮ್ಮ. ನಿನ್ನ ಮಕ್ಕಳು ಸರ್ವ ಸಂಪತ್ತನ್ನು ಕಳ್ಕೊಂಡು ಸ್ವರ್ಗಲೋಕದಿಂದ ಭ್ರಷ್ಟರಾಗಿದ್ದಾರೆ, ಅದು ಮತ್ತೆ ಪಡಿಬೇಕು ಹೇಳುವಂತಹ ಹಂಬಲತಾನೆ ನಿನಗೆ ಗೊತ್ತಾಗಿದೆ ನನಗೆ. ಆದರೆ ಈಗ ಆ ದೈತ್ಯರಿಗೆ ಸರ್ವ ಬಲದ ಸಮಯ, ಈಗ ಅವರ ದಿನ, ಈಗ ಅವರ ಕಾಲ, ಅದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಯಾಕೆ? ಶುಕ್ರಾಚಾರ್ಯರೇ ಮೊದಲಾದಂತಹ ಬ್ರಾಹ್ಮಣ ಶ್ರೇಷ್ಠರನ್ನು ನಿರಂತರವಾಗಿ ಆರಾಧನೆ ಮಾಡಿ ಅವರ ಅನುಗ್ರಹಕ್ಕೆ ಪೂತನಾದಂತಹ ಬಲಿಚಕ್ರವರ್ತಿ ಸರ್ವವನ್ನು ಗೆದ್ದಿದ್ದಾನೆ. ಈಗ ಸರ್ವವೂ ಅವನದ್ದಾಗಿದೆ. ನಾವು ಕಾಲವನ್ನು ಪ್ರತೀಕ್ಷೆ ಮಾಡಬೇಕು. ಹಾಗೆಂದು ನೀ ಈವರೆಗೆ ಮಾಡಿದಂತಹ ಯಾವ ಆರಾಧನೆ ಉಂಟು, ಆ ಆರಾಧನೆ ವಿಫಲವಾಗದು ಅಮ್ಮ. ಅದಕ್ಕೆ ಸರಿಯಾದಂತಹ ಫಲವನ್ನು ನಾನು ಕೊಡಬೇಕು ಅಂತ ಸಂಕಲ್ಪಿಸಿದ್ದೇನೆ. ಆದ ಕಾರಣ ನಾನು ನನ್ನ ಅಂಶರೂಪದಿಂದ ಕಶ್ಯಪರ ವೀರ್ಯದಲ್ಲಿ ಸ್ಥಿತನಾಗಿ ನೆಲೆಸಿ ಆಮೇಲೆ ನಿನ್ನ ಗರ್ಭವನ್ನು ಪ್ರವೇಶಿಸಿ ನಾನು ನಿನಗೆ ಮಗನಾಗಿ ಬರ್ತೇನೆ. ಎಂಥ ಯೋಗ! ದೇವರ ಅನುಗ್ರಹ ಅಂದರೆ. ಆದ ಕಾರಣ ನೀನು ಈಗಲೇ ಹೋಗಬೇಕು. ನಿನ್ನ ಗಂಡನಾದಂತಹ ಕಶ್ಯಪ ಬ್ರಹ್ಮರಲ್ಲಿ ನನ್ನನ್ನೇ ಕಂಡು ಅವರ ಸೇವೆಯನ್ನು ಮಾಡು ನಿರಂತರವಾಗಿ. ಧನ್ಯೋಸ್ತಿ ಸರ್ವಂ ಸಂಪದ್ಯತೆ ದೇವಿ. ನಾ ಹೇಳಿದಂತಹ ಈ ಮಾತನ್ನು ಎಲ್ಲಿಯೂ ಕೂಡ ಅಪ್ಪಿತಪ್ಪಿಯೂ ಕೂಡ ಯಾರತ್ರ ಹೇಳಬೇಡ. ನೈತತ್ ಪರಸ್ಯ ಆಖ್ಯೇಯಂ. ಇದು ದೇವರಹಸ್ಯ. ಈ ರಹಸ್ಯವನ್ನು ಯಾವತ್ತೂ ಕೂಡ ಎಲ್ಲಿಯೂ ಹೇಳಬಾರದು. ಸರ್ವಂ ಸಂಪದ್ಯತೆ ದೇವಿ. ಆಗ್ತದೆ ನಿನಗೆ. ಸಮಾಧಿಸ್ಥರಾದಂತಹ ಕಶ್ಯಪ ಬ್ರಹ್ಮರಿಗೆ ತನ್ನ 6ನೇ ಇಂದ್ರಿಯಕ್ಕೆ ಗೋಚರ ಆಯಿತು. ಶ್ರೀಹರಿ ನನ್ನ ಶರೀರದಲ್ಲಿ ನೆಲೆಸಿ ಆಮೇಲೆ ಅದಿತಿ ದೇವಿಯ ಗರ್ಭಕ್ಕೆ ಪ್ರವೇಶ ಆಗ್ತಾನೆ. ಬಹಳ ಸಂತೋಷ. ದೈವ ದೊಡ್ಡದು, ದೇವರು ದೊಡ್ಡವನು. ಸರಿ ಅಂತ ಹೇಳಿ ಈವರೆಗೆ ನಿರಂತರವಾಗಿ ತಪಸ್ಸಿನ ಮೂಲಕವಾಗಿ ಪ್ರಖರವಾಗಿಸಿದ್ದಂತಹ ಕಶ್ಯಪ ಬ್ರಹ್ಮರ ತೇಜಸ್ಸು, ವೀರ್ಯ, ಅದು ಅದಿತಿ ದೇವಿಯ ಗರ್ಭದಲ್ಲಿ ಆಧಾನ ಮಾಡ್ತಾರೆ. ಆ ಕಾಲಕ್ಕೆ ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವ ಬಂದು ಅದಿತಿ ಗರ್ಭಸ್ಥನಾದ ಶ್ರೀಹರಿಯನ್ನು ಸ್ತುತಿ ಮಾಡಿ ಹೋದ ಕಾಲಕ್ಕೆ ಅದಿತಿ ದೇವಿಯ ಸಮ್ಮುಖದಲ್ಲಿ ಆ ಭಗವಂತ ಚತುರ್ಭುಜಧಾರಿಯಾಗಿ, ಎಂತಹ ಭಾಗ್ಯ ನೋಡಿ ಆ ಅದಿತಿ ದೇವಿಗೆ. ಪದೇ ಪದೇ ದೇವರನ್ನು ಕಾಣುವಂತಹ ಭಾಗ್ಯ, ಅವನ ವಿಶ್ವರೂಪವನ್ನು ಕಾಣುವಂತಹ ಭಾಗ್ಯ. 4 ಕೈಗಳನ್ನು ಹೊತ್ತು ಶಂಖಚಕ್ರ ಗದಾಪದ್ಮಧಾರಿಯಾಗಿ ಬಂದು ನಿಂತಿದ್ದಾನೆ. ಭಾದ್ರಪದ ಮಾಸದ ಶುಕ್ಲ ದ್ವಾದಶಿ, ಶ್ರವಣ ನಕ್ಷತ್ರ. ಆ ನಕ್ಷತ್ರದಂದು ಭಗವಂತ ಅವತರಿಸಿದ್ದಾನೆ ಅದಿತಿ ದೇವಿಯ ಸಮ್ಮುಖದ. ಶ್ರವಣದ್ವಾದಶಿ, ವಿಜಯದ್ವಾದಶಿ ಅಂತ ಹೇಳ್ತಾರೆ, ವಾಮನಾವತಾರ ಅಂತ. ಆ ಕಾಲಕ್ಕೆ ದೇವತೆಗಳೆಲ್ಲ ಶಂಖದುಂದುಭಿ ನಿರ್ಘೋಷವನ್ನು ಮಾಡ್ತಾರೆ, ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಎಲ್ಲ ನೋಡಿ ಆಹಾ ಏನು ಸ್ವರೂಪ ಭಗವಂತನದ್ದು, ವಿಶ್ವರೂಪ. ಅವರು ನೋಡ್ತಾ ಇದ್ದ ಹಾಗೆ ಬಭೂವತೆ ನೈವ ಸ ವಾಮನೋವಟು. ನೋಡ್ತಾ ಇದ್ದಾಗೆ ವಿಶ್ವರೂಪ ಎಲ್ಲ ಮರೆಯಾಯಿತು. ವಾಮನನಾಗಿ ಪ್ರಕಟಗೊಂಡ. ಕಾರಿಸುವವನು ಅಂತ ಅರ್ಥ. ಅಂಥದ್ದು ಕಾರಿಸುವವನು, ಅವನಿಗೆ ವಾಮನ ಅಂತ ಹೆಸರು. ನಿಮಗೆ ಎಲ್ಲಾರಂಥದ್ದು ಕಾರಿಸಬೇಕು ಅಂತಾದರೆ ವಾಮನನನ್ನು ಧ್ಯಾನ ಮಾಡಿ, ಕಾರಿಸ್ತಾನೆ. ಎಂಥ ವಿಷ ಇತ್ತಿಕೊಂಡ್ರೂ ನಿಮ್ಮನ್ನು ಬಿಡುವುದಿಲ್ಲ, ಆ ವಿಷಯವನ್ನು ಕಾರಿಸ್ತಾನೆ ಅಂತ. ವಾಂತಿ ಮಾಡಿಸುವುದು, ವಾಂತಿ ಅಂದರೆ ಸಂಸ್ಕೃತದಲ್ಲಿ ಬೀಸುತ್ತಾರೆ ಅಂತ ಅರ್ಥ. ವಾಂತಿ, ವಾತಿ ವಾತಃ ವಾಂತಿ.
ವಾಮನನಾದ. ಎಂಥ ಒಂದು ಸೌಂದರ್ಯ ವಾಮನನಲ್ಲಿಯೂ ಕೂಡ. ತಂ ವಟುಂ ವಾಮನನ್ ದೃಷ್ಟ ಮೋದಮಾನ ಮಹರ್ಷಯ. ಎಷ್ಟು ಸಂತೋಷ ಆಗ್ತದೆ, ಮತ್ತೆ 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 ನೋಡಬೇಕು, ಅಪ್ಪಬೇಕು. ಎಲ್ಲ ಜಾತಕರ್ಮಾದಿಗಳನ್ನು ಮಾಡಿದರು. ಸರಿ, ಉಪನಯನ ಆಗಬೇಕು ತಾನೆ. ಉಪನಯನದ ದಿನ, ಅದೇ ದಿವಸ ಉಪನಯನ ಗೌಜಿಯಲ್ಲಿ. ಎಲ್ಲ ಮೇಲಿನ ಲೋಕದವರೆಲ್ಲ ಬಂದದ್ದೇ. ಬಂದು ಗಾಯತ್ರಿ ಉಪದೇಶ ಆಗಬೇಕು. ಯಾರು ಕೊಡುವುದು ಗಾಯತ್ರಿ ಉಪದೇಶ? ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದಂತಹ ಸವಿತೃದೇವ. ಸವಿತ ಬಂದು ಗಾಯತ್ರಿ ಉಪದೇಶವನ್ನು ಮಾಡಿದ ವಾಮನನಿಗೆ. ಯಾರು ಸವಿತ ಅಂದರೆ? ಅದು ಸ್ತ್ರೀಲಿಂಗ ಅಲ್ಲ ಸ್ವಾಮಿ, ಅದು ಪುಲ್ಲಿಂಗ. ಅದು ಸವಿತಾ. ಅದನ್ನು ನಾವು ಸ್ತ್ರೀಲಿಂಗ ಮಾಡಿಕೊಂಡದ್ದು ಈಗ ಸವಿತಾ ಅಂತ. ಕೆಲವರದ್ದು ಹೆಸರು ಇರ್ತದೆ. ಇರಲಿ, ಅದು ಸೂರ್ಯನ ಹೆಸರಲ್ಲ. ಯಾವಾಗಲೂ ಪ್ರಕಾಶದಲ್ಲಿ ಇರುವವಳು ಅಂತ ಅರ್ಥ ಮಾಡಿಕೊಳ್ಳಬೇಕಾದ್ರೆ. ನಿದ್ದೆ ಮಾಡ್ತಾ ಇದ್ದರೂ ಕೂಡ ಸಾಕ್ಷಾತ್ ಸೂರ್ಯದೇವನೇ, ಗಾಯತ್ರಿ ಪ್ರತಿಪಾದ್ಯನಾದಂತಹ ಸೂರ್ಯದೇವನೇ ಬಂದು ವಾಮನನಿಗೆ ಗಾಯತ್ರಿ ಉಪದೇಶವನ್ನು ಮಾಡ್ತಾನೆ. ಯಜ್ಞೋಪವೀತವನ್ನು ಸಾಕ್ಷಾತ್ ಬೃಹಸ್ಪತಿಯೇ ಬಂದು ಯಜ್ಞೋಪವೀತವನ್ನು ಕೊಡ್ತಾನೆ. ಇದು ಉಡುಗೊರೆ ಕೊಡುವುದು. ಇದು ಎಲ್ಲ ಆದ ಮೇಲೆ, ಈಗಿನ ಹಾಗೆ ಎಲ್ಲ ಆದ ಮೇಲೆ ಉಡುಗೊರೆ ಅಲ್ಲ. ಅಲ್ಲಿಂದಲೇ ಶುರು. ಎಲ್ಲಿಂದ? ಉಪದೇಶ ಕೊಡುವುದರಿಂದಲೇ ಶುರು. ಬೃಹಸ್ಪತಿರ್ ಬ್ರಹ್ಮಸೂತ್ರಂ. ಹಾಗೆ ಅವನ ಅಪ್ಪಯ್ಯ ಕಶ್ಯಪ ಬ್ರಹ್ಮರು ಮೇಖಲೆಯನ್ನು ಧರಿಸಿದರು. ಮೇಖಲೆಯನ್ನು ಕೊಟ್ಟರು. ಭೂದೇವಿ ಬಂದು ಕೃಷ್ಣಾಜಿನವನ್ನು ಕೊಟ್ಟು, ನನ್ನ ಮೇಲೆ ಕೂತ್ಕೊಳ್ಳುವಾಗ ಕೃಷ್ಣಾಜಿನವನ್ನುಟ್ಟು ಕೂತ್ಕೋ ಅಂತ. ದದೌ ಕೃಷ್ಣಾಜಿನಂ ಭೂಮಿ. ಸಪ್ತ ಋಷಿಗಳು ಬಂದು ದರ್ಭೆಯನ್ನು ಕೊಟ್ಟರು. ಅಗ್ನಿಕಾರ್ಯಾದಿಗಳು ಮಾಡಲಿಕ್ಕೆ ದರ್ಭೆಯನ್ನು ಕೊಟ್ಟರು. ಸಾಕ್ಷಾತ್ ಅದಿತಿ ದೇವಿ ತಾಯಿ ಕೌಪೀನವನ್ನು ಕೊಟ್ಟರು ಆಚ್ಛಾದನೆ ಮಾಡಲಿಕ್ಕೆ. ಮೊದಲು ನಮಗೆ ನಮ್ಮ ಮಾನವನ್ನು ಮುಚ್ಚಿಸುವುದು, ಮಾನ ಮುಚ್ಚುವುದು ತಾಯಿ ಅಲ್ವ. ಮೊದಲಿಗೆ ಚಡ್ಡಿ ಹಾಕಿಸುವುದು ಅಮ್ಮ ಅಲ್ವಾ, ಮಾನ ಮುಚ್ಚಿಸುವುದು ಅಂತ. ಮೊದಲು ಮಾನ ಮುಚ್ಚಿಸುವವಳು ತಾಯಿ. ಅದೇ ಮಾನ ಮುಚ್ಚಿಸಿದ ತಾಯಿಯ ಮಾನವನ್ನೇ ಕಳಿತೇವೆ ನಾವು ಇವಾಗ ಒಂದು ಹಂತದಿಂದ. ದದೌ ಕೌಪೀನಾಚ್ಛಾದನಂ ಮಾತಾ. ದ್ಯುಲೋಕಾಭಿಮಾನಿ ದೇವತೆ ಬಂದು ಛತ್ರವನ್ನು, ಈಗ ನನ್ನಿಂದ ಮಳೆ ಬರುವಾಗ ನೀನು ಒದ್ದೆ ಆಗಬಾರ್ದು, ಛತ್ರ ಕೊಟ್ಟು ಛತ್ರ. ಆಮೇಲೆ ಸಾಕ್ಷಾತ್ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಬಂದು ಏನು ಕಮಂಡಲು ಜಪ ಮಾಡಲಿಕ್ಕೆ ಕಮಂಡಲವನ್ನು ಕೊಟ್ಟ. ಕುಬೇರ ಬಂದ. ಕುಬೇರ ಧನಾಧ್ಯಕ್ಷ ಅಲ್ವಾ. ಧನಾಧ್ಯಕ್ಷನಾದ ಕುಬೇರ ಬಂದು ಭಿಕ್ಷಾಪಾತ್ರೆಯನ್ನು ಕೊಟ್ಟು ಬಿಟ್ಟತ್ಲಾಗಿ. ನಾನು ಅಂದ್ಕೊಂಡಿದ್ದು ಒಂದಷ್ಟು, ಇದು ಮಾತನಾಡುವಾಗ ಭಿಕ್ಷಾಪಾತ್ರೆ ಕುಬೇರ ಕೊಡುವುದು, ನನ್ನಲ್ಲಿಗೆ ಬರಬೇಡ ಅಂತ ಇರ್ಬೋದು, ನನ್ನಲ್ಲಿಗೆ ಬರಬೇಡ ಅಂತ ಭಿಕ್ಷಾಪಾತ್ರೆಯನ್ನು ಕೊಟ್ಟು ಬಿಟ್ಟು. ಆ ಭಿಕ್ಷಾಪಾತ್ರೆಗೆ ಮೊದಲು ಭಿಕ್ಷೆ ಹಾಕಿದವಳು ಉಮಾಮಹೇಶ್ವರಿ. ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾದಂಬಿಕಾ ಸತಿ. ಮೊದಲು ಭಿಕ್ಷೆ ತಾಯಿ ಅಲ್ವ, ಅಮ್ಮನೇ ಹಾಕುವುದಲ್ವ ಭಿಕ್ಷೆ ಮೊದಲು. ಮಾತರಮೇವಾಗ್ರೆ ಭಿಕ್ಷಸ್ವ. ಸುಮ್ಮನೆ ಹೇಳಲಿಲ್ಲ ಅಲ್ಲಿ, ತಾಯಿ ಮೊದಲು ಭಿಕ್ಷೆ ಹಾಕೋದು. ಭವತಿ ಭಿಕ್ಷಾ. ಹಾಗಾಗಿ ಭವತಿ ಭಿಕ್ಷಾಂದೇಹಿ ಅಂತ. ಭವತಿ, ಹೇ ಭವತಿ. ಭವತಿ ಅಂದರೆ ಸ್ತ್ರೀಲಿಂಗದ ಸಂಬೋಧನೆ ಅದು. ಭವತಿ ಭಿಕ್ಷಾಂದೇಹಿ, ಮಧ್ಯಮ ಪುರುಷ, ಏಕವಚನ. ದೇಹಿ ಕೊಡು. ತಾಯಿ ಹತ್ರ ಭಿಕ್ಷೆ ಬೇಡುವುದು. ಆಮೇಲೆ ಅಪ್ಪಯ್ಯ ಮತ್ತು ಇನ್ಯಾರೆಲ್ಲ ಇದ್ದಾರೆ, ಭಿಕ್ಷೆ ಹಾಕದೇ ಇದ್ದರೆ ಬೇಜಾರಾಗುವವರೆಲ್ಲ ಮತ್ತೆ ಭಿಕ್ಷೆ ಹಾಕುವುದೇ. ಪುರೋಹಿತರಿಗೆ ಸಿಗ್ತಾರೆ ಇಲ್ಲಿ, ಮತ್ತೆ ಅದು ಕೊಡುವುದು ನೋಡಿ. ಗುರುವಿಗೆ ಕೊಡಬೇಕು ಅಂತ ಅಲ್ಲಿಗೆ ಭವಾನ್ ಭಿಕ್ಷಾನ್ ದದಾತು, ಭಿಕ್ಷೆ ಕೊಡು. ಆಗ ಮೊದಲು ಭಿಕ್ಷೆ ಕೊಟ್ಟವಳು ತಾಯಿ ಉಮಾಮಹೇಶ್ವರಿ. ಛ
ಎಂಥ ಒಂದು ಚಂದದ ಸ್ವರೂಪ. ಆ ಕಾಲಕ್ಕೆ ಯಮುನಾ ನದಿ, ನರ್ಮದಾ ನದಿ ತೀರದಲ್ಲಿ ಸಪರಿವಾರನಾಗಿ ಬಲಿಚಕ್ರವರ್ತಿ ಭೃಗುಕಚ್ಛ ಹೇಳುವಂತಹ ಪ್ರದೇಶದಲ್ಲಿ ಬಹುದೊಡ್ಡದಾದಂತಹ ಯಜ್ಞವನ್ನು ಮಾಡುತ್ತಾ ಬೇಕಾದವರಿಗೆ ಬೇಕಾದಂತಹ ದಾನವನ್ನು ಕೊಡ್ತಾ ಇದ್ದಾನೆ ಅನ್ನುವುದು ಇವನ ಗಮನಕ್ಕೆ ಬಂತು. ಅಗ್ನಿಕಾರ್ಯಾದಿಗಳನ್ನು ಮಾಡಿ ಆ ವಿಷಯ ಗೊತ್ತಾದ ಕಾರಣ ಕೈಯಲ್ಲಿ ಛತ್ರ, ದಂಡ, ಇನ್ನೊಂದು ಕೈಯಲ್ಲಿ ಕಮಂಡಲು, ಪಾದುಕೆಯನ್ನು ಧರಿಸಿ, ಒಂದು ಶಿಖೆ ಎಲ್ಲ ಇತ್ತು ಅವನಿಗೆ, ವಾಮನನಿಗೆ. ಒಳ್ಳೆ ದಷ್ಟಪುಷ್ಟನಾಗಿ ಒಳ್ಳೆ ಗುಂಡಾಗಿದ್ದ ಆ ವಾಮನನನ್ನು ಮತ್ತೆ ನೋಡಬೇಕು ಅಂತ ಎಲ್ಲ ನೋಡ್ತಾ ಇದ್ದಾರೆ. ಇವ ನೇರವಾಗಿ ಬಲಿಚಕ್ರವರ್ತಿ ಮಾಡ್ತಾ ಇದ್ದಂತಹ ಯಜ್ಞಶಾಲೆಗೆ, ಭೃಗುಕಚ್ಛ ಪ್ರದೇಶಕ್ಕೆ ಸಾಕ್ತಾನೆ. ಅಲ್ಲಿಗೆ ತಲುಪಿದ್ದಾನೆ ಯಜ್ಞಶಾಲೆಗೆ. ಕತ್ತಲಾಯಿತು. ಅಲ್ಲಿದ್ದಂತಹ ಋತ್ವಿಜರ ಮನಸ್ಸು ಕತ್ತಲೆ ಆಗಿ ಹೋಯಿತು ಅಂತ. ಹಾಗೆ ಆಗ್ತದೆ ಕೆಲವೊಂದು ಸಲ, ಕತ್ತಲೆ ಆಗಿ ಹೋಯಿತು. ಯಾಕೆ? ಇವನ ತೇಜಸ್ಸು ಆ ಋತ್ವಿಜರ ತೇಜಸ್ಸನ್ನು ಮರೆಮಾಚಿತು ಅಂತ. ಮರೆಮಾಚುವಾಗ ಅವ ಯಾರು ಅಂತ ಕಾಣುವುದಿಲ್ಲ. ಯಾರು ಅಂತ ಕಾಣದೇ ಇರುವುದು ಯಾವಾಗ? ಕತ್ತಲಾದಾಗ ಅಲ್ವಾ? ಹಾಗಾಗಿ ನಮ್ಮ ತೇಜಸ್ಸನ್ನು ಅಪಹಾರ ಮಾಡುವಂತಹ ಇದು ಮಹಾ ತೇಜಸ್ಸು ಯಾವುದು ಅಂತ ಎಲ್ಲ ನೋಡ್ತಾರೆ, ಸರಿ ಕಾಣುವುದೂ ಇಲ್ಲ ಅತ್ಲಾಗಿ. ಆದರೂ ಹೇಳದೆ ಗೊತ್ತುಂಟಾ, ನಮ್ಮಿಂದ ಹೆಚ್ಚಿನ ತೇಜಸ್ಸಿನವ ಬಂದಿದ್ದಾನೆ ಅಂತ ಹೇಳಿಕೊಂಡು ಈ ಭೃಗು ಮಹರ್ಷಿಗಳೇ ಮೊದಲಾದವರು ಎದ್ದು ನಿಂತರು. ಎದ್ದು ನಿಂದು ಯಜಮಾನ ಅವನಿಗೂ ಗೊತ್ತಾಗ್ತದೆ, ಓಹ್ ಯಾರೋ ಒಬ್ಬ ಬ್ರಾಹ್ಮಣ ಭಟು ಬಂದಿದ್ದಾನೆ. ಬ್ರಾಹ್ಮಣ ಆ ಕಾಲಕ್ಕೆ ಬಲಿಚಕ್ರವರ್ತಿಗೆ ಬ್ರಾಹ್ಮಣರು ಅಂತಂದರೆ ಆಯಿತು, ಎಲ್ಲಿಲ್ಲದ ಗೌರವ, ಏನು ಬೇಕಾದರೂ ಕೊಟ್ಟನವ. ಅಂತಹ ಒಂದು ಸಂದರ್ಭ ಆ ಕಾಲದಲ್ಲಿ. ಬ್ರಾಹ್ಮಣ ಭಟು ಬಂದಿದ್ದಾನೆ ಅಂತ ಹೇಳಿಕೊಂಡು ಸ್ವಾಗತಾದಿಗಳನ್ನು ಮಾಡಿ ಅಭಿನಂದಿಸಿ ಅವನ ಪಾದ ಪ್ರಕ್ಷಾಲನಾದಿಗಳನ್ನು ಮಾಡಿಕೊಂಡು ಅವನಿಗೆ ಯೋಗ್ಯವಾದಂತಹ ಆಸನವನ್ನು ಸಮರ್ಪಣೆ ಮಾಡಿದ್ದಾನೆ, ಪೂಜೆ ಮಾಡಿದ್ದಾನೆ. ಆ ಪಾದ ತೊಳೆದಂತಹ ತೀರ್ಥವನ್ನು ತನ್ನ ತಲೆಯಲ್ಲಿ ಧರಿಸಿಕೊಂಡಿದ್ದಾನೆ ಬಲಿಚಕ್ರವರ್ತಿ, ವಾಮನನ ಪಾದ ತೀರ್ಥ. ಸ್ವಾಗತಂತೆ ನಮಸ್ತುಭ್ಯಂ, ನಿನಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಾ ಏನು ಮಾಡಬೇಕು ಹೇಳು, ಏನು ಕೊಡಬೇಕು ಹೇಳು, ನಿನಗೆ ಬೇಕಾದ್ದನ್ನು ಕೇಳು. ನನ್ನ ಕುಲವೇ ಇವತ್ತು ನಿನ್ನ ಪ್ರವೇಶದಿಂದಾಗಿ ಪಾವನವಾಯಿತಯ್ಯ. ನನ್ನ ಹಿರಿಯರೆಲ್ಲ ಇವತ್ತು ಪವಿತ್ರರಾಗಿ ಹೋದರು. ನಾ ಮಾಡುವಂತಹ ಈ ಯಜ್ಞ ಇವತ್ತು ಸಾರ್ಥಕ ಆಯಿತು, ಯಾಕೆ ನೀ ಬಂದಿದ್ದಿ. ಏನೆಲ್ಲ ಬಯಸ್ತೀನಿ ನೀನು, ಏನು ಬೇಕು ನಿನಗೆ ಅದನ್ನು ನಾ ಕೊಡ್ತೇನೆ. ಯದ್ಯದ್ವಟೋ ವಾಂಛಸಿ ತತ್ಪ್ರತೀಚ್ಛಮೇ, ನೀನು ಯಾವುದೋ ಒಂದು ಬೇಕು ಅಂತ ಹೇಳುವಂತಹ ಭಾವನೆಯಲ್ಲಿ ನೀ ಬಂದಿದ್ದಿ ಅಂತ ನನಗೆ ಅರ್ಥ ಆಗ್ತದೆ. ಪ್ರಾಯಶಃ ಕನ್ಯಾನ್ವೇಷಣೆಯಲ್ಲಿ ಬಂದದ್ದು ನೀನು. ವಿಪ್ರಸುತಾನು ತರ್ಕಯೇ, ಅಥವಾ ಇನ್ನೇನು ಬೇಕು ನೀ ಹೇಳು, ಮಾತಾಡದಿದ್ರೆ ಗೊತ್ತಾಗ್ತದೇನೋ. ಭೂಮಿ ಬೇಕಾ? ಕೊಡ್ತೇನೆ. ಅಖಂಡ ಭೂಮಂಡಲ ಇವತ್ತು ನನ್ನ ಕೈಯಲ್ಲಿ ಉಂಟು, ಕೊಡ್ತೇನೆ. ಚಿನ್ನ ಬೇಕಾ? ಇಡೀ ಭೂಮಂಡಲದ ಚಿನ್ನಕ್ಕೆ ನಾನೇ ಇವತ್ತು ಅಧಿಪತಿ. ಅದನ್ನು ಇವತ್ತು ಕೂಡ ಚಿನ್ನವಾಗದಾಗಿ ಇಟ್ಟುಕೊಂಡಿದ್ದೇನೆ. ಅಥವಾ ಪಂಚಭಕ್ಷ ಪರಮಾನ್ನ ಬೇಕಾ? ಹೋಗು, ಹೇಳಿದ್ದೇನೆ. ಅಥವಾ ಕುಡಿಯುವುದಕ್ಕೇನಾದರೂ ವಿಶೇಷ ಹಣ್ಣಿನ ರಸ ಬೇಕಾ? ಅದಕ್ಕೆ ವಿಭಾಗವೇ ನಮ್ಮಲ್ಲಿ ಬೇರೆ ಉಂಟು, ಕೊಡ್ತಾರೆ, ಹೇಳಿದ್ದೇನೆ. ಬಂದವರಿಗೆ ಯಾವುದು ಕಡಿಮೆ ಆಗಬಾರ್ದು. ಅಥವಾ ವಿಪ್ರಕನ್ಯಾ, ಬ್ರಾಹ್ಮಣ ಹುಡುಗಿ ಬೇಕಾ? ವಿಪ್ರಕನ್ಯಾಂ ಇದ್ದಾರೆ ನಮ್ಮಲ್ಲಿ, ಋಷಿಮುನಿಗಳ ಮಕ್ಕಳು, ಪ್ರಾಯಕ್ಕೆ ಬಂದವರು, ಕೊಡ್ತೇನೆ. ಎಷ್ಟು ಬೇಕು? ವಿಪ್ರಕನ್ಯಾ. ಅಥವಾ ಒಂದು ಗ್ರಾಮ ಬೇಕಾ? ಏನೂ ಕಡಿಮೆ ಇಲ್ಲ, ಇದೆಲ್ಲವೂ ನನ್ನದೇ. ನಿನ್ನದು ನನ್ನದೇ, ನನ್ನದು ನನ್ನದೇ, ಯಾರದ್ದು ಇಲ್ಲ, ನನ್ನದೇ ಅಲ್ಲ. ಗ್ರಾಮಾನ್ ಸಮೃದ್ಧಾನ್, ಕುದುರೆ, ಆನೆ, ಕೋಶ, ಏನು ಬೇಕು ಎಲ್ಲವನ್ನು ನೀನು ಬೇಕಾದ್ದನ್ನು ಕೇಳು. ನೋಡಪ್ಪ, ನೀನು ಎಲ್ಲವನ್ನೂ ಕೊಡ್ತಿ. ಯಾಕೆ? ನಿನ್ನ ಕುಲವೇ ಹಾಗೆ. ವಾಮನ ಹೇಳುವುದು, ನಿನ್ನ ಕುಲದಲ್ಲಿ ಯಾರೂ ಕೂಡ
ಇಲ್ಲ ಅಂತ ಹೇಳಲಿಲ್ಲ ಬಂದವರಿಗೆ. ನಿನ್ನ ಕುಲ ಅಂತಂದರೆ ಏನು? ಆ ಹಿರಣ್ಯಾಕ್ಷ, ಆ ಹಿರಣ್ಯಕಶಿಪು, ಆ ಪ್ರಹ್ಲಾದ, ಆ ವಿರೋಚನ, ಛ ಛ ಛ, ಏನಲ್ಲ ಯೋಗ್ಯತಾವಂತರು. ಆ ನಿನ್ನ ಅಪ್ಪಯ್ಯ, ಅವ ಇಂದ್ರ ಯಾವುದೋ ವೇಷ ಮಾಡಿಕೊಂಡು ಬಂದ, ಅವನಿಗೆ ಗೊತ್ತಾಗಲಿಲ್ಲ, ತನ್ನ ದೇಹವನ್ನೇ ಕೊಟ್ಟು. ಇಂಥವರೆಲ್ಲ ನಿನ್ನಲ್ಲಿ ಇದ್ದಾರೆ. ಮತ್ತು ನೀನು ಮಹಾತ್ಮನೇ ಸರಿ. ಹಾಗೆಂತ ನಾನು ಈಗ ನೀನು ಹಾಗೆಲ್ಲ ಕೇಳಿದ್ದಿ ಅಂತ ಹೇಳಿಕೊಂಡು ನಾನು ಕೇಳಲಿಕ್ಕಾಗ್ತದಾ? ನೀನು ಕೊಡ್ತಿ, ಹೌದು. ನನಗೆ ಬೇಕಾದಿಷ್ಟಯ್ಯ. ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದ. ನೋಡು, ನನ್ನ ಈ ಪಾದದ ಅಳತೆ ಕಾಣ್ತದಲ್ವ? ಈ ಪಾದ ಊರುವಷ್ಟು 3 ಹೆಜ್ಜೆಯ ಭೂದಾನವನ್ನು ನೀ ಕೊಡಬೇಕು. ದೊಡ್ಡ ವಿದ್ವಾಂಸರಾಗ ಮಾತಾಡ್ತೀಯಲ್ಲ ಮಾರಾಯ ನೀನು. ಬ್ರಾಹ್ಮಣ ವೃದ್ಧ ಸಮ್ಮತ. ನೀನು ನೋಡಿದ್ರೆ ಹುಟ್ಟಿ 3 ಸಂಕ್ರಾಂತಿಗಳಿಲ್ಲ, 3 ಮಾವಿನಕಾಯಿ ಅಷ್ಟಿದ್ದಿ ನೀನು. ಆದರೂ ಕೂಡ ಮಾತಾಡೋದು ನೋಡಿ ದೊಡ್ಡ ದೊಡ್ಡ ಅಜ್ಜಂದರು ಮಾತಾಡಿದಾಗೆ, ವೃದ್ಧ ಸಮ್ಮತ ತಿಳಿದವರು ಮಾತಾಡಿದಾಗೆ. ಎಂಥದ್ದು ಇನ್ನು 3 ಹೆಜ್ಜೆಯಷ್ಟು ಭೂದಾನವ. ಈಗ ನನ್ನ ಮರ್ಯಾದೆ ತೆಗಿಬೇಕು. ಹೌದು, ಇವ ಇಡೀ 3 ಲೋಕವೇ ಇವನ ಕೈವಶವಾಗಿದೆ. ಇವ ಹೋಗಿ 3 ಹೆಜ್ಜೆ ಒಬ್ಬ ಕೋಟ್ಯಾಧೀಶನ ಹತ್ರ ಹೋಗಿ 1 ಲಕ್ಷ ಬೇಕಿತ್ತು ಅರ್ಜೆಂಟ್ ಮನೆ ಕಟ್ಟಲಿಕ್ಕೆ, ಒಂದು ಟರ್ನ್ ಓವರ್ ಮಾಡಲಿ. ಕೋಟ್ಯಾಧೀಶನ ಹತ್ರ ಹೋಗಿ 1 ಲಕ್ಷ ಕೇಳುವುದ? ಇವನಿಗೆ ಮರ್ಯಾದೆ ಇಲ್ಲ, ಅವನಿಗೆ ಮರ್ಯಾದೆ ಇಲ್ವಾ ಕೋಟ್ಯಾಧೀಶನಿಗೆ? ಹಾಗುಂಟು ಎಲ್ಲಿಯಾದರೂ ಒಂದು ಕೋಟಿ ಏನಾದ್ರು ಕೇಳುವುದಪ್ಪ ಅವನ ಹತ್ರ. ನಾಳೆ ಇನ್ನೊಂದು ಕೆಲವು ತಿಂಗಳು ಬಿಟ್ಟು ಕೊಡ್ತೇನೆ, ಸ್ವಲ್ಪ ಈಗ ಜಸ್ಟ್ ಒಂದು ಟರ್ನ್ ಓವರಿಗೆ ಅಂತ 1 ಕೋಟಿ ತಕ್ಕೊಳ್ಳೋದು, ಬೇಕಾದ್ದನ್ನು ಅನುಭವಿಸೋದು. ಇದು ಎಂಥದಯ್ಯ 3 ಹೆಜ್ಜೆ? ನನ್ನ ಹತ್ರ ನೀ ಕೇಳುವುದಾ? ನನ್ನ ಹತ್ರ ಕೇಳುವುದೇನು? ಭೂಯೋ ಯಾಚಿತು ಮರ್ಹತಿ. ಇಡೀ ಭೂಮಿಯನ್ನು ಕೇಳಯ್ಯ, ಕೊಡ್ತೇನೆ ನಾನು. ಎಲ್ಲ ಹೌದಯ್ಯ. 3 ಹೆಜ್ಜೆ ಕೊಟ್ಟದ್ದರಿಂದಲೇ, 3 ಹೆಜ್ಜೆಯ ಭೂದಾನವನ್ನು ಕೊಟ್ಟದ್ದರಿಂದಲೇ ಸಂತೋಷ ಆಗದೇ ಇದ್ದರೆ ನೀನು 3 ಗ್ರಾಮ, ನೀನು 3 ಲೋಕವನ್ನು ಕೊಟ್ಟರೆ ಸಂತೋಷ ಆದೀತ? ಸಂತೋಷ ಆದೀತ? ಆಗಲಿಕ್ಕೆ. ತ್ರಿಭಿ ಕ್ರಮೈರಸಂತುಷ್ಟ ದ್ವೀಪೇನಾಪಿ ನ ಪೂರ್ಯತೆ. ಒಂದು ದ್ವೀಪ ಕೊಟ್ಟು ಕೂಡ ಸಮಾಧಾನ ಆಗಲಿಕ್ಕಿಲ್ಲ. ಹಾಗಾಗಿ ನಾವು ಬ್ರಾಹ್ಮಣರು, ನಮಗೆ ಸಿಕ್ಕಿದ್ದರಿಂದ ನಾವು ಸಂತೋಷ ಪಡ್ಕೊಳ್ಳೋದು. ನಾ ಸಂತುಷ್ಟ ಸ್ತ್ರೀಭಿರ್ಲೋಕೈ. ಅಸಂತುಷ್ಟನಾದರೆ ಅವನ ತೇಜಸ್ಸು ಕ್ರಮೇಣ ಹ್ರಾಸವಾಗ್ತದೆ ಅಂತೆ. ತೇಜೋ ವಿಪ್ರಸ್ಯ ವರ್ಧತೆ. ಸಿಕ್ಕಿದ್ದರಿಂದ ಸಂತೋಷ ಪಟ್ಟರೆ ಅವನ ತೇಜಸ್ಸು ವರ್ಧನೆಯಾಗ್ತದೆ. ಆಗಲಿಲ್ಲ, ಸಂತೋಷ ಆಗಲಿಲ್ಲ ಅಂತ ಆದರೆ ತೇಜಸ್ಸು ಕುಂಠಿತವಾಗ್ತದೆ. ಹಾಗಾಗಿ ನನಗೆ ಬೇರೆ ನಿನ್ನ ಯಾವ ಆಕರ್ಷಣೆಯೂ ಬೇಡ. ನನಗೆ ಬೇಕಾದ್ದು 3 ಹೆಜ್ಜೆಯ ಭೂಮಿ, ಅದನ್ನು ಕೊಡು. ಸರಿ ಆಯ್ತಪ್ಪ, ಸುಮ್ಮನೆ ಹರಟೆ ಮಾಡಿಕೊಂಡು ಆಯಿತು, 3 ಹೆಜ್ಜೆ ಭೂಮಿದಾನ ಅಲ್ವಾ, ಈಗ ಕೊಡ್ತೇನೆ ಅಂತ ಹೇಳಿಕೊಂಡು ಕಮಂಡಲು ಇದನ್ನ ಮಮ ಅಂತ ಹೇಳಬೇಕಲ್ಲ. ಇದನ್ನು ಮತ್ತೆ ಕೇಳಲಿಕ್ಕಾಗ್ತದೆ ಕೊಟ್ಟದ್ದನ್ನು. ಇದನ್ನ ಮಮ ಅಂತ ಹೇಳಿ ಜಲಕಮಂಡಲವನ್ನು ಹಿಡ್ಕೊಂಡು ಹೇಳ್ತಾನೆ ಬಲಿಚಕ್ರವರ್ತಿ. ಅಷ್ಟೊತ್ತಿಗೆ ಪುರೋಹಿತರೆದ್ರು. ಶುಕ್ರಾಚಾರ್ಯರು, ನಿಲ್ಲು, ಎಂತ ಮಾಡ್ತಾ ಇದ್ದಿ? ಏನದು ಕೈಯಲ್ಲಿ ಎಂಥದ್ದು? ದಾನವಾರಿ. ದಾನ ಕೊಡಬೇಕಿದ್ರೆ ವಾರಿಯನ್ನು ಬಿಟ್ಟು ತುಳಸಿ ಎಲೆ ಬಿಟ್ಟು ಕೊಡೋದು ಅಂತ ಉಂಟು ನೋಡಿ ನಮ್ಮಲ್ಲಿ. ಪುನಃ ಬರಲಿಕ್ಕಿಲ್ಲ ಅಂತ ಆದರೆ ಅದು ತುಳಸಿ ಎಲೆ ಬಿಟ್ಟು ಕೊಟ್ಟಾಯ್ತದು. ಅದು ಕ್ರಮ. ಅದು ತುಳಸಿ ಎಲೆ ಬಿಟ್ಟರೆ ಮತ್ತೆ ಪುನಃ ಇವನಿಗೆ ಕೇಳುವ ಅಧಿಕಾರ ಇಲ್ಲ, ಅರ್ಹತೆಯನ್ನು ಕಳ್ಕೊಳ್ತಾನೆ. ಕೈಯಲ್ಲಿ ದಾನವಾರಿ. ಬಂದದ್ಯಾರು? ವಾಮನ ಅಲ್ವಾ? ಹೇ ಮೂರ್ಖ, ಅವ ದಾನವಾರಿ. ಬಂದದ್ದು ದಾನವಾರಿ, ನಿನ್ನ ಕೈಯಲ್ಲಿರುವುದು ದಾನವಾರಿ, ಅಲ್ಲಿ ಬಂದದ್ದು ದಾನವಾರಿ. ದಾನವಾರಿ, ವಾರಿ ಅಂದರೆ ಜಲಂ, ನೀರು. ಅಲ್ಲಿ ಬಂದದ್ದು ದಾನವ ಅರಿ, ಬಂದದ್ದು ದಾನವಾರಿ.
ದೇವಾನಾಂ ಕಾರ್ಯಸಾಧಕ, ದೇವತೆಗಳ ಕಾರ್ಯಸಾಧನೆ ಮಾಡಬೇಕು ಹೇಳುವಂತಹ ಉದ್ದೇಶದಿಂದ ಬಂದಿದ್ದಾನೆ ವೇಷ ಹಾಕ್ಕೊಂಡು. ಆ ದೇವತೆಗಳಿಗೆಲ್ಲ ಕಳೆದು ಹೋದಂತಹ ಸಂಪತ್ತನ್ನು ಮತ್ತೆ ಕೊಡಿಸಬೇಕು ಅಂತ ಹೇಳುವಂತಹ ಲಕ್ಷ್ಯವನ್ನು ಇಟ್ಟುಕೊಂಡು ಬಂದಿದ್ದಾನೆ. ಕೊಡಬೇಡ ದಾನ, ಎಂಥದ್ದು ಭೂಮಿದಾನ. ಅವ 3 ಹೆಜ್ಜೆ, ಅದು ಅವನ ಸ್ವರೂಪವಾದು. ಹಾಗೊಂದು ಯಾರಾದರೂ ದಾನ ಕೇಳ್ತಾರ? ನೀನು ಬಾಯಿಗೆ ಒಂದಂಗೆ ಮಾತಾಡ್ತೀಯಲ್ಲ, ಬ್ರಾಹ್ಮಣ ಕನ್ಯೆಯನ್ನು ಕೊಡ್ತೇನೆ, ಗ್ರಾಮವನ್ನು ಕೊಡ್ತೇನೆ, ತುರಗ, ಕೋಶ, ಆನೆ, ಅದು ಬೆಳೀತದೆ ಆ ಪಾದ. ನನಗೆ ಅರ್ಥ ಆಗಲಿಲ್ಲ ಅದು ಏನು ಇದ್ದದ್ದು ದಾನ ಕೊಡ್ತೇನೆ ಅಂತ ಎಲ್ಲವನ್ನೂ ಕೊಡುವುದೇ ಕ್ರಮ ಸರಿಯಲ್ಲ. ಅದು ಏನು ಸಂಪಾದನೆ ಎಷ್ಟು ಬೇಕಾದ್ರೂ ಮಾಡ್ಬೋದು, ಮಾಡಿದ ಸಂಪಾದನೆ ಎಲ್ಲ ಹೇಳ್ಕೊಂಡು ಅಲ್ಲಿ ರಶೀದಿ ಬರೆಸುವುದಲ್ಲ. ಒಂದು 5 ವಿಭಾಗ ಮಾಡಬೇಕದನ್ನು. ಮಾಡಿದ ಸಂಪಾದನೆಯನ್ನು 5 ವಿಭಾಗ ಮಾಡಬೇಕಂತ. ಏನು? ಧರ್ಮಾಯ ಯಶಸೆ, ಅರ್ಥಾಯ ಕಾಮಾಯ, ಸ್ವಜನಾಯ ಚ ಪಂಚಥಾ ವಿಭಜನ್ ವಿತ್ತಂ ಇಹ ಅಮುತ್ರ ಚ ಮೋದತೆ. ಧರ್ಮ ಕಾರ್ಯಕ್ಕಾಗಿ ತಾನು ಸಂಪಾದನೆ ಮಾಡಿದಂತಹ ಸಂಪತ್ತನ್ನು ಒಂದಷ್ಟು ವಿನಿಯೋಗ ಮಾಡಬೇಕು. ತಾನು ಯಶಸ್ಸನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಒಂದಷ್ಟು ಸಂಪಾದನೆಯಲ್ಲಿ ವಿನಿಯೋಗ ಮಾಡಬೇಕು. ಧನ ಸಂಪಾದನೆಗೆ ಒಂದಷ್ಟು ಸಂಪಾದನೆ ವಿನಿಯೋಗ ಆಗಬೇಕು. ಇನ್ನೊಬ್ಬರ ತಲೆ ಹೊಡೆದು ಹಣ ಮಾಡುವುದಲ್ಲ. ಕಾಮಾಯ, ತನ್ನ ಸ್ವಂತ ಉಪಯೋಗಕ್ಕೆ ಬೇಕು. ನಾಳೆ ಎಲ್ಲ ದಾನ ಕೊಟ್ಟು ನಾಳೆ ರಸ್ತೆ ಬದಿಯಲ್ಲಿ, ಪೋಳ್ಯದ ಬದಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದ? ಇಲ್ಲ ಅಲ್ಲ. ದಾನಕ್ಕೊಂದು ಬೆಲೆ ಉಂಟು ಅಂತ. ನೀವು ಮಾಡುವ ದಾನಕ್ಕೊಂದು ಬೆಲೆ ಉಂಟು. ಆ ಬೆಲೆಯನ್ನು ನೀವು ಕಾಪಾಡಿಕೊಳ್ಬೇಕು. ಧರ್ಮಾಯ ಯಶಸೆ, ಅರ್ಥಾಯ ಕಾಮಾಯ, ಸ್ವಜನಾಯ ಚ. ತನ್ನವರು ಅಂತ ಯಾರಿರ್ತಾರೆ, ದುಃಖಿಗಳು ಅಂತ ಯಾರಿರ್ತಾರೆ, ಅಂಥವರಿಗೆ ನಿನ್ನ ಸಂಪಾದನೆಯಲ್ಲಿ ಒಂದಷ್ಟು ಅಂಶವನ್ನು ವಿನಿಯೋಗ ಮಾಡು. ಹೀಗೆ ಪಂಚಥ 5 ಪ್ರಕಾರವಾಗಿ ವಿಭಾಗ ಮಾಡಿ ಅದನ್ನು ಆ ರೀತಿಯಲ್ಲಿ ಕಾರ್ಯರೂಪಕ್ಕೆ ಇಳಿಸಿದರೆ ನಿನಗೆ ಜೀವ ಇರುವಲ್ಲಿವರೆಗೆ ಇಲ್ಲಿ ಸುಖ ಸಿಗ್ತದೆ, ಜೀವ ಹೋದ ಮೇಲೆ ಅಲ್ಲಿ ಸುಖ ಸಿಗ್ತದೆ. ಬುದ್ಧಿ ಇಲ್ಲದಾಗ ನೀವು ಮಾಡಬೇಡ, ಬಿಡೋದನ್ನು. ಹಾಗೆಲ್ಲ ಅದೆಲ್ಲ ಅಪಾಯ. ಅದು ಅವ ಬಂದಿದ್ದಾನೆ ಅಂತ, ಅವ ಕೇಳಿದ್ದಾನೆ ಅಂತ ಕೊಡುವುದು ಮಹಾ ಅಪಾಯ. ಅದು ಅವ ಯಾರು ಸರಿಯಾಗಿ ತಿಳ್ಕ. ಅದಿತಿ ದೇವಿ, ಕಶ್ಯಪರಿಂದ ಅದಿತಿ ದೇವಿಯ ಗರ್ಭದಲ್ಲಿ ಉದಿಸಿ ಬಂದಂತಹ ಸಾಕ್ಷಾತ್ ವೈಕುಂಠಲೋಕವಾಸಿಯಾದಂತಹ ಶ್ರೀಹರಿ. ಅವ ಈ ರೀತಿಯಲ್ಲಿ ಇರುವುದಿಲ್ಲ. ನೀ ಕೊಟ್ಟ ಮೇಲೆ ದಾನವನ್ನು ಅವ ಬೆಳೀತಾನೆ. ಇವ ಏನು ಬಲಿ ಚಕ್ರವರ್ತಿನ ಸಾಮಾನ್ಯನ, ಮಹಾಧರ್ಮಿಷ್ಠ. ಅದಕ್ಕೆ ದೊಡ್ಡ ಸಂಗತಿ ಮಾಡುವುದಿಲ್ಲ ಅಷ್ಟೇ ಅಲ್ವಾ. ಅವನೇ ಹೌದು ಅಂತಾದರೆ, ಅವ ದಾನವಾರಿಯೇ ಹೌದು ಅಂತಾದವ ಆದರೆ ನೀವು ಹೇಳಿದಾಗ ನಾನು ಕೊಡುವುದಿಲ್ಲ, ಅವ ತೆಕ್ಕೊಳ್ಳದೆ ಇರ್ತಾನೆ. ತಲೆ ಕಡುದಾದರೂ ನನ್ನದ್ದಂತೆ ಕೊಡ್ತಾನೆ ಅವ. ಹಾಗಾಗಿ ಅವನೇ ಬಂದಿದ್ದಾನೆ ಅಂತಾದರೆ ನನ್ನ ಸೌಭಾಗ್ಯದ ಬಾಗಿಲು ಇವತ್ತು ತೆರೆದುಕೊಂಡಿದೆ ಅಂತ ಅರ್ಥ. ಹಾಗಾಗಿ ನಿಮ್ಮ ಮಾತುಗಳನ್ನೆಲ್ಲ ಗೌರವಿಸಿದ್ದೇನೆ, ಕೃತಿಯಿಂದ ತಿರಸ್ಕರಿಸಿದ್ದೇನೆ, ಕೊಡ್ತೇನೆ ಅಂತ ಹೇಳಿ ಕೊಡುವುದಕ್ಕೆ ಹೊರಡ್ತಾನೆ. ಅಷ್ಟೊತ್ತಿಗೆ ಶುಕ್ರಾಚಾರ್ಯರಿಗೆ ಕೋಪ ಬರ್ತದೆ. ಕೋಪ ಬಂದು ಸರ್ವ ಸಂಪತ್ ಭ್ರಷ್ಟನಾಗಿ, ಸ್ಥಾನಭ್ರಷ್ಟನಾಗಿ ಹೋಗುವಂಥ ಶಾಪವನ್ನು ಕೊಟ್ಟರು. ದೇವರಿಗೆ ಬೇಕಾಗಿ ನಿಮ್ಮ ಶಾಪವನ್ನು ತಲೆಯಲ್ಲಿ ಹೊತ್ತುಕೊಳ್ಳುತ್ತೇನೆ ಅಂತ ಹೇಳಿ ವಾಮನಾಯ ದದಾವೇನ. ಅಷ್ಟೊತ್ತಿಗೆ ಅವನ ಮಡದಿಯಾದಂತಹ ವಿಂಧ್ಯಾವಲಿ ಬಂದು ನೀರು ಹಾಕಬೇಕಲ್ಲ. ಓಂ ತತ್ಸತ್. ಇದನ್ನು ಮಮ ಎಲ್ಲ ನೋಡ್ತಾ ಇದ್ದಾರೆ ದೇವತೆಗಳು. ಆಕಾಶದಲ್ಲಿ ಜಾಗ ಇಲ್ಲ. ಕೊಟ್ಟ ಹಾಗೆ ಇಡೀ ವಿಶ್ವರೂಪವನ್ನು ಬಲಿಚಕ್ರವರ್ತಿ ನೋಡ್ತಾನೆ. ಭಗವಂತನ ವಿಶ್ವರೂಪವನ್ನು ನೋಡಿ ಸತ್ಯಂ ಸಮೀಕ್ಷೆ ಅಬ್ಜಭವೋ ನಖೇಂದುಭಿ. ಇಡೀ ನೋಡ್ತಾನೆ. ನೋಡಿ ಇದ್ದಕ್ಕಿದ್ದಾಗ ಎಲ್ಲವನ್ನು ಆಕ್ರಮಿಸಿ ಬಿಡ್ತಾನೆ. ತನ್ನ ಒಂದು ಪಾದದಿಂದ ಪಾತಾಳ ಲೋಕದವರೆಗೆ ತನ್ನ ಪಾದ ಬೆಳೀತದೆ. ಬೆಳೆದ ಇಡೀ ಸಮಗ್ರ ಭೂಮಂಡಲ. ಈ ಬಲಿಚಕ್ರವರ್ತಿಯ ಆಳ್ವಿಕೆಯಲ್ಲಿ ಯಾವುದೆಲ್ಲ ವಶದಲ್ಲಿತ್ತೋ ಆ ಭೂಮಂಡಲ ಎಲ್ಲ ಅವನ ಶರೀರ ವ್ಯಾಪಿಸಿ ಬಿಡ್ತದೆ. ಅವನ ಒಂದು ಪಾದ ಪಾತಾಳ ಲೋಕದವರೆಗೆ ವ್ಯಾಪಿಸಿ ಬಿಡ್ತದೆ. ಇನ್ನೊಂದು ಪಾದವನ್ನು ಹೇಗೆ ಬೆಳೆಸಿದ ಅಂತರಿಕ್ಷ ಲೋಕ ವ್ಯಾಪಿಸಿತು, ಸ್ವರ್ಗಲೋಕಕ್ಕೆ ವ್ಯಾಪಿಸಿತು. ಅದರಿಂದ ಜನಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕದವರೆಗೆ
7 ಲೋಕಗಳಲ್ವ, ಭೂರ್ಭುವಸ್ಸುವಸ್ಸು 7 ಲೋಕ. ಸತ್ಯಲೋಕಕ್ಕೆ ಹೋದಾಗ ಬ್ರಹ್ಮನಿಗೆ ಆದ ಒಂದು ಸಂತೋಷ ನೋಡಬೇಕು. ನಮ್ಮ ದೇವರು ಬಂದರು ಅಂತ ಹೇಳಿಕೊಂಡು ತನ್ನ ಕಮಂಡಲದಿಂದ ಪಾದ ಪ್ರಕ್ಷಾಲನೆಯನ್ನು ಮಾಡಿದ ಬ್ರಹ್ಮ. ಆ ಪಾದ ಪ್ರಕ್ಷಾಲನೆಯ ಪ್ರಭಾವದಿಂದಾಗಿ ವಿಷ್ಣು ಪಾದದಿಂದ ಆ ತೀರ್ಥ ಕೆಳಗೆ ಬಂದು ಗಂಗಾ ನದಿ ರೂಪದಲ್ಲಿ ಅದು ರೂಪಾಂತರಗೊಂಡು ಲೋಕದಲ್ಲಿ ಸರ್ವ ಜನರ ಪಾಪಗಳನ್ನು ಪರಿಹರಿಸ್ತಾ ಬಂತು. ಯಾಕೆ? ವಿಷ್ಣು ತೀರ್ಥ ಅದು. ವಿಷ್ಣು ಪಾದೋದ್ಭವೆ, ವಿಷ್ಣುವಿನ ಮಗಳಾಗಿ ಅವಳು ಪರಿವರ್ತಿತಳಾಗ್ತಾಳೆ ಗಂಗಾ ನದಿ. ಸ್ತುತಿ ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳು. ಎಲ್ಲ ಆಯಿತು. 3ರಲ್ಲಿ 2 ವ್ಯಾಪಿಸಿತು, 2 ಕೊಟ್ಟಾಯಿತು. ಇನ್ನು 1 ಕೊಡಲಿಕ್ಕೆ ಉಂಟು. ಯಾವುದು? ಇನ್ನು 1 ಕೊಡಲಿಕ್ಕೆ ಉಂಟು. ಎಲ್ಲಿಗೆ ಕೊಡಲಿ, ಎಲ್ಲಿ ಇಡ್ಲಿ? ಮಾತಿಗೆ ತಪ್ಪುತ್ತಿ ನೀನು, ನರಕ ಭಾಜನನಾಗುತ್ತಿ. ಏನು ಮಾಡಬೇಕು? ಎಲ್ಲ ವ್ಯಾಪಿಸಿ, ಇನ್ನು ಎಲ್ಲವೂ ನನ್ನದು ನಿನ್ನದು ಅಂತ ಏನಿಲ್ಲ, ಎಲ್ಲ ನನ್ನದೇ. ಇನ್ನು 1 ಪಾದ ಉಂಟು. ಕೊಡ್ತೇನೆ ಅಂತ ಹೇಳಿ ಕೊಡದೇ ಇದ್ದರೆ ಆ ಮಹಾಪಾಪಕ್ಕೆ ನೀ ಗುರಿಯಾಗುತ್ತೀ. ಎಲ್ಲಿ ಇಡ್ಲಿ? ಸ್ವಾಮಿ, ಬೇರೆ ಎಲ್ಲಿ ಇಡ್ತಿ ಸ್ವಾಮಿ? ನಿನ್ನನ್ನು ನೋಡುವುದೇ ಸೌಭಾಗ್ಯ ಅಂತ ಆದಾಗ ಇಕೋ, ಬೇರೆಲ್ಲಿಯೂ ಬೇಡ, ನನ್ನ ತಲೆಯ ಮೇಲೆ ನಿನ್ನ ಶ್ರೀಪಾದವನ್ನು ಇಡು ಸ್ವಾಮಿ, ಧನ್ಯನಾಗ್ತೇನೆ. ಈವರೆಗಿನ ಯಾವ ಸಂಸಾರದಲ್ಲಿ ನಾನು ತೊಳಲಾಡ್ತಾ ಇದ್ದೇನೋ ಆ ಸಂಸಾರ ಬೇಡ ಸ್ವಾಮಿ ನನಗೆ. ನಿನ್ನದ ಆದಂತಹ ಈ ಸೌಭಾಗ್ಯದ ದರ್ಶನ ಆಯಿತು ಅಂತ ಆದರೆ ನಿನ್ನ ಸರ್ವ ಪಾಪಹರವಾದಂತಹ ಶ್ರೀಪಾದವನ್ನು ನನ್ನ ಪಾದದ ತಲೆಯ ಮೇಲೆ ನೀ ಇಟ್ಟೆ ಅಂತಾದರೆ ನನಗಿನ್ನೇನು ಬೇಕು? ಅಷ್ಟೊತ್ತಿಗೆ ವಿಂಧ್ಯಾವಲಿ ಬಂದು ಸ್ತುತಿ ಮಾಡ್ತಾಳೆ. ಇದ್ದಕ್ಕಿದ್ದಾಗೆ ಗರುಡ, ವಿಷ್ಣುವಿನ ವಾಹನ, ವರುಣ ಪಾಶದಿಂದ ಬಲಿಯನ್ನು ಬಂಧಿಸ್ತಾನೆ. ಆ ಹೊತ್ತಿಗೆ ಆಗುವಾಗ ಇವನ ಅಜ್ಜಯ್ಯನಾದಂತಹ ಪ್ರಹ್ಲಾದ ಬರ್ತಾನೆ. ಪ್ರಹ್ಲಾದರಾಯರು ಬಂದರು. ಬಂದಲ್ಲಿಗೆ ಪೂಜೆ ಮಾಡಬೇಕು ಅಜ್ಜಯ್ಯನನ್ನು ಹಿರಿಯರು ಬಂದರು. ಆದರೆ ವರುಣಪಾಶದಿಂದ ಬಂಧಿತನಾದಂತಹ ಬಲಿಚಕ್ರವರ್ತಿ ಕೇವಲ ತಲೆ ತಗ್ಗಿಸ್ತಾನೆ. ನಾಚಿಕೆ ಆಗ್ತದೆ. ಪ್ರಹ್ಲಾದನ ಯೋಗ್ಯತೆ ಏನು ಇವನದ್ದು ಕಮ್ಮಿ ಉಂಟ? ಮಹಾಯೋಗ್ಯತಾವಂತ. ಆದರೂ ಅಜ್ಜಯ್ಯನ ಎದುರು ತಾನು ವಿನೀತ ಭಾವದಿಂದ ತಲೆ ತಗ್ಗಿಸ್ತಾನೆ. ಅಷ್ಟೊತ್ತಿಗೆ ಭಗವಂತನ ಹತ್ರ ಪ್ರಹ್ಲಾದ ಸ್ವಾಮಿ ಹೇಳ್ತಾನೆ, ಒಂದು ಕಾಲದಲ್ಲಿ ಸರ್ವ ಇಂದ್ರ ಪದವಿಯನ್ನು ಕೊಟ್ಟವನು ನೀನೇ ಅಲ್ವ ಸ್ವಾಮಿ, ಇವತ್ತು ಪಡೆದವನು ನೀನೆ, ಅವನ ಕೈಯಿಂದ ಕಿತ್ತುಕೊಂಡವನು ನೀನೆ. ಎಷ್ಟು ಚೆಂದ ನೀ ಕೊಡುವುದು, ಎಷ್ಟು ಚೆಂದವೋ ತಗೊಳ್ಳೋದು ಅಷ್ಟೇ ಚೆಂದ. ಹೃತಂತ ದೇವಾದ್ಯ ಶೋಭನಂ, ಇವತ್ತು ನೀ ತಕ್ಕೊಂಡಿದ್ದಿ ಅದು ಎಷ್ಟು ಚೆಂದ. ಆಗಲಿ, ಎಲ್ಲಿಯೂ ಕೂಡ ಅವ ಜಿಪುಣತನವನ್ನು ಮಾಡಲಿಲ್ಲಯ್ಯ ಪ್ರಹ್ಲಾದ. ಬಲಿ ನಿನ್ನ ಮೊಮ್ಮಗ ಮಹಾಸಾಮರ್ಥ್ಯವಂತ, ಅವನನ್ನು ಪೂರ್ಣವಾಗಿ ಅನುಗ್ರಹಿಸಿದ್ದೇನೆ. ಸುತಲ ಲೋಕಕ್ಕೆ ಅವ ಹೋಗಲಿ, ಅಲ್ಲಿ ನನ್ನದ್ದಾದಂಥ ಅವನ ಭಕ್ತಿಗೆ ನಾ ಒಲಿದ ಕಾರಣ, ಅವನ ಸರ್ವ ತ್ಯಾಗ ಬುದ್ಧಿಗೆ ಒಲಿದ ಕಾರಣ ನನ್ನದ್ದಾದ ಸುದರ್ಶನ ಚಕ್ರ ಅವನ ಸುತಲ ಲೋಕದಲ್ಲಿ ಅವನನ್ನು ರಕ್ಷಣೆ ಮಾಡಿಕೊಂಡಿರ್ತದೆ. ಏನು ಬಲಿಯ ಯೋಗ! ಯಾರಿಗೆ ಸಿಗ್ತದೆ, ಯಾರಿಗೆ ಸಿಗುವುದಿಲ್ಲ. ಸುದರ್ಶನ ಸ್ವಾಮಿಯೇ, ಇವ ಕೇಳಲಿಲ್ಲ, ಸ್ವಾಮಿಯೇ ನನ್ನ ಭಕ್ತನನ್ನು ನಾನು ರಕ್ಷಣೆ ಮಾಡ್ತೇನೆ. ಸುತಲ ಲೋಕದಲ್ಲಿ ಸುದರ್ಶನ ಚಕ್ರ, ಯಾವ ದೇವತೆಗಳೂ ಬರುವುದಿಲ್ಲ ನಿನ್ನನ್ನು ಮಾತಾಡಲಿಕ್ಕೆ, ಮುಟ್ಲಿಕ್ಕೆ. ಮತ್ತು ಇನ್ನು ಬಾಕಿದ್ದವರು ಏನಯ್ಯ, ಹೋಗು, ನಿನ್ನನ್ನು ಸರ್ವತಃ ರಕ್ಷಣೆ ಮಾಡ್ತದೆ ಸುದರ್ಶನ ಚಕ್ರ. ಮುಂದಿನ ಸಾವರ್ಣಿ ಮನ್ವಂತರದಲ್ಲಿ ನನ್ನ ಅನುಗ್ರಹದಿಂದ ನೀನು ದೇವೇಂದ್ರ ಪದವಿಗೆ ಇರುತ್ತಿ. ಅಷ್ಟೊತ್ತಿಗೆ ವರುಣಪಾಶದಿಂದ ಅವನನ್ನು ಬಿಡಿಸಿದರು. ಪ್ರಹ್ಲಾದನಿಗೆ ಹೇಳ್ತಾನೆ, ಅಯ್ಯ ಪ್ರಹ್ಲಾದ, ನೀನು ಭಾಗ್ಯವಂತ, ನಿನ್ನದ್ದೇ ಗುಣ ಅವನಿಗೆ ಬಂದಿದೆ. ನೀವಿಬ್ಬರೂ ಕೂಡ ಸುತಲ ಲೋಕದಲ್ಲಿ ವಾಸ ಮಾಡ್ತಾ ಇರಿ. ಅಲ್ಲಿ ನಿತ್ಯವೂ ಕೂಡ ನನ್ನನ್ನು ನೋಡುತ್ತಾ ಗದಾಪಾಣಿಯಾಗಿರುವಂತಹ ನನ್ನನ್ನು ಆ ದ್ವಾರದಲ್ಲಿ ನೀವು ಯಾವತ್ತೂ ಕೂಡ ನೋಡುತ್ತಾ ಇರಿ. ರಾಕ್ಷಸನಾದರೇನಾಯಿತು? ಪಕ್ಷಪಾತ ಮಾಡಲಿಲ್ಲ ದೇವರು. ನಿನ್ನೊಂದು ಪ್ರಶ್ನೆ ಬಂದಿತ್ತಲ್ಲ ದೇಹಕ್ಕೆ, ಅವರಿಗೆ ಮಾತ್ರ ಹಾಗೆ, ಇವರಿಗೆ ಹೀಗೆ.
ಗದಾಪಾಣಿಯಾಗಿ ನಿತ್ಯವೂ ಕೂಡ ನನ್ನನ್ನು ನೋಡುತ್ತಾ ಇರಿ, ನಿಮಗೆ ಶುಭವಾಗಲಿ, ಮುಂದೆ ಅಚ್ಯುತವಾದಂತಹ ಭಕ್ತಿ ಬರಲಿ ಅಂತ ಅನುಗ್ರಹ ಮಾಡ್ತಾನೆ. ಹಾಗೆ ಹೋಗ್ತಾನೆ. ಇಲ್ಲಿ ಬಲಿಯಿಂದ ಕಿತ್ತುಕೊಂಡಂತಹ ಆ ಸಂಪತ್ತನ್ನು ದೇವೇಂದ್ರನಿಗೆ ಭಗವಂತ ಕೊಟ್ಟು ಅಲ್ಲಿಂದ ಮತ್ತೆ ದೇವೇಂದ್ರನ ತಮ್ಮನಾಗಿ ಉಪೇಂದ್ರನೆಂಬ ನಾಮಧೇಯದಿಂದ ಅವ ಅಲ್ಲಿ ಇರ್ತಾನೆ. ಹೀಗೆ ವಾಮನ ಚರಿತ್ರೆಯ ಕಥೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ನೋಡಿದೆವು. ಮುಂದೆ ಮತ್ಸ್ಯಾವತಾರ, ಸತ್ಯವ್ರತ ಹೇಳುವಂತಹ ಒಬ್ಬ ರಾಜ ಪ್ರಳಯ ಕಾಲದಲ್ಲಿ ಭಗವಂತನ ಅನುಗ್ರಹಕ್ಕೆ ಒಳಗಾಗಿ, ಅದರ ಹಿನ್ನೆಲೆ ಸುಮಾರುಂಟು. ಅದು ಮೀನಾಗಿ ಅವ ಅರ್ಘ್ಯ ಕೊಡುವಾಗ ಅವನ ಕೈಗೆ ಮೀನು ಒಂದು ಬಿತ್ತು, ಅದು ದೊಡ್ಡದಾಯಿತು. ನನ್ನನ್ನು ಕೆರೆಗೆ ಬಿಡಬೇಕು ಅಂತ ಹೇಳಿತು. ಕೆರೆಗೆ ಬಿಟ್ಟಾಗ ಕೆರೆಯೂ ಸಾಕಾಗದೆ ಅದು ವಿಸ್ತಾರವಾಗಿ ಬೆಳೀತದೆ. ಸರೋವರಕ್ಕೆ ಬಿಡು, ಅಲ್ಲಿಯೂ ಸರೋವರವನ್ನು ವ್ಯಾಪಿಸಿತ ಮೀನು. ಸಮುದ್ರಕ್ಕೆ ಬಿಡು. ಅಷ್ಟೊತ್ತಿಗೆ ನನಗೆ ಸಂಶಯ ಬಂತು, ಯಾರು ನೀನು ಅಂತ ಕೇಳಿದವಾಗ, ಸತ್ಯವ್ರತ ಕೇಳಿದವಾಗ ಅದು ಹೇಳ್ತದೆ, ಏನು ಹೆದರಬೇಡ, ನಾನು ಅವನೇ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಳಯವಾಗ್ತದೆ. ಆವಾಗ ಒಂದು ದೊಡ್ಡ ನೌಕೆ ಬರ್ತದೆ. ಆ ನೌಕೆಯಲ್ಲಿ ನೀನು ಇಲ್ಲಿದ್ದವರನ್ನೆಲ್ಲ ಹತ್ತಿಸಿಕೊಂಡು ಅದರಲ್ಲಿ ಕೂತ್ಕೊಳ್ಬೇಕು. ನಾನು ಮುಂದೆ ಸೃಷ್ಟಿ ಆಗುವಲ್ಲಿವರೆಗೆ ನೀನು ನೀರಿನಲ್ಲಿಯೇ ಈ ನೌಕೆಯಲ್ಲಿ ನೀನು ತಿರುಗಾಡ್ತಾ ಇರ್ತೀಯ, ಹಡಗು. ಆಯಿತು ಅಂತ ಹೇಳಿ ಪ್ರಳಯ, ನೀರು ಉಕ್ಕಿ ಬರ್ತದೆ. ಸಮಗ್ರ ಬ್ರಹ್ಮಾಂಡವೇ, ಪ್ರಪಂಚವೇ ಪ್ರಳಯವಾಗಿ ನೀರಿನಿಂದ ಆವೃತವಾಗ್ತದೆ. ಆವಾಗ ಅಲ್ಲಿದ್ದಂತಹ ಋಷಿಮುನಿಗಳನ್ನೆಲ್ಲರನ್ನು ಕೂಡ ಕರ್ಕೊಂಡು ಈ ಸತ್ಯವ್ರತ ಅಲ್ಲಿ ಏರ್ತಾನೆ ಹಡಗನ್ನು. ಆ ಹೊತ್ತಿಗಾಗುವಾಗ ಬಹುದೊಡ್ಡದಾದಂತಹ ಇದೇ ಮೀನು ಆ ಹಡಗನ್ನು ಕಟ್ಟಿ ಎಳ್ಕೊಂಡೇ ಬರ್ತಾ ಇರ್ತದೆ. ಯಾರು? ಸಾಕ್ಷಾತ್ ಭಗವಂತನೇ ಮತ್ಸ್ಯಾವತಾರಿಯಾಗಿ ಬಂದದ್ದು. ಆ ಮತ್ಸ್ಯಾವತಾರಿಯಾಗಿರುವಂತಹ ಭಗವಂತನಿಗೂ ಈ ಸತ್ಯವ್ರತನಿಗೂ ಆ ಹಡಗಿನಲ್ಲಿ ಮುಂದಿನ ಸೃಷ್ಟಿಯಾಗುವಲ್ಲಿವರೆಗೆ ನಿರಂತರ ಸಂವಾದ ಆಗ್ತದೆ. ಆ ಸಂವಾದವೇ ಮತ್ಸ್ಯಪುರಾಣ. ಹಾಗೆ ಅದನ್ನು ಸೂಕ್ಷ್ಮವಾಗಿ ಕೇಳಿದೆವು. ಮುಂದೆ ಅಂಬರೀಷ ನವಮ ಸ್ಕಂಧದಲ್ಲಿ ಸೂರ್ಯವಂಶದ ಇತರ ಉಪವಂಶಗಳ ವರ್ಣನೆ, ಚಂದ್ರವಂಶದ ವರ್ಣನೆ, ಅಲ್ಲಿ ಸಾಕ್ಷಾತ್ ಅಂಬರೀಷ ಮಹಾಭಾಗವತನೆನಿಸಿದಂತಹ ಅಂಬರೀಷನ ಚರಿತ್ರೆ ಬರ್ತದೆ. ಪರಮ ವಿಷ್ಣು ಭಕ್ತ. ಅವನ ವಿಷ್ಣು ಭಕ್ತಿಗೆ ಒಲಿದಂತಹ ಭಗವಂತ ಸುದರ್ಶನ ಚಕ್ರವನ್ನೇ ಅವನ ಮನೆಯಲ್ಲಿ ಅನುಗ್ರಹಿಸಿದ್ದ. ಒಂದು ದಿವಸ ದ್ವಾದಶಿ ತಿಥಿಯ ದಿನ, ಏಕಾದಶಿ ಸಮೇತವಾದ ದ್ವಾದಶಿ ತಿಥಿಯ ವಿಷ್ಣುರಾಧನೆಯನ್ನು ಮಾಡಿ ಆ ದ್ವಾದಶಿ ಹೊತ್ತಿಗೆ ಪಾರಣೆಯನ್ನು ಮಾಡಬೇಕು. ಆ ಸಮಯಕ್ಕೆ ದುರ್ವಾಸರು ತಮ್ಮವರ ಜೊತೆಗೆ ಸೇರಿಕೊಂಡು ಬಂದರು. ಅಲ್ಲಿ ಪಾರಣೆಯನ್ನು ಮಾಡಬೇಕಿದ್ದರೆ ಬ್ರಾಹ್ಮಣ ಭೋಜನ ಆಗಬೇಕು. ಆ ಹೊತ್ತಿಗೆ ದುರ್ವಾಸರು ಬಂದು, ನಾನು ಸ್ನಾನ ಮಾಡಿ ಬರ್ತೇನೆ ಅಂತ ಹೇಳಿ ಅವರು ನದಿ ತೀರಕ್ಕೆ ಹೋದರು. ಎಷ್ಟು ಹೊತ್ತಾದರೂ ಬಾರದೇ ಇರುವಂತಹ ಕಾಲಕ್ಕೆ ಏನು ಮಾಡುವುದು, ಇನ್ನು ಸ್ವಲ್ಪ ಒಂದು ಗಳಿಗೆ ಇರುವುದು. ದ್ವಾದಶಿ ಕಳೀತದೆ, ಮತ್ತು ದ್ವಾದಶಿ ಕಳೆದರೆ ಪ್ರಯೋಜನ ಇಲ್ಲ. ದ್ವಾದಶಿ ತಿಥಿಯಲ್ಲಿಯೇ ಪಾರಣೆ ಆಗಬೇಕು. ಅವರು ಬರಲಿಲ್ಲ. ಅವರು ಬಾರದಿದ್ದರೆ ಮಹಾಪರಾಧವಾಗ್ತದೆ ಅಂತ ಬ್ರಾಹ್ಮಣರ ಹತ್ರ ಆಲೋಚನೆ ಮಾಡಿದವಾಗ, ನೀರು ಕುಡಿದ್ರೆ ಮಾಡಿದ ಹಾಗೆಯೂ ಮಾಡದಿದ್ದ ಹಾಗೆಯೂ ಆಗ್ತದೆ, ನೀರು ಕುಡಿದು ಮುಂದೆ ಹೋಗ್ಬೋದು. ಸರಿ, ನೀರು ಕುಡಿದ ಇವ. ಅಷ್ಟೊತ್ತಿಗೆ ದುರ್ವಾಸರು ಬಂದರು. ಬಂದಾಗ ತುಂಬ ಹಸಿತ ಇರ್ತವರಿಗೆ. ಈ ಅಂಬರೀಷ ಬ್ರಾಹ್ಮಣ ಭೋಜನವನ್ನು ಸತ್ಕಾರ ಮಾಡದೆ ಆಹಾರ ಸೇವನೆ ಮಾಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯಿತು. ನಿನಗೆ ಮಾಡ್ತೇನೆ, ನಿನಗೆ ಎಂಥದಿವ ನಾಟಕ, ವಿಷ್ಣು ಭಕ್ತಿ ಅಂತ ಹೇಳಿಕೊಂಡು ತನ್ನ ಕೋಪದಿಂದ ಜಡೆಯಿಂದ ಒಂದು ಕೂದಲನ್ನು ತೆಗೆದು ಅಲ್ಲಿಂದ ಒಂದು ದುಷ್ಕೃತ್ಯವನ್ನು ಸೃಷ್ಟಿ ಮಾಡ್ತಾರೆ ದುರ್ವಾಸರು. ಆ ದುಷ್ಕೃತ್ಯ ಬಂದು ಇವನ ಮೇಲೆ, ಅಂಬರೀಷನ ಮೇಲೆ ಆಕ್ರಮಣ ಮಾಡುವುದಕ್ಕೆ ಹೊರಡುತ್ತದೆ. ಆವಾಗ ಒಳಗೆ ದೇವರ ಕೋಣೆಯಲ್ಲಿದ್ದಂತಹ ಸುದರ್ಶನನಿಗೆ ತಲೆ ಬಿಸಿಯಾಗ್ತದೆ, ಉಗ್ರ ಕೋಪ ಬರ್ತದೆ. ಅವನನ್ನು ಆ ದುಷ್ಕೃತ್ಯವನ್ನು ಬಂದು ನಾಶ ಮಾಡಿಬಿಡ್ತಾನೆ. ಮಾತ್ರ ಅಲ್ಲ, ದುರ್ವಾಸರನ್ನು ಬಿಡುವುದಿಲ್ಲ ಆ ಸುದರ್ಶನ ಸ್ವಾಮಿ. ಅವನನ್ನು ಓಡಿಸಿಕೊಂಡು ಹೋಗ್ತದೆ. ಇವ ಇದ್ದಲ್ಲೆಲ್ಲ ಓಡಿ ಎಲ್ಲಿಯೂ ಜಾಗ ಸಿಗದೆ ನೋಡುವಾಗ ಅವನ ಹಿಂದೆ ಸುದರ್ಶನ ಸ್ವಾಮಿ. ಇನ್ನೇನು ಮಾಡುವುದು ಅಂತ ಹೇಳಿಕೊಂಡು ಬ್ರಹ್ಮಲೋಕಕ್ಕೆ ಹೋದ. ಸ್ವಾಮೀ ರಕ್ಷಣೆ ಕೊಡು ಅಂತ. ನಾವು ವಿಷ್ಣುವಿನ ವಿಷಯದಲ್ಲಿಲ್ಲ, ಅವನೇ ನಮಗೆಲ್ಲರಿಗೂ ಕೂಡ ಅಧಿಪತಿ, ಅವನ ಆಜ್ಞೆಯ ಪ್ರಕಾರ ನಾವು ನಡಿತೇವೆ. ಹಾಗಾಗಿ ಇದು ಅವನ ಭಕ್ತರ ವಿಷಯ, ನಾವು ಆ ವಿಷಯಕ್ಕೆ ಕೈ ಹಾಕುವುದಿಲ್ಲ. ಹೋಗಿ ಬ್ರಹ್ಮ ಬಿಟ್ಟ ಅಲ್ಲಿಂದ ನೇರ ಕೈಲಾಸವಾಸ ಅಂದ ಪರಮೇಶ್ವರನ ಜಾಗಕ್ಕೆ ಹೋದ. ಅಲ್ಲಿ ಪರಮೇಶ್ವರನ ಹತ್ರ ಸ್ತುತಿ ಮಾಡಿ, ನನಗೆ ರಕ್ಷಣೆ ಕೊಡು. ನಾವೆಲ್ಲ ಒಂದೇ, ನಾವು ಮತ್ತೇನಾದ್ರು ಹೆಚ್ಚು ಕಮ್ಮಿ ಮಾಡಿದರೆ ಅವನ ನಿಗ್ರಹಕ್ಕೆ ನಾವು ಒಳಗಾಗಬೇಕಾಗ್ತದೆ ಅಂತ ಹೇಳಿಕೊಂಡು ಶಿವನೂ ಕೂಡ ಅಲ್ಲಿಂದ ಜಾರಿಕೊಂಡ. ವೈಕುಂಠ ಅವನೇ ಅದಕ್ಕೆ ಗತಿ. ಇವನು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗಿ ಶ್ರೀಹರಿಯ ಪಾದ ಹಿಡಿದ, ರಕ್ಷಣೆ ಕೊಡು ಅಂತ.
ರಕ್ಷಣೆ ಕೊಡಲಿಕ್ಕೆ ನಾನು ಜನ ಅಲ್ಲಪ್ಪ, ಅಹಂ ಭಕ್ತ ಪರಾಧೀನಃ. ನಾನು ಭಕ್ತರ ಪರಾಧೀನನಾಗಿದ್ದೇನೆ, ನಾನು ಅಸ್ವತಂತ್ರನಾಗಿದ್ದೇನೆ. ನನ್ನ ಹೃದಯವೇ ಭಕ್ತರದ್ದು, ಭಕ್ತರ ಹೃದಯವೇ ನಾನು ಅಂತಾಗುವಾಗ ಭಕ್ತರ ವಿಷಯದಲ್ಲಿ ನಾನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ನೀನು ಹೋಗಿದ ಅಂಬರೀಷನ ಹತ್ರ ಹೋಗಬೇಕಷ್ಟೆ, ಬೇರೆ ಉಪಾಯ ಇಲ್ಲ. ಸರ್, ನೀವು ಓಡಿದ ಅಂಬರೀಷನ ಹತ್ರ 1 ವರ್ಷ ಸಮಯ, ಇಲ್ಲಿಂದ ಓಡಿ ಹೋಗಿ ವಾಪಸ್ಸು ಬರುವ ಅಲ್ಲಿವರೆಗೆ 1 ವರ್ಷ ಸಮಯ ಖಾಲಿ. ಎಂಥ ಪುಣ್ಯಾತ್ಮ ನೋಡಿ, ನೀರು ಕುಡದೆ ಬದುಕಿದ, ಕಾಯ್ತಾ ಇದ್ದ, ಊಟ ಮಾಡಲಿಕ್ಕೆ ಗೊತ್ತಿಲ್ಲ, ಬಾರದೆ ಬಂದವನೇ ದುರ್ವಾಸ ಮಹರ್ಷಿಗಳು ಈ ಅಂಬರೀಷನ ಕಾಲು ಹಿಡ್ಕೊಂಡು ದಮ್ಮಯ್ಯ. ಅಷ್ಟೊತ್ತಿಗೆ ನನಗೆ ಶರಣಾದಾಗ ಏನು ಮಾಡದೆ ಗೊತ್ತಿಲ್ಲ, ಸುದರ್ಶನ ಸ್ವಾಮಿಯನ್ನು ಸ್ತುತಿ ಮಾಡ್ತಾನೆ. ನಿನ್ನ ಕೋಪ ಉಪಶಮ ಆಗಿ ನೀನು ದೇವರ ಕೋಣೆಯಲ್ಲಿ ಕೂತುಕ ಮಾರಾಯ. ಅಲ್ಲಿಗೆ ಉಪಶಮ ಅಂತ ಆದಾದ ದೇವರ ಕೋಣೆಗೆ ಹೋದ, ಅವ ಕೂತ ಅಲ್ಲಿ. ಕೊನೆಗೆ ಆ ಮಹರ್ಷಿಗಳನ್ನು ಸಂತೈಸಿ ಬೇಕಾದ ಭೋಜನಾದಿಗಳಿಂದ ಅವರನ್ನು ಸಂತೃಷ್ಟಿಗೊಳಿಸಿ ಆಮೇಲೆ ಇವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ ದುರ್ವಾಸರು. ತದನಂತರ ತನ್ನವರ ಜೊತೆಗೆ ಮನೋವೇಗದಲ್ಲಿ ಮತ್ತೆ ಬ್ರಹ್ಮತ್ವ ಸಂಪಾದನೆಗೆ ಬ್ರಹ್ಮಲೋಕಕ್ಕೋಸ್ಕರ ಹೋಗ್ತಾರೆ. ಹೀಗೆ ಅಂಬರೀಷನ ಪರಮ ಭಕ್ತಿಯನ್ನು ನಾವು ಆ ನವಮಸ್ಕಂಧದಲ್ಲಿ ನೋಡ್ತೇವೆ. ತದನಂತರ ರಾಮಾವತಾರ, ಪರಶುರಾಮಾವತಾರ, ರಾಮಾವತಾರ, ಹೀಗೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಹೇಳ್ತಾರೆ. ಯಾದವರ ಚರಿತ್ರೆಯೂ ಕೂಡ ಅದಲ್ಲಿ ಬರ್ತದೆ. ಎಲ್ಲ ಪರಮ ಭಾಗವತರ ಚರಿತ್ರೆಗಳನ್ನು, ಅವರ ಹೆಸರುಗಳು ಇತ್ಯಾದಿಯನ್ನು ಅತ್ಯಂತ ಸುಂದರವಾಗಿ ನವಮಸ್ಕಂಧದಲ್ಲಿ ವಿವರಿಸಿದ್ದಾರೆ. ಮುಂದೆ ದಶಮಸ್ಕಂಧ, 9 ಸ್ಕಂಧಗಳು ಇಲ್ಲಿಗಾಯಿತು. ದಶಮಸ್ಕಂಧ ಸಾಕ್ಷಾತ್ ಈ ಎಲ್ಲ ಅವತಾರಗಳಿಗೆ ಮೂಲಸ್ವರೂಪಿ ಎನಿಸಿದಂತಹ ಕೃಷ್ಣನ ವಿಷಯಕವಾಗಿರುವಂತಹ ಒಂದು ಸ್ಕಂಧ. ಆ ಸ್ಕಂಧದಲ್ಲಿ ನಾವು ಕೃಷ್ಣಾವತಾರದ ಸಂಗತಿಗಳನ್ನು ಒಂದಷ್ಟು ಹೇಳಲಿಕ್ಕಿದ್ದೇವೆ. ಅದು ಹೇಳುವುದಕ್ಕೆ ಮುಂಚೆ ಒಂದು 5 ನಿಮಿಷ ಯಾರಾದರೂ ನಾಮ ಸಂಕೀರ್ತನೆಯನ್ನು ಕೃಷ್ಣನ ಕುರಿತಾಗಿ ಮಾಡಬೇಕು, ಬೇಗ ಬರಬೇಕು. ದರ್ಶಿತೋ ದಾರಶೀಲಂ ಕರತಲಧೃತಶೈಲಂ ವೇಣುವಾದ್ಯೇ ರಸಾಲಂ ವ್ರಜಜನಕುಲಪಾಲಂ ಕಾಮಿನೀ ಕೇಲಿಲೋಲಂ ತರುಣತುಲಸಿಮಾಲಂ ನೌಮಿ ಗೋಪಾಲಬಾಲಂ ತರುಣತುಲಸಿಮಾಲಂ ನೌಮಿ ಗೋಪಾಲಬಾಲಂ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಮೊನ್ನೆಯಿಂದ ಇಂದಿನವರೆಗೆ 1 ರಿಂದ 9ನೇ ಸ್ಕಂಧದವರೆಗೆ ನಾವು ಕಥೆಯನ್ನು ಕೇಳಿದೆವು. ಕೃಷ್ಣನ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇವೆ. ಕೃಷ್ಣ ಅರ್ಥ ಆದ ಅಂತಾದರೆ
ನಾವು ಸಂಪಾದನೆ ಮಾಡಿದ ಅರ್ಥಕ್ಕೆ ವಿಶೇಷವಾದಂತಹ ಸಾರ್ಥಕತೆ ಬರ್ತದೆ. ಪರೀಕ್ಷಿತ ಮಹಾರಾಜನ ಕೌತುಕ ದಿನದಿಂದ ದಿನಕ್ಕೆ ಏರ್ತಾ ಉಂಟು. ಜಿಜ್ಞಾಸೆಗಳು ಪ್ರತಿ ಕ್ಷಣದಲ್ಲಿಯೂ ಕೂಡ ಅನೇಕ ಪ್ರಕಾರಗಳಲ್ಲಿ ವರ್ಧನೆಯಾಗ್ತಾ ಉಂಟು. ಶುಕ ಮಹರ್ಷಿಗಳಲ್ಲಿ ಕೇಳ್ತಾನೆ, ಕಥಿತೋ ವಂಶವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಞಾಂಚ ಉಭಯವಂಶ್ಯಾನಾಂ ಚರಿತಂ ಪರಮಾದ್ಭುತ. ರೋಮಾಂಚವಾಗ್ತದೆ ಈ ಮಾತನ್ನು ಕೇಳುವಾಗ. ಗುರುಗಳೇ, ಈವರೆಗೆ ಇಷ್ಟು ದಿನಗಳ ಕಾಲ ತಾವು ಸೂರ್ಯವಂಶ ಚಂದ್ರವಂಶ ಹೇಳುವಂತಹ ಎರಡು ಯೋಗ್ಯತಾ ಶಕ್ತಿಗಳನ್ನು ಹೊಂದಿದಂತಹ ವಂಶವನ್ನು ತಾವು ಅತಿ ವಿಸ್ತಾರವಾಗಿ ವಿವರಿಸಿದ್ದೀರಿ. ಎಂಥ ಅದ್ಭುತವಾದಂತಹ ಚರಿತ್ರೆ ಅದು. ಒಂದೊಂದು ಭಗವಂತನ ಅವತಾರಗಳನ್ನು, ಭಗವದ್ಭಕ್ತರ ಜೀವನ ಚರ್ಯೆಯನ್ನು ಕೇಳುತ್ತಾ ಕೇಳುತ್ತಾ ಮತ್ತೆ 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 ಕೇಳಬೇಕು ಅಂತ ಅನಿಸ್ತದೆ. ಆ ಚಂದ್ರವಂಶದಲ್ಲಿ ಯದುಕುಲವೆಂಬಂತಹ ಒಂದು ಮಹಾವಂಶದ ಕುರಿತಾಗಿಯೂ ತಾವು ವಿವರಿಸಿದ್ದೀರಿ. ಅದೇ ಯದುವಂಶದಲ್ಲಿ ಸಾಕ್ಷಾತ್ ಭಗವಂತ ಕೃಷ್ಣಾಭಿಧಾನದಿಂದ ಅವತರಿಸಿದ್ದಾನೆ ಅನ್ನುವುದನ್ನು ನಾನು ಕೇಳಿದ್ದೇನೆ ಗುರುಗಳೇ. ಅವನ ಲೀಲೆಗಳನ್ನು ದಯವಿಟ್ಟು ತಾವು ವಿವರಿಸಬೇಕು. ಆ ಯದುವಂಶದಲ್ಲಿ ಅವತರಿಸಿ ಏನೆಲ್ಲ ಲೀಲೆಗಳನ್ನು ಲೋಕಕ್ಕೆ ಪ್ರಕಟಪಡಿಸಿದ ಅದನ್ನು ಮತ್ತೆ ಮತ್ತೆ ನಾನು ಕೇಳಬೇಕು ಅಂತ ಅನಿಸ್ತದೆ ಗುರುಗಳೇ. ಯಾಕೆಂತ ಕೇಳಿದರೆ, ನಿವೃತ್ತತರ್ಷೈರುಪಗೀಯಮಾನಾತ್, ಎಲ್ಲವನ್ನೂ ಬಿಟ್ಟವರು ಆದಂತಹ ಆತ್ಮಾರಾಮರು ಮತ್ತೆ 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 ಸ್ತುತಿ ಮಾಡುವಂತಹ, ಗಾಯನ ಮಾಡುವಂತಹ ಲೀಲಾ ವೈಭವವನ್ನು ಹೊಂದಿದಂತಹ ಮಹಾಸ್ವಾಮಿ. ಸಂಸಾರದಲ್ಲಿ ತೊಳಲಾಟ ಮಾಡುತ್ತಾ ಇರುತ್ತಾ ಏಳುವುದಕ್ಕೆ ಅಶಕ್ತರಾದಂತಹ ಸಂಸಾರಿಗಳಿಗೆ ಔಷಧ ರೂಪದಲ್ಲಿ ಒದಗುವಂತಹ ಮಹಾಶಕ್ತಿ ಅವ ಅಂತ ನಾವು ಕೇಳಿದ್ದೇವೆ. ಅವನ ಕಥೆಯನ್ನು ಕೇಳುತ್ತಾ ಕೇಳುತ್ತಾ ಹೋದಂತೆ ಮತ್ತೆ ಮತ್ತೆ ಕೇಳಿಸಬೇಕೆನಿಸುವಂತಹ ಮನೋಭಿರಾಮವಾದಂತಹ ಕಥೆಗಳು. ಆ ಕಥೆಗಳಿಂದ ಗುರುಗಳೇ ಯಾರು ಸಾಕು ಅಂತ ವಿರಮಿಸ್ತಾರೆ. ಯಾಕೆ ಈ ತುಡಿತ? ನನ್ನ ಅಜ್ಜಂದಿರು ಪಾಂಡವರು ಪಿತಾಮಹಾಮೇ ಸಮರೇ ಅಮರಂಜಯೈ ದೇವವ್ರತಾದ್ಯಾತಿ ರಥೈಸ್ತಿಮಿಂಗಲೈ. ಆ ಬಹುದೊಡ್ಡದಾದಂತಹ ಕೌರವ ಸೈನ್ಯ ಸಾಗರ ಹೇಳುವಂತಹ ಸಾಗರದಲ್ಲಿ ಇದ್ದಂತಹ ದೊಡ್ಡ 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 ತಿಮಿಂಗಿಲಗಳೆನಿಸಿದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇತ್ಯಾದಿ ಇತ್ಯಾದಿ ದೊಡ್ಡ ದೊಡ್ಡ ತಿಮಿಂಗಿಲಗಳಿಂದ ನನ್ನ ಅಜ್ಜಯ್ಯಂದರನ್ನು ಕಾಪಾಡಿದವನು ಆ ಸ್ವಾಮಿ ಅಂತ ನಾನು ಕೇಳಿಬಲ್ಲೆ. ಮಾತ್ರ ಅಲ್ಲ, ಇವತ್ತು ನಿಮ್ಮ ಎದುರು ನಾನು ಈ ರೀತಿಯಾಗಿ ನಿಮ್ಮ ಕಥೆಗಳನ್ನು ಶ್ರವಣ ಮಾಡ್ತಾ ಇದ್ದೇನೆ ಅನ್ನುವುದಕ್ಕೆ ಕಾರಣ ಆ ಸ್ವಾಮಿ. ಇಲ್ಲದಿದ್ದರೆ ಯಾವಾಗಲೋ ನಾನು ನನ್ನ ಅಬ್ಬೆಯ ಹೊಟ್ಟೆಯಲ್ಲಿ ಸತ್ತು ಹೋಗಬೇಕಿತ್ತು ಆ ಅಶ್ವತ್ಥಾಮನಿಂದ ಪ್ರಯುಕ್ತವಾದಂತಹ ಬ್ರಹ್ಮಾಸ್ತ್ರದ ಪ್ರಭಾವದಿಂದ. ಆದರೆ ನನ್ನವ್ವೆಯನ್ನು, ನನ್ನನ್ನು ಕಾಪಾಡುವುದಕ್ಕೆ ಬೇಕಾಗಿ ಅದು ಏನು ಮಾಯಾವೈಭವದಿಂದ ಅಮ್ಮನ ಶರೀರವನ್ನು ಪ್ರವೇಶಿಸಿದಂತಹ ಭಗವಂತ ಅಮ್ಮನನ್ನು, ನನ್ನನ್ನು ಕಾಪಾಡಿದಂತಹ ಮಹಾಪುಣ್ಯ ಪುರುಷ ಅಂತ ನಾನು ಕೇಳಿದ್ದೇನೆ. ಜುಗೋಪ ಕುಕ್ಷಿಂಗತ ಆತ್ತಚಕ್ರ, ಸರ್ವ ಶರಣಾಗತೆಯಿಂದ ಸ್ತುತಿಸಲ್ಪಟ್ಟಂತಹ ಕಾಲಕ್ಕೆ ನನ್ನ ಅಮ್ಮನನ್ನು ರಕ್ಷಣೆ ಮಾಡಿದಂತಹ ಪುರುಷೋತ್ತಮ. ಅದರಿಂದಾಗಿ ಅವನಿಂದಾಗಿ ನಾನು ರಕ್ಷಿತನಾದೆ. ಅಂತಹ ಮಾಯಾ ಮನುಷ್ಯ ಅಂತ ನಾನು ಕೇಳಿದ್ದೇನೆ ಸ್ವಾಮಿ. ಅವನನ್ನು ವಿವರಿಸಬೇಕು ತಾವು. ಯಾಕೆ ಅವ ಈ ಭೂಲೋಕದಲ್ಲಿ ಅವತರಿಸಿದ?
ಅವತರಿಸಿದಂತಹ ಉದ್ದೇಶ ಏನು, ಏನೆಲ್ಲ ಮಾಡಿದ, ಎಲ್ಲವನ್ನೂ ತಾವು ವಿವರಿಸಬೇಕು. ಮತ್ತೆ ಮತ್ತೆ ಆ ಕೃಷ್ಣ ಕಥೆಯನ್ನು ಕೇಳುತ್ತಾ ಜೀವನದಲ್ಲಿ ಇನ್ಯಾವುದನ್ನು ಕೇಳದೇ ಇರುವ ಹಾಗೆ ತಾವು ಅದನ್ನು ವಿವರಿಸಬೇಕು. ನಿಮ್ಮ ಮುಖದಿಂದ ಕೇಳುವುದು ಅಂತಂದರೆ ಅದು ಅಮೃತಪಾನ ಮಾಡಿದ ಹಾಗೆ. ಶುಕ ಮಹರ್ಷಿಗಳಿಗೆ ಅತ್ಯಾನಂದವಾಗ್ತದೆ. ನಿನ್ನ ಬುದ್ಧಿ ಸರಿಯಾದ ಜಾಗದಲ್ಲಿಯೇ ನಿಂತಿದೆ. ಸಹಜವಾಗಿಯೇ ವಾಸುದೇವನ ಕುರಿತಾದಂತಹ ಕಥೆಯಲ್ಲಿ ನಿನಗೆ ರತಿ ಹುಟ್ಟಿದೆ. ವಾಸುದೇವ ಕಥೆ ಅನ್ನುವಂಥದ್ದು ಹೇಳುವನನ್ನು ಪವಿತ್ರಗೊಳಿಸ್ತದೆ. ಮಾತ್ರ ಅಲ್ಲ, ಕೇಳುವವರನ್ನು, ಜಿಜ್ಞಾಸಿಗಳನ್ನು ಕೂಡ ಪವಿತ್ರಗೊಳಿಸ್ತದೆ. ಅಂತಹ ಒಂದು ಪರಮ ಪವಿತ್ರವೆನಿಸುವಂತಹ ಕೃಷ್ಣ ಕಥೆ, ಅದನ್ನು ಕೇಳಬೇಕು. ಒಂದು ಕಾಲ ದ್ವಾಪರಾಂತ್ಯದ ಸಮಯ. ಆ ಸಮಯಕ್ಕಾಗುವಾಗ ಭೂಮಿ ಅಧರ್ಮದಿಂದ ತುಂಬಿ ಹೋಗಿತ್ತು. ಅತ್ಯಾಚಾರ, ಅನಾಚಾರ, ದುರಾಚಾರಾದಿಗಳಿಂದ ಕಂಗೆಟ್ಟು ಹೋಗಿತ್ತು. ಭೂಮಿಯನ್ನು ಆಡಳಿತ ಮಾಡುತ್ತಾ ಇರುವಂತಹ ರಾಜರೇ ರಾಕ್ಷಸರಾಗಿದ್ದರು. ಈ ರಾಕ್ಷಸರ ಆಕ್ರಮಣದಿಂದ ಇಂತಹ ಕೆಲವಲ್ಲ ದೌಷ್ಟ್ಯದಿಂದ ಕಂಗೆಟ್ಟು ಅಸಹ್ಯವಾದ ವೇದನೆಯನ್ನು ಅನುಭವಿಸಿದಂತಹ ಭೂದೇವಿ ಪದೇ ಪದೇ ಪ್ರತಿದಿನ ಕಣ್ಣೀರು ಕಣ್ಣೀರು ಕಣ್ಣೀರು. ಈ ವೇದನೆಯಿಂದ ನನ್ನನ್ನು ನಿವಾರಣೆ ಮಾಡುವವರು ಯಾರು? ಜೀವದ ತಂತು ಮಾತ್ರ ಉಳಿದಿದೆ. ತನ್ನನ್ನಿನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತಾದರೆ ನಾನು ಆ ಬ್ರಹ್ಮದೇವನನ್ನೇ ಶರಣು ಹೋಗಬೇಕು. ಬೇರೆ ದಾರಿ ಇಲ್ಲ, ಕಾಣ್ತಾ ಇಲ್ಲ. ಗೋರೂಪವನ್ನು ತಾಳಿದೆ ಭೂದೇವಿ. ಗೋವಿನ ರೂಪದಲ್ಲಿ ಬ್ರಹ್ಮಲೋಕಕ್ಕೆ ಸಾಗಿತು. ಬ್ರಹ್ಮನನ್ನು ಸರ್ವ ಶರಣಾಗತಿಯಿಂದ ತನಗೆ ಬಂದಂತಹ ಕಷ್ಟ ಪರಂಪರೆಯನ್ನು ನಿವೇದನೆ ಮಾಡ್ತಾಳೆ. ಆವಾಗ ಎಲ್ಲ ದೇವತೆಗಳನ್ನು ಸೇರಿಸಿಕೊಂಡು ಈ ಗೋರೂಪದಲ್ಲಿರುವಂತಹ ಭೂದೇವಿಯನ್ನು ಕರ್ಕೊಂಡು ಕ್ಷೀರ ಸಾಗರ ವಾಸಿಯಾದಂತಹ ಶ್ರೀಹರಿಯಲ್ಲಿಗೆ ಸಾಕ್ತಾನೆ ಬ್ರಹ್ಮ. ಅಲ್ಲಿಗೆ ಹೋಗಿ ನಾನಾ ಪ್ರಕಾರವಾಗಿ ಸ್ತುತಿ ಮಾಡಿದ. ಮಾತ್ರ ಅಲ್ಲ, ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತಃ. ಯಾವ ಭಗವಂತನ ವಿಶ್ವರೂಪವನ್ನು ಕೊಂಡಾಡುವಂತಹ ಪುರುಷ ಸೂಕ್ತ ಅಂತ ವೇದದಲ್ಲಿ ನಾವು ನೋಡ್ತೇವೆ. ಅಂತಹ ಪುರುಷ ಸೂಕ್ತದಿಂದ ಸ್ತುತಿ ಮಾಡಿ ಭಗವಂತನನ್ನು ಒಲಿಸಿಕೊಂಡ ಕಾಲಕ್ಕೆ ಎಲ್ಲಿಂದಲೋ ಒಂದು ಅಶರೀರವಾಣಿಯಾಗ್ತದೆ ಬ್ರಹ್ಮನ ಕಿವಿಗೆ. ಅದನ್ನು ಕೇಳಿದಂತಹ ಆ ಬ್ರಹ್ಮದೇವ ಅದನ್ನು ಹಾಗೆ ಈ ದೇವತೆಗಳಿಗೆ, ಗೋರೂಪವನ್ನು ತಾಳಿದಂತಹ ಭೂದೇವಿಗೆ ಹೇಳ್ತಾನೆ. ಏನು ಹೇಳಿದ ಭಗವಂತ, ಅದೇನು ಸಂದೇಶ ಶರೀರವಾಣಿ ಅಂತ ಕೇಳಿದರೆ, ಬ್ರಹ್ಮನ್ ಭೂಲೋಕದಲ್ಲಿ ನಡೆಯುತ್ತಾ ಇರುವಂತಹ ಯಾವ ಅನಾಚಾರ ಅತ್ಯಾಚಾರ ನನ್ನ ಕಿವಿಗಳಿಗೆ ಬಿದ್ದಿದೆ, ಅದು ಅವಧೃತಃ. ಹಾಗಾಗಿ ನೀವೆಲ್ಲ ದೇವತೆಗಳು, ಋಷಿಮುನಿಗಳು ಭೂಲೋಕದಲ್ಲಿ ಅವತಾರವನ್ನೆತ್ತಬೇಕು. ಗೋಪಾಲಕರಾಗಿ, ಗೋವುಗಳಾಗಿ ನೀವು ಜನ್ಮವನ್ನು ತಾಳಬೇಕು ಭೂಲೋಕದಲ್ಲಿ. ದೇವತಾ ಸ್ತ್ರೀಯರೆಲ್ಲರೂ ಕೂಡ ಗೋಪಿಕೆಯರಾಗಿ ಭೂಲೋಕದಲ್ಲಿ ತಮ್ಮನ್ನು ತಾವು ಪ್ರಕಟಗೊಳಿಸಬೇಕು. ಆಮೇಲೆ ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ ಜನಿಷ್ಯತೆ. ನಾನು ಭೂಲೋಕದಲ್ಲಿ ಅವತರಿಸ್ತೇನೆ. ಅವತರಿಸುವುದಕ್ಕೆ ವಸುದೇವನನ್ನು ತಂದೆಯಾಗಿ ಸ್ವೀಕಾರ ಮಾಡುತ್ತೇನೆ. ವಸುದೇವನ ಮನೆಯನ್ನು ಆರಿಸಿದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ಅಲ್ಲಿನ ಅವತರಿಸಿ ಬರುತ್ತೇನೆ. ನನಗೆ ಸಹಕಾರ ಮಾಡುವುದಕ್ಕೆ, ನನಗೆ ಪ್ರಿಯವನ್ನು ಮಾಡುವುದಕ್ಕೆ ನೀವೆಲ್ಲ ಹೋಗಿ ಅಲ್ಲಿ ಸ್ತ್ರೀಯರಾಗಿ ಹುಟ್ಟಿ. ನನ್ನದ್ದೇ ಆದಂತಹ ಯಾವ ಆದಿಶೇಷ ಹಾಸಿಗೆ ಶಯನ ಇದ್ದಾನೆ, ಆ ಆದಿಶೇಷ ನನ್ನ ಅಣ್ಣನಾಗಿ ಭೂಲೋಕದಲ್ಲಿ ಅವತರಿಸ್ತಾನೆ. ಆಮೇಲೆ ನನ್ನದ್ದಾದ ವೈಷ್ಣವಿ ಮಾಯೆ ನನಗೆ ಸಹಕಾರವನ್ನು ಕೊಡುವ ಉದ್ದೇಶದಿಂದ
ಅವಳೂ ಭೂಲೋಕದಲ್ಲಿ ಅವತರಿಸ್ತಾಳೆ, ನನಗೆ ಬೇಕಾದ ಕೆಲಸವನ್ನು ಮಾಡುವುದಕ್ಕೆ ಹೋಗಿ ಅಂತ ಬ್ರಹ್ಮನ ಕಿವಿಗೆ ಬಿದ್ದಂತಹ ಶರೀರವಾಣಿ. ಅದನ್ನು ಅಲ್ಲಿರುವವರಿಗೆಲ್ಲ ಹೇಳ್ತಾನೆ ಬ್ರಹ್ಮ. ಭೂದೇವಿಗೆ ಸಾಂತ್ವನವನ್ನು ಮಾಡಿ, ಹೆದರಬೇಡಮ್ಮ, ನಾವೆಲ್ಲ ಇದ್ದೇವೆ ನಿನ್ನೊಟ್ಟಿಗೆ. ಸರಿ, ಇದು ಕೃಷ್ಣಾವತಾರದ ಪ್ರಥಮ ಹಿನ್ನೆಲೆ. ಮಥುರಾ ಪಟ್ಟಣ ದಿವ್ಯಮಯವಾದಂತಹ ಎಲ್ಲ ಸಂಗತಿಗಳು. ಅಲ್ಲಿ ಯದುಪತಿ ಎನಿಸಿದಂತಹ ಶೂರಸೇನ ಆ ರಾಜ್ಯವನ್ನು, ಸಾಮ್ರಾಜ್ಯವನ್ನು ಆಳ್ತಾ ಇದ್ದ. ಅಲ್ಲಿ ಉಳಿದಂತಹ ಪ್ರದೇಶಗಳಿಗೂ ಕೂಡ ಅವನೇ ಒಡೆಯನಾಗಿದ್ದ. ಸರ್ವ ಯಾದವರಿಗೂ ಕೂಡ ಅದು ರಾಜಧಾನಿಯಾಗಿತ್ತು ಮಥುರಾ ಪಟ್ಟಣ. ಅಲ್ಲಿಯೇ ಪಕ್ಕದಲ್ಲಿದ್ದಂತಹ ಒಬ್ಬ ಶೂರ ಹೇಳುವಂತಹ ರಾಜ, ಅವನಿಗೆ ಒಬ್ಬ ಮಗನಿದ್ದ, ವಸುದೇವ ಅಂತ ಅವನಿಗೆ ಹೆಸರು. ಮದುವೆಯಾಗುವ ಪ್ರಾಯ. ಈ ಕನ್ಯಾನ್ವೇಷಣೆ ಮಾಡ್ತಾ ಇರುವಾಗ ಉಗ್ರಸೇನನ ಮಗಳೆನಿಸಿದಂತಹ ಸಾಕು ಮಗಳು ದೇವಕಿ ವಿವಾಹ ಪ್ರಾಯಕ್ಕೆ ಬಂದಿದ್ದಾಳೆ. ಅವಳನ್ನೇ ಮದುವೆಯಾಗುವುದು ಅಂತ ಸರ್ವ ಜನ ತೀರ್ಮಾನದ ಪ್ರಕಾರ ವಸುದೇವ ದೇವಕಿಯನ್ನು ಮದುವೆಯಾಗ್ತಾನೆ. ತನ್ನ ಮನೆಗೆ ತಾನು ತೆರಳಬೇಕು ವಧುವನ್ನು ಕರ್ಕೊಂಡು ಅಂತ ನಿಶ್ಚಯಿಸಿದವಾಗ ದೇವಕಿಯ ಅಣ್ಣ ಕಂಸ, ಉಗ್ರಸೇನನ ಮಗ, ಹಾಗೆ ಕಳಿಸೋದ, ಒಂದಷ್ಟು ಬಳಿವಳಿಗಳನ್ನೆಲ್ಲ ಕೊಡಬೇಕು ತಾನೆ. ಹಾಗಾಗಿ ಸಾವಿರ ಗೋವುಗಳನ್ನು, ದೇವಕಿಗೆ ಸಹಾಯ ಮಾಡುವಂತಹ ದಾಸಿಯರನ್ನು, ರಥವನ್ನು, ಒಂದಷ್ಟು ಸಂಪತ್ತುಗಳನ್ನೆಲ್ಲ ಕೊಟ್ಟು ಇವರನ್ನು ನಾನು ಮನೆಯಲ್ಲಿ ಬಿಟ್ಟು ಬರ್ತೇನೆ ಅಂತ ಇವ ಹೋಗ್ತಾನೆ ಕಂಸ. ಮಾರ್ಗದಲ್ಲಿ ಹೋಗುವಾಗ ಇದ್ದಕ್ಕಿದ್ದಾಗೆ ಒಂದು ಅಶರೀರವಾಣಿ ಬರ್ತದೆ, ಕಂಸನ ಕಿವಿಗೆ ಬೀಳ್ತದೆ. ಏನು? ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತಾಯಾಂ ವಹಸೆ ಬುಧ. ಅಯ್ಯ ಮೂರ್ಖ, ಯಾರನ್ನು ನೀನು ಕರ್ಕೊಂಡು ಹೋಗ್ತಾ ಇದ್ದೀಯಾ? ತಂಗಿ ಅಲ್ವಾ? ಆ ತಂಗಿಯ 8ನೇ ಗರ್ಭದಲ್ಲಿ ಹುಟ್ಟುವ ಮಗು ನಿನಗೆ ಮೃತ್ಯುವಾಗ್ತದೆ, ಜಾಗ್ರತೆ. ಬೆವರಿದ್ದರಲ್ಲಿ ಶಾಲೆಲ್ಲ ಒದ್ದೆ ಹೆದರಿಕೆಯಿಂದ. ಕೂಡ್ಲೆ ತಂಗಿಯಿಂದ 8ನೇ ಗರ್ಭ ಅಲ್ವಾ? ತಂಗಿ ಇದ್ರೆ ಅಲ್ವ 8ನೇ ಗರ್ಭ ಅಂತ ಹೇಳಿ ಹೊರೆಯಿಂದ ಖಡ್ಗವನ್ನು ತೆಗೆದ, ಕಡಿಯುವುದಕ್ಕೆ ಅಂತ ಹೊರಟ. ತಲೆ ಕಡಿದ್ರೆ ಮತ್ತೆ ಸುದ್ದಿ ಉಂಟು, ಮತ್ತೆ ಎಂಥದ್ದು ಗರ್ಭ. ಅಷ್ಟೊತ್ತಿಗೆ ಅವನ ಈ ಕೆಟ್ಟ ಕೆಲಸವನ್ನು ಕಂಡಂತಹ ಈ ಭಾವಯ್ಯ, ಯಾರು? ವಸುದೇವ. ಈಗಷ್ಟೇ ಮದುವೆ ಆದ್ದು, ಹೊಸ್ತಿಲು ಪೂಜೆ ಆಗಲಿಲ್ಲ. ಹೊಸ್ತಿಲು ಪೂಜೆ ಆಗದೆ ಹೊಸಕುವುದಕ್ಕೆ ಹೊರಟಿಯಲ್ಲ ನೀನು. ಬೇಡಪ್ಪ, ನಿನ್ನ ಯೋಗ್ಯತೆ ಏನು? ನೀನು ಹೀಗೆಲ್ಲ ಮಾಡುವುದ ನೀನು? ಇದು ನನ್ನ ಮರ್ಯಾದೆ ಪ್ರಶ್ನೆ ಅಲ್ವಾ? ಒಬ್ಬ ಕೊಲೆಗಡುಕನ ತಂಗಿಯನ್ನು ವಸುದೇವ ಮದುವೆ ಆದ ಅಂತ ನಾಳೆ ಊರಲ್ಲಿ ಪ್ರಚಾರ ಮಾಡಿದ್ರೆ ಛೇ, ಸಕಥಂ ಭಗಿನೀಂ ಹನ್ಯಾತ್. ಮದುವೆ ಮನೆಯಲ್ಲಿ ಹೀಗೆಲ್ಲ ಆಗ್ತದಲ್ಲಿ. ಆದರೂ ಅಲ್ಲ, ಅವಳ 8ನೇ ಮೃತ್ಯು ಇವತ್ತಲ್ಲದಿದ್ರು ನಾಳೆ ಆದರೂ ಬರ್ತದಯ್ಯ. ಯಾಕೆ ತಲೆಬಿಸಿ ಮಾಡುವುದು? ಹಾಗೆಲ್ಲ ಮಾಡಬಾರ್ದು. ಎಲ್ಲ ಅವರವರ ಕರ್ಮಕ್ಕೆ ಸರಿಯಾಗಿ ಅವರವರು ಬೇಕಾದ್ದನ್ನು ಅನುಭವಿಸ್ತಾರೆ. ಕೊನೆ ಬೇಕಾದ ರೀತಿಯಲ್ಲಿ ಅವರು ಹೋಗ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮರಣ ಬರ್ತದೆ. ಅಲ್ಲಿ ಏನು ಆಲೋಚನೆ ಮಾಡಲಿಕ್ಕೆ ಏನುಂಟು? ಹಾಗಾಗಿ ದ್ರೋಹ ಮಾಡಬಾರ್ದು. ನೀನು ಇವಳನ್ನು ಕೊಲ್ಲಬಾರ್ದು, ನಿನ್ನ ತಂಗಿಯವಳು. ಆದರೂ ಕೂಡ ಇವ ಜಾರ್ಲಿಲ್ಲಲ್ಲ, ಇವ ಕತ್ತಿ ಜಳಪಿಸ್ತಾ ಇದ್ದ, ಈಗ ಕಡಿತೇನೆ ಈಗ ಅಂತ ಇವನಿಗೆ ಹೆದರಿಕೆ. ಇವ ಆಲೋಚನೆ ಮಾಡಿದ, ಇದು ಹೀಗೆ ಬಿಟ್ಟರೆ ಆಗಲಿಕ್ಕಿಲ್ಲ, ಇವನಿಗೆ ಏನಾದರೂ ಈಗ ಒಂದು ಉಪಾಯ ಮಾಡಬೇಕು ಅಂತ ಹೇಳಿಕೊಂಡು, ಮತ್ತೆ ಮೃತ್ಯು ಅದು ನಮ್ಮ ಕೈಯಲ್ಲಿಲ್ಲ, ಅವನ ಕೈಯಲ್ಲಿಲ್ಲ ಅಂತ ಅವ ಪಡ್ಕೊಂಡಿದ್ದಾನೆ ಅದನ್ನು, ಮೃತ್ಯುವನ್ನು. ನಾವು ಬೇಕಾದಾಗ ಹೋಗಬೇಕು ಅಂತ. ಹಾಗಾಗಿ ಮೃತ್ಯು ಯಾವತ್ತಾದರೂ ಬರುವುದೇ.
ಒಂದು ಉಪಾಯ ಮಾಡಿ ನೋಡುವ ಪಾಸಾಗ್ತದಂತ. ಈಗ ಭಾವಯ್ಯ ಪ್ರದಾಯ ಮೃತ್ಯವೇ ಪುತ್ರಾನ್, ನಿನಗೆ 8ನೇ ಗರ್ಭ ಅಲ್ವಾ, ನಿನಗೆ ನಾವು ಹುಟ್ಟಿದ ಎಲ್ಲ ಮಕ್ಕಳನ್ನು ನಿನಗೆ ತಂದು ಕೊಡ್ತೇನೆ, ಅವ್ರನ್ನ ನೀನು ನಾಶ ಮಾಡು. ಹಾಂ, ಅದಲ್ಲಿ ಮತ್ತೆ ಹೆಚ್ಚು ಕಮ್ಮಿ ಆದರೆ ನನಗೆ ಗೊತ್ತಿಲ್ಲ. ಈಗ ಕೆಲವು ಸಲ 8ನೇ ಮೃತ್ಯು 8ನೇ ಮಗು ಅಂತ ಹೇಳಿಕೊಂಡು ಅತ್ಲಾಗಿತ್ಲಾಗಾದರೆ ಈ 8 ಅಂದರೆ ಎಲ್ಲಿಂದ ಲೆಕ್ಕ ಅಂತಲ್ಲ, ಹಿಂದಿಂದ ಲೆಕ್ಕ ತೆಗೆಯುವುದಾ ಮುಂದಿಂದ ಲೆಕ್ಕ ತೆಗೆಯುವುದಾ, ಎಲ್ಲಿಂದ ಲೆಕ್ಕ ತೆಗೆದರೂ 8 8 ಅಲ್ವಾ. ಈ 8ರಿಂದ 8 7 6 5 ಅಂತ ಹೇಳುವಾಗ 8ಅನ್ನು 1 ಅಂತ ಹೇಳಲಿಕ್ಕುಂಟ, ಅಥವಾ 1ರಿಂದ ಶುರು ಮಾಡುವಾಗ 1ಅನ್ನು 8 ಅಂತ ಹೇಳಲಿಕ್ಕುಂಟ? ಇಲ್ಲ, ಅದು ಒಂದು ಹೌದು. ಇನ್ನೊಂದು ಇಲ್ಲಿಂದ ಹೀಗೆ 8 ಅಂತ ಬರ್ತದ ಕ್ರಮಾನುಗತವಾಗಿ, ಅಥವಾ 8ನೇ ಗರ್ಭ ಅಂತ ಹೇಳಿದ್ದು ಅದು ಪ್ರಾರಂಭದಲ್ಲಿ ಬರ್ತದ ಕೊನೆಗೆ ಬರ್ತದ ಅಂತ ಎಂಥ ಉಲ್ಲೇಖ ಇಲ್ಲ ಅದಲ್ಲಿ, ಶಾಸನದಲ್ಲಿ ರೆಕಾರ್ಡಲ್ಲಿ ಅಂಥದ್ದು ಎಂತ ಇಲ್ಲ. ಹಾಗಾಗಿ ಪ್ರಾರಂಭದಲ್ಲೂ ಬರ್ಬೋದು ಇತ್ಲಾಗಾದರೆ, ಅಥವಾ ಕೊನೆಗೂ ಬರ್ಬೋದು. 8 7 6 5 ಅಂತಲೂ ಹೋಗ್ಬೋದು, 1 2 3 4 5 ಅಂತನಾಗ್ಬೋದು. ಅದೆಲ್ಲ ದೈವಗತಿ, ಯಾರಿಗೂ ಅಲ್ಲ. ಹಾಗಿದ್ದಾಗ ದೈವಗತಿಯನ್ನು ನಾವು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕಷ್ಟೇ. ಇಂತಲ್ಲದಿದ್ದರೂ ನಾಳೆ ಆದರೂ ಹೋಗುವುದೇ. ಹಾಗಾಗಿ ನನ್ನ ಮಕ್ಕಳನ್ನೆಲ್ಲ ನಿನಗೆ ಕೊಡ್ತೇನೆ. ಏವಂ ವಿಮೃಶ್ಯತಂ ಪಾಪಂ. ಅಷ್ಟೊತ್ತಿಗೆ ಬಹಳ ಸಂತೋಷ ಆಯಿತು. ಅದು ಮತ್ತೆ ನೋಡಿಕೊಳ್ಳುವ ಅಂತ. ನಹ್ಯಸ್ಯಾಸ್ತೆ ಭಯಂ ಸೌಮ್ಯ ದ್ವಾಗಾಹ ಶರೀಣಿ ಪುತ್ರಾನ್ ಸಮರ್ಪಯಿಷ್ಯೇ ಸ್ಯಾಹ ಯತಸ್ತೆ ಭಯಮುತ್ಥಿತಂ. ಒಪ್ಪಿಸಿ ಬಿಡ್ತೇನೆ ಅಂತ ತೀರ್ಮಾನಕ್ಕೆ ಬಂದ ವಸುದೇವ ಮನೆಗೆ ಹೋದ. 1 ವರ್ಷ ಆಗ್ತಾ ಬಂತು. ವರ್ಷಕ್ಕೆ 1 ಹಾಗೆ ಹೆರುವುದಕ್ಕೆ ಶುರು ಮಾಡಿದ್ಲು ದೇವಕಿ. ಅಥ ಕಾಲ ಉಪಾವೃತ್ತೆ ದೇವಕಿ ಸರ್ವದೇವತಾ ಪುತ್ರಾನ್ ಪ್ರಸುಷುವೆ. ಕೊನೆಗೊಂದು ಹೆಣ್ಣು ಮಗು ಒಬ್ಬ ಹುಟ್ಟಿದ ಶುರುವಿಗೆ. ಅದನ್ನು ತೆಕ್ಕೊಂಡು ಅದನ್ನು ತೆಕ್ಕೊಂಡು ಹೋದ ಈ ವಸುದೇವ ಕಂಸನಲ್ಲಿಗೆ. ಈಗ ಇದುವೇ 8 ಅಂತಾದರೆ ಹಾಗೆ ಕಂಸ ಬುದ್ಧಿವಂತ ತಕ್ಕೊಂಡು ಹೋದ. ವಾಸುದೇವ ಭಾವಯ್ಯ ಅಂದರೆ ಹೇಗಿರಬೇಕು, ಹೇಳಿದ ಮಾತಿಗೆ ತಪ್ಪಲಿಲ್ಲ ನೋಡಿ. ಸಮತ್ವಂ ದೃಷ್ಟ ಸಮತ್ವಂತ ಚೌರೇಹೆ, ಸತ್ಯ ಮಾತಿನಲ್ಲಿಯೇ ನಿಂತಿದ್ದಾನೆ. ಹಾಗಾಗಿ ಬೇಡಪ್ಪ ಈ ಸಲ ಬೇಡ, ಪ್ರತಿಯಾತು ಕುಮಾರೋಯಂ, ಈ ಮಗು ಹೋಗಲಿ. 8ನೇದ್ದಲ್ಲ, ಆವಾಗ ನೋಡುವ. 8ನೇದ್ದು ಬಂದಾಗಿ 8ನೇದ್ದನ್ನು ಕೊಂದರೆ ಆಯಿತು. ಸುಮ್ಮನೆ ಯಾಕೆ ಪಾಪ ಕಟ್ಟಿಕೊಳ್ಳೋದು? ಪಾಪ ಸುಮ್ಮನೆ ಕಟ್ಟಿಕೊಳ್ಳೋದು ಯಾಕೆ? ಹೌದು, ದುಷ್ಟರಿಗೂ ಕೆಲವೊಂದು ಸರ್ತಿ ಒಳ್ಳೆಯ ಬುದ್ಧಿ ಬರ್ತದೆ ಅಂತ. ನಾರಾಯಣೀಯಂ ಕಾವ್ಯದಲ್ಲಿ ಒಂದು ಮಾತು ಬರ್ತದೆ, ಕೃಷ್ಣನನ್ನು ನೋಡಿ ಹೇಳುವುದವರು. ದುಷ್ಟಾನಾಮಪಿ ಪುಷ್ಟಕರುಣ ದೃಷ್ಟ ಹಿ ಧೀರೇ ಕದಾ ಅಂತ. ದುಷ್ಟರಿಗೂ ಕೂಡ ಒಂದೊಮ್ಮೆ ಪುಷ್ಟಕರುಣೆ ಬರ್ತದೆ, ಇದನ್ನು ನಾವು ನೋಡಿದ್ದೇವೆ. ದೃಷ್ಟ ಹಿ ಧೀರೇ ಕದಾ, ಇದು ಕಂಸನ ವಿಷಯದಲ್ಲಿ ಹೇಳಿದ್ದು. ದುಷ್ಟರೂ ಕೂಡ ಕೆಲವೊಮ್ಮೆ ಶಾಂತರಾಗ್ತಾರೆ ಅಂತ ನಮ್ಮ ವಿಷಯದಲ್ಲಿ. ಹಾಗಾಗಿ ಜಾಗ್ರತೆ ಬೇಕು. ಹಾಗೆ ಅಂತ ಈ ವಸುದೇವನಿಗೆ ನಂಬಿಕಿಲ್ಲ, ಇದು ಯಾವಾಗ ತಿರುಗ್ತದೆ ಅಂತ ಗೊತ್ತಿಲ್ಲ ನೋಡಿ. ಅದು ಕೆಲವೊಮ್ಮೆ ಬರುವುದಲ್ವ ಒಳ್ಳೆ ಮನಸ್ಸು, ಕೊಡುವ ತೊಂದರೆ ಇಲ್ಲ ಅಂತ. ತಥೇತಿ ಸುತಮಾದಾಯ ಹೋದ ಹಾಗೆ. ಆಮೇಲೆ ನಾರದರು ಬಂದರು ಅಲ್ಲಿಗೆ, ಕಂಸನಲ್ಲಿಗೆ. ನಾರದರೆಂತಕ್ಕೆ ಬಂದದ್ದು? ನಮ್ಮ ಈ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳುವ ಹಾಗೆ ಹತ್ತಿಸಿ ಹಾಕಲಿಕ್ಕಲ್ಲ ಅದು. ನಾವು ಅದನ್ನು ವಿರೋಧ ಭಾವದಿಂದ ತಿಳ್ಕೊಂಡಿದ್ದೇವೆ. ನಾರದರು ಹತ್ತಿಸಿ ಹಾಕಲಿಲ್ಲ ಎಲ್ಲೂ ಕೂಡ. ಎಲ್ಲರಿದ್ದರೆ ಹೇಳಿ, ಅದೇ ಹೌದು ಅಂತ ಆಗ್ತಿದ್ರೆ ನಾರದೋಧ್ಯಾತ್ಮ ದರ್ಶನ, ನಾರದರು ಅಧ್ಯಾತ್ಮ ದರ್ಶನರು, ನಾರದೋ ದೇವದರ್ಶನ, ನಾರದರು ದೇವದರ್ಶನರು ಅಂತ ನಾರದರನ್ನು ಕರೀತಿದ್ರ? ಇಲ್ಲ. ಹಿರಣ್ಯಾಕ್ಷನಿಗೂ ದೇವರನ್ನು ತೋರಿಸಿದರು ನಾರದರು. ಇಲ್ಲಿಯೂ ಕಂಸನಿಗೆ ದೇವರನ್ನು ತೋರಿಸುವ ಉದ್ದೇಶ.
ಜಗಳ ಕಂಠ ಅಂತ ಇಲ್ಲ, ಸುಮ್ಮನೆ ಬಾಕಿದ್ದವರು ಮಾಡಿದ್ದು. ಅವರ ಮಟ್ಟಕ್ಕೆ ನಮಗೆ ಏರಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ನಾವು ಅವರನ್ನು ಇಳಿಸಲಿಕ್ಕೆ ನೋಡುವುದಲ್ವಾ. ಇವತ್ತು ನಡೆಯುವ ಸಂಗತಿ ಇದು. ಅವರ ಮಟ್ಟಕ್ಕೆ ಏರಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಮಾತಾಡೋದು ಊರಿನಲ್ಲಿ, ಅಷ್ಟೊತ್ತಿಗೆ ಇಳಿತಾರೆ ಸ್ವೈಕ್ ಅಂತ. ಇದು ಇರುವಂಥದ್ದೇ, ಇದು ಅಲ್ಲಿಂದಲೇ ನಡೆದಿದೆ. ಇದೇನು ಇಂದು ನಿನ್ನೆದಲ್ಲ, ಹೊಸ ವಿಷಯ ಅಲ್ಲ ಇದು. ಮುಂದೆ ಕಾಲ ಹೊರಳುತ್ತಾ ಹೋದಾಗೆ ನಮಗೆಲ್ಲವೂ ಕೂಡ ಉರುಳಾಗಿಯೇ ಪರಿಣಮಿಸ್ತದೆ. ಇಲ್ಲಿ ನಾರದರು ಬಂದರು, ಎಂಥದ ನಿನಗೆ ಬುದ್ಧಿ ಇಲ್ವಾ? ಕಂಸನಿಗೆ ಹೇಳುವುದು ನಾರದ, ಬುದ್ಧಿ ಇಲ್ವಾ ನಿನಗೆ? ಆ ಮಗು 8ನೇ ಗರ್ಭ ಅಂತ ಹೇಳಿದ್ದಲ್ವ, ನಿನಗೆ ಆ ಮಗುವನ್ನು ವಾಪಸ್ ಕಳಿಸಿದ್ದ? ಈಗ ಎಲ್ಲ ನಿನ್ನನ್ನು ಮೆಟ್ಟಿ ತುಳಿಬೇಕು ಅಂತ ಮಾಡ್ತಾ ಇದ್ದಾರೆ ಅವರೆಲ್ಲ ದೇವತೆಗಳು. ಈಗ 8ನೇ ಮಗು ಅಂತ ಹೇಳಿದ್ದನ್ನು ನೀನು ಹೇಗೆ ತಿಳ್ಕೊಂಡೆ? ಅದೆಲ್ಲ ಅತ್ಲಾಗಿತ್ಲಾಗಿ ಆಗಿ ಒಟ್ಟು ಅಡಿಮೇಲೆ ಆದರೆ ನಿನಗೆ ಯಾವಾಗ 8ನೇ ಮಗು ಅಂತ ಏನು ಹೇಳಲಿಲ್ಲ, 8ನೇ ಮಗು ಅಂತ ಹೇಳಿದ್ದಷ್ಟೇ. ಅದು ಮೊದಲ 8ನೇ ಮಗುವ ಕೊನೆ 8ನೇ ಮಗುವ ಅಂತ ಏನೂ ಉಲ್ಲೇಖ ಇಲ್ಲ. ನೀ ಅಷ್ಟು ಆಲೋಚನೆ ಮಾಡಿ, ನೀ ಇಷ್ಟು ಕಲ್ತದ್ಯಾಕಯ್ಯ? ಅಷ್ಟು ಬುದ್ಧಿ ಇಲ್ವ ನಿನಗೆ? ವಿಷಯ ಹೌದು ಅಂತ ಆಯ್ತಲ್ಲ ನಿನಗೆ. ಅದೌದು. ಈಗ ಅದು 8ನೇ ಮಗು ಶುರುವಿಗೆ ಬರ್ತದ ಕೊನೆಗೆ ಬರ್ತದ ಅಂತ ಹೇಗೆ ನಂಬುವುದು ಈ ದೇವರನ್ನು? ಹಾಗಾಗಿ ಇದಕ್ಕೆಲ್ಲ ಕಾರಣ ಎಲ್ಲ ಇವು ಒಳಗೊಳಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಅಪ್ಪಯ್ಯನನ್ನು ನಾನು ಕೋಣೆಗೆ ಹಾಕ್ತೇನೆ, ಬೀಗ ಹಾಕಿ ಕತ್ತಲೆ ಕೋಣೆಗೆ ಅಂತ ಸೆರೆಮನೆಗೆ ತಳ್ಳಿದ ಅಪ್ಪನನ್ನು, ತಾಯಿಯನ್ನು ಕೂಡ ಒಳಗೆ ಹಾಕಿದ. ಆಮೇಲೆ ಈ ವಸುದೇವ ದೇವಕಿಯರನ್ನು ಕೂಡ, ಅದು ಹೊರಗಿದ್ರಲ್ವ ಹುಡುಕಿಕೊಂಡು ಬರುವುದು ಮಗು, ಹಾಗಾಗಿ ಸೆರೆಮನೆಗೆ ಅಟ್ಟಿ. ಉಗ್ರಸೇನಂಚ ಪಿತರಂ ಯದು ಭೋಜಾಂಧಕಾಧಿಪಂ ಸ್ವಯಂ ನಿಗೃಹ್ಯ ಭುಜೇ. ಇವನಿಗೆ ತಲೆಗೆ ಹುಳ ಬಿಟ್ಟು ಹೋದ್ರು ನಾರದರು. ಇವನಿಗೆ ನಿದ್ದೆ ಬರ್ತದ? ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆ ಈ 8ನೇ ಗರ್ಭವೇ ಕಾಣುವುದು. ಅಲ್ಲಿ ಅವನ ಗುಂಪು ಒಂದಿತ್ತು ಗುಂಪು, ಶೂರಸೇನ, ಈ ಪ್ರಲಂಬ, ಬಕ, ಚಾಣೂರ, ಮುಷ್ಟಿಕ, ಅರಿಷ್ಟ, ಎಲ್ಲ ರೀತಿಯ ಅರಿಷ್ಟಗಳಿದ್ವು ಅಲ್ಲಿ ಅವನಲ್ಲಿ. ಎಲ್ಲ ಅರಿಷ್ಟಗಳು ಕೆಲವರ ಮನೆಯಲ್ಲಿ ಇರ್ತದೆ ನೋಡಿ, ಅರಿಷ್ಟಗಳೇ ಇರುವುದು. ಎಂಥ ಅರಿಷ್ಟ ಮಾರಾಯ ನಿನಗೆ! ಹೌದು, ಆ ಅರಿಷ್ಟ ಈ ಅರಿಷ್ಟ ಎಲ್ಲ ಅರಿಷ್ಟಗಳು ಒಂದೇ ಮನೆಯಲ್ಲಿ ಇರುವುದು. ಹಾಗೆ ಈ ಅರಿಷ್ಟಗಳು ಸುಮಾರಿದ್ದು ಇಲ್ಲಿ ಎಲ್ಲ ಅವನೊಂದು ಗುಂಪದು, ಒಂದು ಗುಂಪು. ಆ ಗುಂಪನ್ನೆಲ್ಲ ಕರೆದು ಅವರೆಲ್ಲ ಹೇಳಿದರು, ಈಗ ನಿನಗೆ ಅಷ್ಟೇ ಅಲ್ವಾ, ನಾವಿದ್ದೇವೆ, ಹೆದರಬೇಡ. ಈ ಒಬ್ಬರನ್ನು ಹಾಳು ಮಾಡಲಿಕ್ಕೆ ಬೇಕಾದಷ್ಟು ಜನ ಇರ್ತಾರೆ ನನಗೆ, ನಾವಿದ್ದೇವೆ, ಹೆದರಬೇಡ, ನೀನಿರು, ಎಲ್ಲರನ್ನು ನಾವು ನಾಶ ಮಾಡ್ತೇವೆ ಅಂತ ಹೇಳಿಕೊಂಡು ಊರಿಗೆಲ್ಲ ಹೋದರು. ಅವರು ಇಡೀ ಅಲ್ಲಿ ರಂಪ ಮಾಡಿದರು. ಆ ರಾಕ್ಷಸರೆಲ್ಲ ತೇ ಪೀಡಿತ ನಿವಿವಿಶುಹು, ಅಲ್ಲಲ್ಲಿ ಊರೂರಿಗೆ ಹೋದರು, ಗಲ್ಲಿಗೆ. ಆ ಹೊತ್ತಿಗೆ 6ಕ್ಕೆ 6 ಬಂದಾಯಿತು ಹೊರಗಡೆ. 6 ಮಕ್ಕಳು ಹುಟ್ಟಿದರು, ಇನ್ನು 7ನೇದ್ದು ಹುಟ್ಟಬೇಕು. ಇವಾಗ ಸ್ವಲ್ಪ ಆಲೋಚನೆ ಮಾಡಿದ ದೇವರು, ಸ್ವಲ್ಪ ಆಚೀಚೆ ಮಾಡೋದು ಅಂತ. ಇವಾಗ ಆಸ್ಪತ್ರೆಗಳಲ್ಲಿ ಕೆಲವು ಕಡೆಗಳಲ್ಲಿ ಆಗ್ತದೆ ಆಚೀಚೆ ಮಾಡೋದು. ಪಾಪ ಈ ಹೆತ್ತವಳಿಗೆ ಗೊತ್ತೇ ಆಗುವುದಿಲ್ಲ, ನನ್ನ ಮಗು ಅಂತ ಹೇಳ್ತದೆ ಅದು. ಇಲ್ಲಿ 7ನೇ ಗರ್ಭವನ್ನು ಧರಿಸಿದ್ದಾಳೆ ದೇವಕೀ ದೇವಿ. ಆ ಹೊತ್ತಿಗೆ ಇವರು ಅತ್ಯಂತ ಆಕ್ರಾಂತಳಾಗಿದ್ದಾಳೆ ದೇವಕಿ ಅಂತ ಭಗವಂತನಿಗೆ ಅನಿಸಿತು. ತನ್ನ ಆದಿಮಾಯೆಗೆ ಆಜ್ಞೆ ಮಾಡಿದ, ಇಕೋ ನೀನೀಗ ನೇರ ಹೋಗಿ ಆ ದೇವಕಿ ಹತ್ರ ಹೋಗಬೇಕು. ಅವಳು 7ನೇ ಗರ್ಭವನ್ನು ಧರಿಸಿದ್ದಾಳೆ, ಅದನ್ನು ಮೆಲ್ಲ ಹೊಟ್ಟೆಯಿಂದ ಅದನ್ನು ಸೆಳಿಬೇಕು. ಸೆಳೆದು ಅಲ್ಲಿಯೇ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನಂದಗೋಪನ ಮನೆಯಲ್ಲಿ, ನಂದಗೋಕುಲದಲ್ಲಿ ಯಶೋದೆ ಇದ್ದಾಳೆ. ಆ ಯಶೋದೆಯ ಗರ್ಭದೊಳಗಡೆ, ರೋಹಿಣಿಯ ಗರ್ಭದೊಳಗಡೆ ಸೇರಿಸಬೇಕು. ರೋಹಿಣಿ, ನಂದಗೋಪನ ಇನ್ನೊಬ್ಬಳು ಹೆಂಡತಿ, ರೋಹಿಣಿಯ ಗರ್ಭದೊಳಗಡೆ ಸೇರಿಸಬೇಕು. ಇಲ್ಲಿಂದ 7ನೇ ಗರ್ಭವನ್ನು ತೆಕ್ಕೊಂಡು ಹೋಗಿ ರೋಹಿಣಿಯ ಗರ್ಭದೊಳಗಡೆ ಇಡುವುದು. ಆಮೇಲೆ ನೀನು ಯಶೋದೆಯ ಗರ್ಭವನ್ನು ಹೊಕ್ಕುವುದು. ಇಷ್ಟು ಮಾಡಬೇಕು. ಮತ್ತೆ ಮುಂದಿನ ನಾನು ನೋಡ್ತೇನೆ.
ಅಂತ ಹೇಳಿ ಸಪ್ತಮೋ ವೈಷ್ಣವಂಧಾಮ ಯಮನಂತಂ ಪ್ರಚಕ್ಷತೆ. 7ನೇ ಗರ್ಭ ಆಯಿತು. ಭಗವಂತ ಹೀಗೆ ಆಜ್ಞೆ ಮಾಡಿದ್ದಾನೆ. ಆಮೇಲೆ ಹೇಳಿದ, ನಾನು ಮತ್ತೆ ನನ್ನ ಅಂಶರೂಪದಿಂದ ದೇವಕಿ ಗರ್ಭವನ್ನು ಪ್ರವೇಶ ಮಾಡ್ತೇನೆ ಅಂತ. ಕೊನೆಗೆ ಹೇಳ್ತಾನೆ, ನೀನಷ್ಟು ಮಾಡಿ ಮುಂದೆ ನಿನ್ನನ್ನು ಲೋಕದಲ್ಲಿ ಭರತಖಂಡದಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಏನು? ದುರ್ಗೇತಿ ಭದ್ರಕಾಲೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನಿ ಶಾರದೇತ್ಯಂಬಿಕೇತಿ ಚ. ನಿನ್ನನ್ನು ಆ ರೀತಿಯಲ್ಲಿ ಭರತಖಂಡದಲ್ಲಿ ಬೇರೆ ಬೇರೆ ಶಕ್ತಿ ಕ್ಷೇತ್ರದಲ್ಲಿ ನೀನು ಸ್ಥಿತರಾಗಿ ಅಲ್ಲಿ ನಿನ್ನನ್ನು ಪೂಜೆ ಮಾಡ್ತಾರೆ, ಅವರನ್ನು ನೀನು ಅನುಗ್ರಹಿಸ್ತಾ ಇರು ಅಂತ. ಕೊನೆಗೆ ಗರ್ಭ ಸಂಕರ್ಷಣಾತ್ತಂ ವೈ, ಆ ಗರ್ಭ ಸಂಕರ್ಷಣೆ ಮಾಡಿ ರೋಹಿಣಿಯ ಗರ್ಭವನ್ನು ಪ್ರವೇಶ ಮಾಡಿದ ಕಾರಣ ಆ ಶಿಶುವಿಗೆ ಮುಂದೆ ಸಂಕರ್ಷಣ ಅಂತ ಹೆಸರಾಗ್ತದೆ. ಅವ ಸುಂದರನಾಗಿ ಹುಡ್ತಾನೆ, ಬಲವಂತನಾಗಿ ಹುಡ್ತಾನೆ. ಆದ ಕಾರಣ ಅವನಿಗೆ ಮುಂದೆ ಪ್ರಪಂಚದಲ್ಲಿ ಬಲರಾಮ ಅಂತ ಹೆಸರಾಗ್ತದೆ. ನಾನು ಮತ್ತೆ ಇಲ್ಲಿ ಬರ್ತೇನೆ ಈಗ ಅಂತ ಹೇಳಿ ಆಯಿತು. ಆ ಸಂಕಲ್ಪ ಮಾಡಿದ ಕಾಲಕ್ಕೆ ಭಗವಂತ ವಸುದೇವನ ಮನಸ್ಸನ್ನು ಹೊಕ್ಕ. ವಸುದೇವನ ಸ್ವರೂಪ ಎಂತಹ ದಿವ್ಯತೆಯಿಂದ ಕೂಡಿದಂತಹದ್ದು. ಸ ಬಿಭ್ರತ್ ಪೌರುಷಂಧಾಮ ಭ್ರಾಜಮಾನೋ ಯಥಾ ರವಿ. ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪ್ರಖರತೆ ವಸುದೇವನ ಮನಸ್ಸಿನಲ್ಲಿ. ದೇವರು ಬಂದರೆ ಹಾಗೆ ಅಲ್ವಾ? ದೇವರು ಬಂದರೆ ಅಂದರೆ ಘಟ್ಟದ ಭಾಷೆಯಲ್ಲಿ ದೇವರು ಬಂದರೆ ಅಲ್ಲ, ದೇವರ ಪ್ರವೇಶ ಆದರೆ ಆವೇಶ ಅಲ್ಲ. ದೇವರ ಪ್ರವೇಶ ಆಯಿತು ಅಂತಾದರೆ ಅವನ ಮುಖದ ವರ್ಚಸ್ಸೇ ಬೇರೆ, ಅದು ದಿವ್ಯ ವರ್ಚಸ್ಸು. ಆಮೇಲೆ ವಸುದೇವನ ಮನಸ್ಸಿನಿಂದ ಭಗವಂತ ದೇವಕಿಯ ಶರೀರಕ್ಕೆ ಪ್ರವೇಶ ಆದ. ದೇವಕಿಯ ಶರೀರಕ್ಕೆ ಪ್ರವೇಶ ಆದ ಕಾಲಕ್ಕೆ ದಧಾರ ಸರ್ವಾತ್ಮಕಂ ಆತ್ಮಭೂತಂ. ಹೇಗಿದ್ದಾಳೆ ದೇವಕಿ? ಸರ್ವ ಚರಾಚರ ವಸ್ತುಗಳಲ್ಲಿ ಆತ್ಮಸ್ವರೂಪಿಯಾಗಿ ಅಂತರ್ಯಾಮಿ ರೂಪದಲ್ಲಿರುವಂತಹ ಭಗವಂತನನ್ನು ಹೊತ್ತುಕೊಂಡಿದ್ದಾಳೆ. ನಮ್ಮನ್ನು ಹೊರಬೇಕು ಭಗವಂತ, ಅಂಥದ್ದರಲ್ಲಿ ದೇವಕಿ ಭಗವಂತನನ್ನು ಹೊತ್ತುಕೊಂಡಿದ್ದಾಳೆ. ಸಾ ದೇವಕಿ ಸರ್ವ ಜಗನ್ನಿವಾಸ ನಿವಾಸಭೂತ. ಸರ್ವ ಜಗನ್ನಿವಾಸನಾದಂತಹ ಭಗವಂತನಿಗೆ ನಿವಾಸವನ್ನು ಕೊಟ್ಟಿದ್ದಾಳೆ ದೇವಕಿ. ಬೆಳಕು 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 ಬೆಳಕು. ನಿಮ್ಮ ಯಾವ ಹೊರಗಿನ ಬೆಳಕು ಕೂಡ ಅಲ್ಲಿ ನಿವೃತ್ತವಾಗಿ ಬಿಡ್ತದೆ. ತಾಂ ವೀಕ್ಷ್ಯ. ಕಂಸನಿಗೆ ಸಂಶಯ ಬಂತು, ತಂಗಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣು ಕುಕ್ಕುತ್ತಾ ಉಂಟು, ಅಂತಹ ಪ್ರಖರತೆ, ಏನೋ ಉಂಟಿದಲ್ಲಿ ಒಂದು ಆಟ ನಡೆದಿದೆ ಅಂತ. ಇತಿ ಮತ್ತು ಅವನಿಗೆ ಭಯ ಜಾಸ್ತಿ ಆಯಿತು. ಇತಿ ಘೋರತಮಾದ್ಭಾವಾತ್. ಅಲ್ಲಿನ ಮನೆಗೆ ಬಂದ ದೇವಕಿಯನ್ನು ನೋಡಿ ಕಾಯುತ್ತಾ ಇದ್ದಾನೆ. ಯಾವಾಗ ಹೆರ್ತಾಳೆ ದೇವಕಿ? ಅದಿನ್ನು 8 7 7 8 ಯಾರಿಗೊತ್ತು. ಅಂತೂ ಕುಳಿತುಕೊಳ್ಳುವಾಗ, ಎದ್ದು ನಡೆಯುವಾಗ ಪ್ರತಿಯೊಂದು ಕ್ಷಣದಲ್ಲಿಯೂ ಆಸೀನಃ ಸಂವಿಶನ್ ತಿಷ್ಠನ್ ಭುಂಜಾನಃ ಪರ್ಯಟನ್. ಅತ್ಲ ಇತ್ಲಾಗಿ ಹೋಗುವಾಗ, ಮಲಗುವಾಗ, ಊಟ ಮಾಡುವಾಗ, ಕುಡಿಯುವಾಗ, ತಿನ್ನುವಾಗ, ಎಲ್ಲ ಕಾಲದಲ್ಲಿಯೂ ಕೂಡ ಕಣ್ಣು ತೆರೆದಾಗ ಕೃಷ್ಣನೇ ಕಾಣೋದು, ಹೆಜ್ಜೆ ಇಟ್ಟಾಗ ಕೃಷ್ಣನೇ ಕಾಣೋದು, ಒಂದೊಂದು ತುತ್ತಿನಲ್ಲಿಯೂ ಕೃಷ್ಣ ಕಾಣುವುದು, ನೀರಿನ ಒಂದೊಂದು ಬಿಂದುವಿನಲ್ಲಿಯೂ ಕೃಷ್ಣ ಕಾಣುವುದು. ಕೂತಾಗ ಕೃಷ್ಣನಲ್ಲಿ ಕೂತಾಗುವುದು, ಎದ್ದು ನಿಂತಾಗ ಕೃಷ್ಣನ ಮೇಲೆ ನಿಂತಾಗುವುದು, ಹೋರಾಡುವಾಗ, ಮುಂದೆ ನಡೆಯುವಾಗ ಕೃಷ್ಣನನ್ನೇ ಮುಂದೆ ಇಟ್ಟುಕೊಂಡು ನಡೆದಾಗ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ನೋಡಿ ಎಂತಹ ಒಂದು ಭಾವ ನೋಡಿ ಕಂಸನದ್ದು. ಎಲ್ಲ ಕಡೆಗಳ ಇಡೀ ಜಗತ್ತೇ ಕೃಷ್ಣಮಯವಾಗಿ ಹೋಗಿದೆ. ಜಗತ್ತೇ ಕೃಷ್ಣಮಯ. ಕೃಷ್ಣನಿಲ್ಲದ ಜಾಗ ಇಲ್ಲ. ಕೃಷ್ಣನಿಲ್ಲದ ಜಾಗ ಇಲ್ಲ. ಆ ಹೊತ್ತಿಗಾಗುವಾಗ ಸೆರೆಮನೆಯಲ್ಲಿ ದೇವಕಿ ಗರ್ಭವತಿಯಾಗಿದ್ದಾಳೆ. ಬ್ರಹ್ಮಾದಿ ದೇವತೆಗಳು ಬಂದು ಸ್ತುತಿ ಮಾಡ್ತಾರೆ ದೇವಕಿ ಗರ್ಭಗತವಾದಂತಹ ಭಗವಂತನನ್ನು. ಸ್ತುತಿ ಮಾಡಿ ನಮ್ಮನ್ನು ರಕ್ಷಿಸಬೇಕು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಈ ಪುಣ್ಯಾತ್ಮೆಯ
ಸೌಭಾಗ್ಯವನ್ನು ಹೊಂದಿದಂತಹ ದೇವಕಿಯ ಗರ್ಭವನ್ನು ನೀನು ಪ್ರವೇಶ ಮಾಡಿದ್ದೀಯ ಸ್ವಾಮಿ. ತ್ವಂಪಾಸಿ, ನಮ್ಮನ್ನು ರಕ್ಷಣೆ ಮಾಡು. ನಾವೆಲ್ಲ ದುಷ್ಟರ ಆಡಳಿತದಿಂದ ಕಂಗೆಟ್ಟು ಹೋಗಿದ್ದೇವೆ ದೇವರೇ. ಭಾರಂಭುವೋ ಹರ, ಈ ಭೂಮಿಯ ಭಾರವನ್ನು ಕಳೆದು ನಮ್ಮನ್ನು ಅನುಗ್ರಹಿಸು. ಆ ಭೂದೇವಿ ನಿರಂತರವಾಗಿ ಕಣ್ಣೀರು ಹಾಕುತ್ತಾ ಇರುವುದನ್ನು ನೋಡಲಿಕ್ಕಾಗುವುದಿಲ್ಲ. ಅವಳ ಕಣ್ಣೀರನ್ನು ಒರೆಸು ಸ್ವಾಮಿ. ಅಮ್ಮ ದೇವಕಿ, ನೀ ಭಾಗ್ಯವಂತೆ. ಸರ್ವ ಪ್ರಪಂಚವನ್ನು ಹೊರಬೇಕಾದಂತಹ ಭಗವಂತ ಇವತ್ತು ನಿನ್ನ ಭಾಗ್ಯದಿಂದಾಗಿ ನಿನ್ನ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಅಂಥವನನ್ನು ನೀ ಹೊರತಾ ಇದ್ದಿ. ಹೆದರಬೇಡಮ್ಮ, ಆ ಕಂಸನ ಭಯ ನಿನಗಿನ್ನಿಲ್ಲ. ಮಾ ಭೂತ್ ಭಯಂ ಭೋಜಪತೆ, ಅವನಿಗೆ ಸಾಯುವ ಕಾಲ ಬಂದಿದೆ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಅವ ಇದ್ದಾನೆ. ಹಾಗಾಗಿ ಈ ಯಾವ ಹೆದರಿಕೆಯೂ ಬೇಡ. ನಿನ್ನನ್ನು, ನಿಮ್ಮನ್ನು, ನಿಮ್ಮ ಇಡೀ ಆದವರನ್ನು ಆ ಭಗವಂತ ರಕ್ಷಣೆ ಮಾಡ್ತಾನೆ. ಸುಖಿನಿಯಾಗಿ ಇರು. ಬ್ರಹ್ಮಾದಿ ದೇವತೆಗಳು ಹೋದರು. ಕಾಲ ಪರಿಪುಷ್ಟವಾಗಿದೆ, ಸುಂದರವಾಗಿದೆ. ಅಥ ಸರ್ವಗುಣೋಪೇತ. ಇಲ್ಲಿ ಹೇಗೂ ಗರ್ಭ ಹತ್ತಲಾಗಿ ಹೋಗಿದೆ. ಅಲ್ಲಿ ಅವರಿಗೆ ಸಂಶಯ ಬಂದದ್ದೇ ಹಾಗೆ. ಗರ್ಭ ಹೋದ ಮೇಲೆ ಇನ್ನೀಗ ಲೆಕ್ಕ ತೆಗೆಯುವುದು ಹೇಗೆ? 7 ಅಂತ ತೆಗೆಯುವುದ, 8 ಅಂತ ತೆಗೆಯುವುದ? ಒಟ್ಟು ಈ ಕೃಷ್ಣ ಅಂದರೆ ಹಾಗೆ ನೋಡಿ, ಅವನು ಒಟ್ಟು ಏನು ಅಂತ ಗೊತ್ತಾಗದ ಹಾಗೆ ಮಾಡಿಬಿಡುವುದು ಕೆಲವು ಸಲ ಅಲ್ವಾ? ಏನು ಅಂತ ಒಂದು ಕ್ಲಿಷ್ಟತೆ ಅಂತ ಅಂದು ಕೊಡುವುದು. ಈಗ ನಾವು ಆ ಗರ್ಭಪಾತ ಆಯಿತು ಅಂತ ಊರಲ್ಲೆಲ್ಲ ಪ್ರಚಾರ ಆಗಿದೆ. ಈಗ 7 ಹೋಯಿತು, ಆಮೇಲೆ ಬರುವುದು 8. ಅದು ಹೋದದ್ದೂ ಲೆಕ್ಕ ಉಂಟಾ? ಈ 8ರಲ್ಲಿ ಹೋದದ್ದೂ ಲೆಕ್ಕ ತೆಗೆದರೆ 8 ಅಂತ ಸರಿ. ನೆಕ್ಸ್ಟ್ ಬರುವುದು 8. ಈ ಹೋದದ್ದು ಲೆಕ್ಕ ಇಲ್ಲ. ಹೋದದ್ದು ಲೆಕ್ಕ ಇಲ್ಲ ಅಂತ ಕೆಲವು ಸಲ ಆಗ್ತದಲ್ಲ, ಹೋದದ್ದು ಲೆಕ್ಕ. ಆವಾಗ 7, ಹಾಗಾದ್ರೆ ಇನ್ನೂ ಮತ್ತೊಂದು ಎಕ್ಸ್ಟ್ರಾ ಒಂದು 8ನೇದು ಉಂಟಾಗಾದರೆ ಒಟ್ಟು ಕೃಷ್ಣನ ಬಗ್ಗೆ ಏನು ಅಂತ ತಿಳ್ಕೊಳ್ಳಿಕ್ಕೇ ಆಗದಂತಹ ಒಂದು ಪರಿಸ್ಥಿತಿ. ಇದಕ್ಕೆ ಉತ್ತರ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಹೇಗೆ ಬರ್ತಾನೆ? ಅದು 8 ಅಂತ ತೆಕ್ಕೊಂಡು ಬರೋದೋ, 7 ಅಂತ ತೆಕ್ಕೊಂಡು ಬರುವುದೋ? ಅದು ಅತ್ಲಾಗಿ ಹೋಯಿತು. ಈಗ ಪುನಃ ಈ ಗರ್ಭವನ್ನು ಪ್ರವೇಶ ಮಾಡಿದ್ದು ಭಗವಂತ. ಒಟ್ಟು ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಕಂಸನಿಗೆ ಕೃಷ್ಣನೇ ಕಾಣುವುದು. ಅದಕ್ಕೆ ಅದೇ ಉತ್ತರ. ಅದಕ್ಕೆ ಅದೇ ಉತ್ತರ. ಪಾಠ ಮಾಡಿದವರು ಅದನ್ನು ಕೇಳಿದ ಮಕ್ಕಳಿಗೆ ಅದು ಅರ್ಥ ಆಗಲಿಲ್ಲ ಅಂತ ಆದರೆ ಮತ್ತೆ ಪಾಠ ಮಾಡಿದವರನ್ನೇ ಕೇಳಬೇಕಲ್ಲ, ಇದರ ಅರ್ಥ ಹೇಗೆ ಅಂತ. ಇನ್ನೊಂದು ಯಾವುದರ ಹತ್ರ ಕೇಳಲಿಕ್ಕೆ ಆಗೋದಿಲ್ಲಲ್ಲ. ಶಾಲೆಯಲ್ಲಿ ಪಾಠ ಮಾಡಿದ ಸಂದರ್ಭದಲ್ಲಿ ಅಧ್ಯಾಪಕರು ಹೇಳಿದ್ದು ಅರ್ಥ ಆಗಲಿಲ್ಲ ಅಂತ ಹೇಳಿಕೊಂಡು ಟ್ಯೂಷನಿಗೆ ಹೋಗುವುದು. ಶಾಲೆಯಲ್ಲಿ ಹೇಳುವ ಅಧ್ಯಾಪಕರ ಒಂದು ಚಿಂತನೆ ಬೇರೆ ಇರ್ತದೆ. ಅವರು ಪಾಠ ಮಾಡುವ ಆ ವಿಚಾರದಲ್ಲಿ ಅವರು ಏನೋ ಒಂದಷ್ಟು ಚಿಂತನೆ ಮಾಡಿಕೊಂಡು ಅದನ್ನು ಪಾಠ ಮಾಡೋದು. ಆ ಚಿಂತನೆ ಇವರಿಗೆ ಇರಬೇಕು ಅಂತ ಏನಿಲ್ವಲ್ಲ, ಇವರ ಚಿಂತನೆ ಬೇರೆ ಇರ್ಬೋದು. ಆಗ ಒಟ್ಟು ಇವನಿಗೆ ದ್ವಂದ್ವ, ಈ ನಡುವಿನಲ್ಲಿ ಬಿದ್ದವನಿಗೆ. ಕೊನೆಗೆ ಎಂಥದ್ದು? ಕೊನೆಗೆ ಪಾಠ ಮಾಡಿದವರೇ ಗತಿ ಅಂತ, ಅರ್ಥ ಆಗಲಿಲ್ಲ ಅಂತ. ಹಾಗೆ ಈ ಎಲ್ಲ ಒಟ್ಟು ಕ್ಲಿಷ್ಟತೆ ದ್ವಂದ್ವಗಳು ಏನೋ ಒಟ್ಟು ರಂಪ. ಆ ರಂಪದಲ್ಲಿ ರಂಪ ಮಾಡಿದವನೇ ಗತಿ ಅಂತ. ಅಂತಹ ರಂಪ ಮಾಡಿದವ ಪರಮಪುರುಷ ಅಂತ ಅವನನ್ನು ಸ್ತುತಿ ಮಾಡಿದ್ದಾರೆ ದೇವತೆಗಳು. ಈಗ ಸರ್ವ ಕಾಲವೂ ಕೂಡ ಇವನಿಗೆ ಬೇಕಾದ ಜಾಗದಲ್ಲಿ ನಿಂತಿವೆ ಬಂದು. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಪ್ರಜಾಪತಿ ದೇವತಾಕವಾದಂತಹ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರಂ ಪ್ರಜಾಪತಿರ್ದೇವತಾ ಅಲ್ವ? ರೋಹಿಣಿ ನಕ್ಷತ್ರಕ್ಕೆ ಪ್ರಜಾಪತಿ ದೇವತೆ. ಯರ್ಷೇವ ಅಜನ ಜನ್ಮರ್ಕ್ಷಂ. ಅಜನ ಪ್ರಜಾಪತಿ ದೇವತಾಕವಾದ ಋಕ್ಷ ಅಂದರೆ ನಕ್ಷತ್ರ.
ಪ್ರಜಾಪತಿ ದೇವತಾಕವಾದಂತಹ ರೋಹಿಣಿ ನಕ್ಷತ್ರ, ಆ ನಕ್ಷತ್ರದ ದಿನ ಶಾಂತವಾದಂತಹ ಪರಿಸರ, ಎಲ್ಲವೂ ಕೂಡ ಶಾಂತವೇ. ಈವರೆಗೆ ಅಶಾಂತಿಯಿಂದ ಕೂಡಿದಂತಹ ಒಂದು ಸಂದರ್ಭ. ಈ ಕಂಸನ ಆಡಳಿತ ಅಂತಂದರೆ ಉಂಟಲ್ಲ, ಹೇಳಿ ಪ್ರಯೋಜನ ಇಲ್ಲ. ಜಪ ಮಾಡುವವರು ಜಪವನ್ನು ಬಿಟ್ಟು, ಅಗ್ನಿ ಕಾರ್ಯ ಮಾಡುವವರು ಅಗ್ನಿಯನ್ನು ನಂದಿಸಿ ಬಿಟ್ಟರು. ಜಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅವರವರ ಧರ್ಮ ಕಾರ್ಯವನ್ನು ಬಿಟ್ಟು ಹೋದರು. ಆದರೆ ಈಗ ಕೃಷ್ಣಾವತಾರ ಆಗ್ತದೆ, ಭಗವಂತ ಅವತರಿಸ್ತಾನೆ, ದೇವಕಿ ಗರ್ಭದಲ್ಲಿದ್ದಾನೆ ಅಂತ ತಿಳ್ಕೊಂಡಂತಹ ಎಲ್ಲ ಪ್ರಕೃತಿಯ ಸರ್ವಶಕ್ತಿಗಳು ಕೂಡ ಕೃಷ್ಣಾವತಾರಕ್ಕೆ ಸ್ವಾಗತವನ್ನು ಕೋರುವಂತಹ ಉದ್ದೇಶದಿಂದ ಅಲ್ಲಲ್ಲಿ ಹಸನ್ಮುಖಿಗಳಾಗಿ ತಮ್ಮನ್ನು ತಾವು ತೋರ್ಪಡಿಸ್ತಾ ಇದ್ದಾರೆ. ಪ್ರಕೃತಿ ಹಚ್ಚ ಹಸುರಾಗಿ ಹೊಸ ಸೀರೆಯನ್ನುಟ್ಟು ದೇವರ ಸ್ವಾಗತಕ್ಕೆ ಸುವರ್ಣದ ಹರಿವಾಣದಲ್ಲಿ ನಾನಾ ರೀತಿಯ ಪುಷ್ಪಗಳನ್ನು ಸಂಚಯಿಸಿ ತಾನು ಇದನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ ಪ್ರಕೃತಿ ತನ್ನ ಸೌಂದರ್ಯವನ್ನು ಕೃಷ್ಣಾರ್ಪಣಗೊಳಿಸಬೇಕು ಅಂತ ಸಿದ್ಧಳಾಗಿದ್ದಾಳೆ. ಹಾಗಾಗಿ ದಿಶಃ ಪ್ರಸೇದುಹು ಗಗನಂ, ತಾರಾಗಣಗಳೆಲ್ಲ ಪ್ರಕಾಶವನ್ನು ಬೀರ್ತಾ ಇವೆ. ಯಾಕೆ? ಇವನ ಅಸ್ತು ಇದ್ರೆ ತಾನೇ ಅವು ಪ್ರಕಾಶಿಸುವುದು, ಇವನ ಅನುಗ್ರಹ ಇದ್ರೆ ತಾನೇ ಗಾಳಿ ಬೀಸುವುದು. ಹಾಗಾಗಿ ಎಲ್ಲವೂ ಕೂಡ ಸಿದ್ಧ, ಅವರವರ ಕೆಲಸವನ್ನು ಅವರವರು ಮಾಡ್ತಾ ಇದ್ದಾರೆ. ಯಾಕೆ? ಅವನ ಮೇಲಿನ ಭಯದಿಂದ. ನಮಗೆ ಮಾತ್ರ ಸಮಸ್ಯೆ ಆಗುವುದು, ನಮಗೆ ಯಾರ ಭಯವೂ ಇಲ್ಲ ದೇವರ ದಯದಿಂದ. ದೇವರ ದಯದಿಂದ ನೋಡಿ, ಎಲ್ಲ ನಾವು ಆಗ ಹೇಳಿದ ಹಾಗೆ ಭೀಷಾಸ್ಮಾದ್ವಾತಪ್ಪವತೆ, ಮನುಷ್ಯರ ಬಗ್ಗೆ ಎಲ್ಲಿಯೂ ಹೇಳಲಿಲ್ಲ ನೋಡಿ ಅಲ್ಲಿ. ಹಾಗೆ ಮನುಷ್ಯನಿಗೆ ದೇವರ ಭಯ ಇಲ್ಲ ಅಂತ. ದೇವರ ಭಯ ಇಲ್ಲದ ಕಾರಣ ದೇವರ ದಯವೂ ಇಲ್ಲ. ಹಾಗಾಗಿ ನಮಗೆಲ್ಲ ಇಷ್ಟು ಕಷ್ಟಗಳು. ಸೂರ್ಯನಿಗೆ ಕಷ್ಟ ಬಂದದ್ದುಂಟ ಎಲ್ಲಿಯಾದರೂ? ಚಂದ್ರನಿಗೆ ಕಷ್ಟ ಬಂದದ್ದುಂಟ? ಕಿಚ್ಚು ಸುಡುವುದನ್ನು ನಿಲ್ಲಿಸಿದ, ಗಾಳಿ ಬೀಸುವುದನ್ನು ನಿಲ್ಲಿಸಿದ, ಏನಿಲ್ಲ. ಎಲ್ಲ ಅವರವರ ಕೆಲಸ. ಮಳೆ, ಇಂದ್ರನಿಗೆ ಸಂತೋಷ ಅಂತಂದರೆ ಈಗ ನಾವು ನೋಡಿ ಕಲಿಬೇಕು ಇಂದ್ರನ ಸಂತೋಷ ಹೇಗೆ ಅಂತ. ಯಾವ ಕಷ್ಟವೂ ಇಲ್ಲ ಅವರಿಗೆ. ಕಷ್ಟ ಎಲ್ಲ ಮನುಷ್ಯನಿಗೆ. ಯಾಕೆ? ನಮಗೆ ದೇವರ ಹೆದರಿಕೆ ಇಲ್ಲಲ್ಲ, ಹೆದರಿಕೆ ಇಲ್ಲದ ಗುಣ ಅಂತ ನಾವು ಹೇಳ್ತೇವೆ ನೋಡಿ. ಅದು ದೇವರ ಹೆದರಿಕೆ ಇಲ್ಲದೆ ಇರುವ ಕಾರಣ. ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಚರಾಚರ ವಸ್ತುಗಳಿಗೂ ಕೂಡ ದೈವ ಭಯ ಇದೆ. ಆ ದೈವ ಭಯದಿಂದಾಗಿಯೇ ಈಗ ಅದೇ ಆ ನಮ್ಮನ್ನು ಕಾಪಾಡುವಂತಹ ಭಗವಂತ ಬರ್ತಾನೆ, ಈ ಭೂಮಿಗೆ ಧರೆಗಿಳಿದು ಬರ್ತಾನೆ ಹೇಳುವಂತಹ ಸಂತೋಷ, ನೋಡುವಂತಹ ಸೌಭಾಗ್ಯ ಇಂದಾದರೂ ಬಂತಲ್ವ. ಹಾಗಾಗಿ ವವೌ ವಾಯು ಸುಖಸ್ಪರ್ಶ, ಬಿರುಗಾಳಿ ಇಲ್ಲ, ಸುಂದರವಾಗಿ ಶಾಂತವಾಗಿ ಬೀಸುವಂತಹ, ಪರಿಮಳವನ್ನು ಹೊತ್ತು ಬೀಸುವಂತಹ ಗಾಳಿ, ಪ್ರಸನ್ನವಾಗಿ ಯಾವುದೇ ಪ್ರವಾಹಗಳಿಲ್ಲದೆ ಸುಂದರವಾಗಿ ಶಾಂತವಾಗಿ ಹರಿಯುವಂತಹ ನದಿಗಳು. ಇದ್ದಕ್ಕಿದ್ದ ಹಾಗೆ ಬ್ರಾಹ್ಮಣರು ಅಗ್ನಿ ಕಾರ್ಯ ಮಾಡ್ತಾ ಇದ್ದಂತಹ ಅಗ್ನಿಕುಂಡದಿಂದ ಅಗ್ನಿ ಜ್ವಲಿಸುವುದಕ್ಕೆ ಶುರುವಾಯಿತು. ಸಜ್ಜನರ ಮನಸ್ಸು ಶಾಂತವಾಯಿತು. ಯಾಕೆ? ಶಾಂತನು ಪ್ರಶಾಂತನು ಆದವನು ಬರ್ತಾನೆ. ನಿರೀಕ್ಷೆ. ಮೇಲಿನ ಲೋಕದಲ್ಲಿ ದೇವದುಂದುಭಿಗಳು ಮೊಳಗುತ್ತಾ ಇವೆ, ಪುಷ್ಪವೃಷ್ಟಿ ಆಗ್ತಾ ಇವೆ. ಮಂದಂ ಜಲಧರಾಹ ಜಗರ್ಜುರನುಸಾಗರಂ. ಹೆಚ್ಚು ದೊಡ್ಡಕ್ಕೆ ಶಬ್ದ ಮಾಡಲಿಕ್ಕಿಲ್ಲ. ಕೃಷ್ಣನಿಗೂ ಬರ್ತಾನೆ ಅಂತ ಅವುಗಳಿಗೂ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋದಿಲ್ಲಲ್ಲ ಅಂತ ಕೆಲವು ಸಲ ಬೇಜಾರಾಗುವುದು. ಮಂದಂ ಜಲಧರಾಹ. ಆ ಮೋಡ, ನೀರನ್ನು ತುಂಬಿದಂತಹ ಮೋಡ ಗುಡುಗಬೇಕು, ಅದರ ಕೆಲಸ ಮಾಡಬೇಕಲ್ಲ. ಹಾಗೆಂತ ಬರುವಂಥವನಿಗೆ ಹರಟಾಗಬಾರ್ದಲ್ಲ, ಅದಕ್ಕೋಸ್ಕರ ಮಂದಂ ಜಗರ್ಜುಹು. ಹೆಚ್ಚು ದೊಡ್ಡ ಸೌಂಡ್ ಇಲ್ಲ, ಅದಕ್ಕೆ ಗುಡುಗುಡು 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 ಅಂತ. ಸಿಡಿಲಲ್ಲ, ಗುಡುಗು ಅಷ್ಟೇ. ಮಧ್ಯರಾತ್ರಿಯ ಕರಾಳ ಕಾಲ. ಮಧ್ಯರಾತ್ರಿಯ ಕರಾಳತೆ ಇದ್ದರೂ ಕೂಡ ದಿವ್ಯವಾದಂತಹ ಪ್ರಕಾಶ. ಎಲ್ಲಿ? ಆ ವಸುದೇವ ದೇವಕಿ ಇರುವಂತಹ ಸೆರೆಮನೆಯಲ್ಲಿ. ಹಾಗೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲ ನಿದ್ರೆಯಲ್ಲಿ ಗೊರಕೆ ಹೊಡಿತಾ ಇದ್ದಾರೆ.
ನಿಶೀಥೇ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಂ. ಆ ದೇವಕಿಯನ್ನು ನೋಡುವುದು ಅದೆಷ್ಟು ಸೌಭಾಗ್ಯ. ಸರ್ವವನ್ನು ಹೊರುವಂತಹ ಭಗವಂತನನ್ನು ಇವತ್ತು ದೇವಕಿ ಹೊತ್ತಿದ್ದಾಳೆ ಅನ್ನುವ ಕಾರಣದಿಂದ ದೇವಕಿ ದೇವರೂಪಿಣಿಯಾಗಿ ಪ್ರಕಟಗೊಂಡಿದ್ದಾಳೆ. ಎಂತಹ ಹಸನ್ಮುಖಿ. ಈವರೆಗೆ ನಾನಾ ಪ್ರಕಾರದ ಕಷ್ಟಗಳನ್ನು ಅನುಭವಿಸುತ್ತಾ ಕಣ್ಣೀರು ಹಾಕುತ್ತಾ ಇದ್ದಂತಹ ದಿನಗಳೆಲ್ಲವೂ ಮಾಯವಾದವು. ಇವಾಗ ಆ ಮಹಾಮಹಿಮನೆನಿಸಿದಂತಹ ಕಮಲಾಕ್ಷ ಸೇರಿದ್ದಾನೆ ಬಂದು. ದೇವರೂಪಿಣಿಯಾದಂತಹ ದೇವಕಿಯ ಸೌಂದರ್ಯಕ್ಕೆ ಪಾರವೇ ಇಲ್ಲ, ಸಂತೋಷಕ್ಕೆ ಪಾರವೇ ಇಲ್ಲ. ಅಂತಹ ಒಂದು ಸುಂದರವಾದ ಕ್ಷಣ ಮಧ್ಯರಾತ್ರಿಯ ಕಾಲ. ಸರ್ವ ಜೀವರಾಶಿಗಳಲ್ಲಿ ಚರಾಚರ ಪ್ರಪಂಚದಲ್ಲಿ ಆತ್ಮರೂಪಿಯಾಗಿ ಇರುವವನು ಇವತ್ತು ಸ್ವಯಂ ದೇವಕಿಯ ಗರ್ಭದಲ್ಲಿದ್ದಾನೆ. ಆ ಸಂದರ್ಭಕ್ಕೆ ಎಲ್ಲರೂ ನಿದ್ರಿಸುತ್ತಾ ಇರುವಂತಹ ಕಾಲ. ಯಾರಿಗೂ ಎಚ್ಚರ ಇಲ್ಲ. ಎಲ್ಲರನ್ನೂ ಆದಿಮಾಯ ಇಲ್ಲಿ ಬಂದು ನಿದ್ರೆ ಮಾಡುವ ಹಾಗೆ ನಿದ್ರಾಂಗನೆಯ ರೂಪದಲ್ಲಿ ಹೊಕ್ಕಿದ್ದಾಳೆ. ಆ ಹೊತ್ತಿಗೆ ಆವಿರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲ. ಚತುರ್ಭುಜಧಾರಿಯಾಗಿ ಕಿರೀಟವನ್ನು ಧರಿಸಿ, ಕಿವಿಯಲ್ಲಿ ಕಂಕಣಾದಿಗಳನ್ನು ಧರಿಸಿ, ಕೊರಳಲ್ಲಿ ಕೌಸ್ತುಭ ಮಣಿಯನ್ನು ಧರಿಸಿ, ನಾನಾ ಪ್ರಕಾರದ ಅಂಗದಾದಿ ಭೂಷಣಗಳನ್ನು ಧರಿಸಿ, ಪೀತಾಂಬರವನ್ನು ಉಟ್ಟು, ಪೀತಾಂಬರದ ಸುತ್ತಲೂ ಸೊಂಟದ ಸುತ್ತಲೂ ಓಡ್ಯಾಣವನ್ನು ಧರಿಸಿ, ಶ್ರೀವತ್ಸ ಲಾಂಛನದಿಂದ ಕಂಗೊಳಿಸುತ್ತಾ ಬಾಲಕನಾಗಿ ವಸುದೇವ ದೇವಕಿಯರ ಎದುರು ಪ್ರಕಟನಾದ. ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ. ಎಂತಹ ಕಣ್ಣು ಅದು! 10 ಕಡೆಗಳಿಗೆ ನೋಡ್ತಾ ಉಂಟು ಆ ಕಣ್ಣು. ಅಂಬುಜೆ ಕ್ಷಣ, ಕಮಲ ಹಾಗಲ್ಲ, ಸೂರ್ಯೋದಯ ಆದ ಹಾಗೆ 10 ಕಡೆಗಳಿಗೂ ನೋಡ್ತದೆ. ಎಂಥ ದೃಷ್ಟಿ ಕೃಷ್ಣನದ್ದು! ಮಹಾಚಾಣಾಕ್ಷ. ಅಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. 4 ಕೈಗಳಲ್ಲಿ ಶಂಖ ಚಕ್ರ ಗದಾ ಗಳನ್ನು ಧರಿಸಿ ಬಂದಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಆ ಇಡೀ ಶರೀರದಲ್ಲಿ ಒಂದೊಂದು ಕಡೆಗಳಲ್ಲಿ ಒಂದೊಂದು ಅದ್ಭುತವಾದಂತಹ ಆಭರಣಗಳ ವಿಶೇಷಗಳು. ಅಂತಹ ಆಭರಣಗಳಿಂದ ಇಡೀ ಸೆರೆಮನೆಯನ್ನೇ ಅರಮನೆಯನ್ನಾಗಿಸಿದಂತಹ ಭಗವಂತನನ್ನು ವಸುದೇವ ನೋಡಿದ. ವಸುದೇವ ಐಕ್ಷತ. ವಸುದೇವ ನೋಡಿದ. ಕೃಷ್ಣಾವತಾರ ಆಗಿದೆ, ಭಗವಂತನ ಅವತಾರ ಆಗಿದೆ ಅಂತ ಅತ್ಯಂತ ಸಂತೋಷದಿಂದ ಇದ್ದಾನೆ ವಸುದೇವ. ಇವ ಭಗವಂತ ಅಂತ ಅರ್ಥ ಆಯಿತು ನೋಡಿ, ಅವನಿಗೆ ಆ ಭಾಗ್ಯವಂತ ದೇವರು ಅಂತ ಗೊತ್ತಾಯಿತು. ಅಥೈ ನಮಸ್ತೌತ್. ಇವ ಕೇವಲ ಸಾಮಾನ್ಯನಾದವನಲ್ಲ, ಸಾಕ್ಷಾತ್ ಪರಮಪುರುಷ ಅಂತ ವಿಶ್ವಾಸದಿಂದ ಅವನನ್ನು ಸ್ತುತಿ ಮಾಡ್ತಾನೆ. ವಿದಿತೋಸಿ ಭವಾನ್ ಸಾಕ್ಷಾತ್. ಸ್ವಾಮಿ, ನಮ್ಮ ಕಷ್ಟವನ್ನು ಪರಿಹರಿಸುವುದಕ್ಕಾಗಿಯೇ ನೀನು ಬಂದೇ ಅಲ್ಲ ಸ್ವಾಮಿ, ನಾವು ಧನ್ಯರಾದೆ. ಆದರೆ ಸ್ವಾಮಿ, ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ, ನಮ್ಮನ್ನು ಈ ಕಷ್ಟಕ್ಕೆ ಹಾಕಿದವನು, ಕಾರಣೀಭೂತನಾದವನು ನಮ್ಮ ಭಾವ ಕಂಸ. ಅಯಂತು ಅಸಭ್ಯ. ಇವ ದುಷ್ಟನಾಗಿದ್ದಾನೆ ಸ್ವಾಮಿ. ಆದ ಕಾರಣ ಈ ಮನೆಯಲ್ಲಿ ನಿನ್ನ ಜನನವಾಗಿದೆ ಹೇಳುವಂತಹ ಸುದ್ದಿ ದಯವಿಟ್ಟು ಅವನಿಗೆ ಗೊತ್ತಾಗದ ಹಾಗೆ ನಿನ್ನನ್ನು ನೀನು ರಕ್ಷಣೆ ಮಾಡು ಸ್ವಾಮಿ. ಒಂದು ವೇಳೆ ಗೊತ್ತಾಯಿತು ಅಂತ ಆದರೆ ಈ ಹಿಂದೆ ನನ್ನ 6 ಮಕ್ಕಳನ್ನು ಕೊಂದ ಹಾಗೆ ನಿನ್ನನ್ನು ಏಳ್ಕೊಂಡು ಹೋಗಿ ಕೊಂದು ಹಾಕ್ತಾನೆ ಸ್ವಾಮಿ. ನಿನ್ನನ್ನು ನೀನು ಗೊತ್ತಾಗದ ಹಾಗೆ ರಕ್ಷಣೆ ಮಾಡು. ಎಂತಹ ಮುಗ್ಧತೆ ನೋಡಿ! ಆ ಹಿಂದಿನ 6 ಮಕ್ಕಳನ್ನು ಕೊಂದ ಹಾಗೆ ನಿನ್ನನ್ನು ಕೊಲ್ತಾನೆ ಅಂತ ದೇವರು ಅಂತ ಗೊತ್ತಾಗಿದೆ, ಅಲ್ಲಿಂದಲೂ ಕೂಡ ನಿನ್ನನ್ನು ಕೊಲ್ತಾನೆ ಅಂತ. ಎಂತಹ ಒಂದು ಶರಣಾಗತಿ ಭಾವ ವಸುದೇವನಲ್ಲಿ. ಸತೇವತಾರಂ ಪುರುಷೈ ಸಮರ್ಪಿತಂ. ನೀನು ಇಲ್ಲಿ ಜನಿಸಿದ್ದಿ, ಅವತಾರ ಎತ್ತಿದ್ದಿ ಅಂತ ಅವನಿಗೆ ಗೊತ್ತಾಗದಿದ್ರು ನನಗೆ ನೀನು ಅವತರಿಸಿದ್ದು. ಆದರೆ ಹುಟ್ಟಿದ್ದಾನೆ ಅಂತ ಗೊತ್ತಾದ ತಕ್ಷಣ ಶುತ್ವ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬರ್ತಾನೆ ಸ್ವಾಮಿ.
ನಾವೆಲ್ಲ ಕಷ್ಟ ವಿಪತ್ ಪರಂಪರೆಗಳಿಂದ ಪಾರಾಗಬೇಕು ಅಂತ ನಿನ್ನನ್ನು ಸ್ತುತಿಸಿದೆವು. ಅಂತಹ ನೀನಿಲ್ಲಿ ಅವತಾರ ಎತ್ತಿದ್ದಿ ಅನ್ನುವಂತಹ ಸಂಗತಿ ಅವನಿಗೆ ಗೊತ್ತಾದರೆ ಕತ್ತಿ ಹಿಡ್ಕೊಂಡು ಓಡಿಕೊಂಡು ಬರ್ತಾನೆ. ಅವನಿಗೆ ಗೊತ್ತಾಗದಾಗ ದಯವಿಟ್ಟು ಮಾಡು ಸ್ವಾಮಿ. ದೇವಕಿ ನೋಡ್ತಾಳೆ ಆ ದಿವ್ಯ ಪುರುಷನನ್ನು. ನೋಡಿ ಕಂಸನಿಂದ ಕಂಗೆಟ್ಟಿದ್ದಾಳೆ. ಆದರೂ ಕೂಡ ಹಸನ್ಮುಖಿಯಾಗಿ ನನ್ನನ್ನು ಅನುಗ್ರಹಿಸುವುದಕ್ಕೆ ಬಂದಂತಹ ಮಹಾಪುರುಷ ಅಂತ ಓಡೋಡಿ ಬರ್ತಾಳೆ. ಬಂದು ಸ್ತುತಿ ಮಾಡ್ತಾಳೆ. ಸ್ತುತಿ ಮಾಡಿ ಕೊನೆಗೆ ಕೇಳಿಕೊಳ್ತಾಳೆ ಅವಳು ಕೂಡ, ಆ ಉಗ್ರನಾದಂತಹ ಕಂಸನಿಂದ ನಮ್ಮನ್ನು ರಕ್ಷಣೆ ಮಾಡು ಸ್ವಾಮಿ. ರೂಪಂಚೇದಂ ಪೌರುಷಂ ಧ್ಯಾನಧಿಷ್ಣ್ಯಂ. ಇದು ಧ್ಯಾನಕ್ಕೆ ಮಾತ್ರ ಯೋಗ್ಯವಾದಂತಹ ಒಂದು ರೂಪ. ಇದನ್ನು ಹೊರಗಡೆ ಪ್ರತ್ಯಕ್ಷಗೊಳಿಸಬೇಡ ಸ್ವಾಮಿ ಯಾವತ್ತೂ ಕೂಡ. ಜನ್ಮತೆ ಮೈ ಯಸೌ ಪಾಪಃ ಮಾವಿದ್ಯಾತ್. ಇವಳು ಹೇಳುವುದು ಹಾಗೆ ನೀನಿಲ್ಲಿ ಹುಟ್ಟಿದ್ದಿ ಅಂತ ಅವನಿಗೆ ಗೊತ್ತಾಗೋದು ಬೇಡ. ಅವ ಬಂದು ಇಲ್ಲಿಗೆ ನಿನ್ನನ್ನು ಕೊಂಡು ಹೋಗುವುದಕ್ಕೆ ಬರ್ತಾನೆ, ಕೊಲ್ತಾನೆ. ನಾನು ಅದೇ ಆ ಕಂಸನಿಂದ ಕಂಗೆಟ್ಟು ಹೋದವಳಿದ್ದೇನೆ. ಭಗವನ್, ನಿನ್ನ ಈ ರೂಪವನ್ನು ಉಪಸಂಹರಿಸು. ಉಪಸಂಹರ ವಿಶ್ವಾತ್ಮ. ಆವಾಗ ಭಗವಂತ ಹೇಳ್ತಾನೆ, ಅಮ್ಮ, ನಾನು ವಿಶ್ವರೂಪವನ್ನು ತೋರಿಸುವುದಕ್ಕೆ ಕಾರಣ ಉಂಟು. ನೀನು ಸ್ವಯಂಭುವ ಮನ್ವಂತರದಲ್ಲಿ ಪೃಶ್ನಿ ಹೇಳುವಂತಹ ಹೆಸರಿನ ಕನ್ಯೆಯಾಗಿದ್ದಿ. ಈ ವಸುದೇವ ಸುತಪ ಹೇಳುವ ಹೆಸರಿನ ಒಬ್ಬ ರಾಜನಾಗಿದ್ದ. ಪುತ್ರ ಸಂತಾನಾಪೇಕ್ಷೆಯಿಂದ ಅಮಿತವಾದ ಭಕ್ತಿಯಿಂದ ಆ ದಿನ ನನ್ನನ್ನು ನೀವು ಆರಾಧಿಸಿದಿರಿ. ಎಲ್ಲವನ್ನು ಬಿಟ್ಟು ಕೇವಲ ಭಾವದಿಂದ ಕೃಷ್ಣಾನುಗ್ರಹ ಆಗಬೇಕು ಅಂತ ಹೇಳುವ ಭಾವದಿಂದ ನನ್ನನ್ನು ನೀವು ಆರಾಧಿಸಿದಿರಿ. ಕೊನೆಗೆ ನಾನು ನಿಮಗೆ ಒಲಿದು ಆವತ್ತು ನೀವು ಪುತ್ರ ಸಂತಾನ ಆಗಬೇಕು, ಅನುಗ್ರಹ ಮಾಡು ಅಂತ ಕೇಳಿದಿರಿ. ಆ ಕಾರಣಕ್ಕೆ ನಿಮಗೆ ಆ ಸಂದರ್ಭದಲ್ಲಿ ನಾನು ಸ್ವಯಂಭುವ ಮನ್ವಂತರದಲ್ಲಿ ಪೃಶ್ನಿಗರ್ಭ ಹೇಳುವ ಹೆಸರಿನಿಂದ ನನ್ನನ್ನು ನಾನು ಇದೇ ರೂಪದಲ್ಲಿ ನಿಮಗೆ ತೋರಿಸಿದ್ದೆ. ಆಮೇಲೆ ನೀನು ಅದಿತಿ ದೇವಿಯಾಗಿದ್ದೆ, ಇವ ಕಶ್ಯಪನಾಗಿದ್ದ. ಆ ಸಮಯದಲ್ಲಿಯೂ ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸಿದಂತಹ ನಾನು ಉಪೇಂದ್ರನಾಗಿ ನಿಮಗೆ ಇದೇ ನನ್ನ ವಿಶ್ವರೂಪವನ್ನು ಆವತ್ತೂ ತೋರಿಸಿದ್ದೆ. ನಾನು ಅಷ್ಟು ಜನ ಸ್ತುತಿ ಮಾಡುವ ಕಾಲಕ್ಕೆ ವಾಮನನೆಂದೂ ವ್ಯವಹರಿಸ್ತಾರೆ. ಅದೇ ಇವಾಗ ನಿಮ್ಮ ಮೂರನೇ ಜನ್ಮ, ಈ ಜನ್ಮದಲ್ಲಿ ನೀನು ದೇವಕಿ ವಸುದೇವ. ಅದಕ್ಕೋಸ್ಕರ ಹಿಂದಿನ ಜನ್ಮದಲ್ಲಿ ನಾನು ಆದಂತಹ ಆ ನನ್ನ ಸ್ವರೂಪವನ್ನು ಮರುಕಳಿಸುವುದಕ್ಕೆ, ನೆನಪು ಮಾಡುವುದಕ್ಕೆ ಬೇಕಾಗಿ ನಿಮ್ಮ ಈ ದೇವಕಿ ವಸುದೇವರ ಈ ಜನ್ಮದಲ್ಲಿ ನಾನು ಈ ರೂಪವನ್ನು ನಿಮಗೆ ತೋರಿಸಿದ್ದೆ. ಇಲ್ಲದಿದ್ದರೆ ಮರ್ತ್ಯಲಿಂಗದಿಂದ ಮನುಷ್ಯರಾಗಿದ್ದುಕೊಂಡು ನನ್ನ ಈ ರೂಪವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದನ್ನು ನೆನಪಿಸುವುದಕ್ಕಾಗಿ ಈ ರೂಪದಲ್ಲಿ ಬಂದಿದ್ದೇನೆ. ನಿಮಗೆ ಒಳ್ಳೆಯದಾಗ್ತದೆ. ಯಾವ ಕಾಲಕ್ಕೂ ನೀವು ಇನ್ನು ಕಂಗೆಡದಂತಹ ಪರಿಸ್ಥಿತಿಯನ್ನು ನಾನು ತಂದುಕೊಡ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಹೇಳುತ್ತಾ ನೋಡ್ತಾ ಇದ್ದ ಹಾಗೆ ಸಂಪಶ್ಯತೋ ಸದ್ಯೋ ಬಭೂವ ಪ್ರಾಕೃತ ಶಿಶು. ನಮ್ಮ ಹಾಗೆ ಶಿಶುವಾಗಿ ಬಿಟ್ಟ. ಎಲ್ಲ ಮಾಯ ಆಯಿತು. ಇವನ ವಿಶ್ವರೂಪ ಎಲ್ಲ ಹೋಯಿತು. ಒಂದು ಪ್ರಾಕೃತ ಶಿಶುವಾಗಿ, ಸಾಮಾನ್ಯ ಶಿಶುವಾಗಿ ಇದ್ದ. ಆ ಸಮಯಕ್ಕಾಗುವಾಗ ಭಗವಂತನ ಪ್ರೇರಣೆ ಆಯಿತು ವಸುದೇವನಿಗೆ. ಪ್ರೇರಣೆಯಾಗಿ ಆ ಮಗುವನ್ನು ಎತ್ತಿಕೊಂಡ ಒಂದು ವಿಶೇಷವಾದ ಪಾತ್ರದಲ್ಲಿ. ಎತ್ತಿಕೊಂಡ ಕಾಲಕ್ಕೆ ದೇವರನ್ನು ತಲೆಯಲ್ಲಿ ಹೊತ್ತ. ದೇವರನ್ನು ಹೊತ್ತ ಕೂಡಲೇ ಅವನ ಎಲ್ಲ ಕೈಗೆ ಕಾಲಿಗೆ ಕಟ್ಟಿದ ಸಂಕೋಲೆಗಳೆಲ್ಲ ಬಿಡಿಸಲ್ಪಟ್ಟವು. ದೇವರನ್ನು ಹೊತ್ತ ಕೂಡಲೇ ನಮ್ಮ ಎಲ್ಲ ಬಂಧನಗಳು ಬಿಡಿಸಲ್ಪಡ್ತವೆ, ಸಂಕೋಲೆಗಳು ಬಿಡಿಸಲ್ಪಡ್ತವೆ. ಕೃಷ್ಣ ಇದನ್ನು ತೋರಿಸುವುದಕ್ಕಾಗಿಯೇ ಈ ರೀತಿಯ ಕೆಲವೊಂದಷ್ಟು ನಾಟಕಗಳನ್ನು ಮಾಡುವುದು. ಪ್ರಚೋದನೆ ಆಯಿತು, ದೈವ ಪ್ರಚೋದನೆ ವಸುದೇವನಿಗೆ. ತಾನು ಎಲ್ಲದರಿಂದಲೂ ಇನ್ನು ಬಿಡುಗಡೆಯಾಗಬೇಕು. ಅದಾಗಬೇಕು ಅಂತಾದರೆ ದೇವರನ್ನೇ ಹೊರಬೇಕು.
ನೋಡಿ, ದೇವರನ್ನು ಹೊತ್ತ ಮೊದಲ ಬ್ರಹ್ಮವಾಹಕ ವಸುದೇವ. ಅವ ಹೊತ್ತ ಕ್ರಮವನ್ನು ಈಗಿನ ವಾಹಕರು ಅರಿಬೇಕು. ತಲೆಯಲ್ಲಿ ಹೊತ್ತಾಗುವಾಗ ಎಲ್ಲವೂ ಬಿಡುಗಡೆ, ಕರ್ಮ ಬಂಧದಿಂದಲೇ ಬಿಡುಗಡೆ. ಮಾತ್ರ ಅಲ್ಲ, ಹೋಗುವ ದಾರಿಯೂ ಸ್ಪಷ್ಟ. ಈಗ ನಮಗೆ ಸಮಸ್ಯೆ ಅದು, ಈಗ ಹೋಗೋ ದಾರಿ ಕಂಡ್ರೆ ನಾವು ಹೋಗೋದಿಲ್ವಾ? ಸ್ವಲ್ಪ ತಡ ಆದರೂ ಕೂಡ ಅಲ್ವಾ? ಸ್ವಲ್ಪ ತಡ ಆದರೂ ಕೂಡ ಹೋಗುವ ದಾರಿ ಗೊತ್ತಾದರೆ ಹೋಗೋದಿಲ್ವಾ? ಇವತ್ತೇನು ತೊಂದರೆ ಅಲ್ಲ, ದಾರಿ ಗೊತ್ತಾಗ್ತದೆ. ಇವತ್ತು ನಾವೆಲ್ಲ ಅವನನ್ನು ಹೊತ್ತಿದ್ದೇವೆ ತಲೆಯಲ್ಲಿ, ಭಾರವೇ ಇಲ್ಲ ಮಾರ್ಯಾರೆ. ಇಡೀ ಜಗತ್ತು ಪ್ರಳಯವಾಗುವ ಕಾಲಕ್ಕೆ ಅವನೊಳಗಡೆ ಸೇರಿಕೊಳ್ಳುತ್ತದೆ. ಅವ ಬ್ರಹ್ಮಾಂಡೋದರ ಭರಿತ. ಅಂತಹ ಬ್ರಹ್ಮಾಂಡೋದರ ಭರಿತ ಇವತ್ತು ಹಗೂರನಾಗಿದ್ದಾನೆ, ಹತ್ತಿಯಷ್ಟು. ಹೌದಾ? ಇಲ್ಲದ್ರೆ ದೇವರನ್ನು ಹೊರಲಿಕ್ಕೆ ಸಾಧ್ಯವ? ದಾರಿ ಸ್ಪಷ್ಟ ಕಂಡಿತು. ಸೆರೆಮನೆಯ ಬಾಗಿಲಿಗೆ ಹಾಕಿದ 2, 3, 4 ಬೀಗಗಳು ಒಡೆಯಲ್ಪಟ್ಟವು ಇದ್ದಕ್ಕಿದ್ದಾಗೆ. ಅಲ್ಲಿ ಹೊರಗಡೆ ಇರುವ ಒಂದಕ್ಕೂ ಎಚ್ಚರ ಇಲ್ಲ. ನೋಡಿ, ಮೋಕ್ಷಕ್ಕೆ ಅವರವರೇ ವಾರಿಸುದಾರರು, ಹೆಂಡತಿಯೂ ಬರುವುದಿಲ್ಲ ಅಲ್ಲಿಗೆ. ಹಾಗಾಗಿ ತನಗೆ ಬೇಕಾದ ದಾರಿ ಮಾತ್ರ ಕಾಣುವುದು ಅಂತ. ಅಲ್ಲಿ ಬಾಕಿದ್ದವರಿಗೆ ಇಲ್ಲ, ಅವರು ನಿದ್ದೆಯಲ್ಲಿದ್ದಾರೆ. ಮೋಕ್ಷಕ್ಕೆ ಬಾರ, ನಾನು ಒಬ್ಬನೇ ಆಗೋದಕ್ಕೆ ನಾವು ಒಟ್ಟಿಗೆ ಹೋಪ. ಬೇರೆ ಯಾವ ಕಾರ್ಯಕ್ರಮಗಳಿಗೂ ಒಟ್ಟಿಗೆ ಹೋಗ್ಬೋದು, ಮೋಕ್ಷಕ್ಕೆ ಒಟ್ಟಿಗಿಲ್ಲ. ಇದುವೇ ಸಾಕ್ಷಿ. ವಸುದೇವನಿಗೆ ಅವನ ದಾರಿ ಮಾತ್ರ ಕಾಣ್ತಾ ಉಂಟು. ಪ್ರಕಾಶ ಆ ಅಮಾವಾಸ್ಯೆಯ ಕರಾಳ ರಾತ್ರಿಯ ಹಾಗೆ ಉಂಟು. ಮಧ್ಯರಾತ್ರಿ, ಕೃಷ್ಣ ಪಕ್ಷ. ಆ ಪಕ್ಷದಲ್ಲಿ ದಾರಿ ಬಿಟ್ಟಿದೆ, ಬಾಗಿಲು ತೆರೆದಿದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು. ಇದು ಶರಣಾಗತಿ. ಅವ ಅಂದಿನಿಂದ ಇಂದಿನವರೆಗೆ ಕೇಳಿಕೊಂಡದ್ದು ವಸುದೇವ ಇದನ್ನೇ. ಹಾಗಾಗಿ ದೇವರನ್ನು ಹೊರುವಂತಹ ಭಾಗ್ಯವಂತು. ದೇವರನ್ನು ಹೊತ್ತ ಕಾಲಕ್ಕೆ ಎಲ್ಲವೂ ಬಿಡುಗಡೆಯಾಯಿತು. ದಾರಿಯಲ್ಲಿರುವಂತಹ ಕಲ್ಲು ಮುಳ್ಳುಗಳು, ಅಡೆತಡೆಗಳು ನಿವೃತ್ತವಾದವು. ಇಲ್ಲದಿದ್ದರೆ ಅಷ್ಟು ಸುಲಭವೋ. ಒಂದು ಮುಂದೆ ಹೋದಾಗ ಇನ್ನು ನಾನು ಜಪ ಮಾಡಬೇಕು ಅಂತ ಮುಂದೆ ಹೋದಾಗ ಯಾವುದೋ ಒಂದು ಫೋನು ಕಾಲ್, ಅದಕ್ಕೆ ಉತ್ತರ ಕೊಡದೇ ಇದ್ದರೆ ಸಮಸ್ಯೆ ಅಲ್ವಾ? ಹಾಗಾಗಿ ಫೋನು ಆಯಿತು, ಅದಾಯಿತು, ಮತ್ತೆ ಪುನಃ ಜಪ. ಇದು ಸಾಯುವಲ್ಲಿವರೆಗೆ ಇರುವುದೇ ಅಲ್ವಾ? ಹಾಗಾದರೆ ಇದರಿಂದ ಬಿಡುಗಡೆ ಯಾವಾಗ? ಬಿಡುಗಡೆ ಅಷ್ಟು ಸುಲಭ ಇಲ್ಲ, ನಿರಂತರ ಬೇಕು. ಹುಟ್ಟಿದಂದಿನಿಂದ ಪ್ರಾರಂಭವಾಗಬೇಕು. ಅದೇ ಪರೀಕ್ಷಿತನ ಪ್ರಶ್ನೆ ನೆನಪಿಟ್ಟುಕೊಳ್ಳಿ. ಅದನ್ನು ಮಾಡ್ತಾ ಇದ್ದ ಭಾಗ್ಯದ ಫಲವಾಗಿ ವಸುದೇವನಿಗೆ ದಾರಿ ಕಾಣ್ತದೆ. ದಾರಿಗೆ ಅಡ್ಡ ಇದ್ದದ್ದೆಲ್ಲವೂ ನಿವೃತ್ತವಾಯಿತು. ಮುಂದೆ ಸಾಗ್ತಾನೆ. ಮುಂದೆ ಸಾಗುವಾಗ ಅತ್ಲ ಹೋಗಬಾರ್ದು. ಭಯಂಕರ ಮಳೆ ಮಾರ್ಯಾರೆ, ಭಯಂಕರ ಮಳೆ. ಬರಲಿಕ್ಕೆ ಆಗ್ತದ, ಹೋಗ್ಲಿಕ್ಕೆ ಆಗ್ತದ. ಆದರೂ ಕೂಡ ದೈವಚೋದಿತವಾದಂತಹ ಹಿನ್ನೆಲೆಯಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ದೈವಚೋದನೆ ತಲೆಯಲ್ಲಿ ಹೊತ್ತುಕೊಂಡು ಹೋಗುವಾಗ ಹಿಂದಿನಿಂದ ದೇವರು ಒದ್ದೆ ಆಗಬಾರದು ಅಂತ ಹೇಳಿಕೊಂಡು ಆದಿಶೇಷ ತನ್ನ ಸಹಸ್ರ ಫಣಾಂಕಿತನಾದಂತಹ ಆದಿಶೇಷ ಹೆಡೆಯನ್ನು ಬಿಚ್ಚಿ ಅವನಿಗೆ ರಕ್ಷಣೆ ಕೊಡ್ತಾ ಇದ್ದ. ಕಷ್ಟಗಳೆಷ್ಟೂ ಬರ್ತದೆ ಜೀವನದಲ್ಲಿ. ಬಿಡುಗಡೆ ಹೊಂದಬೇಕು ಅಂತ ಬಯಸಿದಾಗ ಕಷ್ಟಗಳೇ ಬರುವುದು. ಸುಖ ಎಲ್ಲಿಯೂ ಇಲ್ಲ. ಸುಖ ಇದ್ದರೆ ಬಿಡುಗಡೆ ಆಗಬೇಕು ಅಂತ ಮನಸ್ಸಾಗುವುದಿಲ್ಲಲ್ಲ, ಕಷ್ಟಗಳೇ ಬರ್ತದೆ. ಹಾಗಾಗಿ ಭಯಾನಕವಾದಂತಹ ಮಳೆ. ಆ ಕಷ್ಟ ಬಂದರೂ ಕೂಡ ಹಿಂದಿನಿಂದ ಹೆಡೆಯನ್ನೆತ್ತಿ ಕೊಡೆಯ ಹಾಗೆ ಬಂದಿದೆ ಅಲ್ಲ, ಏನದು? ಎಷ್ಟೇ ಕಷ್ಟ ಬಂದರೂ ಇಂದ್ರಿಯದಿಂದ ವಿಚಲಿತನಾಗಕೂಡದು ನೀನು. ಜೀವನ ಸುಲಭ ಇಲ್ಲ, ಸಂಸಾರದಿಂದ ಹೊರಗೆ ಬರುವುದು ಸುಲಭ ಇಲ್ಲ. ಹಾಗಾಗಿ ಆದಿಶೇಷ ಇಂದ್ರಿಯಗಳ ಪ್ರತೀಕ. ಎಂಥ ಕಷ್ಟ ಬಂದರೂ ಕೂಡ ಆ ಪ್ರಬಲವಾದ ಸಂಕಲ್ಪ ಇದ್ದರೆ ಇಂದ್ರಿಯಗಳು ತಮ್ಮ ವಶದಲ್ಲಿರ್ತವೆ. ಇವನ ಹಾವಿನ ರಕ್ಷಣೆ, ಕುಂಡಲಿನಿ ಶಕ್ತಿಯದು ಆದಿಶೇಷ. ಎಂಥದ್ದು? ನಮ್ಮ ಶರೀರದ ಒಳಗಡೆ ಉಂಟು ಸ್ವಾಮಿ ಆದಿಶೇಷ. ಆದಿಶೇಷನ ಅರಿವಾಗದೆ ನಾವು ನಿರ್ವಿಶೇಷರಾಗುವುದಿಲ್ಲ, ಶೇಷ ಉಳಿತದೆ. ನಿರ್ವಿಶೇಷರಾಗಬೇಕು
ನಾವು ಆದಿಶೇಷನನ್ನರಿಬೇಕು. ನಮಗೆ ಅವ ಕೊಡೆ ಹಿಡಿದಿದ್ದಾನೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ವಸುದೇವನಿಗೆ ಕೊಡೆಯ ಹಾಗೆ ಹೆಡೆಯನ್ನು ಬಿಚ್ಚಿ ಹಿಡಿದಿದ್ದಾನೆ, ಮುಂದೆ ಸಾಕ್ತಾ ಇದ್ದಾನೆ. ಆ ಭಯಾನಕವಾದಂತಹ ಮಳೆಗೆ ಯಮುನಾ ನದಿ ಭೋರ್ಗರೆದು ಪ್ರವಹಿಸ್ತಾ ಇದ್ದಾಳೆ. ದೇವರು ಬರುವಾಗ ದಾರಿ ಬಿಡದೆ ಆಗ್ತದ? ಸಮುದ್ರ ದಾರಿ ಬಿಡಲಿಲ್ಲ ರಾಮ ಸೇತುವೆ ಕಟ್ಟುವುದಕ್ಕೆ ಹೊರಟಾಗ. ಇಲ್ಲದಿದ್ದರೆ ಇಡೀ ಸಮುದ್ರ ಏನಿಲ್ಲದಾಗ ಮಾಡ್ತೇನೆ ಅಂತ, ಮರುಭೂಮಿಯನ್ನಾಗಿ ಮಾಡ್ತೇನೆ ಅಂತ ಬಾಣ ಬಿಡುವುದಕ್ಕೆ ಹೊರಟ ರಾಮ ಅಂತ ಶಬ್ದ ತೆಗೆಯುವಾಗಲೇ ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ಸಲ ಮಾತಾಡುವುದನ್ನು. ಅಂತಹ ಒಂದು ವಿಪರೀತವಾದಂತಹ ಪ್ರವಾಹದ ಇರುವಾಗಲೂ ಯಮುನೆ ನಾನು ದಾರಿ ಬಿಡದಿದ್ದರೆ ನಾಳೆ ನನ್ನ ಮೇಲೆ ಎಂಥದ್ದು ಇರಲಿಕ್ಕಿಲ್ಲ ಅಂತ ಅದಕ್ಕೆ ಹೆದರಿಕೆ ಆಯಿತು. ಯಮುನೆಗೆ ಟಪ್ಪ ದಾರಿ ಬಿಟ್ಟಿದೆ ನೋಡಿ. ದಾರಿ ಬಿಟ್ಟು ದಾರಿಯಲ್ಲಿ ಸಾಕ್ತಾನೆ. ಅಂತಹ ಪ್ರವಾಹದ ವಿರುದ್ಧವೇ ನಾವು ಈಜಬೇಕು ತಾನೆ ಸಂಸಾರದಲ್ಲಿ. ದೇವರನ್ನು ಹೊತ್ತು ಮುಂದೆ ಸಾಗಿದಾಗ ಪ್ರವಾಹದ ವಿರುದ್ಧ ಎಂತಹ ಪ್ರವಾಹ ಬಂದರೂ ಅದರ ವಿರುದ್ಧವಾಗಿ ಅಡ್ಡ ದಾಟಬೇಕು. ಕ್ರಮಿಸುವುದು, ಉತ್ತರಿಸುವುದು ಅಂತ ಅದಕ್ಕೆ ಕ್ರಮಿಸುವುದು. ಆ ಸಂಕ್ರಮಣ, ಒಂದು ಸಂಕ್ರಾಂತಿ ತನ್ನ ಜೀವನದಲ್ಲಿ ಆಗಬೇಕು ಅಂತಾದರೆ ಅದು ಸಪ್ತಾಹದಿಂದ ಮಾತ್ರ. ಸಂಕ್ರಾಂತಿ. ಇವ ಅಲ್ಲಿ ಹೋದ ನಂದಗೋಕುಲಕ್ಕೆ, ಅಲ್ಲಿ ಕೂಡ ಒಂದಕ್ಕೂ ಎಚ್ಚರ ಇಲ್ಲ. ಅಲ್ಲಿ ಹೋದ ಮೆಲ್ಲ ಈ ಮಗುವನ್ನು ಅಲ್ಲಿಟ್ಟ. ಮಗುವನ್ನು ಯಶೋದೆ ಅದೇ ಸಮಯಕ್ಕೆ ಅಲ್ಲಿ ಹೆಣ್ಣು ಮಗುವನ್ನು ಹೆತ್ತಿದ್ದಾಳೆ. ಅದೇ ಆಚೆ ಮನೆಯಲ್ಲಿ ರೋಹಿಣಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇವ ಈ ಮಗುವನ್ನು ತಕೊಂಡೋಗಿ ಅಲ್ಲಿ ಇಟ್ಟ. ಆಗಷ್ಟೇ ಹುಟ್ಟಿದ ಹೆಣ್ಣು ಮಗುವನ್ನು ಕೈಯಲ್ಲಿ ತೊಟ್ಟ, ನೇರ ಬಂದು ಇಲ್ಲಿ ಇಟ್ಟ. ಎಲ್ಲಿ? ದೇವಕಿಯ ಬುಡದಲ್ಲಿ, ಹಾಸಿಗೆಯಲ್ಲಿ. ಆ ಹಾಸಿಗೆಯಿಂದ ಈ ಹಾಸಿಗೆಗೆ ಬಂತು. ಮಹಾಮೋಹಿನಿ ರೂಪದಲ್ಲಿ ಎಲ್ಲರನ್ನೂ ನಿದ್ರೆ ಆವರಿಸಿದೆ. ಈ ಆದಿಮಾಯ ಉಂಟಲ್ಲ, ಭಾರೀ ಜಾಗ್ರತೆ ಬೇಕು ನಾವು ಅದನ್ನು ಬಯಸುವಾಗ. ಆದಿಮಾಯೆಯನ್ನು ಕೈಯಲ್ಲಿ ಎತ್ತಿಕೊಂಡ, ದೇವರನ್ನಲ್ಲಿ ಇಟ್ಟ, ದೇವರ ಮಾಯಿಯನ್ನು ಅಲ್ಲಿ ಇಟ್ಟ, ಮಾಯೆಯನ್ನು ತೊಟ್ಟ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸಾ ಬಲಾದ್ ಆಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಅದು ಆವರಿಸಿ ಬಿಟ್ಟರೆ ಮುಗೀತು. ಮತ್ತೆ ಎಂತಹ ವಿದ್ವತ್ತು, ನಿಮ್ಮ ಈ ವಿದ್ವತ್ತೆಲ್ಲ ಲೆಕ್ಕವೇ ಇಲ್ಲ ಅದಕ್ಕೆ ಮಾಯೆಗೆ. ಎಂತಹ ವೇಮು ವೇಬ್ರ ಎಂಥ ಬ್ರ ಇದಿದ್ರೂ ಕೂಡ ಕೋಬ್ರನೇ ಮತ್ತೆ ಅದು ಎಂಥದ್ದು, ಆ ಮಾಯೆ ಕೋಬ್ರನೇ ಮತ್ತೆ ಅದು. ನಿಮ್ಮ ಯಾವ ಕೋಬ್ರ ಅದರ ಯಾವುದು ಬರೋದಿಲ್ಲ ಅಲ್ಲಿಗೆ. ಅದು ಮಾಯೆಯನ್ನು ತೊಟ್ಟು ಸೀದಾ ಇಲ್ಲಿಗೆ ಬಂದು ದೇವಕಿಯ ಮಡಿಲಲ್ಲಿ ಆ ಮಾಯೆಯನ್ನು ಬಿಟ್ಟ. ಈಗ ಮಾಯೆಯನ್ನು ಹಿಡ್ಕೊಂಡದ್ದಲ್ವ. ಮಾಯೆಯನ್ನು ಹಿಡ್ಕೊಂಡ ಕೂಡಲೇ ಅಲ್ಲಿ ಇಡ್ಲಿ ಆದರೂ ಹಿಡ್ಕೊಂಡ. ಅಲ್ಲಿ ಬಂದಾಗಲೇ ಇದ್ದಕ್ಕಿದ್ದಾಗೆ ಸೆರೆಮನೆಯ ಬಾಗಿಲಿಗೆ ಮತ್ತೆ 4 ಬೀಗ ಜಾಸ್ತಿ. ಮಾಯನ್ನು ಹಿಡ್ಕೊಂಡದ್ದಲ್ಲ, ಮತ್ತೆ ಬಂಧನ. ಕೈಗೆ ಕಾಲಿಗೆ ಎಲ್ಲ ಖೋಳ, ಮತ್ತೆ ಮೊದಲಿನ ಹಾಗೆ ಬಂಧನವೇ, ಪೂರ್ಣ ಬಂಧನ. ಒಂದು ಸಲ ಜಾರಿದ್ದು, ಅದರಿಂದ ಮತ್ತೆ ದಾಟುವುದಕ್ಕೆ ಹೊರಟಿದ್ದು, ಪುನಃ ಜಾರಿ ಬಂದು ಇದಕ್ಕೆ ಬಿದ್ದದ್ದು. ಈ ವಸುದೇವ ಬಿದ್ದ ಹೇಳುವುದೇ ಪ್ರಧಾನ ಅಲ್ಲ, ಇದರ ಸಂದೇಶ ನಾವು ಏನು ತಿಳ್ಕೊಳ್ಬೇಕು. ಮತ್ತೆ ಎಲ್ಲವೂ ಕೂಡ ಮೊದಲಿನಂತೆ ಆಯಿತು. ಇತ್ತ ಈ ನಂದಗೋಕುಲದಲ್ಲಿ ಯಶೋದೆಗೆ ಲೋಕವೇ ಇಲ್ಲ. ನಾವು ಹೇಳ್ತೇವಲ್ಲ, ಲೋಕವೇ ಇಲ್ಲ. ಇನ್ನು ತಲೆಗೆ ಒಂದು ಕೊಡಪನ ನೀರೆರಿಬೇಕು. ಅವಳು ಹೆತ್ತದ್ದೇ ಗೊತ್ತಿಲ್ಲ ದೇವರ ದಯದಿಂದ. ಯಶೋದೆ ಹೆತ್ತದ್ದೇ ಗೊತ್ತಾಗಲಿಲ್ಲಂತೆ. ನತಲ್ಲಿಂಗ ಪರಿಶ್ರಾಂತ, ಹೆತ್ತದ್ದು ಗಂಡೋ ಹೆಣ್ಣು ಅಂತನೂ ಗೊತ್ತಾಗಲಿಲ್ಲ. ಅಂತಹ ಆದಿಮಾಯೆ ಅಲ್ಲಿ ಬಂದು ಅವಳನ್ನು ಆವರಿಸಿ, ಮಹಾಮಾಯೆ ನಿದ್ರಾರೂಪದಲ್ಲಿ ಎಲ್ಲರನ್ನೂ ಆವರಿಸಿದ್ದಾಳೆ. ಮುಂದೆ ಏನಾಯಿತು ಅಂತ ನಾಳೆ ನೋಡುವ. ಕೃಷ್ಣಾರ್ಪಣೆ.